ಉಪಹಾರ ಸ್ವೀಕರಿಸಿದ ಪ್ರಾರಂಭ ಆಗಲಿಕ್ಕಿದ್ದು ವೇದಿಕೆಗೆ ಪುತ್ತೂರಿನ ಖ್ಯಾತ ವಕೀಲರಾದಂಥ ಚಿದಾನಂದ ಬೈಲಾಡಿ ಸರ್ ಅವರು, ಅದೇ ರೀತಿ ಸುದ್ದಿ ಸಮೂಹ ಸಂಸ್ಥೆಯ ಡಾಕ್ಟರ್ UP ಶಿವಾನಂದರವರು, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ವಿಯೆಟ್ನಾಂ ಮತ್ತು ಇಂಡಿಯಾ ಕನ್ನಡಪ್ರಭ ಸುವರ್ಣ ಅಂತಾರಾಷ್ಟ್ರೀಯ ಅತ್ಯುತ್ತಮ ಸಾಧಕ ಪ್ರಶಸ್ತಿ ಪಡೆದಿರುವಂಥ CA SS ನಾಯಕರವರು, ಕಾರ್ಯಾಗಾರದಲ್ಲಿ ಮಾಹಿತಿ ನೀಡಲಿಕ್ಕಿರುವಂಥ AP ಆಚಾರ್ಯ ಅವರು, ಡಾಕ್ಟರ್ ಜ್ಞಾನೇಶ ಪೈ ಮಾರೂರು ಪ್ರಾಂಶುಪಾಲರು ನಿಟ್ಟೆ ಇನ್ಸ್ಟಿಟ್ಯೂಟು, ಅದೇ ರೀತಿ ಅರಿವು ಕೇಂದ್ರದ ಆಶೀಶ್ ಹಾಗೂ ರಮೇಶ್ ಚಂದ್ರ ಪ್ರಭು ರಿಟೈರ್ಡ್ DGM ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ MSMEಯ ನಿಕಟವರ್ತಿಗಳು, ಅದೇ ರೀತಿ ನಮ್ಮ ಡಾಕ್ಟರ್ CA SS ನಾಯಕರವರ ನಿಕಟವರ್ತಿಗಳು ಆಗಿರುವಂಥ ರಮೇಶ್ ಚಂದ್ರ ಪ್ರಭು ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇವತ್ತಿನ ಸುದ್ದಿ ಅರಿವು ಕೇಂದ್ರದ ಯೋಜನೆ ಸುದ್ದಿ ಅರಿವು ಸಂಸ್ಥೆ ಪುತ್ತೂರು, ಸುದ್ದಿ ಮಾಧ್ಯಮ, ಸುದ್ದಿ ಮಾಹಿತಿ ಟ್ರಸ್ಟ್, ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ಮತ್ತು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಎಜುಕೇಷನ್ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯಲಿರುವ ನವೋದ್ಯಮಿಗಳಿಗೆ ಕಾರ್ಯಕ್ರಮದ ಪೂರ್ವಭಾವಿ ಮಾಹಿತಿ ಕಾರ್ಯಾಗಾರವನ್ನು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸೇರಿರುವ ತಮ್ಮೆಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಸುದ್ದಿ ಸಮೂಹ ಸಂಸ್ಥೆಯ ಡಾಕ್ಟರ್ UP ಶಿವಾನಂದ ಇವರು. ಕನಸನ್ನು ನನಸಾಗಿ ಮಾಡುವ ಒಂದು ಕಾರ್ಯಕ್ರಮ ಅಂತ ಇಟ್ಕೊಂಡಿದೆ. ಕನಸು ನಮಗೆಲ್ಲ ಬೀಳ್ತಾ ಇರ್ತದೆ, ಬೆಳಿಗ್ಗೆ ಒಗೊಮ್ಮನ ಮರ್ತೋಗ್ತದೆ. ಹಾಗೆ ಕನಸುಗಳು ಬೀಳ್ತಾ ಇರುವ ಕನಸುಗಳಲ್ಲಿ ಅಬ್ದುಲ್ ಕಲಾಂ ಹೇಳಿದೆ, ಕನಸು ಕಟ್ಟಿ ಅಂತ ಅವ್ರು ಹೇಳಿದ್ದಾರೆ, ಅದು ನನಸು ಮಾಡಬೇಕು ಅಂತ ಕೂಡ ನಾವು ಹೇಳ್ತೇವೆ. ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸುದ್ದಿ ಮಾಹಿತಿ ಟ್ರಸ್ಟ್ ಇದೆ, ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ಮತ್ತು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಎಜುಕೇಷನ್ ಈ ಸಂಸ್ಥೆಗಳು ಸೇರಿಕೊಂಡು ನಮ್ಮ SS ನಾಯಕರವರ CA ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಇಲ್ಲಿ ನಾವೇನು ಹೆಚ್ಚು ಹೇಳಿಕೊಡೋದಿಲ್ಲ. ಕನಸು ಅಂತ ಹೇಳಿದ ಮೇಲೆ ನಿಮ್ಮ ಕನಸು ಅದು ನನಸು ಮಾಡೋದು ಹೇಗೆ ಅಂತ ಹೇಳಲಿಕ್ಕೆ ಸೂಕ್ತ ಜನ ಇವತ್ತು ವೇದಿಕೆಯಲ್ಲಿದ್ದಾರೆ. ಅರಿವಿನ ಉದ್ದೇಶ ಸಂಕ್ಷಿಪ್ತವಾಗಿ, ಈ ಅರಿವು ಅಂತ ನಾವು ಪತ್ರಿಕೆ 40 ವರ್ಷ ಮಾಡಿದವರು, ಅದಕ್ಕೆ ಒಂದು 25 ವರ್ಷ ಡಾಕ್ಟರ್ ಕೆಲಸ ಮಾಡಿ ಪ್ರೊಫೆಷನಲ್ ಮಾಡಿ ಪತ್ರಿಕೆ ಮಾಡಿ 40 ವರ್ಷ ಆದಾಗ ನಮಗೆ ಕಂಡದ್ದು, ಯಾರ್ಯಾರ ನ್ಯೂಸ್ ಹಾಕಿಕೊಂಡು ಇರುವುದಕ್ಕಿಂತ ಮೈಕ ಆಗುವುದಕ್ಕಿಂತ ಉದ್ಯಮಶೀಲತೆಗೆ ಜನರ ಬಳಿಗೆ ಅವರಿಗೆ ಕನಸನ್ನು ಕಟ್ಟುವ ಒಂದು ಯೋಜನೆ ಮಾಡಿಕೊಂಡುಳ್ಳದಂತ ಅರಿವು ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಅರಿವು ಅಂದರೆ ಆಗಲೇ SS ನಾಯಕ ನಮಗೆ ಒಂದು ಕೊಟೇಶನ್ ಕೊಟ್ಟಿದ್ದಾರೆ, ಜ್ಞಾನದ ಅರಿವು ಅಭಿವೃದ್ಧಿ ಅರಿವು ಅಂತ. ಅದನ್ನು ನಾವು ಇವತ್ತಿನ ವೇದಿಕೆಗೆ ಅದನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ ಬಂದ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ನಾವು ಯಾರು ಇಷ್ಟರಾಗಿ ಕನಸನ್ನು ಕಟ್ಟಿಕೊಂಡಿದ್ದರೆ ಅದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಯೋಚನೆಗೆ ಒಂದು ರೂಪಶ್ ಗೊತ್ತಾಗ್ತಿಲ್ಲ, ಯಾರ ಹತ್ರ ಹೋಗ್ಬೇಕಂತ ಗೊತ್ತಿಲ್ಲ, ಹೇಗೆ ಕೇಳಬೇಕಂತ ಗೊತ್ತಿಲ್ಲ, ಅಂಥವರನ್ನು ಮೊದಲಾಗಿ ಆದ್ಯತೆಗೆ ಇಟ್ಟುಕೊಂಡಿದೆ.
ಮತ್ತು ಇಲ್ಲಿ ಬಂದವರೆಲ್ಲ ಅವರ ಸ್ವಂತ ಆಸಕ್ತಿಯಿಂದ ಬಂದಿದ್ದಾರೆ. ಅಲ್ಲಿ ಹಿಂದೆ ವಿದ್ಯಾರ್ಥಿಗಳು, ಈ ಕಾಲೇಜಿನ ಶಾಲೆಯ ವಿದ್ಯಾರ್ಥಿಗಳು, ಅವರು ವಿಶೇಷವಾಗಿ ಈ ವಿದ್ಯಾರ್ಥಿಗಳಿಗೆ ಆಹ್ವಾನ ಕೊಟ್ಟಿದೆ, ಬಂದು ನೀವಿರಿ ಅಂತ. ಅದು ಬಿಟ್ಟರೆ ಇವತ್ತು ಎಲ್ಲ ಎದುರು ಬಂದವರೆಲ್ಲ ಸ್ವಂತ ಇಚ್ಛೆಯಿಂದ ಈ ಕನಸನ್ನು ಕಟ್ಟಬೇಕಂತ ಬಂದಿದ್ದಾರೆ. ದೂರದಿಂದ ಬಂದಿದ್ದಾರೆ. JN ಯೂನಿವರ್ಸಿಟಿಯಿಂದ ಬ್ಯಾಂಗ್ಳೂರಿಂದ ಬಂದವರಿದ್ದಾರೆ. ಕಡಬಂದ ನಮ್ಮ ಡಾಕ್ಟರ್ ಕಡಬ ಗಂಡ ಹೆಂಡತಿ ಇಬ್ಬರು, ಅಲ್ಲಿ ಆಯುರ್ವೇದಿಕ್ ಕಾಲೇಜ್ ಇದೆ, ಅಲ್ಲಿ ಆಯುರ್ವೇದಿಕ್ ಆಸ್ಪತ್ರೆ ಇದೆ, ತೋಟ ಇದೆ, ಪುರ್ಸೊತ್ತಿಲ್ಲ, ಇಬ್ಬರು ಗಂಡ ಹೆಂಡತಿ ಬಂದಿದ್ದಾರೆ. ಹಾಗೆ ತುಂಬ ಜನ ಬಂದವರೆಲ್ಲ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಅವರೆಲ್ಲ ಪಟ್ಟಿ ನಾವು ಕೊಡ್ತೇವೆ ವೇದಿಕೆಗೆ. ಮತ್ತು ಸೈಂಟ್ ಫಿಲೋಮಿನಾ ಕಾಲೇಜಿಂದ ಬಂದಿದ್ದಾರೆ, ಲೆಕ್ಚರ್ಸ್ಗಳು ಬಂದಿದ್ದಾರೆ. ಈಗ ಎಲ್ಲರ ಮನಸ್ಸಲ್ಲಿ ಏನು ಅಂತ ಹೇಳಿದರೆ, ಏನಂತ ಇದು ಈ ಸತಿ ತುಂಬ ನಮಗೆ ಜನಗಳಿಗೆ ಇಂಥದಕ್ಕೆ ಹೊಸತಕ್ಕೆ ಬರಲಿಕ್ಕೆ ಯೋಚನೆ ಇರ್ತೀವಿ. ಏನಿದು ಈ ಯೋಚನೆಗಳನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಒಂದು ಯೋಚನೆ ಆದರೆ ನಮಗೆ, ನಾವು ಡಾಕ್ಟರ್ ನಮ್ಮ ಆಚಾರ್ಯ ಹತ್ರ ನಾವು ನಿಟ್ಟೆಯಲ್ಲಿ ಒಟ್ಟಿಗೆ ಹೀಗೆ ಮಾತಾಡಿದ್ರೆ ತುಂಬ ಬೋರ್ಡ್ಗಳಿರ್ತಾರೆ, ತುಂಬ ಸ್ಟಾರ್ಟಪ್ ಕಂಪನಿಗಳದ್ದು. ಅದನ್ನು ಮಾತಾಡಲಿಕ್ಕೆ ಹೋದಾಗ ಇಂಥ ಕಾರ್ಯಕ್ರಮ ನಿಟ್ಟೆಯಲ್ಲಿ ವರ್ಷಕ್ಕೊಂದು 25 ಜನರಿಗೆ ಸ್ಟಾರ್ಟಪ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಈ ಕಡೆಯಿಂದ ಯಾರೂ ಬರ್ತಾ ಇಲ್ಲ, ಬೇರೆ ಬೇರೆ ಊರಿಂದ ಬರ್ತಾರೆ ಅಂತ ಮಾತುವನ್ನು. ಹಾಗಾದರೆ ನಾವು ಇಷ್ಟು ವರ್ಷ ಕೆಲಸ ಮಾಡ್ತಾಯಿದ್ದೇವೆ. ಅಂಥವರು ತುಂಬ ಜನ ಕನಸರು ಇದ್ದಾರೆ, ಅವರಿಗೆ ಸರಿ ಗೊತ್ತಿಲ್ಲದಿರ್ಬೋದು ಅಥವಾ ತಿಳುವಳಿಕೆ ಕೊರತೆ ಇರ್ಬೋದು. ಆ ಕಾರಣದಿಂದ ಈ ಚಾಲನೆಯನ್ನು ಮಾಡಿದೆ. ಇವತ್ತಿದು ಪ್ರಾರಂಭ. ಈ ಅರಿವಿನ ಕನಸಿದ್ದವರಿಗೆ ಒಂದು ರೂಪವನ್ನು ಕೊಡುವ ಪ್ರಾರಂಭ. ಇನ್ನು ಮುಂದೆ ಯಾರು ಇದರಲ್ಲಿ ಇವತ್ತು ಕನಸನ್ನು ಬಂದು ಮಾತಾಡ್ತೇವ, ಮುಂದೆ ಹೋಗ್ತೇವ, ಅವರಿಗೆ ನಿರಂತರವಾಗಿ ಮಂಗಳೂರು ನಿಟ್ಟೆಯಲ್ಲಿ ಅವರಿಗೆ ಬೇಕಾದ ಮಾಹಿತಿಯ ಅಥವಾ ಅರ್ಹತೆ ಇದ್ದರೆ ಕಾರ್ಕಳದ ನಿಟ್ಟೆಯಲ್ಲಿಯ ಅಥವಾ ಇನ್ನು ಬೇರೆ ರೂಪದಲ್ಲಿ SS ನಾಯಕರು ಇರುವಾಗ ನಮಗೆ ಚಿಂತೆ ಇಲ್ಲ. ಯಾವ ರೂಪದಲ್ಲಿ ಯಾರಿಗೆ ಯಾವ ಮಾಹಿತಿ ಹೇಗೆ ಕೊಡಬೇಕು ಅಂತ ಹೇಳೋದಕ್ಕೆ ಅವರು ಅತ್ಯಂತ ಅರ್ಹರಿದ್ದಾರೆ. ಅವರಿಗೆ ಸ್ಟಾರ್ಟ್ ಆಗಲಿಕ್ಕೆ ಮುಂಚೆ ಅವರು ಮೊನ್ನೆ ಇಲ್ಲಿಗೆ ಹೋದಲ್ಲ, ಕೊಚ್ಚು ವಿಯೆಟ್ನಾಮಿನಲ್ಲಿ ಹೋಗಿ ಅಲ್ಲಿ ಅವ್ರಿಗೆ ಪ್ರಶಸ್ತಿ ಇತ್ತು. ಆ ಪ್ರಶಸ್ತಿ ಬಂದಿದ್ದಾರೆ. ಈಗ ಬಂದದ್ದು ಇವತ್ತು. ಅವರಿಗೆ ನಮ್ಮ ಭಾಸ್ಕರಿ ಅವರೊಟ್ಟಿಗೆ ಕರ್ಕೊಂಡ್ಬಂದಿದ್ದಾರೆ. ಅವರಿಗೆ ಇವತ್ತು ಫಸ್ಟಿಗೆ ವೇದಿಕೆಯಲ್ಲಿ ಒಂದು ಶಾಲ್ ಹಾಕಿ ಅವರಿಗೊಂದು ನಾವು ಶಾಲಕ್ಕೆ ಗೌರವ ಸೂಚಿಸುವ ಮೂಲಕ ಮುಂದಿನ ಕಾರ್ಯಕ್ರಮವನ್ನು ನಾವು ಯಶಸ್ಸಿನಕ್ಕೆ ಬಿಟ್ಟುಕೊಡ್ಲಿಕ್ಕಿದೆ. ಇಂಡಿಯಾ ವಿಯೆಟ್ನಾಂ ಕನ್ನಡಪ್ರಭ ಸುವರ್ಣ ನ್ಯೂಸ್ ಅಂತಾರಾಷ್ಟ್ರೀಯ ಅತ್ಯುತ್ತಮ ಸಾಧಕ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವರಿಗೆ ಸಾಲು ಹೊದಿಸುವ ಮೂಲಕ ಸನ್ಮಾನಿಸ್ತಾ ಇದ್ದೇವೆ. ಸುದ್ದಿ ಸಮೂಹ ಸಂಸ್ಥೆ ಮತ್ತು ಸೇರಿರುವಂಥ ಎಲ್ಲರ ಪರವಾಗಿ ತಮಗೆ ಹೃತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ರಿಸೋರ್ಸ್ ಪರ್ಸನ್ಸ್ ಯಾರು ಮಾತಾಡ್ತಾರೋ ಅದೆಲ್ಲ ದಾಖಲೀಕರಣ ಆಗ್ತದೆ. ನೇರ ಪ್ರಸಾರ ಕೂಡ ಇಟ್ಟಿದೆ. ಯಾಕೆ ಜೇನಿಂದ ತುಂಬ ಮಕ್ಕಳು ಬಂದಿರೋದರಿಂದ ಯಾರಿಗೆ ಇದನ್ನು ನೋಡಲಿಕ್ಕೆ ಅವಕಾಶ ಇದೆ ಸುದ್ದಿ ಚಾನೆಲ್ ನೋಡಲಿಕ್ಕಾಗ್ತದೆ. ಈ ದಾಖಲೀಕರಣ ನಂತರ ಮುಂದಿನ ಹೆಜ್ಜೆ ನಾವು ಕೂಡ ಗೊತ್ತಿಲ್ಲ, ಈಗ ಪ್ರಾರಂಭ ಇಟ್ಟಿದೆ. ಮುಂದೆ ಅವರಿಗೆ ಏನೆಲ್ಲ ಪ್ರಯೋಜನ ಆಗಬೇಕು ಹೇಗೆ ಅಂತ ಹೇಳೋದರ ಬಗ್ಗೆ ನಿರಂತರವಾಗಿ ಒಂದು 3 ತಿಂಗಳ ಕಾಲ ಇವತ್ತು ಯಾರು ಮುಂದೆ ಹೆಜ್ಜೆ ಇಡ್ತಾರ 3 ತಿಂಗಳ ಸುದ್ದಿ ಮಾಹಿತಿ ಅರಿವಿನಿಂದ ಅವ್ರಿಗೆ ಬೇಕಾದ ಮಾಹಿತಿ ವ್ಯವಸ್ಥೆಗಳ ತರಬೇತಿಗಳನ್ನು ಕೊಡುವ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ತಾ ಇದ್ದೇವೆ. ಅದು ಇಲ್ಲಿದ್ದವರು ಹಿಂದೆ ಹೆಜ್ಜೆ ಇಡಲಿಕ್ಕಿಲ್ಲ, ಮುಂದೆ ಹೆಜ್ಜೆ ಇಡಬೇಕು ಅಂತ ಭರವಸೆಯಿಂದ ಆ ಮನಸ್ಸಿನಿಂದ ನಿಮ್ಮೆಲ್ಲರಿಗೂ ಶುಭಾಶಯಗಳಾಗಿ ನೀವೆಲ್ಲ ಉದ್ಯಮಪತಿಗಳಾಗಲಿ ಅಂತ ಹಾರೈಸ್ತಾ ನಾನು ಮಾತನಾಡಿಸ್ತೇನೆ. SS ನಾಯಕರು ಹ್ಯಾಂಡ್ ಓವರ್ ಮಾಡ್ತೇನೆ. ಹಿಂದೆ ಕೂತಿರುವಂಥ ಎಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಮುಂದೆ ಆಸನದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಮುಂದೆ ಬಂದು ಈ ಕಾರ್ಯಕ್ರಮವನ್ನು ಆಲಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಇಲ್ಲಿವರೆಗೆ ನಮ್ಮೆಲ್ಲರನ್ನು ಸ್ವಾಗತಿಸಿದಂಥ ಡಾಕ್ಟರ್ UP ಶಿವಾನಂದ ಆಡಳಿತ ನಿರ್ದೇಶಕರು, ಸುದ್ದಿ ಸಮೂಹ ಸಂಸ್ಥೆಗಳು, ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯಾಗಾರವನ್ನು ಮುಖ್ಯ ಅತಿಥಿಯಾಗಿರುವಂಥ ಡಾಕ್ಟರ್ CA SS ನಾಯಕ್ ಇವರು ನಡೆಸಿಕೊಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದಾನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಗದೊಮ್ಮೆ ನಮಸ್ಕಾರ. ಎಲ್ಲ ಜಾಗೃತರಾಗಿದ್ದೀರಿ.
ಎಂಟ್ರಪ್ರನರ್ ಅಂದರೆ ಯಾವಾಗಲೂ ಜಾಗೃತರಾಗೇ ಇರಬೇಕು. ಒಂದು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್, ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ನಮ್ಮ ಒಂದು ಟ್ಯಾಗ್ ಲೈನೇ ಏಷ ಸುಪ್ತೇಶು ಜಾಗೃತಿ ಅಂತೇಳಿ. ಇದರ ಅರ್ಥ ಎಲ್ಲರೂ, ಇತರರೆಲ್ಲರೂ ನಿದ್ರೆಯಲ್ಲಿರುವಾಗ ನಾವು ಜಾಗೃತರಾಗಿರಬೇಕು. ಹಾಗಾದರೆ ಇದರ ಅರ್ಥ ಏನು? ನಾವೆಲ್ಲ ಇತರರು ಜಾಗೃತ ಆಗಿರುವಾಗ ನಾವೆಂತ ನಿದ್ರೆ ಮಾಡಬೇಕಾ? ಇತರರು ಜಾಗರಣೆಯಲ್ಲಿದ್ದರೆ ನಾವು ಇನ್ನೂ ಜಾಸ್ತಿ ಜಾಗೃತರಾಗಿರಬೇಕು. ನಾನು ಯಾಕೆ ಹೇಳುವುದಂದರೆ, ಈಗ ಇತ್ತೀಚೆಗೆ ಈಗ ಹೇಳಿದರು ನಮ್ಮ ಡಾಕ್ಟರ್ ಶಿವಾನಂದ್ ಅವರು, ವಿಯೆಟ್ನಾಮಿಗೆ ಪ್ರವಾಸಕ್ಕೆ ಹೋಗಿದ್ದೇವೆ. ಒಂದು ಪ್ರವಾಸ ಅಂದರೆ ಸೈಟ್ ಸೀಯಿಂಗ್ ಅಲ್ಲ, ಅಲ್ಲಿ ಸೈಟ್ ಸೀಯಿಂಗ್ ಮಾಡಿದ್ದೇವೆ. ಆದರೆ ಪ್ರತಿಯೊಂದು ಬೇರೆ ದೇಶಕ್ಕೆ ಹೋಗುವಾಗ ನಮಗೆ ಹೊಸ ಹೊಸ ವಿಷಯ ನಮಗೆ ಕಲೀಲಿಕ್ಕೆ ಸಿಗ್ತದೆ. ಅಂದರೆ ಇವರು ಹೇಳಿದರು, ಕನಸನ್ನು ನನಸು ಮಾಡೋದು. ಕನಸನ್ನು ನನಸು ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ಏನು ಬೇಕು ಹೇಳಿ? ಏನು ಬೇಕು ಕನಸನ್ನು ನನಸು ಮಾಡಲಿಕ್ಕೆ? ಕನಸನ್ನು ನನಸು ಮಾಡಲಿಕ್ಕೆ ಫಸ್ಟ್ ನಾವು ಮನಸ್ಸು ಮಾಡಬೇಕು. ಮನಸ್ಸು ಮಾಡಿದರೆ ಮಾತ್ರ ಕನಸನ್ನು ನನಸು ಮಾಡಲಿಕ್ಕಾಗ್ತದೆ. ಇತ್ತೀಚೆಗೆ ನಾನು ಹೇಳಿದೆ, ಈಗ ನಿನ್ನೆ ಮಾತ್ರ ಬಂದದ್ದು ನಾನು ವಿಯೆಟ್ನಾಮಿಂದ. ಅಲ್ಲಿ ನನಗೆ ಒಂದೇ ಒಂದು ಇಡೀ ನಾವು ದೇಶದಲ್ಲಿ ಒಂದು 4-5 ದ್ವೀಪ ಮತ್ತು ಮೇಯ್ನ್ ಪ್ಲೇಸ್ ವಿಸಿಟ್ ಮಾಡಿದ್ದೇವೆ. ಒಬ್ಬರು ಪೊಲೀಸರು ನೋಡಲಿಕ್ಕೆ ಸಿಕ್ಕಲಿಲ್ಲ. ಅಲ್ಲಿ ಪೊಲೀಸರು ಇಲ್ಲ, ಅಲ್ಲಿ ಇರ್ಬೋದು, ಭಾಳ ಕಮ್ಮಿ, ನೋಡಲಿಕ್ಕೆ ಸಿಗಲೇ ಇಲ್ಲ. ಆದರೆ ಡಿಸಿಪ್ಲಿನ್ ಎನ್ನುವುದು 100% ಪರ್ಫೆಕ್ಟ್. ಸೆಲ್ಫ್ ಡಿಸಿಪ್ಲಿನ್ ಫಾಲೋ ಮಾಡ್ತಾರೆ ಅಲ್ಲಿ. ಫಸ್ಟ್ ನಾವು ಕಲಿಬೇಕಾದದ್ದು ಅದನ್ನು ಬೇರೆಯವರಿಂದ. ನಮ್ಮದು ಎಷ್ಟೋ ಒಳ್ಳೆಯ ವಿಷಯ ಉಂಟು, ಸಂಸ್ಕೃತಿ ಉಂಟು, ನಮ್ಮದು ಪರಿಸರ ವ್ಯವಸ್ಥೆ ಒಳ್ಳೆಯದುಂಟು, ಎಲ್ಲ ಉಂಟು. ಆದರೆ ನಮ್ಮಲ್ಲಿ ಒಂದು ಕೊರತೆ ಏನಂತ ಹೇಳಿದರೆ, ನಾವು ಇದ್ದ ಒಂದು ವಿಷಯವನ್ನು ಬಿಟ್ಟು ಬೇರೆ ಕಡೆ ಗಮನ ಜಾಸ್ತಿ ಕೊಡ್ತಾ ಇದ್ದೇವೆ. ಉದಾಹರಣೆಗೆ ನಾನು ಹೇಳ್ತೇನೆ, ಬಹಳ ಒಂದು ಸಿಂಪಲ್, ನಮ್ಮ ಇಕೋಸಿಸ್ಟಮ್ ಅಂತ ಹೇಳ್ತೇವೆ, ಪರಿಸರ ವ್ಯವಸ್ಥೆ. ಅದು MSME ಇಕೋಸಿಸ್ಟಮ್ ಇರ್ಬೋದು. MSME ಅಂದರೆ ನಿಮಗೆ ಸಣ್ಣ, ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್, ಅತಿ ಸಣ್ಣ ಮತ್ತು ಮೀಡಿಯಮ್, ಆ ಲೆವೆಲಿನ ಉದ್ಯಮ. ಆ ಪರಿಸರ ವ್ಯವಸ್ಥೆ ಇತ್ತೀಚೆಗೆ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟದಿದ್ದರೆ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳು ಕೊಡ್ತಾ ಇವೆ. ಆದರೆ ಕೇಂದ್ರ ಸರ್ಕಾರ ಅದರಲ್ಲಿ ಮುಂಚೂಣಿಯಲ್ಲಿದೆ. ಡಿಪಾರ್ಟ್ಮೆಂಟ್ ಆಫ್ MSME ಮಿನಿಸ್ಟ್ರಿ ಆಫ್ MSME ಇನ್ ಸೆಂಟ್ರಲ್ ಗೌರ್ಮೆಂಟ್. ಅದರಿಂದ ಅನೇಕ ಆಗಾಗ ಕೆಲವು ಹೊಸ ಒಂದು ಘೋಷಣೆಗಳು ಬರ್ತವೆ, ಹೊಸ ಯೋಜನೆಗಳು ಬರ್ತವೆ, ಹೊಸ ಸ್ಕೀಮ್ಸ್ ಬರ್ತವೆ, ಇನ್ಸೆಂಟಿವ್ ಬರ್ತದೆ, ಸಬ್ಸಿಡಿ ಬರ್ತದೆ. ಅದರ ಬಗ್ಗೆ ನಮಗೆ ಮಾಹಿತಿ ಇದ್ದರೆ, ನಮಗೆ ಐಡಿಯಾ ಇದ್ದರೆ ನಾವು ಅದನ್ನು ಪ್ರಯೋಜನ ಪಡ್ಕೊಳ್ಬೋದು. ಐಡಿಯಾ ಇಲ್ಲದಿದ್ದರೆ ನಾವು ಇಂಥ ಒಂದು ಸೆಮಿನಾರ್ ಇರ್ಬೋದು. ಮೊನ್ನೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಸೆಪ್ಟೆಂಬರ್ 20 ಅದರಲ್ಲಿ ನಾವು MSME ಕಾನ್ಕ್ಲೇವ್ ಅಂತ ಮಾಡಿದ್ದೇವೆ. ಅದು ನಮ್ಮ ರೋಟರಿ ಕ್ಲಬ್ ಆಫ್ ಮ್ಯಾಂಗ್ಳೂರು ಸೆಂಟ್ರಲ್, ನಮ್ಮ ಭಾಸ್ಕರ್ ಇಲ್ಲೇ ಇದ್ದಾರೆ, ಅವರು ಪ್ರೆಸಿಡೆಂಟ್, ಅದರದ್ದು ಸುದ್ದಿ ಮಾಧ್ಯಮದ ಮಂಗಳೂರಿನ ವರದಿಗಾರರು. ಅದೇ ರೀತಿ ನಮ್ಮ ಮ್ಯಾಂಗ್ಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಜಂಟಿ ಆಶ್ರಯದಲ್ಲಿ ಕಾರ್ಯಕ್ರಮ ಮಾಡಿದ್ದು. ನಮ್ಮ ಕರಾವಳಿ ಕರ್ನಾಟಕದ 3 ಜಿಲ್ಲೆಗಳಿಂದ 600ಕ್ಕಿಂತ ಹೆಚ್ಚು ಜನ ಅದರಲ್ಲಿ ಹಣ ಕೊಟ್ಟು ಭಾಗವಹಿಸಿದ್ದಾರೆ, ವಿತ್ ರಿಜಿಸ್ಟ್ರೇಷನ್ ಫೀಸ್. ಬೆಳಿಗ್ಗೆ ಕಾರ್ಯಕ್ರಮ ಆಗುವಾಗಲೇ ಇಡೀ ಹೌಸ್ಫುಲ್, ಕಿಕ್ಕಿರಿದ ಜನರು, ಮತ್ತು ಎಕ್ಸ್ಟ್ರಾ ಚೇರ್ ಹಾಕಿದ್ದು ನಾವು. ರಾತ್ರಿ ಅವಾರ್ಡ್ ಸೆರೆಮನಿವರೆಗೆ ಫುಲ್ ಹೌಸ್ ಶೋ ಅಂತ ಹೇಳ್ತೇವೆ ನಾವು. ಎಲ್ಲ ಅತ್ಯಂತ ಉತ್ಕೃಷ್ಟ ಸ್ಪೀಕರ್ಸ್ನವ್ರನ್ನೆಲ್ಲ ನಾವು ಕರೆದಿದ್ದೇವೆ. ಒಂದು 7 ಟೆಕ್ನಿಕಲ್ ಸೆಷನ್ ಮಾಡಿದೆವು. ಅದರಲ್ಲಿ ಹೆಚ್ಚಿನ ಬ್ಯಾಂಕ್ನವರು, 10 ಬ್ಯಾಂಕಿನವರು, ನೀವು ಯಾವುದೇ ಹೇಳಿ, ದೊಡ್ಡ ನ್ಯಾಷನಲೈಸ್ಡ್ ಬ್ಯಾಂಕ್ ಅವರ ಜನರಲ್ ಮ್ಯಾನೇಜರು, DGM, ರೀಜನಲ್ ಹೆಡ್ಸ್, ಅವರು ಸ್ಟೇಜಲ್ಲಿ ಕೂತು ಅವರ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋದು.
ಹೆಚ್ಚಿನ ಕಡೆಯಲ್ಲಿ ನಾವು ಹೋಗ್ತೇವೆ ಈ ಒಂದು ಎಕ್ಸಿಬಿಷನಿಗೆಲ್ಲ, ಏನು ಮಾಡ್ತಾರೆ MSME ಅವರು ಅವರಿವರು ಸ್ಟಾಲ್ ಹಾಕೋದು, ಬೇರೆಯವರು ಪರ್ಚೇಸ್ ಮಾಡಲಿಕ್ಕೆ ಹೋಗೋದು. ಇಲ್ಲಿ ಏನಾಗಿದೆ ಅಂದರೆ ಬ್ಯಾಂಕಿನವರು ಸ್ಟಾಲ್ ಹಾಕಿದ್ದಾರೆ, ಉದ್ಯಮಿಗಳು ನನಗೆ ಯಾವ ಬ್ಯಾಂಕ್ ಆಗ್ಬೋದಂತ ಅವರು ಶಾಪಿಂಗ್ ಮಾಡೋದು. ವಿನೂತನ ಪ್ರಯೋಗ. ನಾನು ಇದನ್ನು ಯಾಕೆ ಹೇಳೋದಂತ ಹೇಳಿದರೆ, ಪ್ರಪ್ರಥಮವಾಗಿ ಜನರಿಗೆ ಒಂದು ಯಾವುದಾದ್ರೂ ಉದ್ಯಮ ಆರಂಭ ಮಾಡಬೇಕಾದ್ರೆ ಬೇಕಾಗೋದು ಯಾವುದು? ಹಣ. ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಇದ್ದರೆ ಮಾತ್ರ ಬೇರೆ ಎಲ್ಲ ಮುಂದೆ ಹೋಗ್ತದೆ, ಇಲ್ಲದಿದ್ದರೆ ಹೋಗೋದಿಲ್ಲ. ನಾನೀಗ ಇದು ನನ್ನ ಸೆಷನ್ ಅಲ್ಲ, ಖಾಲಿ ಒಂದು ಪ್ರಾರಂಭಿಕ ಪೀಠಿಕೆ. ಈ ಒಂದು ಕಾರ್ಯಕ್ರಮ ಯೋಜನೆ ಒಂದು ತಿಂಗಳ ಮುಂಚೆ ನಾವು ಪ್ಲ್ಯಾನ್ ಮಾಡಿದ್ದೇವೆ. ಈ MSME ಕಾನ್ಕ್ಲೇವ್ ಆದ ಕೂಡಲೇ ನಮ್ಮ ಡಾಕ್ಟರ್ ಶಿವಾನಂದ್ ಅವರು ಇರ್ಬೋದು, ಮತ್ತು ಅವರ ಮಗಳು ಸಿಂಚನ ಇರ್ಬೋದು, ಅರಿವು ಕೇಂದ್ರದಿಂದ ನಾವು ಹೀಗೆ ಕಾರ್ಯಕ್ರಮ ಮಾಡುವ ಅಂತೇಳಿ ಒಂದು ಐಡಿಯಾ ಹೇಳಿದರು. ಇಮಿಡಿಯೇಟ್ಲಿ ನಾನು ನಮ್ಮ ಡಾಕ್ಟರ್ ಅನಂತ ಪದ್ಮನಾಭ ಆಚಾರ್ ಅವರು ನಿಟ್ಟೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅದರ CEO ಆಗಿದ್ದಾರೆ. ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂದರೆ ಈ 2016 ನವೋದ್ಯಮಗಳಿಗಾಗಿ ಒಂದು ವಿನೂತನವಾದ ಒಂದು ಪರಿಸರ ವ್ಯವಸ್ಥೆ, ಇಕೋಸಿಸ್ಟಮ್, ಸ್ಟಾರ್ಟಪ್ ಇಕೋಸಿಸ್ಟಮ್, ಅದನ್ನು ಸಿಟಿಯಿಂದ ಟೈರ್ 2 ಸಿಟಿ, ಟೈರ್ 3 ಸಿಟಿ, ಹಳ್ಳಿಗಳಿಗೂ ತಲುಪಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ದೇಶದಾದ್ಯಂತ 68 ಅಟಲ್ ಇನ್ಕ್ಯುಬೇಷನ್ ಕೇಂದ್ರಗಳನ್ನು ನಮ್ಮ ನೀತಿ ಆಯೋಗದ ಮುಖಾಂತರ ಕೇಂದ್ರ ಸರ್ಕಾರ ಮಾಡಿದೆ. ಅದು ಎಲ್ಲ ಈ ಅಪ್ಲಿಕೇಶನ್ ಹಿಡ್ಕೊಂಡು ಯಾವಾಗ ಆಫೀಸಿಗೆ ಹೋಗಲಿಕ್ಕಿಲ್ಲ, ಡೈರೆಕ್ಟ್ DPIIT ಪೋರ್ಟಲ್ ಅಂತ ಉಂಟು, ಡಿಪಾರ್ಟ್ಮೆಂಟ್ ಫಾರ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್. ಅಲ್ಲಿ ನೀವು ಲಾಗಿನ್ ಆದರೆ ಕೂತಲ್ಲಿಂದ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು, ಅಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಒಮ್ಮೆ ನಿಮಗೆ ಒಂದು ಹೊಸ ಐಡಿಯಾ ಬಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಯಾರಾದರೂ ಒಬ್ಬರು ಮೆಂಟರ್ ಬೇಕಾಗ್ತದೆ ಅಲ್ವಾ? ಈ ದೊಡ್ಡ ದೊಡ್ಡ ಮೆಂಟರ್ ಹತ್ರ ಹೋದರೆ ಪುನಃ ನೀವು ಕಿಶೆಯಿಂದ ಖರ್ಚು ಮಾಡಬೇಕು. ಈ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ 68 ಕಡೆಗಳಲ್ಲಿ ನಮ್ಮ ದೇಶದಾದ್ಯಂತ ಸ್ಥಾಪನೆ ಮಾಡಿದ್ದಾರೆ. ಇದು ಈ ಒಂದು ಕರಾವಳಿ ಕರ್ನಾಟಕದಲ್ಲಿಯೇ ಪ್ರಪ್ರಥಮವಾದ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ. ಕಳೆದ 5.5 ವರ್ಷ ಆಯ್ತೀಗ ಅದರ ಒಂದು CEO ಆಗಿ ನಿರಂತರವಾಗಿ 150ಕ್ಕೂ ಹೆಚ್ಚು ನವೋದ್ಯಮಗಳಿಗೆ ಏನು ಹೇಳ್ತಾರೆ ಒಂದು ಇನ್ಕ್ಯುಬೇಟ್ ಮಾಡಿ ಅವರಿಗೆ ಸೀಡ್ ಫಂಡಿಂಗ್ ವ್ಯವಸ್ಥೆ ಕೇಂದ್ರ ಸರ್ಕಾರದಿಂದ, ಸಾಲ ಸೌಲಭ್ಯದ ವ್ಯವಸ್ಥೆ, ವೆಂಚರ್ ಕ್ಯಾಪಿಟಲ್ ಇರ್ಬೋದು, PE ಫಂಡಿಂಗ್ ಇರ್ಬೋದು, ಇದರ ಬಗ್ಗೆ ಮಾಹಿತಿ, ಇದರ ಬಗ್ಗೆ ಅನೇಕ ನಿರಂತರವಾಗಿ ಕಾರ್ಯಕ್ರಮ ಮಾಡಿದ ಕೀರ್ತಿ ಇದ್ದರೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಇದು ನಿಟ್ಟೆ ಸಮೂಹ ವಿದ್ಯಾಸಂಸ್ಥೆಗಳ ಒಂದು ಇನ್ಕ್ಯುಬೇಷನ್ ಸೆಂಟರ್, ಭಾರತ ಸರ್ಕಾರದ ನೀತಿ ಆಯೋಗ ಅದರ ಪ್ರಾಯೋಜಕತ್ವದಲ್ಲಿ ಒಂದು ಸಂಸ್ಥೆ. ಅನೇಕ ಕಾರ್ಯಕ್ರಮ ಮಾಡಿದ್ದಾರೆ, ಅದರ ಬಗ್ಗೆ ಅವರು ಮಾಹಿತಿ ಕೊಡಲಿದ್ದಾರೆ. ಡಾಕ್ಟರ್ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ಇದರ CEO ಆದ ಡಾಕ್ಟರ್ ಅನಂತ ಪದ್ಮನಾಭಾಚಾರ್ಯ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಿಮಗೆಲ್ಲ ತಿಳಿದಿರ್ಬೋದು, ಸ್ವಾತಂತ್ರ್ಯ ಸಿಕ್ಕಿ ಈಗ ನಮಗೆ 78 ವರ್ಷ ಆಯಿತು. 78 ವರ್ಷ ಆದರೂ ನಮ್ಮದು ಎಜುಕೇಷನ್ ಸಿಸ್ಟಮ್ ಸೇಮ್ ಬ್ರಿಟಿಷ್ ಸಿಸ್ಟಮ್ ಆಫ್ ಎಜುಕೇಷನ್. ವಿ ಆರ್ ಕ್ರಿಯೇಟಿಂಗ್ ಪೀಪಲ್ ಫಾರ್ ಓನ್ಲಿ ವೈಟ್ ಕಾಲರ್ ಜಾಬ್. ಇಲ್ಲಿ ITIಯಲ್ಲಿ ಚಿದಾನಂದ ಅವರ ನೇತೃತ್ವದಲ್ಲಿ ಬ್ಲೂ ಕಾಲರ್ ಜಾಬ್ ರೆಡಿ ಮಾಡ್ತಾ ಇದ್ದೀನಿ. ನೀವು ITI ಅವರಿಗೆ ಇದ್ದಷ್ಟು ಅಪರ್ಚುನಿಟಿ ಇಂಜಿನಿಯರ್ ಆದವರಿಗಿಲ್ಲ. ITI ಮಕ್ಕಳು ಕೈ ತಟ್ಟಬೇಕು ಅದಕ್ಕೆ ಅಲ್ವಾ? ಇಂಜಿನಿಯರ್ಗಿಂತ ಜಾಸ್ತಿ ಡಿಮಾಂಡ್ ITI ಅವರಿಗುಂಟು. ಯಾಕಂದರೆ ಇಂಜಿನಿಯರ್ ಆದವರು ಖಾಲಿ ಹೇಗೆ ಮಾಡ್ಬೋದು ಏನು ಮಾಡ್ಬೋದು ಹೇಳ್ತಾರೆ, ಮಾಡಿ ತೋರಿಸೋದಿದ್ರೆ ITI ಅವರು ಅಂತೇಳಿ ನಾನು ಹೆಮ್ಮೆಯಿಂದ ನಾವು ಹೇಳ್ಬೋದು ಅಲ್ವಾ? ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಅಂತ 2020ಯಲ್ಲಿ ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಘೋಷಣೆ ಮಾಡಿದರು, NEP 2020. ಆದರೆ ಈ ಎಜುಕೇಷನ್ ಎನ್ನುವುದು ಕಾನ್ಕರೆಂಟ್ ಲಿಸ್ಟಲ್ಲಿ ಬರ್ತದೆ, ಅಂದರೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ನಮ್ಮಲ್ಲಿ ಒಂದು ದುರದೃಷ್ಟ ಏನಂತ ಹೇಳಿದರೆ, ಕೇಂದ್ರ ಸರ್ಕಾರ ಯಾವ ಸರ್ಕಾರ ಉಂಟು ಅದರ ಬೇರೆ
ಪಾರ್ಟಿ ಇಲ್ಲಿ ಬಂದರೆ ಅವ್ರು ಏನು ಮಾಡಿದ್ರು ಅದಕ್ಕೆ ವಿರೋಧ ಮಾಡೋದು. ಯಾವುದೇ ನಾನು ಇವ್ರ ಬಗ್ಗೆ ಹೇಳೋದಿಲ್ಲ. ಆ ಸೇಮ್ ಓಲ್ಡ್ ಬ್ರಿಟಿಷ್ ಸಿಸ್ಟಮ್ ಆಫ್ ಎಜುಕೇಷನ್ ಹೇಳ್ತಾರೆ, ನಮ್ಮ ಜನರಿಗೆ ಉದ್ಯೋಗ ಇಲ್ಲ, ನಮ್ಮ ಯುವ ಜನರು ಖಾಲಿ ಇದ್ದಾರೆ. ಈಗಿನ ಒಂದು ಸ್ಟಡಿ ಪ್ರಕಾರ ಮೋರ್ ದ್ಯಾನ್ 7 hours ಆನ್ ಎನ್ ಎವರೇಜ್ ಈಚ್ ಯೂತ್ ಸ್ಪೆಂಡ್ಸ್ ಟೈಮ್ ಆನ್ ಮೊಬೈಲ್ ಅಂತೆ. ಭಾರಿ ಕಳವಳಕಾಳಿ ವಿಷಯ ಇದು. ಬೇಕು ಮೊಬೈಲ್, ಬಟ್ 7 ಗಂಟೆ ಮೊಬೈಲ್ನಲ್ಲೇ ಅಂತ ಹೇಳಿದರೆ ಭಾಳ ಒಂದು ಕಳವಳಿಕಾರಿಯಾದ ಸನ್ನಿವೇಶ. ಇಂತಹ ಸಂದರ್ಭದಲ್ಲಿ ಬಹಳ ದಿಟ್ಟತನದಿಂದ ಪ್ರಪ್ರಥಮವಾಗಿ ನಮ್ಮ ಕರಾವಳಿ ಕರ್ನಾಟಕದಲ್ಲಿಯೇ ಪ್ರಪ್ರಥಮವಾದ ವಿದ್ಯಾಸಂಸ್ಥೆ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಎಜುಕೇಷನ್, ಅದರ ಪ್ರಿನ್ಸಿಪಾಲ್ ಆದ ಡಾಕ್ಟರ್ ಜ್ಞಾನೇಶ್ವರ ಪೈ ಮಾರೂರು ಇಲ್ಲಿದ್ದಾರೆ. ಆ NEPಯಲ್ಲಿ ಮಕ್ಕಳಿಗೆ ಬೇಕಾದ ಒಂದು ಚಾಯ್ಸಸ್ ಮತ್ತು ಕಲಿಯುವಾಗಲೇ ನಿಮಗೆ ಪ್ರಾಕ್ಟಿಕಲ್ ಟ್ರೈನಿಂಗ್, ಇಂಡಸ್ಟ್ರಿ ಅಕಾಡೆಮಿಯ ಇಂಟರ್ಯಾಕ್ಷನ್, so that each student when he or she comes out of the college they are employable. ಅವರು ಎಂಪ್ಲಾಯ್ಮೆಂಟಿಗೆ ಹೋಗ್ಬೋದು, ಸ್ವ ಉದ್ಯಮ ಕೂಡ ಪ್ರಾರಂಭ ಮಾಡ್ಬೋದು. ಆ ವಿಷಯದಲ್ಲಿ ನಿರಂತರವಾಗಿ ಇವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅಲ್ಲಿ BCom ಹಾನರ್ಸ್, BCA ಹಾನರ್ಸ್ ಇದೆಲ್ಲ ಮಾಡ್ತಾರೆ. ಹಾನರ್ಸ್ ಅಂದರೆ 3 year ಆಗಿ 1 year, 4 ವರ್ಷ ಆದರೆ ಪುನಃ ನೀವು PG ಮಾಡಲಿಕ್ಕಿಲ್ಲ, ಡೈರೆಕ್ಟ್ PhD ಕೋರ್ಸಿಗೆ ಹೋಗ್ಬೋದು. ಅಂದರೆ 20 ವರ್ಷದಲ್ಲಿ ಡಿಗ್ರಿ ಆದರೆ 21ನೇ ವರ್ಷದಲ್ಲಿ ಹಾನರ್ಸ್, 24ನೇ ವರ್ಷದಲ್ಲಿ PhD ಆಗ್ತದೆ. ಇದು ವಿನೂತನ ಒಂದು ಪ್ರಯೋಗ. ಅದಕ್ಕಾಗಿ ನಾವು ನಿಟ್ಟೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅವರಿಗೆ ನಾವು ಚಪ್ಪಾಳೆಯ ಮುಖಾಂತರ ಅಭಿನಂದನೆ ಹೇಳಲೇಬೇಕು. ಅದರ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಎಜುಕೇಷನ್ ಪಡೀಲು ಫಸ್ಟ್ ನ್ಯೂರೋ ಹಾಸ್ಪಿಟಲ್ ಪಕ್ಕ. ಇನ್ನು ಅವ್ರಿಗೆ ಹೇಳಿದ್ದೇನೆ, ನೀವು ಹಾಗೆ ಅಡ್ರೆಸ್ ಕೊಡಬಾರ್ದು, ನಮ್ಮ ಕಾಲೇಜ್ ಪಕ್ಕ ಫಸ್ಟ್ ನ್ಯೂರೋ ಹಾಸ್ಪಿಟಲ್ ಅಂತ ಆಗಬೇಕಂತ ಹೇಳಿದ್ದೇನೆ ಅಲ್ವಾ. ಫಸ್ಟ್ ನ್ಯೂರೋ ಹಾಸ್ಪಿಟ್ಲ್ ಪಕ್ಕ ನಮ್ಮದು ಕಾಲೇಜ್ ಅಂತ ಹೇಳಿದರೆ ಹಾಗೆ ಹೇಳಬಾರ್ದು. ಇನ್ನು ಜನರು ಹೇಳಬೇಕು, ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಎಜುಕೇಷನ್ ಪಕ್ಕ ಫಸ್ಟ್ ನ್ಯೂರೋ ಹಾಸ್ಪಿಟಲ್ ಅಂತೇಳಿ. ಆ ರೀತಿ ಆಗಬೇಕು ಕೀರ್ತಿ. ಅದನ್ನು ಯಶಸ್ವಿಯಾಗಿ ಅವರು ಈಗ ಕಳೆದ 3 ವರ್ಷದಿಂದ ಮುನ್ನಡೆಸ್ತಾ ಇದ್ದಾರೆ. ಸೊ ಅವರು ಕೂಡ ಈ ನಮ್ಮ ಈ ಕಾರ್ಯಕ್ರಮ, ಈ ನಮ್ಮ ನವೋದ್ಯಮಿಗಳಿಗೆ ಇಲ್ಲಿ ಎರಡೂ ಉಂಟು. ಹೊಸತಾಗಿ ಆಲೋಚನೆಯವರನ್ನು ನೀವು ಉದ್ಯಮಿಗಳು ಹೇಗೆ ಆಗ್ಬೋದು ಅದರ ಬಗ್ಗೆ ಐಡಿಯಾ. ನೀವು ಆಲ್ರೆಡಿ ಉದ್ಯಮಿಗಳಾಗಿದ್ದರೆ, ಸ್ಟಾರ್ಟಪ್ ಆಗಿದ್ದರೆ, ನಿಮ್ಮ ಅದನ್ನು ಹೇಗೆ ಸ್ಕೇಲ್ ಅಪ್ ಮಾಡ್ಬೋದು, ಇನ್ನೂ ಎತ್ತರಕ್ಕೆ ಹೇಗೆ ಕೊಂಡೋಗ್ಬೋದು ಅದರ ಬಗ್ಗೆ ಕೂಡ ಟಿಪ್ಸ್ ನಾವು ಕೊಡ್ತೇವೆ. ಅದಕ್ಕೆ ಡಾಕ್ಟರ್ ಜ್ಞಾನೇಶ್ವರ ಪೈ ಮಾರೂರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಮಗೂ ಕೂಡ ಈಗ ಸ್ವಾಗತ. ನಮ್ಮ ಈ ಬಹಳ ಒಂದು ಸುಂದರವಾದ ಇದು ಒಂದು ಸಭಾಂಗಣ, ನಮ್ಮ ಇದು ಮಹಾಲಿಂಗೇಶ್ವರ ITI ಅದರ ಡೈರೆಕ್ಟರ್ ಆದ ನಮ್ಮ ಚಿದಾನಂದರವರು, ಅವರು ಕೂಡ, ಅವರಿಗೂ ನಾವು ಸ್ವಾಗತ ಅಲ್ಲ, ಅವರು ನಮ್ಮ ಮಾಡಬೇಕು, ಆದರೆ ಈಗ ಇಲ್ಲಿ ನಾವು ಸ್ವಾಗತ ಮಾಡ್ತೇವೆ. ಅದೇ ರೀತಿ ನಿಮ್ಮ ಹೆಸರು ಆಶೀಶ್, ನಿಮ್ಮ ಸುದ್ದು ಬಡಿಗಡೆಯ ಒಂದು ಇಲ್ಲಿಯ ವಕ್ತಾರರು, ಅವರಿಗೂ ಕೂಡ ಒಂದು ಸ್ವಾಗತ. ಹಾಗೂ ನಮ್ಮ ಭಾಸ್ಕರ್ ರೈ ಕಟ್ಟ, ಅವರು ಕಟ್ಟ ರಾಟೇರಿಯನ್, ಅವರು ರಾಟರಿ ಕ್ಲಬ್ ಆಫ್ ಮ್ಯಾಂಡೂರ್ ಸೆಂಟ್ರಲ್ ಅದರ ಅಧ್ಯಕ್ಷರು, ಹಾಗೂ ಸುದ್ದಿ ಬಿಡುಗಡೆಯ ಮಂಗಳೂರು ಅತ್ಯಂತ ಪ್ರಮುಖ ಪ್ಲೇಸಿನ ಒಂದು ವಕ್ತಾರ, ಏನು ಹೇಳ್ತಾರೆ, ವರದಿಗಾರರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ನಿಮಗೂ ಕೂಡ. ಅದೇ ರೀತಿ ಯಾವುದೇ ಒಂದು ಕಾರ್ಯಕ್ರಮ ಊಟದಲ್ಲಿ ಉಪ್ಪು ಇಲ್ಲದಿದ್ದರೆ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತೇವೆ ನಾವು. ಅದೇ ರೀತಿ ಎಷ್ಟು ಏನು ಯೋಚನೆ ಮಾಡಿದ್ರು ಅದಕ್ಕೆ ಬ್ಯಾಂಕಿನವರು ಹಣ ಸಹಾಯ ಮಾಡದಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಫಾರ್ಮರ್ DGM ಶ್ರೀ ರಮೇಶ್ ಚಂದ್ರ ಪ್ರಭು ಅವರು ನಮ್ಮೊಂದಿಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಇಲ್ಲಿ ಒಂದು ಏನು ಹೇಳ್ತಾರೆ, ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ನಿಮ್ಮ ಒಂದು ಜ್ಞಾನವನ್ನು ವೃದ್ಧಿಸಲಿಕ್ಕೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇದನ್ನು ನಾವು 3 ಸ್ತರದಲ್ಲಿ ಈ ಕಾರ್ಯಕ್ರಮ ಮಾಡುವಂತಿದ್ದೇವೆ. ಪ್ರಪ್ರಥಮವಾಗಿ ಹೊಸ ಉದ್ಯಮ ಪ್ರಾರಂಭ ಮಾಡಲಿಕ್ಕೆ ನಮ್ಮ ದೇಶದ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯಲ್ಲಿ ಯಾವುದೆಲ್ಲ ಅನುಕೂಲ ನಿಮಗೆ ಸಿಗ್ತದೆ, ಹೇಗೆಲ್ಲ ಮಾಡ್ಬೋದು, ಅದರಲ್ಲಿ ಸ್ಟಾರ್ಟಪ್ ಅಂದರೆ ಏನು, DPIIT ಮುಖಾಂತರ. ಆಮೇಲೆ
ನಿಮ್ಮದು ಯಾವುದಾದ್ರೂ ಪ್ರಾಡಕ್ಟ್ ಆಲೋಚನೆ ಇದ್ದರೆ ಫಸ್ಟ್ ಜನರು ಆಲೋಚನೆ ಮಾಡೋದು ಪ್ರೊಡಕ್ಷನ್ ಹೇಗೆ ಮಾಡೋದು, ಪ್ರಾಡಕ್ಟ್ ಹೇಗೆ ತರುವುದಂತ. ಯಾರೂ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ನೀವು ಆಲೋಚನೆ ಮಾಡಬೇಕೇ ಮಾರ್ಕೆಟಿಂಗ್ ಆ್ಯಂಡ್ ಬ್ರ್ಯಾಂಡಿಂಗ್. ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಇಲ್ಲದಿದ್ದರೆ ನೀವು ಎಷ್ಟು ಒಳ್ಳೆಯ ಉತ್ಕೃಷ್ಟ ಉತ್ಪನ್ನ ಮಾಡಿದರೂ ಅದಕ್ಕೆ ಕಸ್ಟಮರ್ ಸಿಗದಿದ್ದರೆ ಮಾಡಿದ್ದು ವೇಸ್ಟ್ ಅಲ್ವಾ. ಸೊ ನಮ್ಮ ಡಾಕ್ಟರ್ ಜ್ಞಾನೇಶ್ವರ್ ಪೈ ನಿತ್ಯೆ ಅವರು ಬ್ರ್ಯಾಂಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಅದರ ಬಗ್ಗೆ ಮಾತಾಡ್ತಾರೆ. ಮತ್ತು ಇವರ ಸ್ಟಾರ್ಟಪ್ಪಲ್ಲಿ ಎಲ್ಲರಿಗೂ ಅವರು ಇನ್ಕ್ಯುಬೇಟ್ ಮಾಡೋದಿಲ್ಲ, ಕೆಲವರಿಗೆ ಮಾಡ್ತಾರೆ. ಅಂದರೆ ಹೊಸ ಐಡಿಯಾ ಬೇಕು. ಆ ಹೊಸ ಐಡಿಯಾದಲ್ಲಿ ಒಂದೇ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಬೇಕು ಅಥವಾ ಒಂದು ವೆಲ್ತ್ ಕ್ರಿಯೇಷನ್ ಆಗಬೇಕು. ಅಂದರೆ ಸ್ವಲ್ಪ ದೊಡ್ಡ ರೀತಿಯಲ್ಲಿ ಅದು ಒಂದು ಕಾಸಿಂಗ್ ದ ಚೇಂಜ್ ಇನ್ ದ ಇಕೋಸಿಸ್ಟಮ್ ಅಲ್ವಾ. ಅದನ್ನು ಮಾತ್ರ ಅವರು ಒಳಗೆ ತಗೊಳ್ತಾರೆ, ಉಳಿದವರು ಹೊರಗೆ ಇರ್ತಾರೆ. ಅವರೆಲ್ಲ ಯಾರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ನಮ್ಮ ಹತ್ರ ಬರ್ಬೋದು. ಅವರಿಗೆ MSMEಗಳಿಗೆ ಏನೆಲ್ಲ ನಿಮ್ಮ ಸ್ಕೀಮ್ಸ್, ಏನೆಲ್ಲ ಇನ್ಸೆಂಟಿವು, ಹೇಗೆಲ್ಲ ನೀವು ಸಾಲ ಇದ್ದರೆ ತಗೊಳ್ಬೋದು, ಮತ್ತು ಯಾವ ರೀತಿ ಉದ್ಯಮ ಪ್ರಾರಂಭ ಮಾಡ್ಬೋದು, ಅದನ್ನು ಯಾವ ರೀತಿ ನೀವು ನೆಕ್ಸ್ಟ್ ಎತ್ತರಕ್ಕೆ ಕೊಂಡೋಗ್ಬೋದು, ಏನೆಲ್ಲ ಸಮಸ್ಯೆಗಳು ಬರ್ತವೆ, ಆ ಸಮಸ್ಯೆಗಳಿಗೆ ಯಾವುದೆಲ್ಲ ಪರಿಹಾರ ಉಂಟು, ಅದರ ಬಗ್ಗೆ ಒಂದು ಸೂಕ್ತ ಮಾಹಿತಿ ನಾನು ನೀಡಲಿಕ್ಕೆ ತಯಾರಿದ್ದೇನೆ. ಆದ್ದರಿಂದ ಈ ಒಂದು ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ಬೇಕು. ಪ್ರಪ್ರಥಮವಾಗಿ ಈ ಒಂದು ವೇದಿಕೆಯನ್ನು ನಮ್ಮ ಡಾಕ್ಟರ್ APHR ಅವರಿಗೆ ನಾವು ಬಿಟ್ಟುಕೊಡ್ತಾ ಇದ್ದೇವೆ. ಓವರ್ ಟು ಡಾಕ್ಟರ್ ಅನಂತ ಪದ್ಮನಾಭ ಆಚಾರ್. ಅವರ ಹೆಸರೇ ಅನಂತ ಪದ್ಮನಾಭ ಆಚಾರ್. ಅನಂತಸ್ಯ ಅನಂತ ಫಲದಾಯಕ ಅಂತೇಳಿ, ಅಂದರೆ ಅನ್ಲಿಮಿಟೆಡ್ ಐಡಿಯಾಸ್, ಅನ್ಲಿಮಿಟೆಡ್ ಆಪರ್ಚುನಿಟೀಸ್. ಆದರೆ ನಮ್ಮ ಜನರು ಮನಸ್ಸು ಮಾತ್ರ ಲಿಮಿಟೆಡ್ ಉಂಟು. ಅದನ್ನು ಹೇಗೆ ಅನ್ಲಿಮಿಟೆಡ್ ಮಾಡ್ಬೋದು ಅಂತೇಳಿ ಅವರು ಅದರ ಬಗ್ಗೆ ಒಂದು ಟಿಪ್ಸ್ ಕೊಡ್ತಾರೆ. ಸೊ ಪ್ರಪ್ರಥಮವಾಗಿ ವೇದಿಕೆಯನ್ನು ಅವರಿಗೆ ಬಿಟ್ಟು ಕೊಡುವ. ಹೌದು, ಓಕೆ. ಇಲ್ಲಿವರೆಗೆ ನಮ್ಮನ್ನೆಲ್ಲ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತಿಸಿದಂಥ CA ಡಾಕ್ಟರ್ SS ನಾಯಕ್ ಇವರಿಗೂ ಕೂಡ ಆತ್ಮೀಯವಾದ ಅದೇ ರೀತಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮವನ್ನು ಡಾಕ್ಟರ್ AP ಆಚಾರ್ CEO ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ಇವರು ನೆರವೇರಿಸಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಇದು ಸ್ಲೈಡ್ ಚೇಂಜ್ ಉಂಟಾ? ಸ್ಲೈಡ್ ಚೇಂಜ್ ಮಾಡಲಿಕ್ಕೆ ತೊಂದರೆ ಇಲ್ಲ ಆಗ್ಬೋದು. ಹಾಂ, ಬೀಳ್ತದೆ ಅದು. ನನಗೆ ಸಹ ಕಾಣಬೇಕದು. ನನಗೂ ಸಹ ಕಾಣಬೇಕದು. ಸಾಕು. ಕಾಣ್ತದೆ. ಈ ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಭಾವಿ ಉದ್ಯಮದಾರರು ಹಾಗೂ ಎಲ್ಲರಿಗೂ ಇನ್ನೊಮ್ಮೆ ಸ್ವಾಗತ ಬಯಸುತ್ತಾ, ಈ ಸ್ಟಾರ್ಟಪ್ ಬಗ್ಗೆ ಒಂದು ಕೆಲವು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ SS ನಾಯಕರು ಹೇಳಿದಾಗೆ ನಿಟ್ಟೆ ವಿದ್ಯಾಸಂಸ್ಥೆ ಇವತ್ತು 30,000 ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಾ ಇದೆ. ನಾವೊಂದು 3 ಕ್ಯಾಂಪಸ್ಸಲ್ಲಿ ಕೆಲಸ ಮಾಡ್ತಿದ್ದೇವೆ, ಮಂಗಳೂರು, ಬೆಂಗಳೂರು ಮತ್ತು ನಿಟ್ಟೆಯಲ್ಲಿ. 2016ನಲ್ಲಿ ಹೊಸ ಗೌರ್ಮೆಂಟ್ ಪ್ರಾರಂಭ ಆದಾಗ ಯುವಕರನ್ನು ಉದ್ಯಮದಾರರಾಗಿ ಮಾಡಲಿಕ್ಕೆ ಒಂದು ಮಿಷನನ್ನು ಸ್ಟಾರ್ಟ್ ಮಾಡಿದರು. ಅಟಲ್ ಇನ್ನೋವೇಷನ್ ಮಿಷನ್ ಅಂತ ಸ್ಟಾರ್ಟ್ ಮಾಡಿದರು. ಈ ಮಿಷನ್ನ ಮುಖ್ಯ ಉದ್ದೇಶ ಅಂತೇಳಿದರೆ ಜನರಲ್ಲಿ ಸಂಶೋಧನಾ ಪ್ರವೃತ್ತಿಯನ್ನು ಬೆಳೆಸುವಂಥದ್ದು ಮತ್ತು ಲೋಕಲ್ ಪ್ರಾಬ್ಲಮ್ಸನ್ನು ಐಡೆಂಟಿಫೈ ಮಾಡಿಕೊಂಡು ಅದನ್ನು ಸಂಶೋಧನೆ ಮೂಲಕ ಒಂದು ಬಿಸ್ನೆಸ್ ಅಪರ್ಚುನಿಟಿ ಕನ್ವರ್ಟ್ ಮಾಡುವಂಥ ಒಂದು ಯೋಜನೆ ಅದು. ಆ ಯೋಜನೆಯಲ್ಲಿ ಒಂದು 100
ಸೆಂಟ್ರನ್ನು ಸ್ಟಾರ್ಟ್ ಮಾಡ್ತಾರೆ, ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ. 10 ಕೋಟಿ ಅನುದಾನದಲ್ಲಿ ಸೆಂಟ್ರನ್ನು ಸ್ಟಾರ್ಟ್ ಮಾಡ್ತಾರೆ. ಆ 100 ಸೆಂಟ್ರಲ್ಲಿ 1 ಸೆಂಟ್ರನ್ನು ನಮ್ಮ ನಿಟ್ಟೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. 2020ಯಲ್ಲಿ ಸ್ಟಾರ್ಟ್ ಆಯಿತು. ನಮ್ಮ 2016ನಲ್ಲಿ ಮಿಷನ್ ಸ್ಟಾರ್ಟ್ ಮಾಡಿದಾಗ ಇಂಡಿಯಾದಲ್ಲಿ 240 ಸ್ಟಾರ್ಟಪ್ ಅಂತ ಇತ್ತು. ಆಗ ಸ್ಟಾರ್ಟಪ್ ಕಲ್ಚರೇ ಇರಲಿಲ್ಲ. ಸ್ಟಾರ್ಟಪ್ ಬೇರೆ, ನವೋದ್ಯಮ ಬೇರೆ. ನವೋದ್ಯಮ ನಾವು ಸ್ಟಾರ್ಟಪ್ ಅಂತ ಕರಿತಾ ಇಲ್ಲ. ಸ್ಟಾರ್ಟಪ್ ಅನ್ನೋದು ಒಂದು ಹೊಸ ಎಕನಾಮಿಕ್ ಸಿಸ್ಟಮ್. ಅದು ಇವತ್ತು ಇಂಡಿಯಾದಲ್ಲಿ 1,75,000 ರಿಜಿಸ್ಟರ್ಡ್ ಸ್ಟಾರ್ಟಪ್ಸ್ ಇದೆ. ಇಟ್ ಈಸ್ ಪ್ರೊವೈಡಿಂಗ್ ಜಾಬ್ಸ್ ಫಾರ್ ಮಿಲಿಯನ್ಸ್ ಆಫ್ ಯಂಗ್ಸ್ಟರ್ಸ್. ನೀವು ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಕೇಳಿರ್ಬೋದು. ಯಾವುದೇ ಕಂಪನಿಯಲ್ಲಿ ಒಂದು ಉದ್ಯೋಗ ಮಾಡಬೇಕಾದ್ರೆ ಕ್ವಾಲಿಫಿಕೇಷನ್ ಅಂತ ಬೇಕು. BA ಆಗಿರಬೇಕು, BCom ಆಗಿರಬೇಕು. ಝೊಮ್ಯಾಟೊದಲ್ಲಿ ಕೆಲಸ ಸಿಗಬೇಕಾದ್ರೆ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಸಾಕು, ಬೇರೆ ಏನೂ ಬೇಡ ಅವರಿಗೆ. ಅದರ ಝೊಮ್ಯಾಟೊದ ಒಂದು ವ್ಯಾಲ್ಯೂಯೇಷನ್ 2.5 lakh crores. ಯಾರೋ ಅಡುಗೆ ಮಾಡ್ತಾರೆ, ಯಾರೋ ಊಟ ಮಾಡ್ತಾರೆ, ಅದನ್ನು ಡೆಲಿವರಿ ಮಾಡೋದು ಯಾರು? ಝೊಮ್ಯಾಟೊದವರು. ಒಂದು ಸಣ್ಣ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಹೋಗಿ ಕೋಟ್ಯಾಂತರ ಲಾಭ ಮಾಡೋದ್ರ ಜೊತೆಗೇ ತುಂಬ ಜನರಿಗೆ ಉದ್ಯೋಗವನ್ನು ಕೊಟ್ಟರವರು. ಇಂಥ ಒಂದು 150 ಸ್ಟಾರ್ಟಪ್ ನಮ್ಮಲ್ಲಿದೆ. ಯುನಿಕಾರ್ನ್ಸ್ ಅಂತ ಹೇಳ್ತಾರೆ. ಈ ನೆಕ್ಸ್ಟ್ 20 years ಇಸ್ ಕಾಲ್ಡ್ ವಿಕಸಿತ ಭಾರತ ಅಂತ ಹೇಳ್ತಾರೆ. ಅದು ಒಂದು ಅಮೃತ ಕಾಲ ಅಂತ ಹೇಳ್ತಾರೆ. ಆಲ್ ಆಫ್ ಯುವರ್ ಲಿವಿಂಗ್ ಇನ್ ಅಮೃತ್ ಕಾಲ್. ನಾವು ದೋಸ್ ವರ್ ಇನ್ ದ ಏಜ್ ಆಫ್ 20-25. ನೆಕ್ಸ್ಟ್ 25 years ಇಸ್ ಕಾಲ್ಡ್ ಅಮೃತ್ ಕಾಲ್. ಈ ಅಮೃತ್ ಕಾಲಲ್ಲಿ ದ ಸ್ಟಾರ್ಟಪ್ ವಿಲ್ ಪ್ಲೇ ಎ ವೆರಿ ವೆರಿ ಮೇಜರ್ ರೋಲ್. ನೆಕ್ಸ್ಟ್ ಸ್ಲೈಡ್ ಚೇಂಜರ್ ಉಂಟಾ? ಸ್ಲೈಡ್ ಚೇಂಜ್ ಮಾಡಲಿಕ್ಕಾಗ್ತದಾ? ನೆಕ್ಸ್ಟ್ ಹೋಗಿ. ಡೆಫಿನೇಷನ್ ಒಂದು ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ನಮಗೆ ಒಂದು ಕಪ್ಪು ಕಲ್ಪನೆ ಇದೆ. ಯಾವುದೇ ಒಂದು ಹೊಸ ಉದ್ಯಮವನ್ನು ನಾವು ಸ್ಟಾರ್ಟಪ್ ಅಂತ ತಿಳ್ಕೊಳ್ತೇವೆ. ಹಾಗೆ ಅಲ್ಲ. ಅದು ಸ್ಟಾರ್ಟಪ್ ಅಂತ ಕರಿಬೇಕಾದ್ರೆ ಆ ಸಂಸ್ಥೆ ಲೀಗಲ್ ಎಂಟಿಟಿ ಆಗಿರಬೇಕು. ಇಟ್ ಹ್ಯಾಸ್ ಟು ಬಿ ಐದರ್ ಪಾರ್ಟ್ನರ್ಶಿಪ್ ಆರ್ LLP ಅಥವಾ ಇಟ್ ಹ್ಯಾಸ್ ಟು ಬಿ ಪ್ರೈವೇಟ್ ಲಿಮಿಟೆಡ್. ನೋಂದಾಯಿತ ಆಗದಿರುವ ಸಂಸ್ಥೆಯನ್ನು ನಾವು ಪಾರ್ಟ್ನರ್ಶಿಪ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲಿ ಯಾರು ಉದ್ಯಮದಾರರು ಇದ್ದೀರಿ, ನೀವು ಸ್ಟಾರ್ಟಪ್ ಆ ಸಿಸ್ಟಮಲ್ಲಿ ಬರಬೇಕಾದ್ರೆ ನಿಮ್ಮ ಸಂಸ್ಥೆಯನ್ನು ಐದರ್ ಯು ಟು ಮೇಕ್ ಇಟ್ ಎಸ್ ಎ ಪಾರ್ಟ್ನರ್ಶಿಪ್ ಆರ್ LLP ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮ್. ಒಂದು 5 ವರ್ಷದ ಹಿಂದೆ ಒಂದು ಕಂಪನಿ ಸ್ಟಾರ್ಟ್ ಮಾಡಲಿಕ್ಕೆ ನೀವು 4-5 ವರ್ಷ ಕಾಯಬೇಕಿತ್ತು. ತುಂಬ ಖರ್ಚಿತ್ತು. ಇವತ್ತು ಒಂದೇ ವಾರದಲ್ಲಿ ನಿಮಗೆ ಕಂಪನಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಸ್ಟಾರ್ಟಪ್ ರಿಜಿಸ್ಟರ್ ಮಾಡಲಿಕ್ಕೆ ತುಂಬ ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಇದು ಒಂದು ಕಂಡೀಷನ್. ಸೆಕೆಂಡ್ ಕಂಡೀಷನ್, ನೀವು ಮಾರಾಟ ಮಾಡುವ ವಸ್ತುವಿನಲ್ಲಿ ಒಂದು ಟೆಕ್ ಕಂಪೋನೆಂಟ್ ಇರಬೇಕು, ಒಂದು ಸಂಶೋಧನೆ ಇರಬೇಕು. ಅದರಲ್ಲಿ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಡೈರಿ ಇದೆಲ್ಲ ನಮ್ಮ ಸ್ಟಾರ್ಟಪ್ ಡೆಫಿನೇಷನಲ್ಲಿ ಬರೋದಿಲ್ಲ. ಯಾವುದೇ ಒಂದು ಪ್ರಾಡಕ್ಟನ್ನು ಐದರ್ ಇನೋವೇಷನ್ ಆರ್ ಇನ್ವೆನ್ಷನ್ ಮೂಲಕ ನೀವು ವಸ್ತುವನ್ನು ತಯಾರು ಮಾಡಬೇಕು. ಇನೋವೇಷನ್ ಅಂತ ಹೇಳಿದರೆ ಇರುವ ವಸ್ತುವನ್ನು ಇಂಪ್ರೂವ್ ಮಾಡುವಂಥದ್ದು. ನಮ್ಮಲ್ಲಿ ಗೂಗಲ್ ಪೇ ಕೇಳಿರ್ಬೋದು ನೀವಲ್ಲ, ಗೂಗಲ್ ಪೇ, ಫೋನ್ಪೇ, ಈಗ ಸ್ಮೈಲ್ ಪೇ ಅಂತ ಬಂದಿದೆ. ನೀವು ಡಿವೈಸ್ ಇಟ್ಟು ಸ್ಮೈಲ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಪೇಮೆಂಟ್ ಹೋಗ್ತದೆ. ಅದು ಇಂಪ್ರೂವೇಷನ್. ಇದು ಇನೋವೇಷನ್ ಅಂತ ಹೇಳ್ತಾರೆ. ಇನ್ವೆನ್ಷನ್ ಅಂತ ಹೇಳಿದರೆ ನಮ್ಮಲ್ಲೊಂದು ಸ್ಟಾರ್ಟಪ್ ಇದೆ. ಈಗ ಎಲ್ಲ ಕಂಟ್ರಿಯವರು ಸಹ ಆಕಾಶಕ್ಕೆ, ಅಂತರಿಕ್ಷಕ್ಕೆ ಸ್ಯಾಟಲೈಟ್ ಕಳಿಸ್ತಾರೆ. ನಮಗೆ ಪುತ್ತೂರಲ್ಲಿ ಟ್ರಾಫಿಕ್ ಜಾಮ್ ಇದ್ದಾಗೆ ಅಲ್ಲಿ ಸ್ಯಾಟಲೈಟು ಸಹ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಈಗ. ಸೊ ಹಿ ಹ್ಯಾಸ್ ಇನ್ವೆಂಟೆಡ್ ಎ ಸಾಫ್ಟ್ವೇರ್ ವಿಚ್ ಕಂಟ್ರೋಲ್ಸ್ ಸ್ಯಾಟಲೈಟ್ ಇನ್ ದಿ ಸ್ಪೇಸ್. ಇದು ಇನ್ವೆನ್ಷನ್. ಇದು ಮತ್ತು ಕೆಲವು ಸ್ಯಾಟಲೈಟಿಗೆ ಏಜ್ ಆದಮೇಲೆ ಅದು ವಾಪಸ್ ಬರುವುದಿಲ್ಲ. ಅದನ್ನು ದೇ ಟೇಕ್ ಇಟ್ ಬ್ಯಾಕ್. ದಿಸ್ ಇಸ್ ಅ ಸಿಸ್ಟಮ್ ವೇರ್ ಇನ್ ದಿ ಕ್ಯಾನ್ ಟೇಕ್ ಇಟ್ ಬ್ಯಾಕ್ ಆಲ್ಸೋ. ದಿಸ್ ಈಸ್ ಕಾಲ್ಡ್ ಇನ್ವೆನ್ಷನ್. ನಮ್ಮ ಇನ್ನೊಂದು ಸ್ಟಾರ್ಟಪ್ಪು ಬೆಂಗಳೂರಿಂದ ಎಲೆಕ್ಟ್ರಿಸಿಟಿ ಹೋಗಬೇಕಾದ್ರೆ ನಿಮಗೆ 4-5 ಗಂಟೆ ಬೇಕಾಗ್ತದೆ. ಈ ಇನ್ವೆಂಟೆಡ್ ಎ ಫ್ಲೈಯಿಂಗ್ ಟ್ಯಾಕ್ಸಿ, ಪಾಯಿಂಟ್ ಟು ಪಾಯಿಂಟ್. ನೀವು ಏರ್ಪೋರ್ಟಲ್ಲಿ ಕೂತ್ರೆ, ನೀವು ಎಲೆಕ್ಟ್ರಿಸಿಟಿ ಹೋಗಬೇಕಂತ ಹತ್ತಿದರೆ ಡೆಫಿನೆಟ್ಟಾಗಿ ಹೋಗ್ತೀರಿ. ಎಲ್ಲಿಗೆ?
ಐದರ್ ಟು ಸಿಟಿ ಆರ್ ಟು ಹೆವನ್, ಒನ್ ಪ್ಲೇಸ್ ಅಂತ ಹೋಗೇ ಹೋಗ್ತಾರೆ. ಅದು ಡೆಫಿನೆಟ್, ಅದು ಅಷ್ಟು ಅಶ್ಯೂರೆನ್ಸ್ ಅವ್ರದ್ದು. ಟೆಕ್ನಿಕಲಿ ಇಸ್ ದ ನ್ಯೂ ಇನ್ವೆನ್ಷನ್. ಹಾಗೆ ಎನಿ ಪ್ರಾಡಕ್ಟ್ ವಿಚ್ ಯು ಆರ್ ಡೀಲಿಂಗ್, ಇಟ್ ಹ್ಯಾಸ್ ಟು ಬಿ ಐದರ್ ಅನ್ ಇನೋವೇಟಿವ್ ಆರ್ ಇಟ್ ಶುಡ್ ಫ್ರಮ್ ಇನ್ವೆನ್ಷನ್. ಈ ಟೆಕ್ ಕಂಪೋನೆಂಟ್ ಇಲ್ಲದನ್ನು ನಾವು ಸ್ಟಾರ್ಟಪ್ ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಒಬ್ಬರು ಮನೆ ಬಂದಿರು, ಡೈರಿ ಮಾಡ್ತೇವೆ ಅಂತ ಬಂದಿರು. ಸೊ ಡೈರಿಗೆ ನಮ್ಮದು ಸ್ಟಾರ್ಟಪ್ ಡೆಫಿನೆಟ್ಲಿ ಬರೋದಿಲ್ಲ. ದನ ಸಾಕೋದು, ಹಾಲು ಕರೆಯೋದು, ಪ್ಯಾಕ್ ಮಾಡೋದು, ಕೊಡೋದು ನಮ್ಮ ಸ್ಟಾರ್ಟಪ್ ಡೆಫಿನೆಟ್ಲಿ ಬರೋದಿಲ್ಲ. ಅದು ಬಟ್ ಅವ್ರಿಗೆ ಫಂಡಿಂಗ್ ಬೇಕಿತ್ತು. ಅವರೇನು ಮಾಡಿದರು, ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿ ಎಲ್ಲ ಫಾರ್ಮರ್ಸನ್ನು ರಿಜಿಸ್ಟರ್ ಮಾಡಿ ದನವನ್ನು ಸೈಂಟಿಫಿಕ್ಕಾಗಿ ಬೆಳೆಸೋದು ಹೇಗೆ ಅದರ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಮತ್ತು ಹಾಲನ್ನು ಇಲ್ಲಿ ಕೊಡುವಂಥದ್ದು, ಮತ್ತು ಕಸ್ಟಮರ್ಸನ್ನು ತಂದರು. ಬಂತನ್ ಟೆಕ್ನಾಲಜಿ ಅಂತ ಮಾಡಿದರು. ಆ ಟೆಕ್ ಕಂಪೋನೆಂಟ್ ಬಂದಾಗ ಅದು ಸ್ಟಾರ್ಟಪ್ ಆಗಿ ಕನ್ವರ್ಟ್ ಆಗ್ತದೆ. ಅದು ಎರಡನೇ ಕಂಡೀಷನ್ನು. ಮೂರನೇ ಕಂಡೀಷನ್ನು, ದಿ ಆ್ಯನ್ಯುವಲ್ ಟರ್ನ್ ಓವರ್ ಆಫ್ ದಿ ಸ್ಟಾರ್ಟಪ್ ಶಲ್ ನಾಟ್ ಎಕ್ಸೀಡ್ 100 crores. ಇವು ಮೂರು ಕಂಡೀಷನ್ನು ಫುಲ್ಫಿಲ್ ಆದರೆ ಮಾತ್ರ ಆ ಸಂಸ್ಥೆಯನ್ನು ನಾವು ಸ್ಟಾರ್ಟಪ್ ಅಂತ ಹೇಳ್ತೇವೆ. ವೆನ್ ಡಸ್ ಅನ್ ಎಂಟಿಟಿ ಗೋ ಸೀಸ್ ಟು ಬಿ ಸ್ಟಾರ್ಟಪ್, ಅದು ಯಾವಾಗ ಸ್ಟಾರ್ಟಪ್ಪನ್ನು ಕಳ್ಕೊಳ್ತದೆ ಹೇಳಿದರೆ 7 years ಆದಮೇಲೆ ಆಟೋಮೆಟಿಕ್ಕಾಗಿ ಹೋಗ್ತದೆ ಅದು. ಅಥವಾ ಅದರ ರೆವಿನ್ಯೂ 100 crores ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಲಿ ಸ್ಟಾರ್ಟಪ್ಪನ್ನು ಸ್ಟೇಟಸನ್ನು ಹೋಗ್ತದೆ ಅದು. ದಿಸ್ ಈಸ್ ದಿ ಮೀನಿಂಗ್ ಆಫ್ ಸ್ಟಾರ್ಟಪ್. ನೀವು ಇಲ್ಲಿ ಬಂದವರಲ್ಲಿ ಎಷ್ಟು ಜನ ರಿಜಿಸ್ಟರ್ಡ್ ಎಂಟಿಟಿ ಇದೆ ನಿಮ್ಮ ಹತ್ರ? ನೋಂದಾಯಿತ ಸಂಸ್ಥೆ ಇದೆ ಇಲ್ಲಿ? ಒಂದು 4-5 ಜನ ಇದ್ದೀರಿ. ಯಾರು ಇನ್ನು ಮಾಡಬೇಕಂತಿದ್ದೀರಿ? ಈಗ ಇಲ್ಲ, ಬಟ್ ಇನ್ನು ಕೂಡಲೇ ಮಾಡಬೇಕಂತಿದ್ದೀರಿ. ವೆರಿ ಗುಡ್. ಎಷ್ಟು ಜನ ಇದ್ದೀರಿ? ಹಾಗೆ ನೀವು ಸ್ಟಾರ್ಟಪ್ ಅಂತ ಮಾಡಬೇಕಾದ್ರೆ ಪ್ರಥಮ ಹಂತ ಏನು? ನಿಮ್ಮ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡುವಂಥದ್ದು. ಮತ್ತು ನಿಮ್ಮ ಪ್ರಾಡಕ್ಟ್ ಟೆಸ್ಟ್, ವೆದರ್ ಇಟ್ ಈಸ್ ಇನೋವೇಟಿವ್, ಯಾರಾದರೂ ಮಾಡ್ತಾ ಇದ್ದಾರಾ ಅಥವಾ ಇದು ಹೊಸ ಒಂದು ಇನ್ನೋವೇಷನ್ ಅಂತ ನೋಡಬೇಕಾಗ್ತದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೀವೊಂದು ಉದ್ಯಮದರಾಗಬೇಕಂತ ಕನಸ್ಕೊಂಡು ಬಂದಿದ್ದೀರಿ. ಇಲ್ಲಿ ಅರಿವು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀರಿ. ಒಂದು ಉದ್ಯಮದಾರರಾಗಬೇಕಾದ್ರೆ ಇಷ್ಟು ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್, ಡಿಸೈರ್ ಟು ಬಿ ಎನ್ ಎಂಟರ್ಪ್ರಿನರ್. ಒಂದು 600 ವರ್ಷದ ಹಿಂದೆ ಇಂಡಿಯಾ ವಾಸ್ ಗ್ಲೋಬಲಿ ನೋನ್ ಫಾರ್ ಎಂಟರ್ಪ್ರಿನರ್ಶಿಪ್. ಒಂದು ಉದ್ಯಮಶೀಲತೆಯಲ್ಲಿ ನಮ್ಮ ದೇಶ ಮುಂಚೂಣಿಯಲ್ಲಿತ್ತು. 50% ದಿ ಗೋಲ್ಡ್ ಟ್ರೇಡ್ ವಾಸ್ ಫ್ರಮ್ ಇಂಡಿಯಾ. ಅಷ್ಟು ಸಮೃದ್ಧ ದೇಶ. ಇವತ್ತು ನಮ್ಮಲ್ಲಿ ಜನರಿಗೆ ಎಂಟರ್ಪ್ರಿನರ್ ಆಗಲಿಕ್ಕೆ ಅಷ್ಟು ಆಸಕ್ತಿ ಇಲ್ಲ. ನಮ್ಮ ಎಜುಕೇಷನ್ ಸಿಸ್ಟಮ್ನಿಂದಾಗಿ ದೆರ್ ಈಸ್ ನೋ ಡಿಸೈರ್ ಟು ಬಿ ಎನ್ ಎಂಟರ್ಪ್ರಿನರ್. ಸೊ ಫಸ್ಟ್ ಸ್ಟೆಪ್ ಈಸ್ ಎ ಬರ್ನಿಂಗ್ ಡಿಸೈರ್ ಟು ಬಿ ಎನ್ ಎಂಟರ್ಪ್ರಿನರ್. ಯಾರಿಗೆ ಉದ್ಯಮದಾರರಾಗಿ ಆಗಬೇಕಂತ ಆಸಕ್ತಿ ಇರ್ತದೋ ಅವರಿಗೊಂದು ಬರ್ನಿಂಗ್ ಡಿಸೈರ್ ಇರಬೇಕು. ಅದನ್ನು ಉದ್ಯಮದಾರನ ಅರಿವು ಮೂಡಿಯುವಂಥ ಕಾರ್ಯಕ್ರಮ ಇವತ್ತು ಫಸ್ಟ್ ಸ್ಟೆಪ್ ಮಾಡ್ತಿರೋದಿಲ್ಲಿ. ಎರಡನೇದು, ಜನರೇಷನ್ ಆಫ್ ಐಡಿಯಾಸ್. ಎಂಟರ್ಪ್ರೈಸ್ ಸ್ಟಾರ್ಟ್ಸ್ ವಿತ್ ದಿ ಬಿಸ್ನೆಸ್ ಐಡಿಯಾಸ್. ಐಡಿಯಾ ಎಲ್ಲಿಂದ ಬರ್ತದೆ? ವಿ ಡೋಂಟ್ ಹ್ಯಾವ್ ಐಡಿಯಾ ಬ್ಯಾಂಕ್. ಐಡಿಯಾ ಬ್ಯಾಂಕ್ ಅಂತ ಯಾರೂ ಮಾಡೋದಿಲ್ಲ. ಮತ್ತು ಯು ಕ್ಯಾನಾಟ್ ಸ್ಟಾರ್ಟ್ ಎ ಬಾರೋಡ್ ಐಡಿಯಾ ಆಲ್ಸೋ. ಯಾರೊಬ್ಬರು ಮಾಡಿದ್ದಾರೆ. ನಮ್ಮಲ್ಲಿ ಮಣಿಪಲ್ಲೊಂದು ಹೊಸ ಐಡಿಯಾ ಉಂಟು. ಒಂದು ಒಳ್ಳೆ ಹೋಟ್ಲು ಸಕ್ಸಸ್ ಆದರೆ ಇನ್ನೊಬ್ಬರು ಹೋಟ್ಲು ಮಾಡುವಂಥದ್ದು, ಕಾಪಿ ಮಾಡುವಂಥದ್ದು. ಅಂಥ ಬಿಸ್ನೆಸ್ಸರಿಗೆ ಎಷ್ಟು ಸಕ್ಸಸ್ ಆಗೋದಿಲ್ಲ. ಸೊ ಐಡಿಯಾ ಕಮ್ ಫ್ರಮ್ ದಿ ಪ್ರಾಬ್ಲಮ್. ನಮ್ಮೊಬ್ಬರು ಜೇನಿಂದೊಬ್ಬರು ವಿದ್ಯಾರ್ಥಿಗಳು ಬಂದಿದ್ದಾರೆ. ನಮಗೆಲ್ಲ ಪ್ರಾಬ್ಲಮ್ ಅಂದರೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್. ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಏನಾಗ್ತದೆ? ಹಾರ್ಟ್ ಅಟ್ಯಾಕ್ ಆಗ್ತದೆ. ಅದನ್ನು ಕಮ್ಮಿ ಮಾಡಬೇಕಾದ್ರೆ ಏನು ಮಾಡಬೇಕು? ಕಮ್ಮಿ ತಿನ್ನಬೇಕು. ಕಮ್ಮಿ ತಿನ್ನೋದಿಲ್ಲ ಯಾರು ಸಹ. ವಿ ಆಲ್ವೇಸ್ ಯೂಸ್ 150% ಆಫ್ ಅವರ್ ಸ್ಟೊಮಕ್. ನಮ್ಮ ಆಯುರ್ವೇದ ಪ್ರಕಾರ ಸ್ಟೊಮಕನ್ನು 50% ಮಾತ್ರ ಯೂಸ್ ಮಾಡಬೇಕಂತೆ. ಬಟ್ ನಾವು ಹೆಚ್ಚಾಗಿ ಅದನ್ನು 150% ಯೂಸ್ ಮಾಡ್ತೇವೆ. ಆಗೇನಾಯಿತು? ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ. ಅದನ್ನು ಕಮ್ಮಿ ಮಾಡಲಿಕ್ಕೊಂದು ಪ್ರಾಡಕ್ಟನ್ನೇ ಡೆವಲಪ್ ಮಾಡಿದ್ದಾರೆ ಅವರು. ಸೊ ದಿಸ್ ಈಸ್ ಎ ಪ್ರಾಬ್ಲಮ್, ದಟ್ ಈಸ್ ಎ ಸೊಲ್ಯೂಷನ್. ಇತ್ತೀಚೆಗೆ ನಮ್ಮಲ್ಲೊಬ್ಬರು ಬಂದಿದ್ದರು. ಅವರು ಸ್ಟೀಲ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಸ್ಟೀಲ್ ಕಂಪನಿಯಲ್ಲಿ ತುಂಬ ವೇಸ್ಟ್ ಜನ್ರೇಟ್ ಆಗ್ತಾಯಿತ್ತು ಫೌಂಡ್ರೀಸಲ್ಲಿ. ಅದನ್ನು ಗೊಬ್ಬರವಾಗಿ ಕನ್ವರ್ಟ್ ಮಾಡಲಿಕ್ಕೆ ಒಂದು ರಿಸರ್ಚ್ ಮಾಡ್ತಾರೆ ಅವರು, ಇನ್ವೆನ್ಷನ್ ಮಾಡ್ತಾರೆ. ಸ್ಟೀಲನ್ನು ಗೊಬ್ಬರ ಮಾಡಲಿಕ್ಕೆ ಆಗ್ತದಾ? ಕ್ಯಾನ್ ವಿ ಕನ್ವರ್ಟ್ ಸ್ಟೀಲ್ ವೇಸ್ಟ್ ಇಂಟು ಫರ್ಟಿಲೈಸರ್? ಇಲ್ಲ ಅಂತ ಅನಿಸ್ತದೆ.
ಬಟ್ ಮೋಸ್ಟ್ ಆಫ್ ದಿ ಪ್ಲ್ಯಾಂಟ್ಸ್ ರಿಕ್ವೈರ್ ಐರನ್ ಕಂಟೆಂಟ್. ಐರನ್ ಲಿಕ್ವಿಡ್ ಮಾಡಿ ಅದನ್ನು ವಾಟರ್ ಟ್ಯಾಂಕಿಗೆ ಹಾಕಿದರೆ ಅದು ಆಟೋಮೆಟಿಕ್ಕಾಗಿ ಫರ್ಟಿಲೈಸರ್ ಆಗಿ ಗಿಡಕ್ಕೆ ಹೋಗ್ತದೆ. ವಿ ಫಂಡೆಡ್ 50 lakhs ಟು ದಿ ಸ್ಟಾರ್ಟಪ್. ಫಸ್ಟ್ ಟೈಮ್ ಬಂದಾಗ ನಾವು ಅವರಿಗೆ ಹಣ ಕೊಡಲಿಲ್ಲ, ಇದು ಆಗೋದಿಲ್ಲ ಅಂತ ನಾವು ವಾಪಸ್ ಕಳಿಸಿದ್ವಿ ಅವರನ್ನು. ಮತ್ತು ಪುನಃ ರಿಸರ್ಚ್ ಮಾಡಿಕೊಂಡು ಎಲ್ಲ ಆದಮೇಲೆ ಪುನಃ ಮತ್ತೆ ವಿ ಫಂಡೆಡ್ ದಿಸ್ ಸ್ಟಾರ್ಟಪ್. ಹಾಗೆ ಎವ್ರಿ ಪ್ರಾಬ್ಲಮ್ ಯು ಫೇಸ್ ಇನ್ ದಿ ರೀಜನ್ ಅರೌಂಡ್ ಯು. ನಮ್ಮಲ್ಲಿ ಮೊನ್ನೆಯೊಬ್ಬರು SLC ಫೈಲ್ ಆದರೊಬ್ಬರು ಬಂದಿದ್ದರು. ಈ ವಾಟರ್ ಟ್ಯಾಂಕಿಯಲ್ಲಿ ಅವರು ಟಾಯ್ಲೆಟಿಗೆ ಹೋದಾಗ ವಾಟರ್ ಟ್ಯಾಂಕಿ ಖಾಲಿಯಾಗಿದೆ, ನೀರೇ ಇಲ್ಲ. ವಾಟರ್ ಟ್ಯಾಂಕ್ ಯಾವಾಗ ಖಾಲಿ ಆಗ್ತದೆ ಗೊತ್ತಾಗೋದಿಲ್ಲ ನಮಗೆ ಅಲ್ವಾ. ವಾಟರ್ ಟ್ಯಾಂಕಿ ಫುಲ್ ಮಾಡಿದಾಗ ಅದು ಖಾಲಿ ಅದು ಗೊತ್ತಾಗೋದು ಯಾವಾಗ, ಟ್ಯಾಪಲ್ಲಿ ನೀರು ಬರೋದಾಗ, ಎಮರ್ಜೆನ್ಸಿ ಅದು. ಸೊ ಹಿ ಹ್ಯಾಸ್ ಡಿವೈಸ್ಡ್ an automated instrument which you put it in the water tank. ಅದೊಂದು 25% ಕಮ್ಮಿ ಇರುವಾಗಲೇ ಆಟೋಮೆಟಿಕ್ ಪಂಪ್ ಸ್ಟಾರ್ಟ್ ಆಗ್ತದೆ. ಕ್ಯಾನ್ ಯು ಇಮ್ಯಾಜಿನ್? ಒಂದು ಫುಲ್ ವಾಟರ್ ಟ್ಯಾಂಕಿಯಲ್ಲಿ ನೀರು ಕಮ್ಮಿ ಆದಾಗ ಅದನ್ನು ಮೋಟ್ರಿಗೆ ಲಿಂಕ್ ಮಾಡಿ ಇಡ್ತಾರೆ, ಆಟೋಮೆಟಿಕ್ ಮೋಟ್ರ್ ಸ್ಟಾರ್ಟ್ ಆಗ್ತದೆ, ಪಂಪ್ ಟ್ಯಾಂಕಿ ಫುಲ್ ಆಗ್ತದೆ. ಅದೊಂದು 90% ಫುಲ್ ಆದ ಆಟೋಮೆಟಿಕ್ ಪಂಪ್ ಆಫ್ ಆಗ್ತದೆ. ಆಲ್ ಆಫ್ ಅಸ್ ಹ್ಯಾವ್ ದಿಸ್ ಪ್ರಾಬ್ಲಮ್. ನಾವು ಪಂಪ್ ಆನ್ ಮಾಡ್ತೇವೆ, ಟ್ಯಾಂಕಿ ಓವರ್ಫ್ಲೋ ಆಗ್ತದೆ, ಕೆಲವೊಮ್ಮೆ ಟ್ಯಾಂಕಿ ಎಂಟಿ ಆಗಿರ್ತದೆ, ಯಾವಾಗ ಎಂಟಿ ಆಗ್ತದೆ ಗೊತ್ತಾಗಿರೋದಿಲ್ಲ. ಸೊ ಇದನ್ನೆಲ್ಲ ಒಂದು ಅರ್ಥ ಮಾಡಿಕೊಂಡು SLC failed candidate has invented new device. So we are funding him also. So all this innovative product only we coming under startup. There are many that we have funded around 120 startups. All the startups are meant for solving a particular problem which is done either through invention or innovation. ಮೂರನೇದು ಪ್ರೂಫ್ ಆಫ್ ಕಾನ್ಸೆಪ್ಟ್. ಒಮ್ಮೆ ನೀವು ಐಡಿಯಾ ಜನ್ರೇಟ್ ಆದ ಮೇಲೆ ಈ ಪ್ರಾಬ್ಲಮ್ ಸೊಲ್ಯೂಷನ್ ಫಿಟ್ ಅಂತ ಹೇಳ್ತೇವೆ. ನಾವು ವಾಟರ್ ಟ್ಯಾಂಕಿಯನ್ನು ಹೇಳಿದ್ದೇವೆ, ನಾವು ಇನ್ನು ಅದನ್ನು ಈ ಥರ ಸಮಸ್ಯೆಗೆ ಪರಿಹಾರ ಅಂತ ಹೇಳ್ತೇವೆ, ಬಟ್ ಇಟ್ ವರ್ಕಿಂಗ್ ಅಂತ. ಅದೊಂದು 4 ಮನೇಲಿ ಇಟ್ಟು ನೋಡ್ತಾನೆ, ಅದು ವರ್ಕ್ ಆಗ್ತಾಯಿದೆ ಸಣ್ಣ ಮಟ್ಟದಲ್ಲಿ. ದೊಡ್ಡ ಮಟ್ಟದಲ್ಲಿ ವರ್ಕ್ ಮಾಡಲಿಕ್ಕೆ ಅದು ಇನ್ನೂ ಸಹ ಡೆವಲಪ್ ಮಾಡಬೇಕು. ಇತ್ತೀಚೆಗೆ ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ನಮ್ಮ ಹತ್ರ ಬಂದಿದ್ದರು. ಗ್ರೀನ್ ಟೀಯಲ್ಲಿ ನೋಡಿದ್ದೇವೆ ನಾವು, ಅವರೊಂದು ಹರ್ಬಲ್ ಟೀ ಅಂತ ಮಾಡಿದರು. ಹರ್ಬಲ್ ಟೀಗೆ ಜಿಂಜರ್ ಹಾಕಿದರು, ಕುಡಿಲಿಕ್ಕೆ ಒಳ್ಳೆ ಟೇಸ್ಟ್ ಇತ್ತು. ಅವರ ಸಂಬಂಧಿಕರೆಲ್ಲ ಕೊಟ್ಟರು, ಜಿಂಜರು ಅರಿಶಿಣ ಎಲ್ಲ ಹಾಕಿ. ಕಫ ಆದಾಗ ಕಫ ಕರಗಲಿಕ್ಕೂ ಸ್ಟಾರ್ಟ್ ಆಯಿತು. ಅದನ್ನು US-ಗೆ ಎಕ್ಸ್ಪೋರ್ಟ್ ಮಾಡಲಿ ಸ್ಟಾರ್ಟ್ ಮಾಡಿದರು. ಹೋಗುವಾಗ 1 ತಿಂಗಳು ಜರ್ನಿ ಇತ್ತು. ಆ ಡಿಪ್ಟಿಯಲ್ಲಿ ಓಪನ್ ಮಾಡ್ತಾರೆ, ಹುಳ ಉಂಟು ಅದರಲ್ಲಿ. ಹುಳ ಹೇಗೆ ಬಂತು? ನೀವು ಜಿಂಜರನ್ನು ಡಿಹೈಡ್ರೇಟ್ ಮಾಡದೇ ಇದ್ದರೆ ಏನಾಗ್ತದೆ, ಅದರಲ್ಲಿ ಹುಳ ಬರ್ತದೆ. ಅದು ಮರ್ತೋಗಿದೆ ಅವರಿಗೆ. ಜಿಂಜರ್ ಹಾಕುವಾಗ ಜಿಂಜರ್ನ ಡಿಹೈಡ್ರೇಟ್ ಮಾಡಬೇಕು ಅನ್ನೋದು ಅದು ಪ್ರೂಫ್ ಆಫ್ ಕಾನ್ಸೆಪ್ಟ್. ಅದು ಅಂದರೆ ಪ್ರಾಬ್ಲಮ್ ಸೊಲ್ಯೂಷನ್ ಫಿಟ್. ಒಂದು ಟೀ ಮಾಡುವಾಗ ಆ ಟೀಯಲ್ಲಿ ಏನಲ್ಲಿ ಇರಬೇಕು, ಟೀ ಬ್ಯಾಗ್ ಮಾಡುವಾಗ ಅದು 1 2 month 3 month ಇರುವಾಗ ನೀವು ಜಿಂಜರ್ ಈ ಕಣದಲ್ಲಿ ಹೇಳ್ತಾರೆ ಶುಂಠಿಯಲ್ಲಿ ವಾಟರ್ ಕಂಟೆಂಟ್ ಇರ್ತದೆ. ನೀವು ಶುಂಠಿ ಹಾಕ್ಬೋದು. ಶುಂಠಿ ಹಾಕುವಾಗ ಅದನ್ನು ಡ್ರೈ ಮಾಡಿ ಈ ಟೀಗೆ ಮಿಕ್ಸ್ ಮಾಡಬೇಕು. ಅವ್ರೇನು ಮಾಡಿದರು, ಬಿಸಿಲಲ್ಲಿ ಒಣಗಿಸಿದರು, ಸ್ವಲ್ಪ ಮಾತ್ರ ಡ್ರೈ ಆಯಿತು, ಟೀಗೆ ಹಾಕಿದರು, ಟೀ ಬ್ಯಾಗ್ ಮಾಡಿದರು. US-ಗೆ ಹೋಗಿ 1 ಕಂಟೆಂಟ್ ಹೋದಾಗ ಒಂದು 5 ಕೋಟಿಯ ಕನ್ಸನ್ಮೆಂಟ್ ಹೋದಾಗ 1 ಬ್ಯಾಗಲ್ಲಿ ಹುಳ ಇತ್ತು. 5 ಕೋಟಿ ಸಹ ರಿಜೆಕ್ಟ್ ಆಯಿತು. ಕಂಪನಿ ಕ್ಲೋಸ್. ಕರ್ನಾಟಕ ಬ್ಯಾಂಕಲ್ಲಿ 10 ಲಕ್ಷ 10 ಕೋಟಿಯನ್ನು ಲೋನ್ ಮಾಡಿದರು. ಬ್ಯಾಂಕಿಗೂ ನಾಮ ಆಯಿತು, ಇವರಿಗೂ ಸಹ 3 ನಾಮ ಆಯಿತು. ಸೊ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಕಾಲ್ಡ್ ಪ್ರೂಫ್ ಆಫ್ ಕಾನ್ಸೆಪ್ಟ್. ಇವರು ಅಣಬೆಯನ್ನು ಮಾಡಿ ಟ್ಯಾಬ್ಲೆಟ್ ಮಾಡಿ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಅದು ಕಮ್ಮಿ ಆ್ಯಕ್ಚುಲಿ ಆಗಿದೆಯಾ? ಯಾರು ಯೂಸ್ ಮಾಡಿದಾರಾ? ಕೆಲವೊಮ್ಮೆ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ, BP ಜಾಸ್ತಿ ಆಗ್ತದೆ ತಗೊಂಡಾಗ. ಕೆಲವು ಟ್ಯಾಬ್ಲೆಟ್ ಇದೆ ಆಯುರ್ವೇದಿಕ್ ಮಾರ್ಕಲ್ಲಿ, ನೀವು ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ, ಬಟ್ ಇನ್ನೊಂದು ಜಾಸ್ತಿ ಆಗ್ತದೆ. ಸೈಡ್ ಎಫೆಕ್ಟ್ ಉಂಟಾ? ಆಲ್ ದಟ್ ಹ್ಯಾಸ್ ಟು ಬಿ ಸ್ಟಡೀಡ್. ಸೊ ನಮ್ಮಲ್ಲಿ ಒಬ್ಬರು ಸ್ಟೂಡೆಂಟ್ಸ್ ಬಂದಿದ್ದು ಧಾರವಾಡದಿಂದ. ಅವರು ಈ ಕಾರ್ಬನ್ ಡೈಆಕ್ಸೈಡಿಂದ ಪೆಟ್ರೋಲಿಯಂ ಮಾಡ್ತಾರಂತೆ. ನಾವು ಹೇಳಿದ್ದೇವೆ ಆಗೋದಿಲ್ಲ ಅಂತ. ಇಲ್ಲ ಆಗ್ತದೆ ಅಂತ ನಾವು 3 ವರ್ಷ ರಿಸರ್ಚೆಲ್ಲ ಮಾಡ್ತೇವೆ ಅಂತ ಹೇಳಿದರು. ಬಟ್ ಅದು ಮಾಡಲಿಕ್ಕೆ ಅವರಿಗೆ ಒಂದು ಟೆಕ್ನಿಕಲ್ ಕಾಂಪಿಟೆನ್ಸಿ ಅವ್ರ ಹತ್ರ ಇಲ್ಲ. ಸೊ ದಟ್ ವಾಸ್ ರಿಜೆಕ್ಟೆಡ್. 3 ವರ್ಷ ಮಾಡಿದ್ಮೇಲೆ ಮತ್ತೆ ಮೆಂಟರ್ ಕನೆಕ್ಟ್ ಮಾಡಿದ್ರೆ ರಿಜೆಕ್ಟ್ ಆಯಿತು. ದಿಸ್ ಈಸ್ ಎ ವೇರ್ ವಿ ಹೆಲ್ಪ್ ಅಸ್ ಇನ್ಕ್ಯುಬೇಷನ್ ಸೆಂಟರ್ಸ್. ವಿ ಕನೆಕ್ಟ್ ಯು ಟು ಮೆಂಟರ್ಸ್. ಈಗ ನೀವು ಇವ್ರ ಕೊಲೆಸ್ಟ್ರಾಲ್ ಬಗ್ಗೆ ಮಾಡೋದಂತಿದ್ದರೆ
We have a hospital, we have doctors, we have nutritionians, we have technicians. We'll have a mentoring with them. Whether it's a controlled testing ಅಂತ ಹೇಳ್ತಾರೆ. ಈ ಸ್ಟೇಜಲ್ಲಿ ಲಾಟ್ ಆಫ್ ಎಂಟರ್ಪ್ರಿನರ್ಸ್ ಫೇಲ್ ಬಿಕಾಸ್ ದೇ ವಿಲ್ ನಾಟ್ ಗೋಯಿಂಗ್ ಫಾರ್ ದಿಸ್ ಡೆವಲಪಿಂಗ್ ಎ ಪ್ರೂಫ್ ಆಫ್ ಕಾನ್ಸೆಪ್ಟ್. ಪ್ರೂಫ್ ಆಫ್ ಕಾನ್ಸೆಪ್ಟಲ್ಲಿ ನೀವು ಅದನ್ನು ಈಗ ನಮ್ಮಲ್ಲಿ ಫ್ಲೈಯಿಂಗ್ ಕಾರ್ ಅಂತ ಮಾಡ್ತಿದ್ದಾರೆ, ನಮ್ಮ ನಿಟ್ಟಲ್ಲೊಬ್ಬರು ಮಾಡ್ತಾ ಇದ್ದಾರೆ. ಫ್ಲೈಯಿಂಗ್ ಕಾರ್ ಕಾನ್ಸೆಪ್ಟ್ ಈಸ್ ವೆರಿ ಗುಡ್. ಅದು ಕಾರ್ಲಿ ಕೂತಾಗ ಮೇಲೆ ಹೋಗಬೇಕು, ಅದು ಹೋಗಿ ಒಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಆಗೋದು. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಪ್ರೂಫ್ ಆಫ್ ಕಾನ್ಸೆಪ್ಟ್ ಇನ್ನೂ ಆಗಿಲ್ಲ ಅದು. ಇಟ್ ಮೇ ಟೇಕ್ ಅಂಡರ್ 2-3 years. ಈ ಪ್ರೂಫ್ ಆಫ್ ಕಾನ್ಸೆಪ್ಟನ್ನು ನೀವು ಸರಿಯಾಗಿ ಮಾಡದಿದ್ದರೆ ವಿಲ್ ಬಿ ಪ್ರಾಬ್ಲಮ್. ನಿಮಗೆ ಸ್ಮೈಲ್ ಪೇ ಅಂತ ಹೇಳಿದೆ, ನೀವು ಸ್ಮೈಲ್ ಮಾಡಿದಾಗ ಪೇಮೆಂಟ್ ಆಗಬೇಕದು, ರಾಂಗ್ ಪೇಮೆಂಟ್ ಆಗ್ಬೋದು. ಇಟ್ ಹ್ಯಾಸ್ ಬಿ ಟೆಸ್ಟೆಡ್. ಅದಕ್ಕೆ ಇಟ್ ಕ್ಯಾನ್ ಬಿ ಡನ್ ಇನ್ ಎ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಆರ್ ವಿತ್ ಎ ಕಂಟ್ರೋಲ್ಡ್ group of people. So this has to be administered and find out whether it's happening or not. ಒಮ್ಮೆ ಪ್ರೂಫ್ ಆಫ್ ಕಾನ್ಸೆಪ್ಟ್ ಆದ ಮೇಲೆ ದೆನ್ ಯು ಡೆವಲಪ್ ಎ ಪ್ರೊಟೋಟೈಪ್, ಲುಕ್ ಲೈಕ್ ಪ್ರಾಡಕ್ಟ್. ಆ ಪ್ರಾಡಕ್ಟ್ ಲುಕ್ ಅದಕ್ಕೆ ಮಾಡಲಿಕ್ಕೆ ವಿ ಹ್ಯಾವ್ ಎ ಲ್ಯಾಬ್, ಫ್ಯಾಬ್ ಲ್ಯಾಬ್ ಅಂತ, ಫ್ಯಾಬ್ರಿಕೇಷನ್ ಲ್ಯಾಬ್ ಅಂತ ಹೇಳ್ತೇವೆ. ವಿ ಹ್ಯಾವ್ 3 ಫ್ಯಾಬ್ರಿಕೇಷನ್ ಲ್ಯಾಬ್, ಬಯೋಟೆಕ್ ಲ್ಯಾಬ್, IoT ಲ್ಯಾಬ್, ಮೆಕ್ಯಾನಿಕಲ್ ಲ್ಯಾಬ್ ಅಂತ 3 ಲ್ಯಾಬ್ ಇದೆ. ಇಫ್ ಯು ಆರ್ ಡೂಯಿಂಗ್ ಎನ್ IoT ರಿಲೇಟೆಡ್ ದೆನ್ ದ ಸಪ್ರೇಟ್ IoT ಲ್ಯಾಬ್ ಇದೆ. ಪ್ರೂಫ್ ಆಫ್ ಕಾನ್ಸೆಪ್ಟ್ ಆದ ಮೇಲೆ ಪ್ರಾಡಕ್ಟ್. ಈಗ ನಿಮ್ಮಲ್ಲಿ ಅರಿವು ಕಾರ್ಯಕ್ರಮದದು ಫಸ್ಟ್ ಸ್ಟೆಪ್ ಇವತ್ತು ಆಗ್ತಾಯಿದೆ. ಸೆಕೆಂಡ್ ಸ್ಟೇಜ್ ನಮ್ಮ ಜ್ಞಾನೇಶ್ವರಿ ಪೈ ಅವರ ಕಾಲೇಜಲ್ಲಿ ಆಗ್ತಾಯಿದೆ. ಒಂದು 2 days ವರ್ಕ್ಶಾಪ್ ಮಾಡ್ತಾರೆ ಅವರು. ಬ್ರ್ಯಾಂಡಿಂಗೆಲ್ಲ ಮಾಡೋದು ಮತ್ತೆ ಫಸ್ಟ್ ಅವರದು ಡೆವಲಪ್ ಎ ಪ್ರೂಫ್ ಆಫ್ ಕಾನ್ಸೆಪ್ಟ್, ಹೌ ಟು ಕನ್ವರ್ಟ್ ಅನ್ ಐಡಿಯಾ ಇನ್ ಟು ಪ್ರೂಫ್ ಆಫ್ ಕಾನ್ಸೆಪ್ಟ್, ಅದ್ರ ಬಗ್ಗೆ ಒಂದು ಟ್ರೈನಿಂಗ್ ಮಾಡ್ತಾರೆ. ನಿಮಗೆ ಪ್ರೂಫ್ ಆಫ್ ಕಾನ್ಸೆಪ್ಟ್ ಆಯಿತು ಅಂತಾದರೆ ವಿ ಹ್ಯಾವ್ ಎ ಕೇಟೆಕ್ ಇನ್ನೋವೇಷನ್ ಸೆಂಟರ್ ಇನ್ ಮಂಗಳೂರು ಆ್ಯಂಡ್ AIC ಸೆಂಟರ್ ಇನ್ ನಿಟ್ಟೆ. ನಮ್ಮ ಧೀರಜ್ ಅಂತ ಬಂದಿದ್ದಾರೆ ಅಲ್ಲಿ, ಧೀರಜ್ ಕೆನ್ ಸ್ಟ್ಯಾಂಡಪ್. ಅವರು ಧೀರಜ್ ಅವರು ನಮ್ಮ ಕೇಟೆಕ್ ಇನ್ನೋವೇಷನ್ ಸೆಂಟರ್ನ CEO ಆಗಿದ್ದಾರೆ. ವಿ ಹ್ಯಾವ್ ಎನ್ ಲ್ಯಾಬ್ ವಿಚ್ ಕ್ಯಾನ್ ಕನ್ವರ್ಟ್ ಪ್ರೊಟೋಟೈಪ್ ಪ್ರೂಫ್ ಆಫ್ ಕಾನ್ಸೆಪ್ಟ್ ಇಂಟು ಪ್ರೊಟೋಟೈಪ್. 2 days ವರ್ಕ್ಶಾಪ್ ಮಾಡ್ತೇವೆ. ಪ್ರೊಟೋಟೈಪ್ ಆದ ಮೇಲೆ ಸಮಥಿಂಗ್ ಕಾಲ್ಡ್ ಫಂಕ್ಷನಲ್ ಪ್ರಾಡಕ್ಟ್ ಆರ್ ಮಿನಿಮಮ್ ವಯಬಲ್ ಪ್ರಾಡಕ್ಟ್, MVP ಅಂತ ಹೇಳ್ತೇವೆ. MEP ಅಂದರೆ ಏನು? ಈಗ ನಮ್ಮ ಇವರು ಜೇನಿಂದ ಬಂದಿದ್ದಾರೆ, ಯಾರು ವರ್ಕೌಟ್ ಇಸ್ ನೇಮ್. ಅಣಬೆ ಟ್ಯಾಬ್ಲೆಟಿಂದ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ. ಕತೆ ಹೇಳ್ಬೋದು ನಾನು. ಇವರೊಂದು 10 ಜನರು ಈ ಟ್ಯಾಬ್ಲೆಟನ್ನು ಪರ್ಚೇಸ್ ಮಾಡಿ ಉಪಯೋಗ ಮಾಡಿ 3 ತಿಂಗಳ ನಂತರ ಕೊಲೆಸ್ಟ್ರಾಲ್ ಕಮ್ಮಿ ಆದರೆ ಇಟ್ ಈಸ್ ಕಾಲ್ಡ್ MEP. ಫ್ರೀ ತಗೊಂಡು ನಮ್ಮ ಅವರ ಅಕ್ಕ ತಂಗಿ ಕೊಡೋದಲ್ಲ, ಇದನ್ನು ಅನ್ನೋನ್ ಕಸ್ಟಮರ್ಸಿಗೆ ಕೊಟ್ಟು ಕಸ್ಟಮರ್ಸನ್ನು ಯೂಸ್ ಮಾಡಿ ಎವ್ರಿ 3 months ಕೊಲೆಸ್ಟ್ರಾಲ್ ಚೆಕ್ ಮಾಡುವಾಗ ಅವ್ರದ್ದು ಕಮ್ಮಿ ಆದರೆ ಇವರು ರೀಚಿಂಗ್ ಎ ಸ್ಟೇಜ್ ಕಾಲ್ಡ್ MVP, ಮಿನಿಮಮ್ ವಯಬಲ್ ಪ್ರಾಡಕ್ಟ್. ಇಟ್ಸ್ ಎ ಫಂಕ್ಷನಲ್ ಪ್ರಾಡಕ್ಟ್. ಈ ಸ್ಟೆಪ್ ಬೈ ಸ್ಟೆಪ್ ಇದನ್ನು ನಾವು ನಮ್ಮಲ್ಲೇ ಮಾಡ್ತೇವೆ. ನಿಟ್ಟೆ ಬರ್ತೀರಿ ನೀವು ಪ್ರೊಟೋಟೈಪ್ ಕೇಟೆಕ್ಕಲ್ಲಿ ಪ್ರೊಟೋಟೈಪ್ ಆದರೆ ಇದು 7 rivers ಕ್ರಾಸ್ ಮಾಡಿ ಹೋದಾಗ ಒಂದು ಸ್ಟೇಜಿಗೆ ಒಂದೊಂದು ಸಂಸ್ಥೆ ಒಟ್ಟಿಗೆ ಟೈಅಪ್ ಮಾಡುವಂಥದ್ದು ನಮ್ಮ ಅರಿವು ಸಂಸ್ಥೆಯವರು. ಫಸ್ಟ್ ಡೇ ಅವೇರ್ನೆಸ್, ಸೆಕೆಂಡ್ ಫೇಸ್ ಜನರೇಷನ್ ಆಫ್ ಐಡಿಯಾ ಆ್ಯಂಡ್ ಪ್ರೂಫ್ ಆಫ್ ಕಾನ್ಸೆಪ್ಟ್, ಐಡಿಯಾವನ್ನು ರಿಫೈನ್ ಮಾಡುವಂಥದ್ದು. ಅದಾದ ಮೇಲೆ ಕೇಟೆಕ್ ಇನ್ನೋವೇಷನ್ ಹಬ್ಬಿಗೆ ಬರ್ತೀರಿ. ಅಲ್ಲಿ ಪ್ರೊಟೋಟೈಪ್ ಸಕ್ಸಸ್ ಆದರೆ ಮಾತ್ರ ನಮ್ಮಲ್ಲಿ AIC ನಿಟ್ಟೆಗೆ ಬರುವುದು. ಇಫ್ ಯು ಕಮ್ ಟು AIC ನಿಟ್ಟೆ ಓನ್ಲಿ ಫಂಡಿಂಗ್ ವಿಲ್ ಕಮ್. ಯಾಕೆ ಮೊದಲೇ ಫಂಡಿಂಗ್ ಕೊಡಬಾರ್ದು ಕೇಳ್ಬೋದಲ್ಲ, ನೀವು ಕೇಳ್ತೀರಿ ಯಾರಾದರೂ? ಫಂಡಿಂಗ್ ಮೊದಲೇ ಯಾಕೆ ಕೊಡಬಾರ್ದು? ಇಲ್ಲಿ ಬಂದು MEPಗೆ ಯಾಕೆ ಕೊಡಬೇಕು ಫಂಡಿಂಗು? ವಿ ಆಲ್ಸೋ ಗಿವ್ ಸ್ಮಾಲ್ ಫಂಡಿಂಗ್ ಫಾರ್ ಡೆವಲಪಿಂಗ್ ಪ್ರೊಟೋಟೈಪ್. ಬಟ್ ಪ್ರೂಫ್ ಆಫ್ ಕಾನ್ಸೆಪ್ಟ್ ಆಗದೆ ನಿಮ್ಗೆ ಯಾರು ಸಹ ಫಂಡಿಂಗನ್ನು ಕೊಡೋದಿಲ್ಲ. ವಾಟ್ ಈಸ್ ಪ್ರೂಫ್ ಆಫ್ ಕಾನ್ಸೆಪ್ಟ್? ಪ್ರಾಬ್ಲಮ್ ಸೊಲ್ಯೂಷನ್ ಫಿಟ್. ಪ್ರತಿಯೊಂದು ಐಡಿಯಾ ಸಹ ಒಂದು ಪ್ರಾಬ್ಲಮಿಗೆ ಸಾಲ್ವ್ ಮಾಡಲಿಕ್ಕಂತ ಇರುವಂಥದ್ದು. ನೀವು ರೆಡ್ ಬಸ್ ಅಂತ ಕೇಳಿರ್ಬೋದು. ಒಬ್ಬ ಇಂಜಿನಿಯರ್ ದೀಪಾವಳಿ ಮನೆ ಹೋಗಬೇಕಿತ್ತು, ಬಸ್ ಸ್ಟ್ಯಾಂಡಲ್ಲಿ ಟಿಕೆಟ್ ತಗೊಳ್ಳಿ ಲಾಂಗ್ ಕ್ಯೂವಲ್ಲಿ ನಿಲ್ತಾನೆ. ಅವನ ಟೈಮ್ ಬಂದಾಗ ಟಿಕೆಟ್ ಫುಲ್, ಮನೆ ಹೋಗ್ಲಿಕ್ಕೂ ಆಗಲಿಲ್ಲ. ಅಡ್ವಾನ್ಸ್ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೆ ಅವನು. ಸೊ ವೆನ್ ಯು ಸಿ ಎ ಪ್ರಾಬ್ಲಮ್ ಯು ಎಂಪಥೈಸ್ ಇಟ್ ಆ್ಯಂಡ್ ಟ್ರೈ ಟು ಸಾಲ್ವ್ ಇಟ್. ನಮ್ಮಲ್ಲೊಬ್ಬರು ಬಂದಿದ್ದರು ಮೊನ್ನೆ, ಅವರ ತಾಯಿ ಮಲೇರಿಯಾದಿಂದ ತೀರಿ ಹೋದ್ರಂತೆ. ಮಲೇರಿಯಾ ಬರೋದು ಯಾವಾಗ? ಸೊಳ್ಳೆಯಿಂದ. ಅವರು ಸೊಳ್ಳೆಯನ್ನು ಕೊಲ್ಲಬೇಕಂತ ಒಂದು ಮೆಷಿನ್ ಇನ್ವೆಂಟ್ ಮಾಡಿದರು. ವಿತ್ ಲಾಟ್ ಆಫ್ ರಿಸರ್ಚ್ ಇನ್ವೆಂಟೆಡ್ ಎ ಮೆಷಿನ್ ಟು ಕಿಲ್ ಮಾಸ್ಕಿಟೋಸ್.
ಈ ಸೇಸ್ ಈ ಸ್ಕಿಲ್ 10,000 ಮಾಸ್ಕಿಟೋಸ್ ಇನ್ ಎ ಡೇ. ಅದು ಕೌಂಟ್ ಆಗಿ ಮಾಡಿದ್ರೆ ಗೊತ್ತಿಲ್ಲ. ಮೆಷಿನ್ಸ್ ರೆಡಿ ಉಂಟು ಅವ್ರ ಹತ್ರ. ವಿ ಟೋಲ್ ಹಿಮ್ ಟು ಗೋ ಫಾರ್ MEP. MEP ಅಂದರೆ ಯಾರು ಬೈ ಮಾಡಬೇಕು? ಅವ್ರ ಸಂಬಂಧಿಕರಲ್ಲ, ಜನರಲ್ ಕಸ್ಟಮರ್ಸು ಹಣ ಕೊಟ್ಟು ತಗೊಳ್ಬೇಕು. ಒಂದು ನಂಗೆ ಸಹ ಕೊಟ್ಟರು, 3,000 ಕೊಟ್ಟು ನಾನು ಬೈ ಮಾಡಿದೆ. ಮನೇಲಿಟ್ಟಾಗ ಸೊಳ್ಳೆ ಬರಲಿಲ್ಲ, ಒಂದು ಸೊಳ್ಳೆ ಸಹ ಬೀಳಲಿಲ್ಲ ಅದರಲ್ಲಿ ಮೆಷಿನಲ್ಲಿ. ಅವ್ರು ಹೇಳಿದ್ರೆ ನಿಮ್ಮಲ್ಲಿ ಮಾಸ್ಕಿಟೋ ವಿಂಡೋಕ್ಕೆ ನಾವು ಹಾಕ್ತಾವಲ್ಲ, ಮಾಸ್ಕಿಟೋ ನೆಟ್ ಹಾಕ್ತಾಯಿಲ್ಲ, ನೀವು ನೆಟ್ ಹಾಕಿದ್ರೆ ಅದಕ್ಕೆ ಬರಲಿಲ್ಲ ಅಂತ. ಇಲ್ಲ, ಮಾಸ್ಕಿಟೋ ಒಂದು ಸೌಂಡ್ ಮಾಡ್ತಾಯಿತ್ತು, ಇಲ್ಲಿ ಬೀಳೋದಿಲ್ಲ ಅದು. ದೇ ಫೇಲ್ಡ್ ಎಟ್ ಇಟ್ MEP ಸ್ಟೇಜ್. ಬಟ್ ಇವೇನು ಮಾಡಿದರು, ಕಂಪನಿನ ಫಸ್ಟೇ ಮಾಡಿದರು. ಮಲೇರಿಯಾ ತಾಯಿ ಸತ್ತಾಗಲೇ ಕಂಪನಿ ಸ್ಟಾರ್ಟ್ ಮಾಡಿದರು ಒಂದು ಮೆಷಿನ್ ಮಾಡುವ ಅಂತ. ಇಲ್ಲಿ ಬರುವಾಗ 3 ವರ್ಷ ಆಯಿತು, ಯಾರು ಬೈ ಮಾಡಲಿಲ್ಲ ಅದನ್ನು. ಎಂಟೈರ್ ಕಂಪನೀಸ್ ಕ್ಲೋಸ್ಡ್. ಕಂಪನಿ ಯಾವಾಗ ಸ್ಟಾರ್ಟ್ ಮಾಡಬೇಕು? ವೆನ್ ಯುವರ್ ಪ್ರಾಡಕ್ಟ್ ರೀಚಸ್ MVP, ಮಿನಿಮಮ್ ವಯಬಲ್ ಪ್ರಾಡಕ್ಟ್ ಸ್ಟೇಜ್. ಅಲ್ಲಿವರೆಗೆ ಕಂಪನಿ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಅದಾದ ಮೇಲೆ ದೆನ್ ಯು ಟು ಗೋ ಫಾರ್ ಕಮರ್ಷಿಯಲೈಸೇಷನ್. ವಿ ಹ್ಯಾವ್ ಫಂಡಿಂಗ್ ಆಫ್ 50 lakhs ಫಾರ್ ಕಮರ್ಷಿಯಲೈಸೇಷನ್. ಬಟ್ ಫಂಡಿಂಗ್ ಯಾರಿಗೆ ಕೊಡ್ತೇವೆ? ಈ ಸ್ಟೇಜೆಲ್ಲ ಮುಗಿಸಿ ಮುಂದೆ ಬರಬೇಕು ಅವರು. ಆ ಗ್ರೋತ್ ಆದ ಮೇಲೆ ಕಮರ್ಷಿಯಲ್ ಆದ ಮೇಲೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಈ ಎಲ್ಲ ಹಂತವನ್ನು ನಿಮಗೆ 4 ಸಂಸ್ಥೆಯಲ್ಲಿ ತರಬೇತಿ ಕೊಡಬೇಕಂತ ನಮ್ಮ SS ನಾಯಕರ ಕಲ್ಪನೆ. SS ನಾಯಕ್ ಅವರು ಮಂಗಳೂರಲ್ಲಿ 10,000 ನ್ಯೂ ಎಂಟರ್ಪ್ರೈಸನ್ನು, ಜಾಸ್ತಿ ಇರ್ಬೋದಲ್ಲ ಸಲ ಸರ್, 50,000 ಎಂಟರ್ಪ್ರೈಸನ್ನು ಕ್ರಿಯೇಟ್ ಮಾಡಿದ್ದಾರೆ ಅವರು. ಹೆಚ್ಚಿನವರು ಇಲ್ಲಿ CA ಮಾಡಿ ಮುಂಬೈ ಹೋಗುದು ಹಣ ಮಾಡುವಂತ. SS ನಾಯಕರು ಮುಂಬೈ ಹೋಗಿ ಹಣ ಮಾಡಿ ಮಂಗಳೂರಿಗೆ ಬಂದರು. ಅವರು ಮಂಗಳೂರಿಗೆ ಬಂದ ಉದ್ದೇಶ ಏನಂತ ಹೇಳಿದರೆ, ಮಂಗಳೂರಲ್ಲಿ ಉದ್ಯಮದಾರರು ಬರಬೇಕು, ಸಂಶೋಧನೆ ಆಗಬೇಕು, ಯುವಕರಿಗೆ ಜಾಬ್ ಆಗಬೇಕು ಅನ್ನೋ ಉದ್ದೇಶದಿಂದ ಬಂದಂಥವ್ರು. ಅವ್ರದ್ದು ಪರಿಕಲ್ಪನೆ ಇದು. ಅವರು ಮತ್ತು ನಮ್ಮ ಸುದ್ದಿ ಸಂಸ್ಥೆಯ ಎಲ್ಲ ಬೆಳಗದ ಸೇರಿಕೊಂಡು ಒಂದು ಕಲ್ಪನೆ ಮಾಡಿದೆ ಅಂತ ಹೇಳಿದರೆ, ಫಸ್ಟ್ ಸ್ಟೇಜಲ್ಲಿ ಒಂದು ಅರಿವು ಮೂಡಿಸುವಂಥದ್ದು. ಅಲ್ಲಿ ಬರೆದಿದ್ದಾರೆ ನೋಡಿ, ಅಲ್ಲಿ ಏನು ಬರೆದಿದ್ದಾರೆ? ಕನಸು ಇರಲಿಲ್ವಂತಲ್ಲ, ಅದು ಬೇರೆ ಪೋಸ್ಟಲ್ಲಿ ನೋಡಿದೆ. ಹಾಗೆ ಅವರು ಕವಿಗಳು ಸಹ. ಅವರು ನಮ್ಮಲ್ಲಿ ಓನ್ಲಿ ಸ್ಕಾಲರ್ ಕ್ಯಾನ್ ಕನ್ವೇ ದಿ ಮೋಸ್ಟ್ ಸೀರಿಯಸ್ ಥಾಟ್ಸ್ ಥ್ರೂ ಹ್ಯೂಮರ್ ಅಂತ. ಅವರು ಹೆಚ್ಚಿನ ಗಂಭೀರ ಸಮಸ್ಯೆಯನ್ನು ಒಂದು ಹ್ಯೂಮರ್ ಮೂಲಕವೇ ಕನ್ವೇ ಮಾಡುವಂಥ ಒಂದು ಅದ್ಭುತ ವ್ಯಕ್ತಿತ್ವ SS ನಾಯಕರದ್ದು. ಈಗ ಈ ಸ್ಟೆಪ್ ನೋಡಿ, ಇಲ್ಲಿ ಡಿಸೈರ್ಡ್ ಎಂಟರ್ಪ್ರಿನರ್ ಎಲ್ಲರಿಗೂ ಆಗಲಿಕ್ಕಾಗೋದಿಲ್ಲ. ಎಂಟರ್ಪ್ರಿನರ್ಸ್ ಆರ್ ನಾಟ್ ಬಾರ್ನ್, ದೇ ಆರ್ ಮೇಡ್. ಬಟ್ ಎವ್ರಿಬಡಿ ಕೆನಾಟ್ ಬಿಕಮ್ ಎಂಟರ್ಪ್ರಿನರ್ಸ್. ಒಪ್ತೀರಾ ಇದನ್ನು? ಎಂಟರ್ಪ್ರಿನರ್ ಆಗಬೇಕಾದ್ರೆ ಯು ಹ್ಯಾವ್ ಟು ಡೆವಲಪ್ ಎ ಪರ್ಸ್ನಾಲಿಟಿ. ಅದಕ್ಕೆ ತರಬೇತಿಯನ್ನು ನಮ್ಮ ಸೆಕೆಂಡ್ ಹಂತ, ಇದು ಫಸ್ಟ್ ಹಂತ, ಸೆಕೆಂಡ್ ಹಂತದಲ್ಲಿ ನಿಮಗೆ ಅದರ ಬಗ್ಗೆ ತರಬೇತಿಯನ್ನು ಕೊಡ್ತಾರೆ. ಈಗ ಸ್ಪೋರ್ಟ್ಸ್ ಪರ್ಸನ್ ಆಗಬೇಕಾದ್ರೆ ನಿಮಗೊಂದು ಪರ್ಸ್ನಾಲಿಟಿ ಅಂತ ಬೇಕು. ಸಿಂಗರ್ ಆಗಬೇಕಾದ್ರೆ ಒಂದು ಪರ್ಸ್ನಾಲಿಟಿ ಬೇಕು. ಯು ವಾಂಟ್ ಟು ಬಿಕಮ್ ಎ ಪೊಲಿಟಿಷಿಯನ್, ಯು ನೀಡ್ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸ್ನಾಲಿಟಿ. ಹಾಗೆ ಎಂಟರ್ಪ್ರಿನರ್ ಆಗಬೇಕಾದ್ರೆ ವಾಂಟ್ ಟು ಹ್ಯಾವ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸ್ನಾಲಿಟಿ. ನಾವು KTech ಹಬ್ಬಿಗೆ ಯಾವಾಗ ಬರ್ತೀರಿ? ಪ್ರೂಫ್ ಆಫ್ ಕಾನ್ಸೆಪ್ಟ್ ಆದ ಮೇಲೆ ಪ್ರೋಟೋಟೈಪ್ ಮಾಡಲಿಕ್ಕೆ ಬರುವಂಥದ್ದು. ಪ್ರೋಟೋಟೈಪ್ ಆದಮೇಲೆ ಮಾರ್ಕೆಟ್ ರಿಸರ್ಚ್ ಫಂಡಿಂಗನ್ನು ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಅದು. ಸೊ MEP ಮಾಡಲಿಕ್ಕೆ ಹೆಲ್ಪ್ ಮಾಡ್ತೇವೆ ನಾವು ನಿಮಗೆ. ಮತ್ತು ಲೀಗಲ್ ಎಂಟಿ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೇವೆ. ಮತ್ತು ಅದರ್ ಸ್ಟೇಜನ್ನು ವಿಲ್ ಟೇಕ್ ಕೇರ್ ಫ್ರಮ್ ದಿ ಕಾಲ್ಡ್ ಇನ್ಕ್ಯುಬೇಷನ್ ಪ್ರೋಗ್ರಾಮ್. 11 month ಪ್ರೋಗ್ರಾಮ್ ಅದು. ಈ 11 monthಲ್ಲಿ ನಿಮಗೆ ಮೆಂಟ್ರಿಂಗೆಲ್ಲ ಮಾಡ್ತೇವೆ, ಕಸ್ಟಮರ್ ಡಿಸ್ಕವರಿ ಮಾಡ್ತೇವೆ, ಫಂಡಿಂಗ್ ಮಾಡ್ತೇವೆ, ಏನೆಲ್ಲ ಸಪೋರ್ಟ್ ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡೋದು ನಮ್ಮ ಸಂಸ್ಥೆಯಲ್ಲಿ ಆಗ್ತದೆ. ದಿಸ್ ಈಸ್ ಕಾಲ್ಡ್ ಇನ್ಕ್ಯುಬೇ. ಏನೇ ಡೌಟ್ ಇದ್ದರೆ ಕೇಳ್ಬೋದು ಇದರಲ್ಲಿ. ನೆಕ್ಸ್ಟ್ SS ನಾಯಕರು ಮಾತಾಡ್ತಾರೆ. ಇದೊಂದು ಸ್ವಲ್ಪ ಬ್ರೀಫಾಗಿ ನಮ್ಮ ಸಂಸ್ಥೆ ಬಗ್ಗೆ ಹೇಳಿದ್ದು ನಾನು. ನನಗೆ ಇದಾದ ಕೂಡಲೇ ಹೋಗ್ಬೇಕು, ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ. ನೆಕ್ಸ್ಟ್ ಸ್ಲೈಡ್. ನಮ್ಮಲ್ಲಿ ಸ್ಟಾರ್ಟಪ್ ಇಕೋಸಿಸ್ಟಮ್ ಅಂತ ಒಂದು ಪರಿಸರ ಜಾಸ್ತಿ ಆಗಿದೆ. ಈಗ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ
16 ಇನ್ಕ್ಯುಬೇಷನ್ ಸೆಂಟರ್ಸ್ ಇದೆ. ಈ ಹೆಸರೇ ಕೇಳಿರಲಿಲ್ಲ, ಒಂದು 5 ವರ್ಷದಿಂದ ನೋಬಡಿ ಹರ್ಡ್ ಅಬೌಟ್ ಇನ್ಕ್ಯುಬೇಷನ್ ಸೆಂಟರ್ಸ್. ಬಟ್ ಟುಡೇ ಇನ್ ಅನ್ಡಿವೈಡೆಡ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್, ಇಟ್ಸ್ ಆಲ್ಸೋ ಕಾಲ್ಡ್ ತುಳುನಾಡು, there are 16 incubation centers. Out of that, Nitte and Manipal are funded by central government. Rest incubation centers are funded by state government and different schemes. So we have lot of centers. There's something called acceleration program. We also did a program wherein we took 20 tailoring women. ಅವರು ಟೈಲರಿಂಗ್ ಮಾಡ್ತಾಯಿದ್ರು. 10 ವರ್ಷ ಅವ್ರ ಇನ್ಕಮ್ ರೈಸ್ ಆಗೋದಿಲ್ಲ, ಅವ್ರದ್ದು ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತದೆ, ಇನ್ಕಮ್ ಜಾಸ್ತಿ ಆಗೋದಿಲ್ಲ ಅವ್ರದ್ದು. ವಿ ಡಿಡ್ ಅ 6 month ಪ್ರೋಗ್ರಾಮ್ ಫಾರ್ ದೆಮ್. ಸ್ಮಾಲ್ ಥಿಂಗ್ ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್, ಲೀಗಲ್ ಕಂಪ್ಲೈನ್ಸಸ್ ಆ್ಯಂಡ್ ದಿ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಮಾಡಿದಾಗ ಅವರ ಇನ್ಕಮ್ ಡಬಲ್ ಆಯಿತು. ನಾವು ಟೆಕ್ ಕಂಪೋನೆಂಟನ್ನು ಬಿಸ್ನೆಸ್ಸಿಗೆ ಆ್ಯಡ್ ಮಾಡಿದಷ್ಟು ಆ ಬಿಸ್ನೆಸ್ ಗ್ರೋತ್ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಇಫ್ ಯು ಆರ್ ನಾಟ್ ಯೂಸಿಂಗ್ ಟೆಕ್ ಕಂಪೋನೆಂಟ್ ಇನ್ ದಿ ಬಿಸ್ನೆಸ್, ದಟ್ ಬಿಸ್ನೆಸ್ ವಿಲ್ ನಾಟ್ ಗ್ರೋ. ನಾವು ಒಂದು ಕೆಲವು ವರ್ಷದ ಹಿಂದೆ ಹೈದರಾಬಾದಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ನಮ್ಮ ಕಾರ್ ಪಂಕ್ಚರ್ ಆಯಿತು. ಸಿ ವೆಂಟ್ ಫಾರ್ ಎ ಸೈಕಲ್ ರಿಪೇರ್ ಶಾಪ್ ಫಾರ್ ಪಂಚರ್ ಆದಾಗ ಏನು ಮಾಡ್ತಾರೆ, ಕಾರ್ ಪಂಚರ್ ಆದಾಗ, ಟೈರ್ ಪಂಚರ್ ಆದಾಗ ಅದಕ್ಕೆ ಏನು ಮಾಡೋದು? ಹಾಂ, ಪಂಚರ್ ಏನು ಹಾಕ್ತಾರಲ್ಲ ಅದಕ್ಕೆ. ಆ ಸೈಕಲ್ ರಿಪೇರಿ ಮಾಡೋ ಓನರ್ ಇಸ್ ಅನ್ ಅಮೇಝಿಂಗ್ ಪರ್ಸನ್. ಅವೇನು ಮಾಡ್ತಾನೆ ಹೇಳಿದರೆ, ಓಲ್ಡ್ ಸೈಕಲ್ ತರೋದು, ಅದನ್ನು ಡಿಸ್ಮ್ಯಾಂಟಲ್ ಮಾಡೋದು, ಹೊಸ ಸೈಕಲನ್ನು ಮಾಡೋದು. ಸಪ್ರೇಟ್ ಸೈಕಲ್ ಫಾರ್ ಲೇಡೀಸ್, ಸಪ್ರೇಟ್ ಸೈಕಲ್ ಫಾರ್ ಸ್ಟೂಡೆಂಟ್ಸ್, ಸಪ್ರೇಟ್ ಡಿಸೈನ್ ಫಾರ್ ಮದರ್ ಇನ್ ಲಾ, ಸಪ್ರೇಟ್ ಸೈಕಲ್ ಫಾರ್ ಡಾಟರ್ ಇನ್ ಲಾ. ಅದು ಇದ್ರ ಒಟ್ಟಿಗೆ ಒಂದೇ ಸೈಕಲ್ ಯೂಸ್ ಮಾಡಿದ್ರು, ಮದರ್ ಇನ್ ಲಾ ಮತ್ತು ಡಾಟರ್ ಇನ್ ಲಾ ಅಲ್ಲ. ಅಷ್ಟೊಂದು ಅಮೇಝಿಂಗ್ ಸ್ಕಿಲ್. ವೆನ್ ಯು ಎನ್ಕ್ವೈರ್ಡ್ ವಾಟ್ ಈಸ್ ದ ಇನ್ಕಮ್, 2,000 rupees per month. 10 years back it was. My friend was an engineer. He designed a website for him. And he managed it also. Within 2 months, he got 1 lakh bicycle orders from Saudi Arabia. Who buys bicycle in Saudi Arabia? Most costliest car are sold in Saudi Arabia only. ಯಾರು ತಗೊಳ್ತಾರೆ ಸೌದಿ ಅರೇಬಿಯಾದಲ್ಲಿ ಒಂದು ಬೈಸಿಕಲನ್ನು? ಅಲ್ಲಿ ಆಯಿಲ್ ರಿಫೈನರಿ ಇದೆ. ಈ ಆಯಿಲ್ ರಿಫೈನರಿಯಲ್ಲಿ 10 ಕಿಲೋಮೀಟರ್ ದೊಡ್ಡ ಆಯಿಲ್ ರಿಫೈನರಿ ಅದು. ಹೋಗ್ಲಿಕ್ಕೆ ಅಲ್ಲಿ ಬೈಕ್ ಯೂಸ್ ಮಾಡಲಿಕ್ಕಿಲ್ಲ, ಅಲ್ಲಿ ಟು ಯೂಸ್ ಬೈಸಿಕಲ್ಸ್. ಆಂಧ್ರದಿಂದ ಸೌದಿ ಅರೇಬಿಯಾಕ್ಕೆ ಹೇಗೆ ಸೇಲ್ ಆಯ್ತದು? ಡಿಜಿಟಲ್ ಮಾರ್ಕೆಟಿಂಗ್. ಇದ್ರ ಬಗ್ಗೆ ಎಲ್ಲ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಹೌ ಟು ರೀಚ್ ಔಟ್ ಟು ಕಸ್ಟಮರ್ಸ್ ಥ್ರೂ ಡಿಜಿಟಲ್ ಟೆಕ್ನಾಲಜಿ. ಅದು ಆ ಪ್ರೋಗ್ರಾಮಲ್ಲಿ ಬರ್ತದೆ. ನಂತರ ಫಂಡಿಂಗ್, ಲಾಟ್ ಆಫ್ ಫಂಡಿಂಗ್ ಆರ್ಗನೈಸೇಷನ್. ವಿ ಹ್ಯಾವ್ ಅರೌಂಡ್ 30 ಡಿಫ್ರೆಂಟ್ ಫಂಡಿಂಗ್ ಆರ್ಗನೈಸೇಷನ್. ಎಲಿವೇಟ್ ಅಂತ ಕರ್ನಾಟಕದಲ್ಲಿದೆ ಒಂದು, ನಿಧಿ ಪ್ರಯಾಸ್ ಅಂತಿದೆ, ನಿಧಿ ಸೀಡ್ ಅಂತಿದೆ, ಸಮೃದ್ಧ ಅಂತ. ವಿ ಹ್ಯಾವ್ ಗಿವನ್ ಎ ಫಂಡಿಂಗ್ ಅಪ್ ಟು 10 crores. ವೇರಿಯಸ್ ಸ್ಕೀಮಲ್ಲಿ 10 ಕೋಟಿಯಷ್ಟು ಫಂಡನ್ನು ಕೊಟ್ಟಿದ್ದೇವೆ ಸ್ಟಾರ್ಟಪ್ಪಿಗೆ. ಬಟ್ ನೋಬಡಿ ಫ್ರಮ್ ಮಂಗಳೂರು ಡಿಸ್ಟ್ರಿಕ್ಟ್, ನೋಬಡಿ ಫ್ರಮ್ ಉಡುಪಿ ಡಿಸ್ಟ್ರಿಕ್ಟ್, ಐ ಥಿಂಕ್ 2 ಫ್ರಮ್ ಉಡುಪಿ ಡಿಸ್ಟ್ರಿಕ್ಟ್, ನೋಬಡಿ ಫ್ರಮ್ ಮಂಗಳೂರು. ಸೊ ಆ ಒಂದು ಕಾರಣದಿಂದ ಇಲ್ಲಿಯ ಲೋಕಲ್ ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಬೇಕು, ಹೊಸ ಹೊಸ ಉದ್ಯಮ ಬರಬೇಕು, ಆ ಫಂಡ್ ಇವ್ರಿಗೆ ಸಿಗಬೇಕನ್ನೋ ಕಾರಣದಿಂದ ನಾವು ಮಣಿಪಾಲದಿಂದ ಟ್ರಾವೆಲ್ ಮಾಡಿಕೊಂಡು ಬಂದಿದ್ದು ಇಲ್ಲಿಗೆ. ಜನರಿಗೊಂದು ಅವೇರ್ನೆಸ್ ಆಗಬೇಕು, ಸಪೋರ್ಟ್ ಸಿಸ್ಟಮ್ ಸಿಗಬೇಕು ಅನ್ನೋದ್ರ ಬಗ್ಗೆ. ಹಾಗೆ ಗೌರ್ಮೆಂಟ್ ಸಪೋರ್ಟ್. ಮೊದಲು ಕಂಪೆನಿ ಸ್ಟಾರ್ಟ್ ಮಾಡೋದು ಕಷ್ಟ, ಕಂಪೆನಿ ಕ್ಲೋಸ್ ಮಾಡೋದು ಸಹ ಕಷ್ಟ ಇತ್ತು. ಈಗ ಕಂಪೆನಿ ಕ್ಯಾನ್ ಬಿ ಫಾರ್ಮ್ಡ್ ಇನ್ 7 days, ಕ್ಯಾನ್ ಬಿ ಕ್ಲೋಸ್ಡ್ ಇನ್ 1 month. ಮೊದಲು ಕ್ಲೋಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ, ತುಂಬ ಕಷ್ಟ ಇತ್ತು. ವಿ ಹ್ಯಾವ್ 140 ಲೇಬರ್ ಲಾಸ್. ಯಾವ ಲೇಬರ್ ಲಾ ಇದಕ್ಕೆ ಅಪ್ಲೈ ಆಗೋದಿಲ್ಲ. ಈ ಥರದ ಒಂದು ಗೌರ್ಮೆಂಟ್ ಸಪೋರ್ಟ್ಸ್ ಇದೆ. ಮತ್ತು ಮೆಂಟರ್ಸ್ ಅಂತ. ಮೆಂಟರ್ಸ್ ಯಾಕೆ ಬೇಕು ಹೇಳಿದರೆ, ನಿಮ್ಮ ಈಚ್ ಸ್ಟೇಜಲ್ಲಿ ದ ಜರ್ನಿ ಇದೆಯಲ್ಲ, ಎಂಟರ್ ಜರ್ನಿ, ವೆದರ್ ಯು ಡೋಂಟ್ ನೋ ವೆದರ್ ಇಟ್ ಈಸ್ ಯು ರೈಟಿಂಗ್ ಗೋಯಿಂಗ್ ಅ ರೈಟ್ ಪಾತ್ ಆರ್ ನಾಟ್, ನಿಮ್ಮ ಹ್ಯಾಂಡ್ ಹೋಲ್ಡ್ ಮಾಡಲಿಕ್ಕೆ ಒಂದು ಮೆಂಟರ್ಸ್ ಅಂತ ಇರ್ತಾರೆ. ಇನ್ಕ್ಯುಬೇಷನ್ ಸೆಂಟರ್ಸ್ ಹ್ಯಾವ್ ಪ್ಯಾನಲ್ ಆಫ್ ಮೆಂಟರ್ಸ್. ಸೊ ಅವರು ನಿಮಗೆ ಗೈಡೆನ್ಸ್ ಮಾಡ್ತಾರೆ. ದಿಸ್ ಈಸ್ ವಾಟ್ ವಿ ಡೂ ಎಟ್ AIC ನಿಟ್ಟೆ. ಇದು ಸ್ಟಾರ್ಟಪ್ ಇಕೋಸಿಸ್ಟಮ್ ಅಂತ ಹೇಳ್ತಾರೆ. ಐ ಥಿಂಕ್ ಅಲ್ಲಿ ಸ್ಟಾಪ್ ಹಿಯರ್. ಸರ್, SS ನಾಯ್ಕರು ಗುರುಗಳು ಏನು ಹೇಳಬೇಕು ನೆಕ್ಸ್ಟು? ನಮಗೆ ತುಂಬ ಹೊತ್ತು ಕೂತ್ಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ. ಇಲ್ಲ ಸರ್, ನನಗೆ ಮಣಿಪಾಲಕ್ಕೆ ಹೋಗ್ಲಿಕ್ಕಿದೆ.
ಇಲ್ಲಿವರೆಗೆ ಉದ್ಯಮವನ್ನು ಪ್ರಾರಂಭಿಸುವ ಬಗ್ಗೆ ನಂದು ಮುಗೀತು. ಪ್ರಾಥಮಿಕವಾಗಿ ನಾವು ಏನೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕು, ಮುಂದಿನ ಉದ್ಯಮವು ಸರಿಯಾದ ದಾರಿಯಲ್ಲಿ ಮುನ್ನಡೆಯಬೇಕು ಅಂತಾದರೆ ಯಾವ ರೀತಿಯ ಸೂಕ್ತ ದಾರಿಯನ್ನು ನಾವು ಅವಲಂಬಿಸಬೇಕು ಅನ್ನೋ ವಿಚಾರದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾಹಿತಿ ನೀಡಿದಂಥ ಡಾಕ್ಟರ್ AP ಆಚಾರ್ CEO ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ಇವರಿಗೆ, ಅರಿವು ಕೇಂದ್ರ, ಅದೇ ರೀತಿ ಸುದ್ದಿ ಸಮೂಹ ಸಂಸ್ಥೆ, ಅದೇ ರೀತಿ ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಮುಂದಿನ ಮಾಹಿತಿ ಕಾರ್ಯಾಗಾರವನ್ನು ಡಾಕ್ಟರ್ ಜ್ಞಾನೇಶ್ವರ ಪೈ ಮಾರೋಡು, ಪ್ರಾಂಶುಪಾಲರು, ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಎಜುಕೇಷನ್, ಇವರು ನಡೆಸಿಕೊಡ್ಬೇಕು ಅಂತೇಳಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೈಕ್ ಬೇಕಾ ಬೇಡವಾ? ಎಲ್ಲ ಆಪ್ಷನ್ಸ್ ಕೊಡಬೇಕು. ಈಗ ಇತ್ತೀಚಿನ ಜನ್ರೇಷನಿಗೆ ತುಂಬ ಆಪ್ಷನ್ಸ್ ಕೊಡಬೇಕು. ಮೈಕ್ ಬೇಕಾ ಬೇಡವಾ? ಬೇಕು. ಓಕೆ, ಇಂಗ್ಲೀಷಲ್ಲಿ ಮಾತಾಡಬೇಕಾ, ಕನ್ನಡದಲ್ಲಿ ಮಾತಾಡ? ನಾನಿವಾಗ ಮಾರ್ಕೆಟಿಂಗ್, ನಾಟ್ ಮಾರ್ಕೆಟಿಂಗ್, ಬೇಸಿಕಲಿ ಬ್ರ್ಯಾಂಡಿಂಗ್ ಫಾರ್ ಆಂಟ್ರಪ್ರಿನರ್ಸ್. ಬ್ರ್ಯಾಂಡಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಬಿಸ್ನೆಸ್ಸಿಗೆ ಅರಿವು ಮೂಡಿಸಬೇಕಿದ್ರೆ ಬ್ರ್ಯಾಂಡಿಂಗ್ ಚೆನ್ನಾಗಿರಬೇಕು, ಕರೆಕ್ಟ್ ಅಲ್ವಾ? ಓಕೆ, ಬಟ್ ಯೂಶ್ವಲಿ ಪೀಪಲ್ ಗೆಟ್ ಕನ್ಫ್ಯೂಸ್ಡ್ ವಾಟ್ ಈಸ್ ಅ ಬ್ರ್ಯಾಂಡ್. ಸೊ ಅದಕ್ಕೆ ಐ ಸಿ ಲಾಟ್ ಆಫ್ ಸ್ಟೂಡೆಂಟ್ಸ್ ಕ್ರೌಡ್ ದೇರ್, ಕರೆಕ್ಟ್ ಅಲ್ವಾ? ಎಲ್ಲರೂ ಬಿಸ್ನೆಸ್ ಮಾಡಬೇಕಂತ ಇದ್ದೀರಾ? ಕೈ ಎತ್ತಿ ನೋಡೋಣ, ಯಾರೆಲ್ಲ ಬಿಸ್ನೆಸ್ ಮಾಡ್ತೀರಂತೇಳಿ. ನಂಬರ್ಸ್ ಆರ್ ಲೆಸ್. ಇವಾಗ ಮಾಡ್ತಾ ಇದ್ದಾರೆ. ಎಸ್, ಅಲ್ಲ, ದಿಸ್ ಇಸ್ ಹೌಸ್ ಪ್ಯಾಟರ್ನ್ ಇನ್ ಇಂಡಿಯಾ. ಓಕೆ, ನಾನೇನು ಮಾಡ್ತೇನೆಂದರೆ, ವಾಟ್ ಐ ವಿಲ್ ಬಿ ಶೋಯಿಂಗ್ ಯು ಆಲ್ ಇಸ್ ಕೆಲವು ಲೋಗೋಸ್ ತೋರಿಸ್ತೇನೆ. ನಿಮ್ಮ ಹತ್ರ ಪೆನ್ ಇದೆಯಾ? ಪೆನ್ ಪೇಪರ್ ಇದೆಯಲ್ಲ? ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ವೆನ್ ಎವರ್ ಯು ಗೋ ಫಾರ್ ಎನಿ ಮೀಟಿಂಗ್ಸ್ ಆರ್ ಪ್ರೆಸೆಂಟೇಷನ್, ಆಲ್ವೇಸ್ ಕ್ಯಾರಿ ಅ ಬುಕ್ ಆ್ಯಂಡ್ ಅ ಪೆನ್ ದಟ್ ರೈಟ್ಸ್. ನಾನು ಏನು ಮಾಡ್ತೇನೆ ಅಂದರೆ, ಐ ವಿಲ್ ಬಿ ಶೋಯಿಂಗ್ ಯು ದರ್ ಇಸ್ ಅನ್ ಆ್ಯಕ್ಟಿವಿಟಿ ಮಾಡೋಣ ಬೇಡ? ಓಕೆ, ನೆಕ್ಸ್ಟ್ ಸ್ಲೈಡ್. ಇಸ್ ದಿಸ್ ಕರೆಕ್ಟ್? ಎಲ್ರಿಗೂ ಈ ಥರ ಆಗ್ತಾ ಇದೆಯಾ ತಲೆಯಲ್ಲಿ? ಹೌದಾ? ಲಿಸ್ನಿಂಗ್ ಟು ಲಾಂಗ್, ಯೂಶ್ವಲಿ ನೀವೆಲ್ಲ ಜನ್ರೇಷನ್ ಝೂಮರ್ಸ್, 15 ಮಿನಿಟ್ಸ್ ಅಟೆನ್ಷನ್ ಸ್ಪ್ಯಾನ್, ಕರೆಕ್ಟ್ ಅಲ್ವಾ? ಆಫ್ಟರ್ 15 ಮಿನಿಟ್ಸ್ ನೀವೇನು ಮಾಡಿದ್ರು ಕೇಳೋದಿಲ್ಲ. ಸೊ ನಾನೇನು ಮಾಡ್ತಾ ಇದ್ದೇನೆ ಅಂದರೆ, ಐ ವಿಲ್ ಟಾಕ್ ಅಬೌಟ್ ಬ್ರ್ಯಾಂಡಿಂಗ್, ಬಟ್ ಲೆಟ್ ಮಿ ಫಸ್ಟ್ ಶೋ ಯು ಆಲ್ ಅನ್ ಆ್ಯಕ್ಟಿವಿಟಿ ಮಾಡಿ. ನೆಕ್ಸ್ಟ್ ಸ್ಲೈಡ್. ಗೆಸ್ ದ ಲೋಗೋ. ಯಾರು ಗೂಗಲ್ ಓಪನ್ ಮಾಡಬಾರ್ದು, ಗೆಸ್ ಮಾಡಿ ನೋಡಿ. ನಿಮ್ಮ ಹೌಸ್ ಯುವರ್ ಥಿಂಕಿಂಗ್ ಕೆಪಾಸಿಟಿ ಎಷ್ಟು? ಬಿಸ್ನೆಸ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಈಗ ಆಚಾರ್ ಸರ್ ಈಗಲೇ ಹೇಳಿದರು, ಬಿಸ್ನೆಸ್ ಕ್ಯಾನ್ ಬಿ ಸ್ಟಾರ್ಟೆಡ್ ಇನ್ 7 days ಆ್ಯಂಡ್ ಕ್ಯಾನ್ ಬಿ ಕ್ಲೋಸ್ಡ್ ವಿದಿನ್ 30 days. ಸ್ವಲ್ಪ ಹೋಮ್ವರ್ಕ್ ಮಾಡಿರಬೇಕು. ಯಾವ್ದು ಸರ್? ನಮ್ಮಲ್ಲಿ ಹೇಗಂದರೆ, ನಾನು ಇಂಜಿನಿಯರಿಂಗ್, ನಾನು MBA ಅಲ್ಲಿ ಕಲಿಸ್ತಾ ಇದ್ದೆ. ದೆನ್ ಐ ಮೂವ್ ಟು ಇಂಜಿನಿಯರಿಂಗ್ ಕಾಲೇಜ್. ಇಂಜಿನಿಯರಿಂಗ್ ಕಾಲೇಜಲ್ಲಿ ಫಸ್ಟ್ ಡೇ ನಾನು ಸರ್ವೆ ಮಾಡಿದ್ದೆ. ಐ ಆಸ್ ದೆಮ್, ಹೌ ಮೆನಿ ಆಫ್ ಯು ಆಲ್ ರಿಯಲಿ ವಾಂಟ್ ಟು ಡೂ ಇಂಜಿನಿಯರಿಂಗ್? 64%, 64% ಸ್ಟೂಡೆಂಟ್ಸಿಗೆ ಇಂಜಿನಿಯರಿಂಗಲ್ಲಿ ಇಂಟ್ರೆಸ್ಟೇ ಇಲ್ಲ.
ಉಳ್ದ ಎಷ್ಟು ಆಲ್ಮೋಸ್ಟ್ 34%, ಓನ್ಲಿ ದೋಸ್ 36% ಆಫ್ ದೆಮ್ ರಿಯಲಿ ವಾಂಟ್ ಟು ಡೂ ಇಂಜಿನಿಯರಿಂಗ್. ಈಗ ಪ್ರೊಫೆಷ್ನಲ್ ಎಜುಕೇಷನ್ ಬಂದ ಮೇಲೆ ವೆನ್ ಐ ಆಮ್ ಹ್ಯಾಂಡ್ಲಿಂಗ್ ಅ ಬಂಚ್ ಆಫ್ ಸ್ಟೂಡೆಂಟ್ಸ್, ಐ ಆಮ್ ಹ್ಯಾಪಿ. I really want to congratulate all of you who want to start a business, because when you start a business you are generating and creating more and better employment opportunities for others. ನಾನು ಕಾಲೇಜಲ್ಲಿ ಪ್ರಾಂಶುಪಾಲ ಆದಮೇಲೆ ಐ ಆಸ್ ದ ಸ್ಟೂಡೆಂಟ್ಸ್, ಹೌ ಮೆನಿ ಆಫ್ ಯು ಆಲ್ ವಾಂಟ್ ಟು ಡೂ ಹೈಯರ್ ಎಜುಕೇಷನ್? ಈಗ NEP ಬಂದ ಮೇಲೆ ಯು ಕ್ಯಾನ್ ಗೋ ಫಾರ್ 3rd ಇಯರ್ ಆದಮೇಲೆ ಎಕ್ಸಿಟ್ ಮಾಡ್ಬೋದು, ಮಾಸ್ಟರ್ಸ್ ಮಾಡ್ಬೋದು, 4th ಇಯರ್ ಕಂಟಿನ್ಯೂ ಮಾಡ್ಬೋದು, ಡಾಕ್ಟ್ರೇಟ್ ಮಾಡ್ಬೋದು. ಈಗ ತುಂಬ ಚಾಯ್ಸ್ ಇದೆ. ಯು ಪ್ಲೀಸ್ ಚೆಕ್ ಆಲ್ ದ ಪಾಸಿಬಿಲಿಟೀಸ್. ನಾನು ಕ್ವಶನ್ ಕೇಳೋದೇನೆಂದರೆ, ಆಫ್ಟರ್ ಯುವರ್ ಗ್ರ್ಯಾಜುಯೇಷನ್ ಹೌ ಮೆನಿ ಆಫ್ ಯು ಆಲ್ ವಾಂಟ್ ಟು ಡೂ ಯುವರ್ ಮಾಸ್ಟರ್ಸ್? ಕೈ ಎತ್ತಿ. ಮೆನಿ ಪೀಪಲ್ ರೇಸ್ ಹ್ಯಾಂಡ್ಸ್. Second question I ask is, how many of you all want to get into job? 90% of the students want to get into job. And how many of you all want to get into startup or start your own business? 1 or 2 only. This is on a number of 300. That's yaar irlilla. Now you are all in a better position. No. Now let me show you all this. Yes. First logo ತೋರಿಸ್ತೇವೆ. You have to guess or you can write down. Probably I'll ask you the answer later on. ಈಗ ನೀವು ಒಂದಾದಮೇಲೆ ಒಂದು ಲೋಗೋ ಬರ್ತದೆ ಸ್ಕ್ರೀನ್ ಮೇಲೆ, ಅರೌಂಡ್ 30 ಲೋಗೋಸ್ ಇರ್ಬೋದು. ಐ ವಾಂಟ್ ಟು ನೋ ಹೌ ಮಚ್ ಪ್ರಿಪೇರ್ಡ್ ಯು ಆರ್, ಬಿಕಾಸ್ ದೇ ಆರ್ ಆಲ್ ರಿಲೇಟೆಡ್ ಟು ಅ ಲೈನ್ ಆಫ್ ಬಿಸ್ನೆಸ್. ಇಟ್ ಮೈಟ್ ಬಿ ಟ್ರಾವೆಲ್ ಇರ್ಬೋದು, ಕಾರ್ ಲೋಗೋ ಇರ್ಬೋದು, ಬ್ರ್ಯಾಂಡ್ ಇರ್ಬೋದು. ಸೊ ಫಸ್ಟ್ ಲೋಗೋ ಪ್ಲೀಸ್. ನೀವು ಈ ಲೋಗೋ ನೋಡಿ ಯಾವ ಲೋಗೋ ಇರ್ಬೋದು ಅಂತೇಳಿ ಬರೀರಿ. ನೋಡೋಣ ನಿಮ್ಮ ಪ್ರಿಪ್ರೇಷನ್ಸ್ ಹೇಗಿದೆ. ಬ್ರ್ಯಾಂಡ್ ಹೇಳುವಾಗ ಲೋಗೋ ವಿಷಯ ಬರ್ತದೆ, ಬರೀರಿ. ನೆಕ್ಸ್ಟ್ ಲೋಗೋ ಪ್ಲೀಸ್. ಬರೀರಿ. ಯು ರೈಟ್ ಡೌನ್ ವಿಚ್ ಲೋಗೋ ಇಟ್ ಈಸ್. ದಿಸ್ ಶೋಸ್ ಹೌ ಮಚ್ ಪ್ರಿಪೇರ್ಡ್ ಯು ಆರ್. ಲೋಗೋ ಗೊತ್ತಿರಬೇಕು. ಯಾಕಂತ ಹೇಳಿದರೆ ನಾಳೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಬ್ರ್ಯಾಂಡ್ ಎಸ್ಟಾಬ್ಲಿಷ್ ಮಾಡ್ತೀರಿ. And the most important aspect of brand is a logo, which has to be unique. ಯಾರ್ದೋ ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಮ್ಮದೇ ಸ್ವಂತಸ್ತಿಕೆ ಇರಬೇಕು. ಅದಕ್ಕೊಂದು ಟ್ಯಾಗ್ ಲೈನು ಹಾಕ್ತೀರಿ. ಇದಕ್ಕೆಲ್ಲ ಸ್ವಂತಸ್ತಿಕೆ ಬೇಕು. ಯುವರ್ ಒರಿಜಿನಾಲಿಟಿ, ನಾಟ್ ಕಾಪಿಂಗ್ ಸಂಬಡಿ ಎಲ್ಸ್. ನೆಕ್ಸ್ಟ್. ಆರ್ ವಾಟ್ ವಿಲ್ ಡೂ ಇಸ್ ವಿಲ್ ಗೋ ಬ್ಯಾಕ್. ಐ ವಿಲ್ ಟೆಲ್ ದ ಆನ್ಸರ್, ದಟ್ಸ್ ಬೆಟರ್. ಫಸ್ಟ್ ಒನ್ ಬ್ಯಾಕ್. ಎಸ್, ಇದು ಯಾವುದು? It is Hindustan Petroleum, HP. ಕೇಳಿದ್ದೀರಾ? Yes. Next one. Doordarshan, sorry. It is Bharat Petroleum. Okay. Next. I think everybody knows this. Good. Shell. Next. It is Woodland Shoe. Correct alva? Okay. See, people recognize it because they have created that brand through the logo. Next. It's not Levi's, it's Levi's. Levi's shoes ನೋಡಿರ್ಬೋದು ನೀವು. ಕರೆಕ್ಟ್ ಅಲ್ವಾ? ಎಸ್. ನೆಕ್ಸ್ಟ್. ಅಡಿಡಾಸ್. ಇದರ ತಮ್ಮ ಇರ್ತಾರೆ ಅಡ್ಬಿಡಾಸ್ ಅಂತ ಹೇಳಿ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಓಕೆ. ನೆಕ್ಸ್ಟ್. ಇಟ್ಸ್ ಪೂಮಾ. ಓಕೆ. ಕೆಲವರು ಪ್ಯೂಮಾ ಅಂತ ಹೇಳ್ತಾರೆ. ಇದು It is Ashok Leyland. Larsen and Toubro ಅಂತ ಹೇಳ್ತಾರೆ. Sorry, it's not L because it's Ashok Leyland. Next. It's Skoda. Next. Toyota. Next. Hyundai car ನೋಡಿ. Next. It's Volkswagen. So it's Volkswagen. Okay. It's Volkswagen. Okay. Next. Mitsubishi. ಎಲ್ರಿಗೂ ಗೊತ್ತು. We are all well prepared. Next. Ferrari. Okay. Next. Hint ಕೊಡ್ತೇನೆ. It is linked to connecting people. It's Skype. Next. This is Twitter. Yes. Next. Previous one. Oh. It's Cisco ಕೇಳಿದ್ದೀರಾ? Cisco. Next. It's Air India. Next. ಇದೆಲ್ಲ ಗೊತ್ತಿರಬೇಕು ನಿಮಗೆ.
ನಿಮ್ಮ ಕಡೆ ಬರ್ತದೆ ಇದು. ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇದೆಲ್ಲ ನೋಡಿ ಒಂದೊಂದೇ ಟೈಪಲ್ಲಿದೆ. ಇಟ್ಸ್ IRCTC ಕೇಳಿದ್ದೀರಾ? IRCTC ಟ್ರಾವೆಲ್ ಬೈ ಟ್ರೈನ್, ಎಸ್ IRCTC ಲೋಗೋ. ನೆಕ್ಸ್ಟ್ SBI, ನೆಕ್ಸ್ಟ್ ಕೋಟಕ್ ಮಹೀಂದ್ರಾ ಬ್ಯಾಂಕ್, ನೆಕ್ಸ್ಟ್ ನೋಡಿ ಇದೆಲ್ಲ ಬ್ರ್ಯಾಂಡ್ ಚೆನ್ನಾಗಿ ನಿಮ್ಮ ತಲೆಯಲ್ಲಿದೆ. ಎಸ್ ಇಟ್ ಈಸ್ HSBC ಹಾಂಗ್ಕಾಂಗ್ ಶಂಘಾಯ್ ಬ್ಯಾಂಕ್. ಓಕೆ, ನೆಕ್ಸ್ಟ್ ನೋಡಿ ಇದು if people are not sure how to answer, that is the type of impression these banks have created. It's ING Vaishya Bank. ING Vaishya Bank. Next. Nodi. Standard Chartered. When I said SBI, people could associate. But when I said ING Vaishya, people could not. That means something is miserably going wrong. Right? This is Standard Chartered Bank. Okay, next. Axis Bank. Allashte pressure ಹಾಕ್ತಾರೆ, ಅದು ಬೇರೆ ವಿಷಯ. Next. Bank of Baroda, next. Nestle, next. Unilever, yes. ಇದು ಎಲ್ರಿಗೂ ಗೊತ್ತಿರಬೇಕು. KFC, yes, next. Titan, okay, next. ಇದು ನೀವು ಮೂವಿ ನೋಡ್ತಾ ಇದ್ರೆ ಗೊತ್ತಾಗ್ತದೆ. It is Yash Raj Films, okay, next. Reliance. I think we are almost done. BSNL, okay. ಎಲ್ಲರೂ ಕುಡಿತೀರಲ್ವಾ? ರೆಡ್ ಬುಲ್, ಓಕೆ, ನೆಕ್ಸ್ಟ್. ಫ್ಲಿಪ್ಕಾರ್ಟ್, ಇದು ಗೊತ್ತಿರಲೇಬೇಕು. ಇಟ್ಸ್ ವಿಪ್ರೋ ಕೇಳಿದ್ದೀರಾ? IT ಜಾಯಿಂಟ್ ವಿಪ್ರೋ. ನೆಕ್ಸ್ಟ್, ಎಸ್. ನೌ ಇನ್ ಟುಡೇಸ್ ವರ್ಲ್ಡ್, in today's saturated digital market, differentiation is the name of the game. Correct alva? It is said real is rare, fake is everywhere. ಕೆಲವೊಮ್ಮೆ ನಂಬಲಿಕ್ಕೆ ಆಗಲ್ಲ. ಕರೆಕ್ಟ್ ಅಲ್ವಾ? ಬ್ರ್ಯಾಂಡಿಗೂ ಲೋಗೋಗೂ ಸಹ ಇದು ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಪ್ಯೂಮಾ, ಪ್ಯೂನಾ, ಪೋಮಾ. ನಿಸ್ಸಾನ್ ಇಸ್ ಅ ಬ್ರ್ಯಾಂಡ್ ಲೋಗೋ, ಬಟ್ ಇದೀಗ ಕಿಸ್ಸಾನು ಸಿಗ್ತದೆ. ಎಡಿಡಾಸ್ ಇದೆ, ಎಡ್ಬಿಡಾಸು ಇದೆ. ನೆಕ್ಸ್ಟ್ ಸ್ಲೈಡ್. ನಾವು ಈಗ ಅಲ್ಲ ಇದರಲ್ಲಿ ಯಾವುದು ಒರಿಜಿನಲ್, ಯಾವುದು ಫೇಕ್? ರಿಯಲ್ ಈಸ್ ರೇರ್, ಫೇಕ್ ಈಸ್ ಎವ್ರಿವೇರ್. ನೀವು ನೆಕ್ಸ್ಟ್ ಟೈಮ್ ಕುಡಿಯುವಾಗ ಕರೆಕ್ಟಾಗಿ ನೋಡಿ. ಇಟ್ ಈಸ್ ಸೆಟ್ 50% ಆಫ್ ದ ಬ್ರ್ಯಾಂಡ್ಸ್ ವಾಟ್ ಇಸ್ ಅವೈಲೇಬಲ್ ಇಸ್ ಫೇಕ್. ಸೊ ನೆಕ್ಸ್ಟ್ ಟೈಮ್ ನೀವು ನೋಡಬೇಕು, ಎರಡು ಒಂದೇ ಥರ ಇಲ್ವಾ? What is the difference? Which is the original one in this? The top one. Next slide please. The top one is original. Next time ಕುಡಿಯುವಾಗ ಇದನ್ನು ಒಮ್ಮೆ ನೋಡ್ಕೊಳ್ಳಿ. We associate red color. ನೋಡಿ ಇದು ಯಾವ ಕಲರ್ ಇಂದ ನಿಮ್ಮ ಲೋಗೋವನ್ನು ಮಾಡಬೇಕು, that is also important. Do you know 3 popular colors? I'll come to it in my upcoming slides. Next slide. ಬರ್ಗರ್ ಕಿಂಗ್ ಕೇಳಿದ್ದೀರಾ? ಮಂಗಳೂರಲ್ಲಿದೆ, ಎರಡು ರೀಸೆಂಟ್ಲಿ ದೇ ಓಪನ್ ಅಪ್ ಇನ್ ಮ್ಯಾಕ್ ಮಾಲ್. ಇದರಲ್ಲಿ ಸಹ ಫೇಕ್ ಬರ್ಗರ್ ಕಿಂಗ್ ಇದೆ. ಸೊ KFC, MFC, KFC ಇಸ್ ಕೆಂಟಕಿ ಫ್ರೈ ಚಿಕನ್, MFC ಇಸ್ ಮ್ಯಾಂಗ್ಳೂರ್ ಫ್ರೈ ಚಿಕನ್ ಅಲ್ವಾ? ಸೊ MFC ಇದೆ. ಸೊ ಯು ಗಾಟ್ ಟು ಬಿ ಅವೇರ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ KFE, ಕಾಮತ್ ಫುಡ್ ಎಕ್ಸ್ಪ್ರೆಸ್. ಸೊ ಯು ಗೆಟ್ ಕನ್ಫ್ಯೂಸ್. KFCಗೆ ಹೋಗೋದಾ, KFEಗೆ ಹೋಗೋದಾ, MFCಗೆ ಹೋಗೋದಾ? ಸೊ ಮಚ್ ಆಫ್ ಕನ್ಫ್ಯೂಷನ್. ನೆಕ್ಸ್ಟ್, ಸೊ ಅದರಲ್ಲಿ that is the correct one. So second one is correct. Next, Mercedes Benz, first one. Okay, first one. Next one. Next slide. PayPal ಕೇಳಿದ್ದೀರಾ? PayPal, yes. Nowadays there are fake links which are generating with regard to PayPal. ಜಾಗ್ರತೆಯಿಂದ ಇರಬೇಕು. I hope you all know about digital arrest and all that. People are getting cheated. ಇವತ್ತು ಪೇಪರಲ್ಲಿ ಬಂದಿದೆ ಕೋಟಿಗಟ್ಟಲೆ ಹಣ. I was getting call from one of my friend who is in Tamil Nadu. Already 70,000 ಕಟ್ಟಿದಾರಂತೆ. And he went to the police, and all these things are known facts now. No, digital arrest is a best way to cheat people nowadays. So you got to be very careful. PayPal ಅಲ್ಲಿ first one. So you got to be very very careful when you download these links. .exe file, APK file ಅಲ್ಲ. First one is the correct one. Next one, yes. Next one, yes. Chrome ಕೇಳಿದ್ದೀರಾ? You go to Play Store, you will get shocked that there are
other files also. ಇದರಲ್ಲಿ ಯಾವುದು ಒರಿಜಿನಲ್, ಯಾವುದು ಡೂಪ್ಲಿಕೇಟ್? The one with bigger green is real one, rest is fake. Next slide please. So you have to be very very careful ಯಾವುದು ಡೌನ್ಲೋಡ್ ಮಾಡ್ತೀರಿ ಅಂತೇಳಿ. The second one is the real one. ಈಗ ನೀವು ಜ್ಞಾನೇಶ್ವರ್ ಪೈ ಅಂತ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದರೆ 3 ಅಕೌಂಟ್ ಇದೆ, ಆಲ್ ಕ್ರಿಯೇಟೆಡ್ ಬೈ ಮೈ ಸ್ಟೂಡೆಂಟ್ಸ್ ಆರ್ ಸಮಥಿಂಗ್ ಲೈಕ್ ದಟ್. ಇಟ್ಸ್ ಎನಿಬಡಿ ಕ್ಯಾನ್ ಕ್ರಿಯೇಟ್, ರೈಟ್? ಸೊ ದ್ಯಾಟ್ ಇಸ್ ದ ರೀಸನ್. ನೆಕ್ಸ್ಟ್, ಇನ್ನೊಂದು, ಇಫ್ ಯು ಗೋ ಟು ಪ್ಲೇ ಸ್ಟೋರ್ ಆ್ಯಂಡ್ ಯು ವಾಂಟ್ ಟು ಡೌನ್ಲೋಡ್ ಆಂಡ್ರಾಯ್ಡ್, ದಿಸ್ ಅನದರ್ ಪ್ರಾಬ್ಲಮ್. ಯಾವ್ದು ಆಂಡ್ರಾಯ್ಡ್ ಇಸ್ ರಿಯಲ್ ಒನ್? ವಾಟ್ ಇಸ್ ನೋ ಡಿಫ್ರೆನ್ಸ್ ಕಾಣೋದೇ ಇಲ್ಲ ನಿಮಗೆ. The one, next time when you download Android, please be mindful, there is a fake one also. ಒಂದು ಕೋಡ್ ಇದ್ದದ್ದು ಒಂದು ಬಾಲ್ ಕಾಣ್ತಿದೆಯಲ್ಲ ಅಲ್ಲಿ, ಎಸ್, ದಟ್ ಈಸ್ ಫೇಕ್, ದಟ್ ಈಸ್ ಫೇಕ್. ಎಸ್, ದಟ್ ಈಸ್ ಫೇಕ್. The one which is only straight, 2 horns, yes, that is the genuine one. So we have to be very very careful. This is the way how people are getting cheated because of logos. Okay, next slide. Yes, ನೋಡಿ, ಯೂಶ್ವಲಿ ನೀವು ಲೋಗೋ ಹಾಕುವಾಗ, you will be starting your own business, you will come up with your own logo, but let me tell you, brand ಅಂದರೆ ಲೋಗೋ ಮಾತ್ರ ಅಲ್ಲ, there are a lot of other things attached to it. But what color impresses the most? ನಿಮ್ಮ ಪ್ರಕಾರ ಯಾವ ಕಲರಿಂದ ಲೋಗೋ ಮಾಡಿದರೆ ಜನರು ಅಟ್ರಾಕ್ಟ್ ಆಗ್ತಾರೆ? ಕರೆಕ್ಟ್ ಅಲ್ವಾ? ಸಿ, ಬಿಸ್ನೆಸ್, the way how you brand, how you promote yourself, ಮೊದಲೆಲ್ಲ one way of advertisement is through print media. Undoubted print media is the best, but of late, if I ask you how many of you all read newspapers, Putturalli, yes, might be many people read newspapers, but Mangaluralli bandre ellaru Apple ನೋಡ್ತಾರೆ, Apple, correct alva? So, and people, how many of you are on Instagram illi? Almost, yeah. If I had asked this question in Mangalore, ಎರಡು ಕೈಯಿಂದ ಎತ್ತಿದ್ರು, ಇಬ್ಬರಿಬ್ಬರು ಎರಡು ಅಕೌಂಟ್ ಇರ್ತದೆ. ಸೊ Instagram is the best way to market your business. Print, yes. TV is very expensive. So Instagram is the best way to market your and advertise your product. So gold ide, orange, deep purple. As per the survey from luka.com, ಈಗ ನೀವು ನೋಡಿರ್ಬೋದು, ಬ್ಯಾಂಕಲ್ಲಿ ಕರ್ನಾಟಕ ಬ್ಯಾಂಕ್, ಹ್ಯಾವ್ ಯು ಸೀನ್ ದಟ್ ಕಲರ್, ಪರ್ಪಲ್ ಕಲರ್? Yes, that is the deep purple. 3 colors will have more traction. One is deep purple. Purple ಗೆ ನೇರಳೆ ಅಲ್ಲ, ನೇರಳೆ ಕಲರ್. Yes, deep purple. Second one is orange. ನೀವೀಗ ಮಂಗಳೂರಲ್ಲಿ ಕೆಲವು ಅಡ್ವರ್ಟೈಸ್ಮೆಂಟ್, ಪೂರ್ವಿಕಾ ಮೊಬೈಲ್ಸ್, ಅವ್ರು ಆರೆಂಜ್ ಕಲರ್ ಯೂಸ್ ಮಾಡಿದ್ದಾರೆ. ಇಫ್ ಯು ಸಿ ಬ್ಯಾಂಕ್ ಆಫ್ ಬರೋಡಾ, ಆರೆಂಜ್ ಕಲರ್ ಅಟ್ರಾಕ್ಟ್ ಮಾಡ್ತದೆ. ದೀಸ್ ಕಲರ್ಸ್ ಆರ್ ಅಟ್ರಾಕ್ಟಿಂಗ್ ಒನ್ಸ್ ಅಟೆನ್ಷನ್. ನೆಕ್ಸ್ಟ್, ಗೋಲ್ಡ್ ಕಲರ್, ರೈಟ್? ಸೊ ದೀಸ್ 3 ಕಲರ್ಸ್ ಆರ್ ದ ಮೋಸ್ಟ್. ಈಗ ನಾಳೆ ನೀವು ಲೋಗೋ ಡಿಸೈನ್ ಮಾಡುವಾಗ ಟ್ರೈ ಟು ಯೂಸ್ ದೀಸ್ ಕಲರ್ಸ್ ಆರ್ ಕಾಂಬಿನೇಷನ್ ಆಫ್ ದೀಸ್ ಕಲರ್ಸ್ ವಿಚ್ ವಿಲ್ ಲೀಡ್ ಟು ಬೆಟರ್ ಅಟ್ರಾಕ್ಷನ್. ನೀವು ಬೇರೆ ಕಲರ್ಸ್ ಯೂಸ್ ಮಾಡ್ಬೋದು, ಬ್ಲೂ ಯೂಸ್ ಮಾಡ್ಬೋದು, ಗ್ರೀನ್ ಯೂಸ್ ಮಾಡ್ಬೋದು, ಇಟ್ ವಿಲ್ ನಾಟ್ ಗೆಟ್ ದಟ್ ಮಚ್ ಟ್ರಾಕ್ಷನ್. ನೆಕ್ಸ್ಟ್ ನೋಡಿ, ಯಾವಾಗಲೂ ನೀವು ಲೋಗೋ ಡಿಸೈನ್ ಮಾಡುವಾಗ ಯು ಕ್ಯಾನ್ ಚೇಂಜ್ ಆ್ಯಂಡ್ ಟ್ರೈ ಟು ಮೇಕ್ ಇಟ್ ವೆರಿ ಮಚ್ ಸಿಂಪಲ್. ಕರೆಕ್ಟ್ ಅಲ್ವಾ? ಮೊದಲು ಬ್ರ್ಯಾಂಡ್ ಅಂದರೆ ವಿ ಶುಡ್ ಥಿಂಕ್ ಇಟ್ ಇಸ್ ಲೋಗೋ. ನೌ ಇಟ್ ಈಸ್ ನಾಟ್ ಜಸ್ಟ್. ಟ್ರೈ ಟು ಕೀಪ್ ಇಟ್ ಸಿಂಪಲ್. IBM ಒಂದು ಲೋಗೋ. IBM is a brand, but it is having a name. KFC is a brand, but it is having alphabets, KFC. ಒಂದು ಮುದುಕನನ್ನು ಸಹ ತೋರಿಸ್ತಾರೆ, ರೈಟ್? ಸೊ ದೀಸ್ ಆರ್ ದ ವೇ ಹೌ ಯು ಕ್ಯಾನ್ ಪ್ರಮೋಟ್ ಯುವರ್ ಬ್ರ್ಯಾಂಡ್. ಸೊ ಇಫ್ ಯು ಸಿ ಮೆಕ್ಡೊನಾಲ್ಡ್ಸ್, ಹೋಗಿದ್ದೀರಾ ಮೆಕ್ಡೊನಾಲ್ಡ್ಸಿಗೆ? ಬರ್ಗರ್ ಅಂತ ಸಿಗ್ತದೆ, ಕೇಳಿದ್ದೀರಾ? ಓಕೆ. ಅರ್ಲಿಯರ್ ಇಟ್ ವಾಸ್ ಕಾಲ್ಡ್ ಮೆಕ್ಡೊನಾಲ್ಡ್ಸ್ ಫೇಮಸ್ ಬಾರ್ಬಿಕ್ಯೂ. ಈಗ M ಅಂತ ನೋಡ್ತೀರಿ ಮಂಗಳೂರಿಗೆ ಬರುವಾಗ. KFC, ಮೆಕ್ಡೊನಾಲ್ಡ್ಸ್ ಈ ಸಿಟಿ ಸೆಂಟರ್ ಮತ್ತು ಫೋರಮ್ ಪಿಜ್ಜಾ ಮಾಲಲ್ಲಿ ಇದೆ. M ಅಂತ ಬರೆದಿರ್ತಾರೆ, ಜನರಲ್ಲಿ ಹೋಗ್ತಾರೆ. ದೇ ವಿಲ್ ನಾಟ್ ಟೆಲ್ ಇಟ್ ಇಸ್ ಮೆಕ್ಡೊನಾಲ್ಡ್ಸ್. ದ್ಯಾಟ್ಸ್ ದ ವೇ ಹೌ ದೇ ಹವ್ ಕ್ರಿಯೇಟೆಡ್ ದಟ್ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ this is the way how it has transitioned from over a period of time. Next slide. No. Is a brand just a logo? What you all feel? Logo andre bare brand? Sorry, it's not like that. Next slide. Brand ಮತ್ತೆ logo ಅಂತ ನೋಡಿದ್ರೆ, this is like, logo is the tip of the iceberg. ನಿಮಗೆ ಕಾಣ್ತದೆ ಅದು. Brand is beyond. So next slide. So branding is more than.
ಮಂಗಳೂರಲ್ಲಿ ನೀವು ಸ್ಟಾರ್ ಬಕ್ಸ್ ಅಂತ ಕೇಳಿದ್ದೀರಾ? ಸ್ಟಾರ್ ಬಕ್ಸ್ ಕಾಫಿ ಕೇಳಿದ್ದೀರಾ? ಓಕೆ, ಎಸ್, ದಿಸ್ ಈಸ್ ಅ ಬ್ರ್ಯಾಂಡ್. ಈಗ ಕಾಫಿಗೆ ಒಂದು ಹೋಟ್ಲಲ್ಲಿ ಹೋದರೆ ಎಷ್ಟಿರ್ತದೆ ಕಾಫಿಗೆ? 15 ರೂಪಾಯಿ. ನಾನು ನಿನ್ನೆ ಹೋಗಿದ್ದೆ ಕಾಫಿ, ಐ ವೆಂಟ್ ಟು ಸ್ಟಾರ್ ಬಕ್ಸ್. ವೆನ್ ಐ ವೆಂಟ್ ಐ ವಾಸ್ ಗ್ರೀಟೆಡ್, ವೆಲ್ಕಮ್. ನೋಡಿ, ದಿಸ್ ಈಸ್ ಅ ಬ್ರ್ಯಾಂಡ್. ಸೊ ಅಲ್ಲೊಂದು ಗ್ರೀನ್ ಕಲರ್ ಒಂದು ಲೋಗೋ ಇದೆ, ಅಲ್ಲಿ ತೋರಿಸ್ತೇನೆ ನಿಮಗೆ. ನಾನು ನಿನ್ನೆ ಹೋಗಿದ್ದೆ. ಹೋಗುವಾಗ ವೆಲ್ಕಮ್ ಟು ಸ್ಟಾರ್ ಬಕ್ಸ್, ಗುಡ್ ಆಫ್ಟರ್ನೂನ್ ಸರ್, ಹೌ ಮೇ ಐ ಹೆಲ್ಪ್ ಯು? ನಾನು ಹೇಳಿದೆ ನಂಗೆ ಕಾಫಿ ಬೇಕು. ಐ ಸೆಡ್ ಐ ವಾಂಟ್ ಅ ಕಾಫಿ. ಫಸ್ಟ್ ಕ್ವಶನ್, ನೀವು ಡು ಯು ವಾಂಟ್ ಹಾಟ್ ಆರ್ ಕೋಲ್ಡ್? ನಿಮಗೆ ಹೋಟ್ಲಲ್ಲಿ ಕೇಳ್ತಾರ, ಡು ಯು ವಾಂಟ್ ಹಾಟ್ ಆರ್ ಕೋಲ್ಡ್? ಐ ಸೆಡ್ ಹಾಟ್. ಅದರಲ್ಲಿ ಡು ಯು ವಾಂಟ್ ಫ್ಲೇವರ್ಡ್ ಕಾಫಿ ಆರ್ ಅನ್ಫ್ಲೇವರ್ಡ್ ಕಾಫಿ? ನೋಡಿ ಎಷ್ಟು ಆಪ್ಷನ್ಸ್ ನೋಡಿ. ಅನ್ಫ್ಲೇವರ್ಡ್ ಕಾಫಿ ಬೇಕಿದ್ರೆ ನಿಮಗೆ ಕ್ಯಾಪೋಚಿನೋ ಕೊಡ್ತೇವೆ, ಫ್ಲೇವರ್ಡ್ ಬೇಕಿದ್ರೆ ಇನ್ನೊಂದು ಎರಡು ಯಾವುದೋ ಒಂದು ಹೇಳಿದರು, 2-3 ಹೆಸರು ಹೇಳಿ, ನನಗೆ ಗೊತ್ತಾಗಲಿಲ್ಲ. ರೇಟ್ ಕೇಳುವಾಗ ತಲೆ ಕೆಟ್ಟೋಯ್ತು. ಯು ನೋ ಹೌ ಮಚ್ ಡಸ್ ಅ ಕಾಫಿ ಕಾಸ್ಟ್? ಅದರಲ್ಲಿ ಸೈಜ್ ಬೇರೆ ಕೇಳು. ಐ ಆಮ್ ಸಾರಿ, ಹಿ ಸೆಡ್ ಶಾರ್ಟ್, ಮೀಡಿಯಮ್ ಆ್ಯಂಡ್ ಟಾಲ್. ಟಾಲಿಗೆ 500 ರೂಪಾಯಿ, ಶಾರ್ಟಿಗೆ 300 ರೂಪಾಯಿ, ಮೀಡಿಯಮಿಗೆ 400 ರೂಪಾಯಿ. ಬಟ್ ಓಕೆ, ನಾನೇನು ಮಾಡಿದೆ, ಐ ಸೆಡ್ ಕ್ಯಾಪುಚಿನೋ ಕೊಡಿ, ನನಗೆ ಶಾರ್ಟ್ ಕ್ಯಾಪುಚಿನೋ ಕೊಡಿ ಅಂತೇಳಿ. ಎಷ್ಟಾಯಿತು? 300 ರೂಪಾಯಿ ಆಯಿತು. ಅದರೊಟ್ಟಿಗೆ ಸೈಡ್ಸ್ ಅಂತ ಹೇಳಿ 600 ಬಿಲ್ ಆಯಿತು. ಅದಾದಮೇಲೆ ಕಾಫಿ ಅನ್ನಷ್ಟು ಚೆನ್ನಾಗಿರಲಿಲ್ಲ. ಐ ಸೆಡ್ ಐ ಆಮ್ ನಾಟ್ ಹ್ಯಾಪಿ ವಿತ್ ಯುವರ್ ಕಾಫಿ. ಹಿ ಸೆಡ್ ವಾಟ್ ಯು ವಾಂಟ್? ನಾನು ಹೇಳಿದೆ ನನಗೆ ಖುಷಿಯಾಗಿಲ್ಲ, ನನಗೆ ಇನ್ನೊಂದು ಕಾಫಿ ಕೊಡಿ ಅಂತ ಹೇಳಿದೆ. ಇನ್ನೊಂದು ಯಾವುದೋ ಲಾಟೆ ಅಂತ ಹೇಳಿ ತಂದು ಕೊಟ್ಟರು. ಅದರಲ್ಲಿ 80% ಮಿಲ್ಕ್ ಅಂತೆ, 20% ಫೋಮ್ ಅಂತೆ, ಏನೋ ತಂದು ಕೊಟ್ಟರು. ಐ ಸೆಡ್ ಐ ಆಮ್ ನಾಟ್ ಹ್ಯಾಪಿ, ಐ ಆಮ್ ನಾಟ್ ಹ್ಯಾಪಿ. ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಆಮೇಲೆ ಹೋಗುವಾಗ ಯು ಸೀಮ್ ಟು ಬಿ ಅ ಡಿಸ್ಸ್ಯಾಟಿಸ್ಫೈಡ್ ಕಸ್ಟಮರ್, ನಾವು ನಿಮ್ಗೊಂದು ಟೋಕನ್ ಕೊಡ್ತೇವೆ, ನೀವು ಈ ಟೋಕನ್ ತೆಕ್ಕೊಂಡು ಬಂದರೆ ಯಾವಾಗಲೂ ನಮ್ಮಲ್ಲಿ ಕಾಫಿ ಫ್ರೀಯಾಗಿ ಕೊಡ್ತೇವೆ ಟಿಲ್ ಯು ಆರ್ ಹ್ಯಾಪಿ. That means they are not selling coffee, their intention is to create happy customers. That brings them repeat customers. So if you see this iPhone, ಒಂದು ಐಫೋನ್ ನೋಡುವಾಗ ಖುಷಿ ಆಗೋದಿಲ್ಲ? ಐಫೋನ್. ಸೊ ಐಫೋನ್ ಈಸ್ ನಾಟ್ ದಿ ಅಡ್ವಾನ್ಸ್ ಫೋನ್ಸ್, ಬಟ್ ಇಟ್ ಈಸ್ ಅ ಸ್ಟೇಟಸ್ ಸಿಂಬಲ್. ಐಫೋನ್ ಅಂತ ನೋಡುವಾಗ, ಆ ಆ್ಯಪಲ್ ನೋಡುವಾಗಲೇ ಖುಷಿ ಆಗೋದಿಲ್ವಾ? ಎಸ್. ನೆಕ್ಸ್ಟ್ ಒನ್, ದಟ್ಸ್ ದ ಸ್ಟಾರ್ ಬಕ್ಸ್. ಸೆಕೆಂಡ್ ಒನ್ ಇದೆಯಲ್ವಾ, ದಟ್ ಈಸ್ ಸ್ಟಾರ್ ಬಕ್ಸ್. Starbucks isn't the best coffee out there. They are known to make you happy. Next time ನಿಮಗೆ ಬೋರ್ ಆದರೆ ಮಂಗಳೂರಿಗೆ ಬರುವಾಗ, ವಾಟ್ ಯು ಡೂ ಇಸ್ ಗೋ ಟು Starbucks. ಐ ಆಮ್ ನಾಟ್ ಡಿಸ್ಟ್ರಾಯಿಂಗ್ ದೇರ್ ಬಿಸ್ನೆಸ್. ಟೆಲ್ ದಮ್ ಯು ಆರ್ ನಾಟ್ ಹ್ಯಾಪಿ. ಟಿಲ್ ಯು ಆರ್ ಹ್ಯಾಪಿ ದೇ ವಿಲ್ ಸರ್ವ್ ಯು, ದಟ್ ಈಸ್ ಶ್ಯೂರ್. ಯಾಕಂದರೆ ನನಗೆ ಅನುಭವ ಆಗಿದೆ ಅದು. ಸೊ ಟಿಲ್ ಯು ಸೇ ಐ ಆಮ್ ಹ್ಯಾಪಿ ದೇ ವಿಲ್ ನಾಟ್ ಲೆಟ್ ಯು ಗೋ ಔಟ್ ಆಫ್ ಸ್ಟೋರ್. ನೆಕ್ಸ್ಟ್, ಟೊಯೋಟಾ. ಇಟ್ ಈಸ್ ಮೆಂಟ್ ಟು ಬಿ ಅ ಸೇಫ್ ಆ್ಯಂಡ್ ರಿಲಯಬಲ್. Similarly, McDonald's, it is meant to be the cheapest and the fastest. This is the way how it has been created over a period of time. So logo is one aspect of the brand, but logo is not the complete brand in itself. Next slide. Yeah. Better make one. ನಮ್ಮ ಈ ಒಂದು ಮಾಹಿತಿ ಕಾರ್ಯಕ್ರಮದಿಂದ ಈಗಾಗಲೇ ನಿರ್ಗಮಿಸುತ್ತಿರುವಂಥ ಡಾಕ್ಟರ್ AP ಆಚಾರ್ ಇವರಿಗೆ ನಮ್ಮ ಸುದ್ದಿ ಸಂಸ್ಥೆಯ ಆಡಳಿತ ನಿರ್ದೇಶಕರಾಗಿರುವಂಥ ಶ್ರೀ UP ಶಿವಾನಂದ ಇವರು ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದಾರೆ. Yes. So you all feel that logo is important, correct alva? Entrepreneursಗೆ, ಯು ಆರ್ ಆಲ್ ಆಂಟ್ರಪ್ರನರ್ಸ್. ಒಂದು ಐಡಿಯಾ ಇದೆಯಾ ಯಾವ ಪ್ರಾಡಕ್ಟ್ ಮಾಡಬೇಕಂತೇಳಿ, ಯಾವ ಬಿಸ್ನೆಸ್ ಮಾಡಬೇಕಂತೇಳಿ? ಆಲೋಚನೆ ಇದೆಯಾ? ಹ್ಯಾವ್ ಯು ಆಲ್ ಡನ್ ಇಟ್? ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ? ಡು ಯು ಆಲ್ ಹ್ಯಾವ್ ಅ ಫೇರ್ ಐಡಿಯಾ ವಾಟ್ ಬಿಸ್ನೆಸ್ ಯು ವಾಂಟ್ ಟು ಗೆಟ್ ಇನ್ ಟು? ಯು ಆರ್ ಆಲ್ ಕ್ಲಿಯರ್? ಡು ಯು ನೋ ವಾಟ್ ಈಸ್ ದ ಟಾರ್ಗೆಟ್ ಮಾರ್ಕೆಟ್ ದಟ್ ಯು ಹ್ಯಾವ್ ಇನ್ ಮೈಂಡ್? what strategies you are going to adopt to reach the target market? What is the expected cost? What is the expected cost and when you are likely to break even? Break even andre gottalva? No cost, no loss, no profit. And that period is called as gestation period. From the time you invest till you start making profits. ಮಂಗಳೂರಲ್ಲಿ ಒಂದು ಹೋಟೆಲ್ ಇದೆ, ನಾನು ಹೆಸರು ಹೇಳಲ್ಲ. ವೆರಿ ಪಾಪ್ಯುಲರ್ ಹೋಟೆಲ್ ಇನ್ ಮ್ಯಾಂಗ್ಳೂರ್, ವಿಚ್ ಈಸ್ ಇನ್ ಜ್ಯೋತಿ. ಅಲ್ಲಿ ಹೋಗುವಾಗ ಎಲ್ಲರೂ ಗೀ ರೋಸ್ ತಿಂತಾರೆ.
The lady entrepreneur, I met her. Her husband is no more, and she is the lady entrepreneur running the show. Very famous restaurant in Bangalore. She said, almost I think it started in the year 2005 if I am not mistaken. Almost 20 varsha aitu. This year she said we have break even. So you must understand business is not easy. 20 varsha she said today, this year, because recently we invited her to our campus. So she said, I said that's a big hotel, big business. Anyone who comes down to Mangalore goes there and has ghee roast. So she told me this year we have break even. That means you must have patience. So brand is established, everybody likes the taste. So that's the reason it's not just some logo with a crown and all that. It is a taste, service, everything that makes a brand. That is important. Next slide please. So earlier it used to be said that branding is perceived as name or sign or symbol or combination of this. Correct alva? But branding has become much more critical element right now. Next slide. ನೋಡಿ, I said ordinary coffee ಎಷ್ಟು 60 ರೂಪಾಯಿ. ಅದೇ ಸ್ಟಾರ್ಬಕ್ಸಿಗೆ ಹೋದರೆ ಎಷ್ಟು? It is 450. Now what is that? ನೀವು ಒಮ್ಮೆ ಸ್ಕೆಚರ್ಸ್, ನನ್ನ ಹತ್ರ ಒಂದು ಸ್ಕೆಚರ್ ಶೂಸ್ ಇದೆ, ಅದನ್ನು ಒಮ್ಮೆ ಹಾಕ್ಕೊಂಡ್ರೆ ಯು ಡೋಂಟ್ ಫೀಲ್ ಲೈಕ್ ಚೇಂಜಿಂಗ್. ನಾರ್ಮಲ್ ಶೂಸ್ ಹಂಪನ್ ಕಟ್ಟಾಗಿ ಹೋದರೆ ನಿಮಗೆ 400 ರೂಪಾಯಿಗೆ ಸಿಗ್ತದೆ. ಸ್ಕೆಚರ್ ಶೂಗೆ ಅದಕ್ಕೇನೆ ನೀವು 9,999, that much you are ready to pay. Correct allo? That's a brand. So the most important aspect of bringing up your brand is your trust and consistency. ಎರಡು ವಿಷಯ ನೆನಪಿಟ್ಕೊಳ್ಳಿ. ನೀವು ಬಿಸ್ನೆಸ್ ಮಾಡುವಾಗ ಒಮ್ಮೆ ಆ ವರ್ಡ್ ಇದೆ ಟ್ರಸ್ಟ್, ಕನ್ನಡದಲ್ಲಿ ನಂಬಿಕೆ, ಅದು ಒಂದು ಹೋಗ್ಬಿಟ್ರೆ ಯು ಕಾಂಟ್ ಸೆಟ್ ಇಟ್ ರೈಟ್. So two important aspects that will get you repeat customers is the trust and the consistency. That will help you generate 4x, 5x. ಬೇರೆದಕ್ಕೆ 400 ರೂಪಾಯಿ ಇದ್ದರೆ ನೀವು ಇದಕ್ಕೆ 5,000 ಕೊಟ್ಟು 4,000 ಕೊಟ್ಟು ತೆಕ್ಕೊಳ್ತೀರಿ. ನೀವು ನೋಡಿರ್ಬೋದು ಕ್ರಾಕ್ಸ್ ಅಲ್ವಾ, ನೀವು ಡೂಪ್ಲಿಕೇಟ್ ವರ್ಷನ್ಸ್ ಇದೆ ವಿಚ್ ಇಸ್ ಅವೈಲೇಬಲ್ ಫಾರ್ 500. ಬಟ್ ವಾಟ್ ಈಸ್ ದ್ಯಾಟ್ ಯು ಆರ್ ಪೇಯಿಂಗ್ ಎಕ್ಸ್ಟ್ರಾ ಫಾರ್ ಕ್ರಾಕ್ಸ್? One is the brand. And how the brand has been built? It is through the trust and the consistency. Once broken is broken forever. Right? Next slide. Yes. So, a brand encompasses the entire perception. ಇದು ಇಂಪಾರ್ಟೆಂಟ್. ನಾಳೆ ನೀವು ಸ್ಪಾರ್ ಅಂತ ಸ್ಟೋರ್ ಗೊತ್ತಾ? ಮಂಗಳೂರಲ್ಲಿ ಸ್ಪಾರ್ ಅಂತ ಗೊತ್ತು. ನೀವು ಬಿಲ್ಲಿಂಗ್ ಟೈಮಲ್ಲಿ ಅವ್ರು ಹೇಳ್ತಾರೆ NPS ಸ್ಕೋರ್ ಅಂತ ಹೇಳಿ, ನೆಟ್ ಪ್ರೊಮೋಟರ್ ಸ್ಕೋರ್ ಅಂತ ಹೇಳಿ, 10ರಲ್ಲಿ ನಮಗೆ ರೇಟಿಂಗ್ ಕೊಡಿ. That is the perception. ಒಮ್ಮೆ ಪರ್ಸೆಪ್ಷನ್ ಹಾಳಾಗಿದ್ರೆ ರಿಪೀಟ್ ಕಸ್ಟಮರ್ ವಿಲ್ ನಾಟ್ ಹ್ಯಾಪನ್. ರೈಟ್? ಸೊ ಬ್ರ್ಯಾಂಡ್ ಈಸ್ ನಾಟ್ ಜಸ್ಟ್ ಅ ಲೋಗೋ ಆರ್ ಅ ನೇಮ್. It encompasses the people and encompasses the perception what people have about the company. It could be purpose, it could be experience. ನಾಳೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ಏನದು? ಪರ್ಪಸ್, why you are running that particular business. Next one is experience, values and reputation that will be in the customer's mind, and in addition to the name or the logo. So branding influences every aspects of business, and it is both the body and soul of the business. Next slide. So this is the difference between marketing, advertising, designing and branding, but I don't want to get into that. Next slide. Yes, I think this is done. Yes. Positioning your brand. ಈ ಸೆಟ್ ಕಾಣ್ತಿದೆಯಲ್ಲ ನಿಮಗೆ, 3 ಸರ್ಕಲ್ ಕಾಣಿಸ್ತಿದೆಯಲ್ಲ. The first circle says what customers want. The second circle says what your brand does best. Third slide says what your competitor does best. ನೀವೀಗ ಬಿಸ್ನೆಸ್ ಯಾವ್ದು ಮಾಡ್ತಿದ್ದೀರಾ ಅಂತ ಹೇಳ್ತಿದ್ರಲ್ವಾ, ಯು ಮಸ್ಟ್ ಬಿ ವೆರಿ ಕ್ಲಿಯರ್. ಯು ಶುಡ್ ಹ್ಯಾವ್ ಡನ್ ಯುವರ್ ಕಾಂಪಿಟಿಟರ್. ಎಷ್ಟು ಕಾಂಪಿಟಿಟರ್ಸ್ ಇದ್ದಾರೆ? ವಾಟ್ ಈಸ್ ದ ಚಾನಲ್ ಥ್ರೂ ವಿಚ್ ಯು ವಿಲ್ ರೀಚ್ ಔಟ್ ಟು ದ ಕಸ್ಟಮರ್ಸ್? ಈಗಲೇ ನೀವು ಅದರದ್ದೆಲ್ಲ ಹೋಮ್ವರ್ಕ್ ಮಾಡಬೇಕಾಗ್ತದೆ. ಸೊ ಇಫ್ ಯು ಸಿ ವಾಟ್ ಕಸ್ಟಮರ್ಸ್ ವಾಂಟ್ ಮತ್ತು ವಾಟ್ ಯುವರ್ ಬ್ರ್ಯಾಂಡ್ ಡಸ್ ಬೆಸ್ಟ್, ದ್ಯಾಟ್ ಲೀಡ್ಸ್ ಟು ಅ ವಿನ್ನಿಂಗ್ ಝೋನ್. ಆ ಝೋನ್ ಸ್ವಲ್ಪ ಅಗಲ ಇರಬೇಕು.
For example, what customers want and what your brand does best. That is called as a winning zone. And next, what customers want and what your competitor does best. That will lead to a losing zone. And what your brand does best and what your competitor does best, that leads to a dumb zone. And the summation of three zones is called as the risky zone. ಸೊ ನೀವು ಇದನ್ನು ಆಲೋಚನೆ ಮಾಡಿ, ಟ್ರೈ ಟು ವೈಡನ್ ದ ವಿನ್ನಿಂಗ್ ಝೋನ್, ದಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಲೈಡ್. ಸೊ ಡಿಫ್ರೆಂಟ್ ಬ್ರ್ಯಾಂಡಿಂಗ್ ಸ್ಟ್ರಾಟಜೀಸ್ ಇದೆ. ಫಾರ್ ಎಕ್ಸಾಂಪಲ್, ದ ಫಸ್ಟ್ ಒನ್, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್, ಈಸ್ ಕಾಲ್ಡ್ ಆಸ್ ಅಂಬ್ರೆಲಾ ಬ್ರ್ಯಾಂಡ್ ಅಪ್ರೋಚ್. ನೋಡಿರ್ಬೋದು ನೀವು ಆ್ಯಪಲ್ ಸ್ಟೋರ್ಗೆ ಹೋಗಿದ್ದೀರಾ, ಐ ಸೆಂಟ್ರಲ್ ಸ್ಟೋರಿಗೆ, ಅಲ್ಲಿ ಹೋಗಿ ಕೇಳಿದರೆ ದೇ ವಿಲ್ ಸೇ ಆ್ಯಪಲ್ ಟಿ ವಿ, ಆ್ಯಪಲ್ ಐಫೋನ್, everything is in the name of the same brand. That's called as umbrella brand, selling numerous associated products under the name of single brand. Apple anta helidre Apple TV, Apple Pods, ನೀವು ಅದೇ ಪಾಡ್ಸ್ ಇದೆಯಲ್ವಾ, you'll get for 1000. At the same time, if you go to iPhone, Apple, you'll get it for 20,000. Same phone, and there are lot of advantages. ನೀವು ಐಫೋನ್ ಸ್ಟೋರಿಗೆ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ. There is something called as upgrade. ಸೊ 15 ವರ್ಷನ್ ಇದೆ, ನೆಕ್ಸ್ಟ್ ಇಯರ್ 16 ಬರುವಾಗ ಯು ಜಸ್ಟ್ ನೀಡ್ ಟು ಪೇ ದ ಡಿಫ್ರೆನ್ಸ್, ವಿಲ್ ಗೆಟ್ ಅ ಬೆಟರ್ ಬ್ರ್ಯಾಂಡ್. ಈ ಮಾಡೆಲ್ ಬೇರೆ ಫೋನಲ್ಲಿ ಇಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ರೆಡ್ಮಿ ಫೋನ್, ನೆಕ್ಸ್ಟ್ ರೆಡ್ಮಿ 15 ಬರುವಾಗ ನೀವು 14 ಇದ್ದರೆ ದೇ ವಿಲ್ ನಾಟ್ ಟೇಕ್ ಇಟ್, ಅದು ಸ್ಕ್ರ್ಯಾಪ್ ವ್ಯಾಲ್ಯೂಗೆ ತೆಕ್ಕೊಳ್ತಾರೆ ಅವರು. ಬಟ್ ಇಲ್ಲಿ ಆ ಥರ ಅಲ್ಲ, ನಿಮಗೆ ಹೊಸ ಫೋನ್ ಫಾರ್ ಅನ್ ಅಪ್ಗ್ರೇಡ್ ವ್ಯಾಲ್ಯೂ, ಯು ನೀಡ್ ಟು ಜಸ್ಟ್ ಪೇ ಅ ಸ್ಮಾಲ್ ಅಮೌಂಟ್ ಆಫ್ ಪ್ರೀಮಿಯಮ್, ದಟ್ಸ್ ಇಟ್. ಸೊ ಒನ್ ಇಸ್ ಅಂಬ್ರೆಲಾ ಬ್ರ್ಯಾಂಡ್ ಅಪ್ರೋಚ್. ದ ನೆಕ್ಸ್ಟ್ ಒನ್ ಈಸ್, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್, ಹೌಸ್ ಬ್ರ್ಯಾಂಡ್, ಪ್ರಾಡಕ್ಟ್ಸ್ ಆಫ್ ಸೇಮ್ ಕಂಪನಿ. P&G ಗೊತ್ತಲ್ಲ, ಕೇಳಿದ್ರಲ್ಲ, ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್. ಸೊ ದೇ ಹ್ಯಾವ್ ಲಾಟ್ಸ್ ಆಫ್ ಪ್ರಾಡಕ್ಟ್ಸ್ ಬಟ್ ಡಿಫ್ರೆಂಟ್ ಬ್ರ್ಯಾಂಡ್ಸ್. ಟೈಡ್ ಅಂತ ಹೇಳಿದ ತಕ್ಷಣ ಇಟ್ ಈಸ್ ಡಿಫ್ರೆಂಟ್, ಇಟ್ ಈಸ್ ನಾಟ್ ಅ ಬ್ಲೇಡ್. ಜಿಲ್ಲೆಟ್ ಈಸ್ ಆಲ್ಸೋ ಫ್ರಮ್ P&G. ಸೊ ಒನ್ ವೇ ಈಸ್ ಟು ಪೊಸಿಷನ್ ಯುವರ್ ಸೆಲ್ಫ್ ಆಸ್ P&G ಆ್ಯಂಡ್ ಸೆಲ್ ಅಂಡರ್ ದ ಸೇಮ್ ರೂಫ್, ಆರ್ ಯು ಕಾಲ್ ಇಟ್ ಆಸ್ ದ ಹೌಸ್ ಬ್ರ್ಯಾಂಡ್. ಟೈಡ್ ಅಂದರೆ ಸೋಪ್, ರೈಟ್? ಇಫ್ ಯು ಸಿ ವಿಚ್ ಇಸ್ ದ ಹೈಯೆಸ್ಟ್ company which is a leading brand of ಇದು ವಾಷಿಂಗ್ ಪೌಡರ್ ಇನ್ ಇಂಡಿಯಾ, ಸರ್ಫ್ ಎಕ್ಸೆಲ್ ಅಲ್ಲ, ಇಟ್ಸ್ ಗಡಿ, ಗೂಗಲ್ ಮಾಡಿ. ನೆಕ್ಸ್ಟ್ ಲೈನ್ ಎಕ್ಸ್ಟೆನ್ಷನ್, ದಿಸ್ ಇಸ್ ದೇರ್ ಇನ್ ನೆಸ್ಲೆ. ಈ ಗ್ರೋತ್ ಪೌಡರ್ಸ್ ಎಲ್ಲ ಇದೆಯಲ್ಲ, ರೈಟ್? ಸೊ ರೈಟ್ ಫ್ರಮ್ ದ ಕಿಡ್ಸ್ ಟು ದಿ ಅಡಲ್ಟ್ಸ್, ಹ್ಯಾಪಿ ಮದರ್ಸ್ ಅಂತೇಳಿ, ತಾಯಿಗೊಂದು ವಾಟ್ ಟು ಸೇ ಡ್ರಿಂಕ್, ಡಿಫ್ರೆಂಟ್ ಟೈಪ್ ಆಫ್ ಡ್ರಿಂಕ್ಸ್. ಸೊ ಮೇಕಿಂಗ್ ನ್ಯೂ ಪ್ರಾಡಕ್ಟ್ಸ್ ಫಾರ್ ಎವ್ರಿ ಕಸ್ಟಮರ್ಸ್, ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೆ ಗ್ರೋತ್ ಪೌಡರ್ಸ್. ನೆಕ್ಸ್ಟ್ ಸ್ಲೈಡ್. ಸೊ ಐ ಜಸ್ಟ್ ವಾಂಟ್ ಟು ಎಂಡ್ ಸೇಯಿಂಗ್ ಅಬೌಟ್ ದ 7 P's ಆಫ್ ಮಾರ್ಕೆಟಿಂಗ್. ಕೇಳಿದ್ದೀರಾ 7 P's? ನೀವೀಗ ಬಿಸ್ನೆಸ್ ಮಾಡುವಾಗ 7 P's ತಲೆಯಲ್ಲಿ ಇಟ್ಕೊಂಡೇ ಮಾಡಿ. ನಂಬರ್ 1, ಪ್ರಾಡಕ್ಟ್. ನಾಳೆ ನೀವು ಮಾಡುವ ಪ್ರಾಡಕ್ಟ್, ಇಟ್ ಮೈಟ್ ಬಿ ಪ್ರಾಡಕ್ಟ್, ಇಟ್ ಮೈಟ್ ಬಿ ಸರ್ವಿಸ್. It is very, very important aspect. So your product or service or experience is a very, very important, right? A happy customer is a repeat customer. But happy customers ನಮ್ಮ ಇಂಡಿಯಾದಲ್ಲಿ ಹೇಗಂದರೆ, once I am happy I will tell it to only 5 people. But if I am unhappy I will tell 50 more. That's the reason repeat customers are very, very poor in India. We silently keep our happiness to ourselves. But when you are unhappy, you tell everybody. ಅಲ್ಲೊಂದು ದಾರಿಲಿ ಬರೋಗ ಎಲೆಕ್ಟ್ರಿಸಿಟಿ ಕಂಬಕ್ಕೆ ಬಂದು ಅದಕ್ಕೂ ಹೇಳ್ತೀರಿ that you are unhappy, right? So the second one is about the price. And please understand, in India or particularly in Dakshina Kannada, people are very, very price sensitive. ನೀವು ₹1, I was recently, I met a person who's a businessman in Bandar area. ನಂಗೆ ಶಾಕ್ ಆಯಿತು. ಈ ಟೂತ್ ಪೇಸ್ಟ್ ಇದೆಯಲ್ಲ, ಈಸ್ ಇನ್ ಟು ಬಿಸ್ನೆಸ್. ಈ ಸೆಟ್ ದ ಎಷ್ಟಿರ್ಬೋದು ಒಂದು ಟೂತ್ ಪೇಸ್ಟ್ ನೋಡಿದ್ದೀರಲ್ಲ, ಕೋಲ್ಗೇಟ್ ಅರೌಂಡ್ 250 grams, ಎಷ್ಟಿರ್ತದೆ ಒಂದು ಮಾರ್ಜಿನ್ ಒಂದು ಟೂತ್ ಪೇಸ್ಟ್ ಮೇಲೆ? ಆರ್ ಅ ಸೋಪ್, ಲಕ್ಸ್ ಸೋಪ್ ಕೇಳಿದ್ದೀರಾ? ಪಿಂಕ್ ಕಲರ್ ಚೆನ್ನಾಗಿರ್ತದೆ. ಕರೀನಾ ಕಪೂರ್ ನೋಡಿ, ನಾನು ಲಕ್ಸ್ ಹಾಕ್ತೇನೆ ಅಂತೇಳಿ ಎಷ್ಟು ಖುಷಿ ಪಡ್ತೀರಿ. ಅದಕ್ಕೆ ಇಟ್ ಈಸ್ ಆಲ್ಮೋಸ್ಟ್ 5 paise to 10 paise per soap is the margin. If in case someone is selling at 12 paise, someone else will sell it at a margin of just 10 paise. ಸೋಪ್ ನೋಡಲಿಕ್ಕೆ ಮಾತ್ರ ಚಂದ, ಅದರಲ್ಲಿ ಮಾರ್ಜಿನ್ ಇರೋದು ಬರೀ 10 ಪೈಸೆಯಿಂದ 15 ಪೈಸೆ ಅಷ್ಟೇ, ಒನ್ ಸೋಪ್. ಆ್ಯಂಡ್ ಇನ್ ಟೂತ್ ಪೇಸ್ಟ್ ದ ಪ್ರಾಫಿಟ್ ಮಾರ್ಜಿನ್ ಇಸ್ ಅರೌಂಡ್ 40 paise to 50 paise ಅಷ್ಟೇ. ಡೋಂಟ್ ಥಿಂಕ್ ದಟ್ ದೇ ಗೆಟ್ ಲಾಟ್ಸ್ ಆಫ್ ಬಿಸ್ನೆಸ್. ಆ್ಯಂಡ್ ಆಲ್ಸೋ ಮಂಗಳೂರಲ್ಲಿ, ಸೊ ಯು ಮಸ್ಟ್ ಆಲ್ ಬಿ ಅವೇರ್ ಆಫ್ ದೀಸ್ ಥಿಂಗ್ಸ್.
The e-commerce is booming like anything. The same thing will happen in your Puttur soon. ನಾವು ಮೊದಲೆಲ್ಲ ಸ್ಪಾರಿಗೆ ಹೋಗ್ತಾ ಇದ್ವಿ, ಹೋಗಿದೆ ಮಾಲ್ ಕಲ್ಚರ್ ಬಂತು, ಎಲ್ಲರೂ ಮಾಲಿಗೆ ಹೋಗ್ತಾ ಇದ್ವಿ. ಈಗ ಹೇಗಿದೆ ಅಂದರೆ ಮಂಗಳೂರಲ್ಲಿ ಒಂದು ಆ್ಯಪ್ ಇದೆ ಬ್ಲಿಂಕಿಟ್ ಅಂತೇಳಿ, ಎಲ್ಲನೂ ಸಿಗ್ತದೆ. ತಾಯಿದೊಂದು ಪ್ರೀತಿ ಬಿಟ್ಟರೆ ಎಲ್ಲ ಸಿಗ್ತದೆ ಅದರಲ್ಲಿ. ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇನ್ ಬ್ಲಿಂಕಿಟ್. ವಿದಿನ್ 10 minutes ಯು ಗೆಟ್ ಡೆಲಿವರಿ. ಪೀಪಲ್ ಹ್ಯಾವ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಲೇಜಿ. ಹೊರಗಡೆ ಹೋಗೋದೇ ಬಿಟ್ಬಿಟ್ಟಿದ್ದೇವೆ ನಾವು. ಕರೆಕ್ಟ್, ಅದರಲ್ಲಿ ಡ್ರೆಸ್ಸು ಸಿಗ್ತದೆ, ಎಲ್ಲನೂ ಸಿಗ್ತದೆ. ಬ್ಲಿಂಕಿಟ್, ಐ ಥಿಂಕ್ ಸಿಮಿಲರ್ ಆ್ಯಪ್ಸ್ ಆರ್ ದೇರ್ ರೈಟ್ ನೌ. ಬಟ್ pricing is a very, very sensitive, it is very important aspect if you really want to sustain in the business. ನೀವು ಕಡಿಮೆ ಮಾಡಿದರೂ ಪ್ರಾಬ್ಲಮ್ಮು, ಜಾಸ್ತಿ ಮಾಡಿದರೂ ಪ್ರಾಬ್ಲಮ್. ಸೊ ವಿಚ್ ಸ್ಟ್ರಾಟಜಿ ಯು ಅಡಾಪ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ರೈಟ್, ನೆಕ್ಸ್ಟ್ ಪ್ಲೇಸ್, ಹೌ ಯು ಡಿಸ್ಟ್ರಿಬ್ಯೂಟ್ ಆರ್ ಪ್ರಮೋಟ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಪ್ರಮೋಷನ್, ಹೇಗೆ ಪ್ರಮೋಷನ್ ಮಾಡ್ತೀರಿ, ರೈಟ್, ದಟ್ಸ್ ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಒನ್ ಇಸ್, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್, ಫಿಸಿಕಲ್ ಎವಿಡೆನ್ಸ್. ಸೊ ನಿಮ್ಮ ಬಿಸ್ನೆಸ್ ಇದೆಯಾ ಇಲ್ವಾ ಅಂತೇಳಿ ಜನರು ಚೆಕ್ ಮಾಡ್ತಾರೆ. ಇನ್ಸ್ಟಾದಲ್ಲಿದ್ದಾರಾ ಇವರು, ಈಗ ಜ್ಞಾನೇಶ್ವರ್ ಪೈ ಬಂದರು, ಇವರು ಫೇಸ್ಬುಕ್ಕಲ್ಲಿದ್ದಾರಾ, ಲಿಂಕ್ಡ್ಇನ್ನಲ್ಲಿ ಇದ್ದೀರಾ, ಇನ್ಸ್ಟಾದಲ್ಲಿದ್ದಾರಾ, ಫೇಸ್ಬುಕ್, ಎವ್ರಿಥಿಂಗ್ ಯು ವಿಲ್ ಬಿ ಚೆಕಿಂಗ್. ಸ್ನ್ಯಾಪ್ಚಾಟಲ್ಲಿದ್ದಾರಾ. ಸೊ ಫಿಸಿಕಲ್ ಎವಿಡೆನ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಇಸ್ ಪೀಪಲ್, ಹ್ಯಾಪಿ ಎಂಪ್ಲಾಯೀಸ್, ಡೆಲಿವರಿ ಬಾಯ್ಸ್. ಸೊ ಎಂಪ್ಲಾಯೀಸ್ ಆರ್ ಪೀಪಲ್ ಆರ್ ದ another important thing. And last one, last P, product, price, place, promotion, physical evidence, people, and the last important is the process. Most important thing is how you have put the process in place. That is very much important. Your input and output is not important. The process is very important. ಈಗ ನೀವು ITIಗೆ ಸೇರಿದ್ದೀರಿ, ITI ಮುಗಿಸ್ತೀರಿ, that is not important. The process, that is very much important. Right, yes, how you set up the business, how it will reach to the customer end to end. So the entire process is important, not merely the input or the output. Both, output is also important, but how you put process in place, that is important. I think next slide. Yes, if you have any queries, I think I welcome you all to our campus. Once you have been shortlisted, ನಮ್ಮ ಕ್ಯಾಂಪಸ್ಸಿಗೆ ಬನ್ನಿ, 2 ದಿನ ಕಾರ್ಯಾಗಾರ ಇದೆ. I think you'll get more aspects of digital marketing. There will be more and more expert sessions. You may listen and get enlightened. Thank you so much. The training. Yes, sir. ಇಲ್ಲಿವರೆಗೆ ನಮ್ಮ ಉದ್ಯಮದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದಂಥ ವಿಧಾನಗಳು, ಲೋಗೋ ಮತ್ತು ಪ್ರಾಡಕ್ಟ್ ಮತ್ತು ಅವುಗಳ ಮಧ್ಯದಲ್ಲಿರುವಂಥ ಅವಿನಾಭಾವ ಸಂಬಂಧದ ಬಗ್ಗೆ ಅತ್ಯುತ್ತಮವಾಗಿ ಒಂದು ನಮ್ಮೆಲ್ಲರಿಗೂ ಮಾಹಿತಿ ನೀಡಿದಂಥ ಡಾಕ್ಟರ್ ಜ್ಞಾನೇಶ್ವರ ಪೈ ಮಾರೂರು ಇವರಿಗೆ ನಮ್ಮ ಅರಿವು ಸಂಸ್ಥೆ, ಸುದ್ದಿ ಸಮೂಹ ಸಂಸ್ಥೆ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಾವೆಲ್ಲರೂ ಈಗ ಕಾತರದಿಂದ ಕಾಯ್ತಾ ಇರುವಂಥ ಒಂದು ಉತ್ತಮವಾದ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. CA SS ನಾಯಕ್ ಇವರು ನಮ್ಮೆಲ್ಲರನ್ನು ಮಾಹಿತಿಯ ಮುಖಾಂತರ ನಮಗೆ ಉತ್ತಮ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. PPT ಬೇಕಾ? ಬೇಕಾದ್ರೆ ಬೇಕಾದಷ್ಟು ಉಂಟು. ಅವರು ಹೇಳ್ತಾರೆ ಕ್ವಶನ್ ಆನ್ಸರ್ ಹೇಳಿ ಅಂತ ಹೇಳ್ತಾರೆ. ಈಗ ಸೆಷನ್ ತಗೊಳ್ಬೇಕಾ, ಕ್ವಶನ್ ಆನ್ಸರ್? ಇಲ್ಲಿ ಇಷ್ಟು ಕ್ವಶನ್ ಉಂಟು ಜನರು. ಏನು ಫಸ್ಟಿಗೆ ನಾವು ಎಂಟರ್ಪ್ರನರ್ ನೋಡು, ಆಮೇಲೆ ಸ್ಟೂಡೆಂಟ್ಸ್.
ಏನು ಮಾಡಬೇಕು? ಸೆಷನಾ, ಕ್ವಶನ್ ಆನ್ಸರಾ? ಕ್ವಶನ್ ಆನ್ಸರ್. ಎಸ್, ಯಾರಾದರೂ ಕ್ವಶನ್ ಕೇಳೋರಿದ್ದರೆ ಕೇಳ್ಬೋದು, ಮತ್ತೆ ಇಲ್ಲ ಇದ್ದರೆ ಹೇಳ್ತಾರೆ. ಎನಿ ಕ್ವಶನ್, ನೋ ಕನ್ಸಲ್ಟೇಷನ್ ಫೀಸ್ ಇಯರ್. ನಮ್ಮ ಆಫೀಸಿಗೆ ಬಂದರೆ ಮತ್ತೆ ಕೊಡು. ಇದು ಕೊಡಿ ಅವರಿಗೆ, ನಾನು ಬೇಕಾದ್ರೆ ನಿಲ್ತೇನೆ. ಕೂತ್ರೆ ಸರಿಯಾಗಿ ಅಲ್ಲ ಇಲ್ಲಿ ಇದ್ದವ್ರದ್ದು ಕ್ವಶನ್ ಬಟ್ಟೆ ಇಲ್ಲಿ ಅವ್ರು ಏನು ಕೇಳ್ತಾರೆ ನೋಡಿ, ಬರೆದ ಪ್ರಕಾರ ಓದಿದ್ರೆ ಸರಿ. ವಯಸ್ಸು ಸರ್, ಗುಡ್ ಈವ್ನಿಂಗ್. ಹಾಂ, ಕ್ವಶನ್ ಕೇಳೋ ಮುಂಚೆ ನಿಮ್ಮ ಹೆಸರು, ನೀವೇನು ಮಾಡ್ತಾ ಇದ್ದೀರಿ ಮತ್ತು ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿ ಆನ್ಸರ್ ಹೇಳುವ. ಸರ್, ನಾನು ಬಿ ಕೆ ಹರೀಶ್ ಅಂತೇಳಿ ಜೂನಿಯರ್ ಟ್ರೈನಿಂಗ್ ಆಫೀಸರ್, ಶ್ರೀ ಮಹಾಲಿಂಗೇಶ್ವರ ಐ ಟಿ. ಈಗ ನಾನು ನನ್ನ ಸ್ಟೂಡೆಂಟ್ಸ್ ಹತ್ರ ಮಧ್ಯಾಹ್ನ ಡಿಸ್ಕಸ್ ಮಾಡಿದ್ದೆ. ನಮ್ಮ ಪ್ರಿನ್ಸಿಪಾಲ್ರು ಹೇಳಿದರು, ನಾನು ಇಲೆಕ್ಟ್ರಿಷಿಯನ್ ಟ್ರೇಡ್ ಹ್ಯಾಂಡಲ್ ಮಾಡ್ತೇನೆ. ನನ್ನ ಸ್ಟೂಡೆಂಟ್ಸ್ ಕೇಳಿದರು, ಸರ್ ನಾವು ಇಂಥದ್ದೆಲ್ಲ ಪ್ಲ್ಯಾನ್ ಮಾಡಿದ್ದೇವೆ, ಇದನ್ನು ನಾವು ಹೇಗೆ ಮಾಡ್ಬೋದು ಅಂತಂದು ನನ್ನ ಸಣ್ಣ ಡಿಸ್ಕಷನ್ ಮಾಡಿದರು. ಬಟ್ ಅವರಿಗೆ ಕೇಳಲಿಕ್ಕೆ ಸ್ವಲ್ಪ ಹೆಸಿಟೇಷನ್ ಇದೆ ಮಕ್ಕಳಿಗೆ. ಸೊ ಅವರ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ತಿದ್ದೇನೆ, ಕೇಳಿ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನಂತ ಹೇಳಿದರೆ, ನಾವು ಸರ್ವಿಸ್ ಸೆಕ್ಟ್ರಲ್ಲಿ ನಾವು ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ಸರ್ವಿಸ್ ಸೆಕ್ಟ್ರಲ್ಲಿ ಮಕ್ಕಳು ಈಗ ಅವರು ಇಲೆಕ್ಟ್ರಿಷಿಯನ್ ಟ್ರೇಡಲ್ಲಿ ಇರೋದ್ರಿಂದಾಗಿ, ಇಲೆಕ್ಟ್ರಾನಿಕ್ಸ್ ಟ್ರೇಡಲ್ಲಿ ಇರೋದ್ರಿಂದಾಗಿ ಅವರು ಆ ಸರ್ವಿಸ್ ಸೆಕ್ಟ್ರಲ್ಲಿ ಅವರು ಹೇಗೆ ಅವರು ಬಿಸ್ನೆಸ್ಸನ್ನು ಸೆಟಪ್ ಮಾಡಿಕೊಂಡು ಡೆವಲಪ್ ಮಾಡ್ಕೊಳ್ಬೋದು ವಿತ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಸ್ವಲ್ಪ ಗೈಡ್ಲೈನ್ಸ್ ಕೊಡಲಿ ಅಂತ ನಮ್ಮ ಕೇಳಿಕೆ ಸರ್. ಬಹಳ ಉತ್ತಮ ಪ್ರಶ್ನೆ. ಈಗ ನೋಡಿ, ಕೇಂದ್ರ ಸರ್ಕಾರದ ಒಂದು ಯೋಜನೆ ಇರ್ಬೋದು, ನೀವೆಲ್ಲ ಕೇಳಿರ್ಬೋದು, PMEGP ಅಂತ. ಎಷ್ಟು ಜನರಿಗೆ ಗೊತ್ತುಂಟು ಆ ಸ್ಕೀಮ್? PMEGP ಸ್ಕೀಮ್. ಇದರ ಪ್ರಕಾರ ಯಾರಾದರೂ ಹೊಸ ಉದ್ಯಮ, ಎಕ್ಸಿಸ್ಟಿಂಗ್ನವರಿಗೆ ಇಲ್ಲ, ಹೊಸ ಉದ್ಯಮ ಪ್ರಾರಂಭ ಮಾಡೋದಿದ್ದರೆ ಎನಿ ಟ್ರೇಡಿಂಗ್, ಎನಿ ಸರ್ವಿಸಸ್, ಎನಿ ಮ್ಯಾನುಫ್ಯಾಕ್ಚರಿಂಗ್, 3 ಕ್ಷೇತ್ರದಲ್ಲಿ ನೀವು ಯಾವುದಾದ್ರೂ ಉದ್ಯಮ ಮಾಡೋದಾದರೆ, ಹೊಸ ಉದ್ಯಮ, ನಿಮಗೆ ಆಶ್ಚರ್ಯ ಆಗ್ಬೋದು, ಇಂಥ ಒಂದು ಉತ್ಕೃಷ್ಟ ಸ್ಕೀಮ್ ಪ್ರಪಂಚದಾದ್ಯಂತ ಎಲ್ಲಿಯೂ ಇಲ್ಲ. ಇದರಲ್ಲಿ ಹೇಗಂತ ಹೇಳಿದರೆ, ನೀವು ಸರ್ವಿಸ್ ಸೆಕ್ಟರ್ನಲ್ಲಿ ಅಥವಾ ಟ್ರೇಡಿಂಗ್ ಪ್ರಾರಂಭ ಮಾಡೋದಾದರೆ, ಹೊಸ ಉದ್ಯಮ, ಅಪ್ ಟು 20 lakhs ಬ್ಯಾಂಕಿನಿಂದ ಸಾಲ ಸಿಗ್ತದೆ. ಆ 20 lakh ಸಾಲಕ್ಕೆ ನೀವು ಮಹಿಳೆ ಆಗಿದ್ದರೆ, ವಿಮೆನ್ ಎಂಟ್ರಪ್ರನರ್, SC ST, OBC, ಮೈನಾರಿಟಿ, ಎಕ್ಸ್ ಸರ್ವಿಸ್ ಮ್ಯಾನ್, ಫಿಸಿಕಲಿ ಚಾಲೆಂಜ್ಡ್, ಇಷ್ಟು ಜನ ಸ್ಪೆಷಲ್ ಎಂಟ್ರಪ್ರನರ್ಸ್ ಅಂತ ಹೇಳ್ತೇವೆ ನಾವು. ಯಾರೆಲ್ಲ? ವಿಮೆನ್, SC ST, OBC, ಮೈನಾರಿಟಿ, ಎಕ್ಸ್ ಸರ್ವಿಸ್ ಮ್ಯಾನ್, ಫಿಸಿಕಲಿ ಚಾಲೆಂಜ್ಡ್. ಇಷ್ಟು ಕೆಟಗರಿಯಲ್ಲಿ ನೀವು ಬಂದರೆ ಯು ಆರ್ ಟ್ರೀಟೆಡ್ ಆಸ್ ಸ್ಪೆಷಲ್ ಎಂಟ್ರಪ್ರನರ್. ಫಾರ್ ಸ್ಪೆಷಲ್ ಎಂಟ್ರಪ್ರನರ್ಸ್, ಫಾರ್ ಟ್ರೇಡಿಂಗ್ ಆ್ಯಂಡ್ ಸರ್ವಿಸಸ್ ಅಪ್ ಟು 20 lakhs ಯು ವಿಲ್ ಗೆಟ್ ದ ಲೋನ್. ಮಾರ್ಜಿನ್ ಮನಿ ಇಸ್ ಓನ್ಲಿ 5%. ಅಂದರೆ 20 ಲಕ್ಷದ ಉದ್ಯಮ ಮಾಡಬೇಕಾದ್ರೆ ಎಷ್ಟು ನೀವು ಕೈಯಿಂದ ಹಾಕಬೇಕು? ಓನ್ಲಿ 1 lakh. ಮ್ಯಾನುಫ್ಯಾಕ್ಚರಿಂಗ್ ಏನಾದರೂ ನೀವು ಮಾಡೋದಾದರೆ, ಪ್ರೊಡಕ್ಷನ್ ಅಪ್ ಟು 50 lakhs PMEGP ಸ್ಕೀಮಲ್ಲಿ ಹಣ ಲೋನ್ ಸಿಗ್ತದೆ. ಅದು ಕೂಡ 5% ಮಾರ್ಜಿನ್ ಫಾರ್ ಸ್ಪೆಷಲ್ ಎಂಟ್ರಪ್ರನರ್ಸ್. ಜನರಲ್ ಎಂಟ್ರಪ್ರನರ್ಸ್ ಯಾರೆಲ್ಲ ಈ ಸ್ಪೆಷಲ್ ಅಲ್ಲ ಅವರೆಲ್ಲ ಜನರಲ್. ಆಯ್ತಲ್ಲ, ಸಿಂಪಲ್. ಏಜ್ ಲಿಮಿಟ್ ಏನಿಲ್ಲ, ಇಲ್ಲ. ಮಿನಿಮಮ್ 18 ವರ್ಷ ಆಗಬೇಕು. ಮತ್ತು 60-70 ಆದಮೇಲೆ ಯಾರೂ ಉದ್ಯಮ ಮಾಡೋದಿಲ್ಲ. 60 ಆದರೂ ಮಾಡ್ಬೋದು, ತೊಂದರೆ ಇಲ್ಲ. ಅವರಿಗೆ ಅಪ್ ಟು 50 lakhs ಮ್ಯಾನುಫ್ಯಾಕ್ಚರಿಂಗ್ 5% ಮಾರ್ಜಿನ್, ಜನರಲ್ ಎಂಟ್ರಪ್ರನರ್ 10% ಮಾರ್ಜಿನ್, ಸರ್ವಿಸಸ್ ಆ್ಯಂಡ್ ಟ್ರೇಡಿಂಗ್ ಅಪ್ ಟು 20 lakhs, ಸ್ಪೆಷಲ್ ಎಂಟ್ರಪ್ರನರ್ಸ್ 5% ಮಾರ್ಜಿನ್, ಜನರಲ್ ಎಂಟ್ರಪ್ರನರ್ಸ್ ಇದು ನಮ್ಮದು PPTಯಲ್ಲಿ ಉಂಟು, ಬೇಡ, ಹಾಂ ಬಿಡಿ, 10% ಮಾರ್ಜಿನ್.
ಅಂದರೆ 50 ಲಕ್ಷದ ಪ್ರಾಜೆಕ್ಟ್ ಮಾಡಲಿಕ್ಕೆ ಸ್ಪೆಷಲ್ ಎಂಟ್ರಪ್ರನರ್ ಆದರೆ ಕೇವಲ 2.5 ಲಕ್ಷ ಹಾಕಿದರೆ ಆಯಿತು. ಜನರಲ್ ಎಂಟ್ರಪ್ರನರ್ ಆದರೆ 5 ಲಕ್ಷ ಹಾಕಿದರೆ ಆಯಿತು. ನೋ ಕೊಲ್ಯಾಟ್ರಲ್ ಸೆಕ್ಯುರಿಟಿ, ಜಮೀನು ಬೇಡ, ಜಾಮೀನು ಬೇಡ. ತಂದೆ ತಾಯಿಗಳು ಕೂಡ ಜಾಮೀನು ಹಾಕುವ ಅಗತ್ಯ ಇಲ್ಲ. ಮನೆಯಲ್ಲಿ ಎದುರಿಸ್ತಾರೆ, ನಿನಗೆ ಯಾಕೆ ಮಾರ ಈ ಉಸಾವರಿ, ಕೆಲಸಕ್ಕೆ ಹೋಗು ಅಂತ. ಫಸ್ಟ್ ಎಂಟ್ರಪ್ರನರ್ಶಿಪ್ ಏನಾದರೂ ಹೊಸ ಉದ್ಯಮ ಪ್ರಾರಂಭ ಮಾಡ್ತೀನಿ ಅಡ್ಡ ಬರೋದು ತಂದೆ ಕಮ್ಮಿ, ತಾಯಿ ಅಲ್ವಾ, ಆಮೇಲೆ ತಂದೆ. ಮತ್ತು ಪ್ರತಿ ತಾಯಿಂದೇಳಿ ಏನು ಬೇಕಾದ್ರೆ ಮಾಡು, ಅಪ್ಪ ಮಾಡಿದೊಂದು ನೀನು ಮಾಡಬೇಡ. ಅರೆ ಇಷ್ಟು ಅವರಿಗೆ ಇದು ಹಠ ಗಂಡನ ಮೇಲೆ. ಏನಾದ್ರು ಬೇಕಾದ್ರೂ ಮಾಡು, ಅಪ್ಪ ಮಾಡಿದೊಂದು ನೀನು ಮಾಡಬೇಡ. ನಾನೀಗ ಮೊನ್ನೆ ವಿಯೆಟ್ನಾಂ ಪ್ರವಾಸಕ್ಕೆ ಹೋಗಿದ್ದೆ. ಗಂಡ ಹೆಂಡತಿ ಇಬ್ಬರು ಡಾಕ್ಟ್ರು. ಸ್ಪೆಷಾಲಿಸಿ ಡೆಂಟಲ್ ಹಾಸ್ಪಿಟಲ್ ಉಂಟು ಮಂಜೇಶ್ವರ ಹೊಸಂಗಡಿಯಲ್ಲಿ. ಅವ್ರಿಗೆ ದುಡ್ಡು ಎಲ್ಲಿಡುವುದಂತ ಟೆನ್ಷನ್, ಅಷ್ಟು ಪೇಷಂಟ್, ಪ್ಲಸ್ ಸ್ಪೆಷಲ್ ಜನ ಬೇರೆ ಬೇರೆ ಸ್ಪೆಷಲಿಸ್ಟ್ ಬರ್ತಾರೆ. ಇಯರ್ಲಿ ಬೇಬಿ ಮೇರ್ದವನ್ ಕ್ರೋರ್ಸ್ ಆಫ್ ರುಪೀಸ್ ಇನ್ಕಮ್. ಮಕ್ಕಳು ಇಬ್ಬರು ಉಂಟಲ್ಲ, ಮ್ಯಾಥಮೆಟಿಷಿಯನ್ಸ್ ಆಗೋದಂತೆ. ಒಬ್ಬರು ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿ ಕಲಿತರು, ಒಬ್ಬರು ಈಗ ಜರ್ಮನಿ ಕಲಿತು. ಇನ್ನು ಏನು ಮಾಡೋದು, ಇನ್ನು PG ಮಾಡೋದಂತ. ಮತ್ತು ಇರಲಿ, ಅವರವರ ಪ್ಯಾಷನ್ ದೇ ಶುಡ್ ಪರ್ಸ್ಯೂ. ಮತ್ತು ಒಬ್ಬರಾದರೂ ಒಂದು ಡೆಂಟಿಸ್ಟ್ ಆಗಿದ್ದಿದ್ದರೆ ಇವ್ರದ್ದು ಬಿಸ್ನೆಸ್ ಕಂಟಿನ್ಯೂ ಮಾಡ್ತಿದ್ರು, ಇವರಿಗೆ ಇಂಟ್ರೆಸ್ಟ್ ಕಮ್ಮಿ ಆಗ್ತದೆ ಆವಾಗ ಅಲ್ವಾ. ಸೊ ದಟ್ ಈಸ್ ಒನ್ ಪ್ರಾಬ್ಲಮ್. ಮತ್ತು ಈ ಸ್ಕೀಮಲ್ಲಿ 5% ಮಾರ್ಜಿನ್, ಓಕೆ, ಲೋನ್ ವಿದೌಟ್ ಕೊಲ್ಯಾಟ್ರಲ್. ಅದನ್ನೇ ಹಾಕಬೇಕಲ್ಲ. ನಿಮ್ಮ ಹತ್ರ PPT ರೀಡರ್ ಇಲ್ಲ, ಅವರು ಹಾಕಿದ್ರೆ ನಮ್ಮದು ಸಹ ಅವ್ರಿಗೆ ಹಾಕಬೇಕಾಗುತ್ತೆ. PPT ರೀಡರ್ ಇದ್ದರೆ ನಾನು ಬೇಕಾದ್ರೆ ನೆಕ್ಸ್ಟ್ ಟೈಮ್ ಪ್ರೋಗ್ರಾಮ್ ಮಾಡುವಾಗ ನೀವು ರೀಡರ್ ಇದು ಮಾಡಿ, ಆವಾಗ ನಮಗೆ ಬೇಕಾದ ಈಗ ಇದು ಹಾಕಿರೋದು ಹುಡುಕ್ಬೇಕಲ್ಲ. ಮತ್ತು ನಾನೀಗ ಒಂದು ಅವರು ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಹೇಳಿದ್ರಲ್ಲ, ಒಂದು ಗೇರು ಬೀಜ ಪ್ಯಾಕೆಟ್ ತಗೊಂಡೆ. ಓಪನ್ ಅವರೇ ಮಾಡಬೇಕಂತ, ಯಾಕಂದ್ರೆ ಪ್ಲಾಸ್ಟಿಕ್ ಫುಲ್ ಕವರ್, ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಕೆಲವು ಸ್ಮಾಲ್ ಥಿಂಗ್ಸ್ ಕ್ಯಾನ್ ಮೇಕ್ ಬಿಗ್ ಡಿಫರೆನ್ಸ್. ನಾನು ನಿಮಗೆ ಒಂದು ಕ್ಯಾಶ್ಯೂ ಪ್ಯಾಕೆಟ್ ತಂದಿದ್ದೇನೆ, ತೋರಿಸ್ತೇನೆ ಹೇಗೆ ಓಪನ್ ಮಾಡ್ಬೋದು. ಪ್ರತಿಯೊಂದು ವಿಷಯಕ್ಕೆ ನಾವು ಡಿಟೇಲಿಂಗ್ ಅಂತ ಹೇಳ್ತೇವೆ ನಾವು. ಡಿಟೇಲಿಂಗ್ ಅಂದರೆ ಏನು? ಸಣ್ಣದೊಂದು ವಿಷಯ ಪ್ರತಿ ಎಂಟ್ರಪ್ರನರಿಗೂ ಬೇಕದು, ಪ್ರತಿ ಸ್ಟೂಡೆಂಟ್ಸಿಗೆ ಬೇಕು. ವಾಟ್ ಈಸ್ ಡಿಟೇಲಿಂಗ್? ಎತ್ತು ಗೊತ್ತುಂಟಾ? ಇಲ್ಲಿ ಹಳ್ಳಿಯವರಿಗೆ ಗೊತ್ತುಂಟು. ಎತ್ತು ಗೊತ್ತುಂಟಲ್ಲ, ಈ ಕಂಬಳಕ್ಕೆ ಹೋರಿ ಗೊತ್ತುಂಟಾ? ಆ ಹೋರಿಯ ಕಾಲಿಗೆ ಲಾಳ ಅಂತ ಒಂದು ಹಾಕ್ತಾರೆ, ಗೊತ್ತಾ ನಿಮಗೆ? ಲಾಳ ಹೊಡೆಯುವುದಂತ ಹೇಳ್ತಾರೆ. ಆಯಿತು, ಅದು ಲಾಳ ಹೋದರೆ ಓಡ್ಲಿಕ್ಕೆ ಆಗ್ತದ? ಕೋಣಕ್ಕೆ ಫಾಸ್ಟ್ ಆಗ್ತದಾ? ಇಲ್ಲ. ಅದಕ್ಕೆ ಒಂದು ಇಂಗ್ಲೀಷಲ್ಲಿ ಗಾದೆ ಉಂಟು, ಫಾರ್ want of nail the shoe is lost, for want of shoe the horse is lost, for want of horse the soldier is lost, for want of soldier the battle is lost, for want of battle the kingdom is lost ಅಂತ. ಅಲ್ಟಿಮೇಟ್ಲಿ ಓದೋದು ಒಂದು ಸಣ್ಣ ಲಾಳ, ಇಲ್ಲಿ ಕಿಂಗ್ಡಮ್ ಹೋಯಿತು. ಅಂದರೆ ಸ್ಮಾಲ್ ಥಿಂಗ್ಸ್ ಕ್ಯಾನ್ ಮೇಕ್ ಬಿಗ್ ಡಿಫರೆನ್ಸ್. ಕೆಲವುದು ಪ್ರಾಬ್ಲಮ್ ಅಂದರೆ ಒಳ್ಳೆ ಪ್ರಾಡಕ್ಟ್ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಒಂದೇ ಕತ್ರಿ ಬೇಕು, ಒಂದು ಅಲ್ಲಲ್ಲಿ ಕೈ ನೋವು, ಮತ್ತು ಇನ್ನೊಂದು ಸರಿ ಅವರು ತಗೊಳ್ಳೋದಿಲ್ಲ ಅಲ್ವಾ. ಸೊ ಸಮ್ಟೈಮ್ಸ್ ಸ್ಮಾಲ್ ಮೆನ್ಯೂಟ್ ಡಿಟೇಲಿಂಗ್ ವಿಲ್ ಮೇಕ್ ಲಾಟ್ ಆಫ್ ಡಿಫರೆನ್ಸ್. ಮತ್ತು PMEGPಯಲ್ಲಿ ಸಬ್ಸಿಡಿ ಉಂಟು. ಊಟ ಬೇರೆ, ದಕ್ಷಿಣೆ ಬೇರೆ. ಭಟ್ರನವರಿಗೆ ಬೇಗ ಅರ್ಥ ಆಗ್ತದೆ. ಊಟ ಮಾತ್ರ ಅಲ್ಲ, ದಕ್ಷಿಣೆ ಕೂಡ ಉಂಟು. ಏನದು ದಕ್ಷಿಣೆ? ಸಬ್ಸಿಡಿ. ಕೇಂದ್ರ ಸರ್ಕಾರದಿಂದ ಅಪ್ ಟು ಇನ್ ರೂರಲ್ ಏರಿಯಾ ಫಾರ್ ಸ್ಪೆಷಲ್ ಎಂಟ್ರಪ್ರನರ್ಸ್ ಯು ವಿಲ್ ಗೆಟ್ 35% ಸಬ್ಸಿಡಿ. ಎಷ್ಟು? If you do 20 lakhs project, 7 lakhs subsidy. If you do 50 lakhs project, ಎಷ್ಟಾಯಿತು? 35%, 3 17.5 ಲಕ್ಷ ಸಬ್ಸಿಡಿ.
ಸೊ ರಿಮೈನಿಂಗ್ ಓನ್ಲಿ ಯು ಹ್ಯಾವ್ ಟು ರೀಪೇ. ಆ ಸಬ್ಸಿಡಿ ಹಣ ಲೋನಿಗೆ ಅಡ್ಜಸ್ಟ್ ಮಾಡ್ತಾರೆ, ಉಳಿದ ಹಣ ಮಾತ್ರ ನೀವು ಪೇ ಮಾಡಲಿಕ್ಕೆ. ದಟ್ ಇಸ್ ದ ಬ್ಯೂಟಿ. ಮತ್ತು ನೋ ಕೊಲ್ಯಾಟ್ರಲ್, ಜಮೀನು ಬೇಡ, ಜಾಮೀನು ಬೇಡ, ಯಾರದು ಹಂಗೆ ಬೇಡ. ನಿಮಗೆ ಮಾಡಬೇಕಂದ್ರೆ ಸೀದಾ ಮಾಡ್ಬೋದು. ಸೊ ದಟ್ ಇಸ್ ದ ಬ್ಯೂಟಿ ಇನ್ PMEGP ಸ್ಕೀಮ್. ತುಂಬ ಜನ ಇಲ್ಲಿ ಫುಡ್ ಪ್ರಾಡಕ್ಟ್ಸ್ ಇಲ್ಲಿ ಇಟ್ಟಿದ್ರಿ ನೀವು. ಈ ಫುಡ್ ಪ್ರಾಡಕ್ಟ್ಸನ್ನು ಇಂಪ್ರೂವೈಸ್ ಮಾಡಲಿಕ್ಕೆ, ಪ್ಯಾಕಿಂಗ್ ಮಾಡಲಿಕ್ಕೆ, ಮತ್ತು ಕೆಲವುದು ಆ ಒಂದು ವ್ಯಾಕ್ಯೂಮ್ ಫ್ರೈಡ್ ಮಾಡಲಿಕ್ಕೆ ಬೇರೆ ಬೇರೆ ಮೆಷಿನರಿ ಬೈ ಮಾಡೋದಾದರೆ PMFME ಸ್ಕೀಮ್ ಅಂತ ಉಂಟು. ಯಾವುದು? PMFME ಸ್ಕೀಮ್, ಪ್ರೈಮ್ ಮಿನಿಸ್ಟರ್ಸ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್. ಇಲ್ವಾ? ಏನಿಲ್ವ ಅದರಲ್ಲಿ? ಯಾವುದಾದ್ರೂ ಒಂದು ಹಾಕಿ ಅಲ್ಲ, ತಪ್ಪಾದರೆ ನಾನು ಇನ್ನೊಂದು ಹಾಕಿ ಹೇಳ್ತೇನೆ. ಇಲ್ವಾ? ಅದು ಬಿಡಿ ಮಾರ. PPT ದೆರ್ ಇಸ್ ಎ ಸೇಯಿಂಗ್. ಇದು ನೋಡಿ, ಎಂಟರ್ಪ್ರನರ್ ಅಂದರೆ ಯಾರು ಹೇಳಿ? ದಿಸ್ ಈಸ್ ಸ್ಲೀಪಿಂಗ್ ಎಲಿಫೆಂಟ್, ದಿಸ್ ಈಸ್ ವರ್ಕಿಂಗ್ ಆ್ಯಂಟ್. ಸೊ ಎ ವರ್ಕಿಂಗ್ ಆ್ಯಂಟ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಎ ಸ್ಲೀಪಿಂಗ್ ಎಲಿಫೆಂಟ್. ಅಂದರೆ ಯಾವಾಗಲೂ ನೀವು ಶ್ರಮ ವಹಿಸಬೇಕು, ಕೆಲಸ ಮಾಡಬೇಕು. ಹೇಳ್ತಾರೆ, ಉದ್ಯೋಗೇ ನಾಸ್ತಿ ದಾರಿದ್ರ್ಯಂ, ಜಪತೋ ನಾಸ್ತಿ ಪಾತಕಂ, ಮೌನೇ ಚ ಕಲಹೋ ನಾಸ್ತಿ, ನಾಸ್ತಿ ಜಾಗರಿತೆ ಭಯಂ ಅಂತ. ಅಂದರೆ ಉದ್ಯೋಗೇ ನಾಸ್ತಿ ದಾರಿದ್ರ್ಯಂ, ಒನ್ ವರ್ಕ್ ಹಾರ್ಡ್, ಅವರಿಗೆ ದರಿದ್ರ ಇಲ್ಲ. ಜಪತೋ ನಾಸ್ತಿ ಪಾತಕಂ, ಯಾರು ದೇವರ ಭಯ ಜ್ಞಾನ ಅದರ ಬಗ್ಗೆ ಸ್ವಲ್ಪ ಡಿವೋಸ್ಟಿ ಆಗಿರ್ತಾರೆ, ಅವರು ಪಾಪ ಕಾರ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮೌನೇ ಚ ಕಲಹೋ ನಾಸ್ತಿ, ವೆರೆವರ್ ದೆರ್ ಇಸ್ ಎ ಫ್ರಿಕ್ಷನ್, ಆವಾಗ ನಿಮಗೆ ಕಲಹ ಬರಲಿಕ್ಕೆ ಸಾಧ್ಯ ಇಲ್ಲ. ನಾಸ್ತಿ ಜಾಗರಿತೆ ಭಯಂ. ಇಫ್ ಯು ಆರ್ ವೆಲ್ ಇನ್ಫಾರ್ಮ್ಡ್ ಯು ನೀಡ್ ನಾಟ್ ಹ್ಯಾವ್ ಟು ಫಿಯರ್. ಫಿಯರ್ ಅಂದರೆ ಏನು? ಫಿಯರ್ ಆಫ್ ಅನ್ನೋನ್. ನಮ್ಗೆ ಗೊತ್ತಿಲ್ಲದಿದ್ದರೆ ಹೆದರಿಕೆ, ಗೊತ್ತಿದ್ದರೆ ಸುಲಭ. ಎಕ್ಸಾಮಲ್ಲಿ ಕೂಡ ಹಾಗೆ ಅಲ್ಲ, ಗೊತ್ತಿದ್ದರೆ ಬರೀಲಿಕ್ಕೆ ಸುಲಭ. ನೆಕ್ಸ್ಟ್ ಸ್ಲೈಡ್. ಇದೆಲ್ಲ ಬೇಡ ರೀ, ನೆಕ್ಸ್ಟ್ ಹೋಗಿ. ಇದೆಲ್ಲ GMC ಏನು ಹೇಳಿದೆ ಅದೆಲ್ಲ ಬೇಡ ನಮ್ಗೆ. ನೀವು PDF ರೀಡರ್ ಇದ್ದರೆ ನಾನೇ ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ 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 ಚೇಂಜ್ ಮಾಡ್ತಾ ಹೋಗಿ, ನಾನು ಇಲ್ಲಿ ಹೇಳುವವರೆಗೆ. ಒಂದು ನಿಮಿಷ. ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಗೊತ್ತುಂಟ ನಿಮಗೆ? KSFC. ವಿಮೆನ್ ಎಂಟರ್ಪ್ರನರಿಗೆ 4% ಬಡ್ಡಿಯಲ್ಲಿ ಸಾಲ ಕೊಡ್ತಾರೆ. ಮೈನಾರಿಟಿ ಎಂಟರ್ಪ್ರನರಿಗೆ 4% ಬಡ್ಡಿಯಲ್ಲಿ ಸಾಲ ಕೊಡ್ತಾರೆ. ಬಟ್ ಒಂದೇ ಪ್ರಾಬ್ಲಮ್, ಆ 4% ಬಡ್ಡಿ ಸಾಲ ಕೊಡಲಿಕ್ಕೆ ನೀವು ಎಷ್ಟು % ಕೊಡಬೇಕು ಅದೊಂದು ಆಲೋಚನೆ ಮಾಡಬೇಕು. ಅದೊಂದು ಪ್ರಾಬ್ಲಮ್ ಗೌರ್ಮೆಂಟ್, ಅದೊಂದು ಇಶ್ಯೂ. ಅದಕ್ಕೆ ನಾವು ಡಿಸ್ಕಸ್ ಮಾಡೋದಿಲ್ಲ. ಇದು ಒಳ್ಳೆ ಸ್ಕೀಮ್ ಉಂಟು, ಬಟ್ ಅದು ಇಂಪ್ಲಿಮೆಂಟೇಷನ್ ಭಾರಿ ಕಷ್ಟ. ಅದಕ್ಕೆ ಅದನ್ನು ನಾವು ಡಿಸ್ಕಾರ್ಡ್ ಮಾಡ್ತೇವೆ. ನೆಕ್ಸ್ಟ್ ನೋಡಿ, 4% ಬಡ್ಡಿಯಲ್ಲಿ ಸಾಲ ಮೈನಾರಿಟಿಗೆ ಮತ್ತು ವಿಮೆನ್ ಎಂಟರ್ಪ್ರನರ್ಸಿಗೆ. ನೆಕ್ಸ್ಟ್ CGTMSE ಸ್ಕೀಮ್ ಅಂತ ಉಂಟು. ಇದರಲ್ಲಿ ಅಪ್ ಟು 10 crore, ಈಗ 10 ಕೋಟಿ ಮಾಡಿದ್ದಾರೆ. 10 ಕೋಟಿವರೆಗೆ ವಿದೌಟ್ ಕೊಲ್ಯಾಟ್ರಲ್ ಲೋನ್ ಕೊಡ್ಬೋದು. ಎಷ್ಟುವರೆಗೆ? 10 ಕೋಟಿವರೆಗೆ. ಕೊಡ್ತಾರೆ. ಸ್ಕೀಮ್ ಇದ್ದರೆ, ಕರೆಕ್ಟ್ ಜನ ಇದ್ದರೆ ಕೊಡ್ತಾರೆ. ಎಲ್ಲರಿಗೂ ಕೊಡೋದಿಲ್ಲ, ಯಾರಿಗೆ ಯೋಗ್ಯತೆ ಉಂಟು ಅವ್ರಿಗೆ ಕೊಡ್ತಾರೆ. ನೋ ಜಮೀನು ನೋ ಜಾಮೀನು, 10 ಕೋಟಿವರೆಗೆ ಕೊಡ್ತಾರೆ. CGTMSE ಸ್ಕೀಮ್. ಇದರಲ್ಲಿ CGTMSE ಫೀಸ್ ಅಂತ ನೀವು ಒಂದು, ಇಟ್ ಈಸ್ ಲೈಕ್ ಎ ಇನ್ಶೂರೆನ್ಸ್, ಲೋನ್ ಇನ್ಶೂರೆನ್ಸ್. ನೀವು ಲೋನ್ ತೆಗೆದಾಗ ಅದಕ್ಕೆ ಭದ್ರತೆ ಬೇಕಲ್ಲ. ಈಗ ಕಾರ್ ಲೋನ್ ತೆಗೆದ್ರೆ ಭದ್ರತೆ ಏನು? ಕಾರು. ಹೌಸಿಂಗ್ ಲೋನ್ ತೆಗೆದ್ರೆ ಭದ್ರತೆ ಯಾವುದು? ಮನೆ. ಮೆಷಿನರಿ ಲೋನ್ ತೆಗೆದ್ರೆ ಭದ್ರತೆ ಯಾವುದು? ಬಟ್ ಮೆಷಿನ್ ಅದು ನಿಮಗೆ ಮಾತ್ರ ಯೂಸ್, ಬೇರೆಯವರಿಗೆ ಅದು ಸ್ಕ್ರ್ಯಾಪ್.
ಅಲ್ಲಿ ಕೂಡಲೇ ಕೊಲ್ಯಾಟ್ರಲ್ ಕೇಳ್ತಾರೆ. ವರ್ಕಿಂಗ್ ಕ್ಯಾಪಿಟಲಿ ಕೊಲ್ಯಾಟ್ರಲ್ ಕೇಳ್ತಾರೆ. ಒಂದು ವೇಳೆ ನೀವು ಹಣ ಕಟ್ಟದಿದ್ದರೆ ಅವರು ಹೇಗೆ ವಸೂಲಿ ಮಾಡೋದು? CGTMSE ಸ್ಕೀಮ್ ಅಂದರೆ ಒಂದು ವೇಳೆ ನೀವು ಲೋನ್ ತೆಗೆದು ಕಟ್ಟದಿದ್ದರೆ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಾರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್. ಇದರಲ್ಲಿ ಏನಂದರೆ 10 ಕೋಟಿವರೆಗೆ ನೀವು ಲೋನ್ ತೆಗೆದ್ರೆ ಏನೂ ಭದ್ರತೆ ಇಲ್ಲದ್ರೆ ಇನ್ಶೂರ್ ಮಾಡ್ತಾರೆ. ಆ ಇನ್ಶೂರೆನ್ಸ್ ಪ್ರೀಮಿಯಮ್ ಯಾರು ಕಟ್ಟಬೇಕು? ನೀವು ಕಾರಿಗೆ ಇನ್ಶೂರೆನ್ಸ್ ಮಾಡ್ತೀರಲ್ಲ, ಇನ್ಶೂರೆನ್ಸ್ ಪ್ರೀಮಿಯಮ್ ಯಾರು ಕಟ್ಟೋದು? ಯಾರು? ನಾವೇ ಕಟ್ಟಬೇಕು. ಅದೇ ರೀತಿ ಇದು ಲೋನಿಗೆ ಇನ್ಶೂರ್ ಮಾಡಿ ಲೋನ್ ತಗೊಂಡ್ರೆ ಪ್ರೀಮಿಯಮ್ ನಾವು ಕಟ್ಟಬೇಕು. ಏನಾದರೂ ಡಿಫಾಲ್ಟ್ ಆದರೆ ಅವರು ಬ್ಯಾಂಕಿನವರು CGTMSE ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಅವರಿಂದ ಅದನ್ನು ವಸೂಲಿ ಮಾಡ್ತಾರೆ. ಹಾಗೆ ಅವರು ವಿದೌಟ್ ಕೊಲ್ಯಾಟ್ರಲ್ ಲೋನ್ ಕೊಡೋದು. ಅದು ಫೀಸ್ ಮುಂಚೆ ತುಂಬ ಜಾಸ್ತಿ ಇತ್ತು, ಅಪ್ ಟು 3% ಇತ್ತು. ಈಗ ವಿಮೆನ್ ಎಂಟರ್ಪ್ರನರಿಗೆ ತುಂಬ ಕಮ್ಮಿ, ಮತ್ತು ಅಪ್ ಟು ಸಮ್ ಲಿಮಿಟ್ ಉಂಟು. ಈಗ 1.5% ಒಳಗೆ. ಈವನ್ ಹೋಲ್ಸೇಲ್ ಟ್ರೇಡ್ ಅದು MSMEಯಾ? ಮ್ಯಾನುಫ್ಯಾಕ್ಚರಿಂಗ್ MSMEಯಾ? MSME ಅಲ್ಲ, ಓಕೆ. ಸರ್ವೀಸ್ MSMEಯಾ? ರಿಪೇರ್ ಶಾಪ್ MSME. ಹೋಲ್ಸೇಲ್ ಟ್ರೇಡ್ ಮುಂಚೆ ಇರಲಿಲ್ಲ, ಈಗ ರಿಟೇಲ್ ಟ್ರೇಡ್, ಹೋಲ್ಸೇಲ್ ಟ್ರೇಡ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಟ್ಯಾಕ್ಸಿ ಹೈರಿಂಗ್ ಇರ್ಬೋದು, ಟ್ರಕ್ ಹೈರಿಂಗ್ ಎಲ್ಲ MSME. ಗ್ಯಾರೇಜ್ ಮಾಡ್ಬೋದು, ಏನೇ ಹಾಸ್ಪಿಟಲ್ ಮಾಡ್ಬೋದು, ಕ್ಲಿನಿಕ್ ಮಾಡ್ಬೋದು, ಪೆಟ್ರೋಲ್ ಬಂಪ್ ಮಾಡ್ಬೋದು, ಎಲ್ಲ MSME ಕವರ್ ಆಗಿದೆ. ಸೊ ಎಲ್ಲರಿಗೆ ಎಲ್ಲ ಇದಕ್ಕೆ ವಿದೌಟ್ ಕೊಲ್ಯಾಟ್ರಲ್ ಲೋನ್ ಕೊಡುವ ಸ್ಕೀಮ್ ಉಂಟು. ಆದರೆ ಆ ಇನ್ಶೂರೆನ್ಸ್ ಪ್ರೀಮಿಯಮ್ ಶುಡ್ ಬಿ ಪೇಯ್ಡ್ ಬೈ ದ ಬಾರೋವರ್. ನೆಕ್ಸ್ಟ್ ಪ್ರೋಗ್ರಾಮ್ ಮಾಡುವಾಗ ಒಂದು PDF ರೀಡರ್ ಬೇಕು. ಹಾಂ ಅಲ್ಲ, ಕಾಲೇಜಿನವರು ಇಡಬೇಕು. ಈಗ ಉಂಟಾ? ವೆರಿ ಗುಡ್. ನಾವು ಅಷ್ಟೆಲ್ಲ ಹುಷಾರಿಲ್ಲ ಹಳ್ಳಿಯವರು. ಸ್ಲೈಡ್ ಚೇಂಜರ್. ಮುದ್ರಾ ಲೋನ್ ಎಲ್ಲ ಕೇಳಿದ್ರಲ್ಲ, PM ಮುದ್ರಾ ಲೋನ್ ಅಪ್ ಟು 10 lakhs ವಿದೌಟ್ ಕೊಲ್ಯಾಟ್ರಲ್. ಸಾಧಾರಣ ಎಲ್ಲ ಬಿಸ್ನೆಸ್ಸಿಗೆ ಲೋನ್ ಕೊಡ್ತಾರೆ ಮುದ್ರಾ. ಇದು ನೀವು ಪ್ರಾಂಪ್ಟ್ ಕಟ್ಟಿದರೆ ಮತ್ತು ಅದನ್ನು 20 lakhsಗೆ ಜಾಸ್ತಿ ಮಾಡ್ಬೋದು. ಇದು ಪ್ರೊಪ್ರೈಟರ್ಶಿಪ್ಪಿಗೂ ಆಗ್ತದೆ, ಪಾರ್ಟ್ನರ್ಶಿಪ್ಪಿಗೂ ಆಗ್ತದೆ, ಎಲ್ಲದಕ್ಕೂ ಆಗ್ತದೆ ಮುದ್ರಾ. ನೆಕ್ಸ್ಟ್ ಅದೆಲ್ಲ ಬೇಡ, ಅವ್ರು ಹೇಳಿ ಆಯ್ತಲ್ಲ. ಹಾಂ ಆಯಿತು. ನೆಕ್ಸ್ಟ್ ಸ್ಲೈಡ್ ಬೇರೆ ಉಂಟಲ್ಲ. ನೆಕ್ಸ್ಟ್ ಅದೆಲ್ಲ ಓಡಿಸಿ. ಇಲ್ಲುಂಟು ನೋಡಿ. ಅದರ ಮುಂಚೆ ಕ್ಲಾಸಿಫಿಕೇಷನ್ ಆಫ್ MSME ನೋಡಿ. ಇದರಲ್ಲಿ ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಮ್ 3 ಟೈಪಿನ ಎಂಟರ್ಪ್ರೈಸ್ ಉಂಟು. ಕೇವಲ ಇಂಡಸ್ಟ್ರಿ ಅಲ್ಲ, ಟ್ರೇಡಿಂಗ್, ಸರ್ವಿಸಸ್, ಮ್ಯಾನುಫ್ಯಾಕ್ಚರಿಂಗ್, ಇವನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಹಾಸ್ಪಿಟಲ್ಸ್, ಹೋಟೆಲ್ಸ್, ರೆಸ್ಟೋರೆಂಟ್, ಸ್ಮಾಲ್ ಬಿಸ್ನೆಸ್, ಟ್ರಾನ್ಸ್ಪೋರ್ಟ್ ಆಪರೇಟರ್ಸ್, ಆಲ್ ಆರ್ ಕವರ್ಡ್ ಅಂಡರ್ MSME. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಇದೀಗ ಡಬಲ್ ಮಾಡಿದ್ದಾರೆ ಎಲ್ಲ. ಇದು ಮುಂಚೆದು ಇಲ್ಲ ಈಗ ಇದು ಕರೆಕ್ಟ್ ಉಂಟು. ಮುಂಚೆ ಮತ್ತು ಈಗಿದು ನೋಡಿ. ಮುಂಚೆ 1 ಕೋಟಿ ಇತ್ತು ಇನ್ವೆಸ್ಟ್ಮೆಂಟ್ ಇನ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಆ್ಯಂಡ್ ಇಕ್ವಿಪ್ಮೆಂಟ್. ಈಗ 2.5 crore. ಇದು ರಿವೈಸ್ಡ್ ಟರ್ನ್ ಓವರ್ 5 ಕೋಟಿ ಇದ್ದದ್ದು 10 ಕೋಟಿ. ಆಮೇಲೆ ಇದು 10 ಕೋಟಿವರೆಗೆ ಇನ್ವೆಸ್ಟ್ಮೆಂಟ್ ಇದ್ದದ್ದು ಈಗ 25 ಕೋಟಿ ಮಾಡಿದ್ದಾರೆ. ಟರ್ನ್ ಓವರ್ 100 crores. ಮೀಡಿಯಮ್ 50 crore ಇನ್ವೆಸ್ಟ್ಮೆಂಟ್, ಈಗ ಇದ್ದದ್ದು 250 crore, 500 crore ಟರ್ನ್ ಓವರ್. ಅಂದರೆ ಅಪ್ ಟು 500 crore ಟರ್ನ್ ಓವರ್
plus up to 250 crore, up to 250 crore, 125 crore investment. It is MSME ಅಲ್ಲಿ ಬರ್ತದೆ, ಮೀಡಿಯಂ ಎಂಟರ್ಪ್ರೈಸ್. ನಮ್ಮ ದೇಶದಲ್ಲಿ ಎಲ್ಲ ಟೋಟಲ್ MSMEಯಲ್ಲಿ 99% MSME ಬರ್ತದೆ. ಅದರಲ್ಲಿ 97% ಮೈಕ್ರೋ, 2% ಸ್ಮಾಲ್, ಉಳಿದದ್ದು ಮಾತ್ರ ಮೀಡಿಯಮ್. ಓಕೆ, ನೆಕ್ಸ್ಟ್ ಇಲ್ಲಿ ಉಂಟು ನೋಡಿ ಅಲ್ಲ, ಇದು ಬೇಡ, ಸ್ಟ್ಯಾಟಿಸ್ಟಿಕ್ಸ್ ಬೇಡ ಅಲ್ಲ. ನೆಕ್ಸ್ಟ್ ಏನಾಯಿತು? ಪುನಃ ಅದೇ ಬಂತಲ್ಲ. ಬೇಡ ಮಾರ್ರೆ, ನಾನೇ ಇಲ್ವಾ? ಉಂಟಲ್ಲ. ನೆಕ್ಸ್ಟ್ ಆಯ್ತಾಯ್ತು. ಈಗ ವಿಮೆನ್ ಎಂಟ್ರಪ್ರಿನರ್ಶಿಪ್ ನಾನು ಹೇಳಿದೆ ಅಲ್ಲ, ವಿಮೆನ್ ಎಂಟ್ರಪ್ರಿನರಿಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಸ್ಕೀಮ್ ಉಂಟು, ನಾರಿ ಶಕ್ತಿ ಸ್ಕೀಮ್ ಅಂತ. ಮುಂಚೆ ನವಂಬರ್ 3ಕ್ಕಿಂತ ಮುಂಚೆ ಅಪ್ ಟು 1 crore ಲೋನ್ ತೆಕ್ಕೊಳ್ಳಿಕ್ಕೆ ಓನ್ಲಿ 5% ಮಾರ್ಜಿನ್, ಎಬೋವ್ 1 crore ಅಪ್ ಟು 10 crore 15% ಮಾರ್ಜಿನ್. ಈಗ ಅದನ್ನು ರಿವೈಸ್ ಮಾಡಿದ್ದಾರೆ, ಎಲ್ಲರಿಗೆ 15% ಮಾರ್ಜಿನ್ ಅಪ್ ಟು 10 crore. ಮತ್ತು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಐದರ್ CGTMS ಕವರ್ ಮಾಡ್ಬೋದು ಅಥವಾ ಓನ್ಲಿ 25% ಸಾಕು. ಮತ್ತು ಪ್ರೊಸೆಸಿಂಗ್ ಫೀಸ್ ಅಪ್ ಟು 2 crore ನಿಲ್, ನೋ ಪ್ರೊಸೆಸಿಂಗ್ ಫೀಸ್. ನೆಕ್ಸ್ಟ್ ಎಲ್ಲ ಹೇಳಿ. ಬಿಡಿ, ನಿಮ್ಮ ಕ್ವಶನಿಗೆ ಆನ್ಸರ್ ಆಯ್ತಲ್ಲ. ಸ್ಲೈಡ್ ಯಾವುದಾದ್ರೂ ಒಂದು ಹಾಕಿ ಇಡಿ ಮಾರೆ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಹಾಂ ಇರಲಿ, ಅದಿರಲಿ. ಹಾಂ, ಕ್ವಶನ್, ಬೇರೆ ಕ್ವಶನ್ಸ್? ನೀವು ಉದ್ಯಮ ಪ್ರಾರಂಭ ಮಾಡಲಿಕ್ಕಿದ್ರು ಕ್ವಶನ್ ಕೇಳ್ಬೋದು, ಪ್ರಾರಂಭ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಅದರ ಬಗ್ಗೆ ಕೇಳ್ಬೋದು, GST ಇನ್ಕಮ್ ಟ್ಯಾಕ್ಸ್ ಬಗ್ಗೆಯೂ ಕೇಳ್ಬೋದು. ನಮಸ್ತೆ, ನಾನು ಮಹಿಮಾ ಅಂತ, ಬ್ಯಾಂಗ್ಳೂರಲ್ಲಿ ನಾನು ಡೆಲ್ಫೋರಾ ಎನ್ನುವ ಒಂದು ಕಂಪನಿಯ ಕೋ-ಫೌಂಡರ್. ಸೊ ನೀವು ಹೀಗೆ ವಿಮೆನ್ ಆಂಟ್ರಪ್ರಿನರ್ಶಿಪ್ ಬಗ್ಗೆ ಮಾತಾಡ್ತಿದ್ರಲ್ಲ, ಹೌದು, ಹಾಗೆ ಅದರ ಕ್ರೈಟೀರಿಯಾ ಅಂದರೆ ಸಿಲೆಕ್ಷನ್ ಪ್ರಾಸೆಸ್ ಹೇಗೆ ನಡೀತದೆ ಅಂತ ಗೊತ್ತಾಗಬೇಕಿತ್ತು ನನಗೆ. ಅಲ್ಲ, ಈಗ ನಿಮಗೆ ಏನಾಗಬೇಕು ಹೇಳಿ. ಇನ್ನೊಂದು ಬಿಸ್ನೆಸ್ ಐಡಿಯಾ ಉಂಟು. ಏನು ಐಡಿಯಾ ಹೇಳಿ. ಸೊ ನಾನು ನೆಕ್ಸ್ಟ್ ಇನ್ನೊಂದು ರಿಸರ್ಚ್ ಮಾಡಿದ ಪ್ರಕಾರ ಒಂದು ಗೂಚಿ ಮಶ್ರೂಮ್ಸ್ ಅಂತ ಇರ್ತದೆ. ಏನು? ಗೂಚಿ ಮಶ್ರೂಮ್ಸ್. ಹಾಂ. ಸೊ ಅದು ಗ್ಲೋಬಲಿ ಡಿಮಾಂಡ್ ತುಂಬ ಜಾಸ್ತಿ ಇರೋದು ಅದರದ್ದು. ಸೊ ಅದರ ಐಡಿಯಾ ಪಿಚ್ ಮಾಡಿ ಹಾಗೆ ನನಗೆ ಎಂತ ಲೋನ್ ಥರ ಎಷ್ಟು, ಬಿಕಾಸ್ ನಮ್ಮದು ಟೋಟಲ್ ಇನ್ವೆಸ್ಟ್ಮೆಂಟ್ ಬೇಕಾಗೋದು 1.35 crores. 1.35 crores. ಓಕೆ. ಸೊ ಅದೇ ರೀತಿ ನಾನು ಇಲ್ಲಿ ಬಂದದೆ, ಸೊ ದಟ್ ಐ ಕ್ಯಾನ್ ಪಿಚ್ ದ ಐಡಿಯಾ ಆ್ಯಂಡ್ ಗೆಟ್ ಟು ನೋ ಮೋರ್ ಇನ್ಫಾರ್ಮೇಷನ್. ಅಪ್ ಟು 1.35 crore. Yes. In Union Bank of India, only with 15% margin. Okay. You will get the loan. Okay. It is a manufacturing unit. Yes. If you are manufacturing, if you do in Bangalore city, subsidy is zero. Bangalore ಸಿಟಿಯಲ್ಲಿಲ್ಲ, ಬ್ಯಾಂಗ್ಳೂರು ರೂರಲ್ ಡಿಸ್ಟ್ರಿಕ್ಟ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದ್ದರೆ ಯು ವಿಲ್ ಗೆಟ್ ಸಬ್ಸಿಡಿ. ಅದೇ ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಅಲ್ಲ, ಲ್ಯಾಂಡ್ ಈಸ್ ಡಿಫರೆಂಟ್. ಐ ಆಮ್ ಟಾಕಿಂಗ್ ಅಬೌಟ್ ಇಫ್ ಯು ಡೂ zone 1, zone 2, zone 3, like that. As per Karnataka industrial policy, they have divided into 2025, 2030. That is industrial policy, every 5 years they revise. As per this latest industrial policy 2025, if you want to set up any enterprise in Bangalore urban district, subsidy is zero, no incentive. If you do in Bangalore rural, Mangalore, ನಿಮ್ಮ ಊರು ಯಾವುದು ನೇಟಿವ್? ಪುತ್ತೂರಾ? ಹಾಗಾದರೆ ಪುತ್ತೂರಲ್ಲೇ ಮಾಡಿ, ನಿಮಗೆ ಫುಲ್ ಸಪೋರ್ಟ್. ನಿಮಗೆ ಇಮಿಡಿಯೇಟ್ಲಿ ಎಲ್ಲ ಪ್ರೊಜೆಕ್ಟ್ ಮಾಡಿ ಲೋನ್ ಸತ ಮಾಡಿ ಕೊಡುವ, ಡೋಂಟ್ ವರಿ.
ಶೋರಾ? ಆವಾಗ ಅವ್ರು ಹೇಳಿದ್ರಲ್ಲ ನಂಬಿಕೆ ಇರಬೇಕಂತೇಳಿ ಅಲ್ವಾ. ಮಾಡಿಕೊಡೋದಾದ್ರೆ ಪ್ರಾಬ್ಲಮ್ ಇಲ್ಲ, ಮಾಡಿಕೊಡಿ. ಐ ಹ್ಯಾವ್ ಡನ್ ಮೋರ್ ದ್ಯಾನ್ 50,000 ಪ್ರಾಜೆಕ್ಟ್ ಸೋ ಫಾರ್. ಎಷ್ಟು? 50,000. 50,000. ಮತ್ತು 50,000 1 ಮಾಡಲಿಕ್ಕೆ ಏನು ಕಷ್ಟ ಅಲ್ವಾ. ಸೊ ಯು ಹ್ಯಾವ್ ಅಗ್ರಿಕಲ್ಚರಲ್ ಲ್ಯಾಂಡ್. Yes. ಹೌ ಮಚ್? 4 acres. It's actually his. So he's the founder of Delfora. ಹೂ ಈಸ್ ಈ? ಅವ್ರು ನಿಮ್ಗೆ ಏನಾಗಬೇಕು? Hello sir, we are actually teammates. We're from the same college. Ivaga, I'm the founder of Delfora, an existing business, and I want to do sub-products in the same company where nam raw materials na I want to make it into a supplementation process. So I wanted to do manufacturing in supplementation, like an extraction unit or extraction facility tara madbekanta. So I wanted to know what is the process, selection process, what are they looking into? First we have to prepare a project report. Okay, Your idea first you should condense. got it. Then you should go to the expert. Okay. ನಾನು ನನ್ನ ಹತ್ರ ಬನ್ನಿ ಅಂತ ಹೇಳಲಿಕ್ಕೆ ಆಗ್ತದಾ? ನಿಮಗೆ ಬಂದರೆ ನಾವು ಕೂಡ ಮಾಡ್ತೇವೆ. ಮತ್ತು ಯಾರಾದರೂ ನಮಗಿಂತ ಬುದ್ಧಿವಂತರು ಇರ್ಬೋದು, ಅವ್ರ ಹತ್ರ ಕೂಡ ಹೋಗ್ಬೋದು. ನಾವೀಗ ನಮ್ಮ ಹತ್ರ ಬನ್ನಿ ಅಂತ ಹೇಳೋದಿಲ್ಲ. ನಾವು ಬಂದರೆ ಅದನ್ನು ಬ್ಯಾಂಕೇಬಲ್ ಪ್ರಾಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ತೇವೆ. Okay. ಅದಕ್ಕೆ ಫಿಸಿಬಿಲಿಟಿ ಸ್ಟಡಿ ಅಂತ ಹೇಳ್ತೇವೆ ನಾವು. ಫಿಸಿಬಿಲಿಟಿ ಸ್ಟಡಿ ಅಂದರೆ ದೆರ್ ಈಸ್ ಎ ಸೇಯಿಂಗ್ ಇನ್ ಇಂಗ್ಲೀಷ್, ಲವರ್ಸ್ ಮೇ ಲಿವ್ ಇನ್ ಏರ್ ವೆರ್ ಆಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಕ್ವೈರ್ ಸಾಲಿಡ್ ಫುಡ್ ಅಂತ. ಐಡಿಯಾ ಇದ್ದ ಕೂಡಲೇ ಅದು ಇಂಪ್ಲಿಮೆಂಟ್ ಮಾಡುವಾಗ ಕಮರ್ಷಿಯಲಿ ಇಟ್ ನೀಡ್ ನಾಟ್ ಬಿ ವಯಬಲ್. ವಿ ಹ್ಯಾವ್ ಅವರ್ ಓನ್ ಮೆಥಡ್ ಆಫ್ ಡೂಯಿಂಗ್ ಸ್ಟಡೀಸ್, ಫಿಸಿಬಿಲಿಟಿ ಸ್ಟಡಿ. ಥ್ರೂ ಅವರ್ ಎಕ್ಸ್ಪೀರಿಯನ್ಸ್ we will do feasibility study. Based on that, which is feasible, which is not feasible, we will ascertain. Okay. If it is your size of the thinking, as per that, whether it is commercial feasible or not, we will decide. If it is commercial feasible, we can make it as a bankable proposal and we can go to the bank and we can get the things done. You are in Bangalore or Puttur now? Bangalore sir. Bangalore ಕೂಡ ನಮ್ಮದು ಆಫೀಸ್ ಉಂಟು. Okay. If you want any suggestion also we can give, there is no problem. Done sir. Will So anywhere, any person, I have done this projects all over the world. Okay. Even Saudi I have done, Dubai I have done, Nairobi I have done, Sri Lanka I have done, Singapore project I have done, Shenzhen in China we have done. Opportunities are everywhere. More or less it is same. Systems are same. But here our MSME ecosystem is very... Government has made the policy. You can give up to 10 crore without collateral. There is a provision. Okay. But ನಿಮ್ಮ ಹತ್ರ collateral ಇದ್ದರೆ ನಿಮಗೆ ಬಡ್ಡಿ ಸ್ವಲ್ಪ ಕಮ್ಮಿ ಮಾಡ್ತಾರೆ ಮತ್ತು ಕ್ರೆಡಿಟ್ ಗ್ಯಾರಂಟಿ ಫೀಸ್ ಕಟ್ಟೋದು ನಿಮಗೆ ಕಮ್ಮಿ ಆಗ್ತದೆ. Otherwise projects are viability. When it comes to the viability of the project, if the project is viable, you don't worry about anything. Your dream can be accomplished immediately. done. Thank you sir. ಯಾರು ಚಪ್ಪಾಳೆ ತಟ್ಟಲೇ ಇಲ್ಲ. ಸರ್ ನಮಸ್ತೆ, ನನ್ನ ಹೆಸರು ಮಹಾದೇವ ಸ್ವಾಮಿ ಅಂತ. ನೀವು ಆವಾಗಲೇ ಒಂದು ವಿಷಯ ಹೇಳಿದ್ರಿ ಸರ್, ನೀವು ಬ್ಯಾಂಕಲ್ಲಿ ಲೋನ್ಗಳು ತೊಗೋಬೇಕು ಅಂದರೆ ಈ MSME ಈ ಥರ ಬೇಸಿಕಲ್ಲಿ ನೋ ಕೊಲಾಟ್ರಲ್ ಮತ್ತು ನೋ ಜಮೀನು ಬೇಡ, ಜಾಮೀನು ಬೇಡ. CGTMS ಸ್ಕೀಮ್ ಬಗ್ಗೆ ಹೇಳಿದ್ದು ನಾನು. CGTMS ಸ್ಕೀಮ್ ಅಂದರೆ ಜಮೀನು ಇಲ್ಲ, ಜಾಮೀನು ಇಲ್ಲ ಅಂತ. ಬಟ್ ನಾವೆಲ್ಲಾದರೂ ನಾವು ಬ್ಯಾಂಕಲ್ಲಿ ಹೋಗಿ ಕೇಳುವಾಗ ಅವರು ಸಿಬಿಲ್ ಕೇಳ್ತಾರೆ, GST ಕೇಳ್ತಾರೆ, ಮತ್ತು ಯಾವುದಪ್ಪ ಜಾಮೀನೆಲ್ಲ ಕೇಳ್ತಾರೆ. ನೋಡಿ, ನೀವು ಏಕಾದಶಿ ಯಾವಾಗ ಅಂತ ಗೊತ್ತಾಗಬೇಕಾದ್ರೆ ಇಮಾಮ್ ಸಾಹೇಬ್ರ ಹತ್ರ ಹೋಗ್ತೀರಾ, ಭಟ್ರ ಹತ್ರ ಹೋಗ್ತೀರಾ? ಭಟ್ರ ಹತ್ರ ಅಲ್ಲ, ನೀವು ಭಟ್ರ ಹತ್ರ ಬನ್ನಿ, ಪಂಚಾಂಗ ನೋಡಿ ಕರೆಕ್ಟ್ ಹೇಳ್ತೇವೆ ನಾವು. ಓಕೆ ಸರ್, ಗ್ರೇಡ್. ಮತ್ತು ಬ್ಯಾಂಕಿಗೆ ಹೋದರೆ ಅಲ್ಲಿ ಬ್ರ್ಯಾಂಚ್ ಲೆವೆಲಲ್ಲಿ ಅವ್ರಿಗೆ ಅಷ್ಟು ಜ್ಞಾನ ಇಲ್ಲ. ಅವ್ರಿಗೆ ಕೇವಲ ಕಾರ್ ಲೋನ್, ಹೌಸಿಂಗ್ ಲೋನ್ ಬಿಟ್ಟರೆ ಬೇರೆ ಯಾವ ಲೋನ್ ಹೇಳಿದರೆ ಅವ್ರಿಗೆ ಗೊತ್ತಿಲ್ಲ. ದೇ ಆರ್ ನಾಟ್ ಹ್ಯಾವಿಂಗ್ ಎನಿ ನಾಲೆಜ್ ಅಬೌಟ್ ಗ್ರೌಂಡ್. ಅವರ ಹೈಯರ್ MSME ಬ್ರ್ಯಾಂಚ್ ಇರ್ತದೆ, MSME ಸೆಲ್ ಇರ್ತದೆ. ದೆರ್ ಈಸ್ ಎ ಪ್ರೊವಿಷನ್ ಟು ಗಿವ್. ನಿಮ್ಮ ಏನಾದರೂ ಪರ್ಸನಲ್ ಪ್ರಾಬ್ಲಮ್ ಉಂಟಾ, ಬೇಕಾ ನಿಮಗೆ? ಅಲ್ಲ, ನಾನು ಒಂದು ಅಂಗಡಿ ಓಪನ್ ಮಾಡ್ತಾ ಇದ್ದೆ. ಯಾವುದು? ಈಗಲ್ಲ ಅಂದ್ರೂ ಅಟ್ಲೀಸ್ಟ್ ಫರ್ದರ್
ಹಾಂ, ನನಗೆ ಬೇಕಾದರೆ ಈ ಥರ ಅಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ ಬ್ಯಾಂಕಲ್ಲಿ ಹೇಳ್ತಾರೆ ಹೀಗೆ ಹೀಗೆ ಅಲ್ಲ, ಏನಾದರೂ ಪ್ರಾಬ್ಲಮ್ ಇದ್ರೆ ನೀವು ನಮ್ಗೆ ಹೇಳಿ, ನಾವು ವಿ ವಿಲ್ ಅರೇಂಜ್. ಆಯ್ತಾ? ಡನ್ ಸರ್. ಓಕೆ. ಮತ್ತೆ ಇದಿಲ್ಲ, ನಾವು ಲಂಚ ಕೊಟ್ಟು ಎಲ್ಲಿ ಏನು ಕೆಲಸ ಮಾಡೋದಿಲ್ಲ. ಆಯ್ತಾ? ವಿದೌಟ್ ಎನಿ ಬ್ರೈಬ್. ಫಾರ್ ದ ಲಾಸ್ಟ್ 37 years ನಾವು 50,000ಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ ಮಾಡಿದ ಒಬ್ಬರಿಗೆ 1 ಪೈಸಾ ಲಂಚ ಕೊಟ್ಟು ಕೆಲಸ ಮಾಡಲಿಲ್ಲ. ಥ್ಯಾಂಕ್ ಯು ಸರ್. ನಿಮ್ಮ ತಲೆಯಲ್ಲಿ ಅದು ಇರ್ಬೋದಲ್ಲ? ಇಲ್ಲ, ಲಂಚದ್ದಿಲ್ಲ ಸರ್. ಲಂಚದಿದೆ ಸರ್. ಮತ್ತೆ ಸರಕಾರದ ಲೆವೆಲಲ್ಲಿ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ, ಅಲ್ಲೆಲ್ಲ ನೀವು ಮಾತ್ರ ನನ್ನನ್ನು ಇನ್ವಾಲ್ವ್ ಮಾಡಬೇಡಿ. ನಾವು ಮಾಡ್ತೇವೆ, ಅಲ್ಲಿ ನಾನು ಹೇಳಲಿಕ್ಕೆ ಗ್ಯಾರಂಟಿ ಕೊಡಲಿಕ್ಕೆ ಆಗೋದಿಲ್ಲ ಸರ್. ಲೀಗಲ್ಲಾಗೆ ಯಾವುದೋ ಇಲ್ಲಿಗಲ್ಲ ಹೇಳಿದ್ನಲ್ಲ. ಓಕೆ. ಈಗ ಹೊಸ ಸ್ಕೀಮ್ ಮೊನ್ನೆ GST ಉತ್ಸವ ಅಂತ ಮಾಡಿದ್ರು, ಎಲ್ಲರಿಗೂ ಗೊತ್ತಾ? ಎಲ್ಲ GST ರೇಟನ್ನು ಕಮ್ಮಿ ಮಾಡಿದ್ದು 5% ಆ್ಯಂಡ್ 18%, ಮಧ್ಯದೆಲ್ಲ ತೆಗೆದುಬಿಟ್ರು. ಅದರಲ್ಲಿ ಇನ್ನೊಂದು ತಂದಿದ್ದಾರೆ, ಸಣ್ಣ ಉದ್ಯಮಗಳಿಗೆ ಇವತ್ತು GST ಅಪ್ಲೈ ಮಾಡಿದರೆ ಆಟೋಮೆಟಿಕ್ 3 ದಿನದಲ್ಲಿ GST ನಂಬರ್ ಅವರು ಅಲಾಟ್ ಮಾಡಬೇಕು. ಗೊತ್ತಾ ನಿಮಗೆ? ಇದು ಯಾರೂ ಹೇಳುವುದಿಲ್ಲ. ಒಳ್ಳೆಯ ವಿಷಯ ನಾವು ಸ್ಪ್ರೆಡ್ ಮಾಡಬೇಕು. ಪತ್ರಿಕೆಯವರು ಕೂಡ ಇದೆಲ್ಲ ನೀವು ಆಗಾಗ ಹಾಕ್ತಾ ಇರಬೇಕು. ಅವರು ಸತ್ರು, ಇವರು ಓಡಿ ಹೋದರು, ಇದೆಲ್ಲ ಹಾಕೋದಕ್ಕಿಂತ ಜಾಸ್ತಿ ಇಂಥದ್ದು ಹಾಕಬೇಕು. ಅದೆಲ್ಲ ಹಾಕಿ, ಒಳಗಿನ ಪೇಜಲ್ಲಿ, ಲಾಸ್ಟ್ ಪೇಜಲ್ಲೆಲ್ಲ ಹಾಕಿ, ಇದನ್ನೆಲ್ಲ ಹೈಲೈಟ್ ಮಾಡಿ ಹಾಕಿ. ನಾನು ಹೇಳೋದು ಅಲ್ವಾ? ವಿದಿನ್ 3 days ಯು ವಿಲ್ ಗೆಟ್ GST ರಿಜಿಸ್ಟ್ರೇಷನ್. ಮುಂಚೆ 1 ತಿಂಗಳು. ಕ್ಯಾನ್ ಯು ಇಮ್ಯಾಜಿನ್? 1 ಡೇಯಲ್ಲಿ ಒಂದು ಕಂಪೆನಿ ಫಾರ್ಮೇಷನ್ ಮಾಡ್ಬೋದು. ಎಷ್ಟು? 1 ಡೇಯಲ್ಲಿ. ಕ್ಯಾನ್ ಯು ಇಮ್ಯಾಜಿನ್? ದಟ್ ಈಸ್ ಕಾಲ್ಡ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. 1 ಡೇಯಲ್ಲಿ ಬೇಡ ನಮಗೆ, ಗಡ್ಬಿಡಿಯಲ್ಲಿ 1 ವಾರದಲ್ಲಿ ಗ್ಯಾರಂಟಿ ಆಗ್ತದೆ. ಇದ್ರಿಗಿಂತ ಏನು ಬೇಕು ನಿಮಗೆ? ಕಂಪೆನಿ ರಿಜಿಸ್ಟ್ರೇಷನ್ ವಿದಿನ್ 1 week ಯು ಕ್ಯಾನ್ ಡೂ. ಮತ್ತು ಆನ್ಲೈನ್ ಸಿಸ್ಟಮ್, ಯಾರಿಗೂ ಏನಿದಿಲ್ಲ, ಸ್ಟ್ರೈಟ್. ವೆರಿ ಗುಡ್ ಸಿಸ್ಟಮ್. ನೆಕ್ಸ್ಟ್. ಹಾಂ, ಹೇಳಿ ಸರ್. ಪ್ರಜ್ವಲ್ ಅಂತ ಸರ್. ಈಗ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ಗಳು ಮೋಸ್ಟ್ ಜನರೇಷನ್ ಅಡ್ವಾನ್ಸ್ ಆಗಿ ರನ್ ಆಗ್ತಾ ಉಂಟು. ಯಾವ ಬ್ಯಾಟ್ರಿ? ಲಿಥಿಯಂ ಅಯಾನ್ ಫೆರೋಫಾಸ್ಫೇಟ್ ಅಂತ ಹೇಳಿ ಲಿಥಿಯಂ ಅಯಾನ್ ಬ್ಯಾಟ್ರಿಗಳು, ಡ್ರೈ ಬ್ಯಾಟ್ರೀಸ್ ಅಂತ ಕರೀತಾರೆ ಸಿಸ್ಟಮ್ಸ್ ಅಲ್ಲಿ. ಸರ್, ಈಗದಲ್ಲಿ ಅದರಲ್ಲಿ ಏನು ಫಾಲ್ಟ್ ಅಂತ ಹೇಳಿದರೆ, ನಿಮಗೆ ಜಸ್ಟ್ ಜಾಸ್ತಿ ಹೀಟಪ್ ಆದ ತಕ್ಷಣ ಫೈರ್ ಕ್ಯಾಚ್ ಸ್ಟಾರ್ಟ್ ಮಾಡ್ತದೆ. ಅದರ ಹೊರಗಿನ ಶೆಲ್ ಕವರನ್ನು ಫೈರ್ ಪ್ರೂಫ್ ಆಗಿ ಮಾಡುವಂಥದ್ದು ಪ್ರಾಜೆಕ್ಟ್ ಇರೋದು ನನ್ನದು. ಸರ್, ಈಗ ಅದಕ್ಕೆ ಅದು ಇನ್ನೂ ರಿಸರ್ಚ್ ಆ್ಯಂಡ್ ಇನೋವೇಷನ್ ಸ್ಟೇಜಲ್ಲಿ ಉಂಟಾ? ಆಲ್ರೆಡಿ ಪ್ರೋಟೋಟೈಪ್ ಆಗಿ ಈಗ ಇಮಿಡಿಯೇಟ್ಲಿ ಕಮರ್ಷಿಯಲೈಸ್ ಮಾಡೋ ಸ್ಟೇಜ್ ಬಂದಿದೆ. ಪ್ರೋಟೋಟೈಪ್ ಇದೆ ಸರ್ ನನ್ನ ಹತ್ರ. ಪ್ರೋಟೋಟೈಪ್ ಇದ್ದರೆ ನೀವು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆಯಲ್ಲಿ ನಿಮ್ಮನ್ನು ಇನ್ಕ್ಯುಬೇಟ್ ಮಾಡಿ, ಅಲ್ಲಿ ನಿಮಗೆ ಫುಲ್ ಬ್ರೈನ್ ವಾಶ್ ಎಲ್ಲ ಮಾಡಿಸಿ, ನಿಮಗೆ ಸೀಡ್ ಫಂಡಿಂಗ್ ಕೂಡ ಕೊಟ್ಟು, ನಿಮ್ಮದು ಒಳ್ಳೆ ಐಡಿಯಾ ಇದ್ದರೆ ನಿಧಿ ಪ್ರಯಾಸ್ ಗ್ರ್ಯಾಂಟ್ ಕೂಡ 10 ಲಕ್ಷ ಕೊಟ್ಟು, ಅಥವಾ ನಮ್ಮ ಕರ್ನಾಟಕದ್ದು K11 ಅಂತ ಉಂಟಲ್ಲ, KTech ಸರ್, ನಾನು ಅದರಲ್ಲಿ ನಿಮಗೆ ಮಾಡಿ 1-2 ವರ್ಷದಲ್ಲಿ ನಿಮ್ಮನ್ನು ರಿಫೈನ್ ಮಾಡಿ ಕಮರ್ಷಿಯಲೈಸ್ವರೆಗೆ ಮಾಡ್ತಾರೆ ಅವರು. ಕಮರ್ಷಿಯಲೈಸ್ ಮಾಡಿದ ಕೂಡಲೇ ನೀವು ಅಲ್ಲಿಂದ ಸೀದಾ ನಮ್ಮಲ್ಲಿ ಬಂದರೆ. ಸರ್, ನಾನು ಡಿಪ್ಲೊಮಾ ಮತ್ತು ನನ್ನ ಇಂಜಿನಿಯರಿಂಗ್ನ ಮೇಜರ್ ಪ್ರಾಜೆಕ್ಟ್ ಇದಾಗಿದ್ದದ್ದು ಮಾಡ್ತಾ ಇರೋ ಟೈಮಲ್ಲಿ. ಬಟ್ ನನಗೆ ಇದರಲ್ಲಿ ಏನು ಒಂದು ಇದು ಅಂದರೆ ನನ್ನ ರಿಸರ್ಚ್ ಪ್ರಕಾರ ಇದಕ್ಕೆ ಕಾರ್ಬನ್ ಕ್ರೆಡಿಟ್ಸ್ ಬೇಕಾಗ್ತದೆ ಈ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡಲಿಕ್ಕೆ ಅಂತ ಹೇಳಿದರು. ನಾವು ಹೇಗೆ ಕಾರ್ಬನ್ ಕ್ರೆಡಿಟ್ಸ್ಗಳನ್ನು ಅರ್ನ್ ಮಾಡೋದು ಅಂತ ಹೇಳೋದು? ಅಲ್ಲ, ಕಾರ್ಬನ್ ಕ್ರೆಡಿಟ್ ಅದಕ್ಕೊಂದು ಸಿಸ್ಟಮ್ ಉಂಟು. ಅದೇನಂದರೆ ರಿನ್ಯೂಯಬಲ್ ಎನರ್ಜಿ ಮತ್ತು ಅದಕ್ಕೆ ರಿಲೇಟೆಡ್ ಮಾಡುವಾಗ ದರ್ ಇಸ್ ಎ ಸಿಸ್ಟಮ್, ಆನ್ಲೈನ್ ಸಿಸ್ಟಮೇ ಉಂಟು. ಅದು ನೀವು ಅಲ್ಲಿ ಇದಕ್ಕೆ ಹೋದರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಅದು ನೀವು ಮಾಡುವಾಗಲ್ಲ. ಹೌದು. ಕೂಸು ಹುಟ್ಟುವ ಮಂಚಿಗೆ ಕುಲಾಯಿ ಒಲಿಯುವುದು ಬೇಡ. ಅದೇ ಒಂದು ಸರ್. ಮತ್ತೊಂದು, ಈ ಬಿಸ್ನೆಸ್ಸಿಗೆ ನನ್ನ ಪ್ರಾಜೆಕ್ಟ್, ಸ್ಟಾರ್ಟಪ್ ಪ್ರಾಜೆಕ್ಟ್ 20 to 50 crores ವರೆಗೆ ಬಿಸ್ನೆಸ್ ಸ್ಟಾರ್ಟಪ್, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಇದಿಷ್ಟು. ಆದರೆ ಇದಕ್ಕೆ ಇದು MSME ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಿಗೆ ಹೋಗ್ತದ, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ ಮೀಡಿಯಂ ಸ್ಕೇಲಿಗೆ ಹೋಗ್ತದ ಅಂತ? ಅಲ್ಲ, ನೀವು ನಿಮ್ಮ ಹತ್ರ ಎಷ್ಟು ಹಣ ಉಂಟು ಫಸ್ಟಿಗೆ? ಹಣಕ್ಕೆ ಆದರೆ ತೊಂದರೆ ಇಲ್ಲ ಸರ್, ಯಾಕೆಂದರೆ ಆಲ್ರೆಡಿ ಒಂದು ಬಿಸ್ನೆಸ್ ಇದೆ ನನ್ನ. ಆಯಿತು, ನಿಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಉಂಟು ಈಗ? ನಿಯರ್ಲಿ 15 CR ವರೆಗೆ ಸರ್. ನೀವು ಹಾಕ್ತೀರಿ? ಎಸ್. ನೀವು ಎಷ್ಟು ಹಣ ಹಾಕ್ತೀರಿ ಅದರ ಡಬಲ್ವರೆಗೆ ಬ್ಯಾಂಕ್ ಲೋನ್ ತಗೊಳ್ಬೋದು. ಓಕೆ. ಹೌದು ಸರ್. ಇದು ಅದೊಂದೇ. ಇದನ್ನೀಗ ಈ ರೀತಿ ಪ್ರಾಜೆಕ್ಟ್ ಹೋಗುವ ಟೈಮಲ್ಲಿ ನಿಮ್ಮ ಈ PMEGPಗೆ ಎಂಟರ್ ಆಗುವಾಗ ಇದೆಲ್ಲ PMEGP ಆಗೋದಿಲ್ಲ, ಅದು ಓನ್ಲಿ ಮ್ಯಾಕ್ಸಿಮಮ್ 50 lakhs. ಓಕೆ. ಮತ್ತೆ ಈಗ ನೀವೀಗ 15 ಕೋಟಿ ನಿಮ್ಮ ಹತ್ರ ಇದ್ದರೆ, ಸಪೋಸ್ ನೀವೀಗ 25 ಕೋಟಿ ಲೋನ್ ಬೇಕು, ನಿಮ್ಮ ಹತ್ರ ಕೊಲ್ಯಾಟ್ರಲ್ ಒಂದು 15 ಕೋಟಿ ಮಾತ್ರ ಇದ್ದರೆ 10 ಕೋಟಿ CGTMS, 15 ಕೋಟಿ
ಕೊಲೆಟ್ರಲ್ ಕೂಡ ಮಾಡಲಿಕ್ಕಾಗ್ತದೆ. Sir, ಅದು ಹೈಬ್ರಿಡ್ CGTMSC ಅಂತ ಹೇಳ್ತೇವೆ. ಓಕೆ, ಹೈಬ್ರಿಡ್ CGTMSC ಅಂತ ಹೇಳಿದರೆ ಮಸಾಲೆ ದೋಸೆ, ಖಾಲಿ ದೋಸೆಗೆ ಬಟಾಟೆದು ಬಾಜಿ ಹಾಕೋದು ಮತ್ತು ಮಡಚೋದು ಕೊಡೋದು. ಸರ್ ಯಾಕೆ ಹೇಳಿದೆ ನಾವೀಗ ಇದನ್ನು ಕೇಳ್ತಾ ಇರೋದು, ಈ PMEGP ಅಥವಾ CGETಯಲ್ಲಿ ಲೋನ್ ಸ್ಯಾಂಕ್ಷನ್ ಆಗ್ತದೆ, ಇದಕ್ಕೆ ಇಷ್ಟೇ ಲೇಬರ್ಗಳನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳೋ ರೂಲ್ಸ್ ಮೊದಲು ಕೇಳ್ಪಟ್ಟಿದ್ದೆ ಇಲ್ಲ. ಯಾಕೆಂದರೆ ನಾನು ಹೇಳಿದೆ ಅಲ್ಲ ನಿಮಗೆ, ಏಕಾದಶಿ ಯಾವಾಗ ಬೇಕು ಅಂತ ಗೊತ್ತಾಗಬೇಕಾದ್ರೆ ಭಟ್ರ ಹತ್ರ ಹೋಗ್ಬೇಕು, ಪಂಚಾಂಗ ನೋಡಿ ಕರೆಕ್ಟ್ ಹೇಳ್ತಾರೆ. ಸಿಕ್ಕಿದವ್ರ ಹತ್ರ ಎಲ್ಲ ಏಕಾದಶಿ ಯಾವಾಗ ಅಂತ ಕೇಳಬೇಡಿ. ಓಕೆ, ಥ್ಯಾಂಕ್ ಯು ಸರ್. See, I have been selected as national trainer for creating MSME consultants all over India by the Institute of Chartered Accountants of India. I have written one syllabus in one module of MSMEs for MSME workshop course also, all India level ICA. So I was the MSME and startup mentor in charge of 6 states, Southern India Regional Council, and I have conducted 14 MSME conclaves so far. MSME, I eat MSME, breathe MSME, whenever I sleep also I think about MSME. Aita. ನಮಸ್ತೆ ಸರ್, ನನ್ನ ಹೆಸರು. ಹೆಚ್ಚಿನ ಜನರಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಅಂದರೆ ಏನು, ಒಂದು ಆಡಿಟ್ ಮಾಡೋದು, ಒಂದು ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡೋದು, GST ಮಾಡೋದು, ಇನ್ಕಮ್ ಟ್ಯಾಕ್ಸ್ ಮಾಡೋದು, ಬೇರೆ ಮನಸ್ಸಿನಲ್ಲಿ ಇಲ್ಲ. ಬಟ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಕ್ಯಾನ್ ರೆಂಡರ್ 54 ಟೈಪ್ಸ್ ಆಫ್ ಸರ್ವೀಸಸ್. ಎಷ್ಟು? 54. ಎಷ್ಟು ಜನ ಮಾಡ್ತಾರೆ ಅದು ಬೇರೆ. ಮತ್ತು ತುಂಬ ಜನರ ಪ್ರಾಬ್ಲಮ್ ಏನಂದರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. ಬಟ್ ಹಾಗೆ ಅಲ್ಲ, ನಮ್ಮದು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ಅಟ್ಲೀಸ್ಟ್ ಒನ್. ಹೇಳಿ ಸರ್. ನಮಸ್ತೆ ಸರ್, ನನ್ನ ಹೆಸರು ವೈಭವ್ ಅಂತ, ಫ್ರಮ್ ಬ್ಯಾಂಗ್ಳೂರ್. ಸೊ ನಾನಿವಾಗ ಒಂದು ಬಿಸ್ನೆಸ್ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಏರೋಫೋನಿಕ್ಸ್ ಸಿಸ್ಟಮ್ ಡೆವಲಪ್ ಮಾಡ್ತಾ ಇದ್ದೀನಿ ಸರ್. ಆ್ಯಂಡ್ ಐ ವಾಂಟ್ ಟು ಏರೋಫೋನಿಕ್ಸ್. ಅದು ನೋಡಿದೆ ನಾನು. ಹೌದು. ಸೊ ಬೇಸಿಕ್ಲಿ ಇವಾಗ ಜನರಲಿ ನೀವು ಫಾರ್ಡರ್ ಕಲ್ಟಿವೇಷನ್ ನೋಡಿದ್ರೆ ಯು ಆರ್ ಹ್ಯಾವಿಂಗ್ ಟು ಇನ್ವೆಸ್ಟ್ ಲಾಟ್ ಮೋರ್ ಇನ್ ಫಾರ್ಡರ್, ಬಟ್ ಯೋರ್ ಇನ್ಫ್ರಾಸ್ಟ್ರಕ್ಚರ್ ಡಸ್ ನಾಟ್ ಸಪೋರ್ಟ್ ಇಟ್ ಎನಫ್ ಫಾರ್ ಯೋರ್ ಡೈರಿ. So if you have enough land for your dairy setup but not enough land for your fodder, I am trying to create the system where I am making portable container based aerophonic systems where you can get 4 times to 12 times the yield of your normal fodder using these, and they are portable. So I am trying to get that into the play, get that into the system. So it's going to be a very well automated setup. ಇದು ಹೊಸತಾ ಅಥವಾ ಇನ್ನೂ ಐಡಿಯಾವಾ ಅಥವಾ ಇಂಪ್ಲಿಮೆಂಟೇಷನ್ ಆಗಿ? ಐಡಿಯಾ ಇದೆ ಸರ್. ಐಡಿಯಾ ಆದರೆ ನೀವು ಫಸ್ಟಿಗೆ ಅದೇ ಯಾವುದಾದ್ರು ಇನ್ಕ್ಯುಬೇಷನ್ ಸೆಂಟರಲ್ಲಿ ನೀವು ಇನ್ಕ್ಯುಬೇಟ್ ಆದರೆ ಅಟಲ್ ಇನ್ಕ್ಯುಬೇಷನ್ ಎಗ್ರಿಟೆಕ್ ಅಲ್ಲಿ ಬರ್ತದೆ. ಓಕೆ. ಎಗ್ರಿಟೆಕ್ ಅಲ್ಲಿ ಬಂದರೆ ಅವರು ನಿಮ್ಮನ್ನು ಆನ್ ಬೋರ್ಡ್ ಮಾಡ್ತಾರೆ ಆಸ್ ಎ ಇನ್ಕ್ಯುಬೇಟಿಂಗ್. ಓಕೆ. ಆವಾಗ ನಿಮಗೆ ಬೇಕಾದ ಫಂಡಿಂಗ್, ಸೀಡ್ ಫಂಡಿಂಗ್ ಇದು ಮಾಡಲಿಕ್ಕೆಲ್ಲ ಕೊಡ್ತಾರೆ. ಒನ್ಸ್ ಇಟ್ ಬಿಕಮ್ಸ್ ಕಮರ್ಷಿಯಲೈಸ್ಡ್, ಅವರು ನಿಮಗೆ ಒಂದೇ ವೆಂಚರ್ ಕ್ಯಾಪಿಟಲಿಸ್ಟ್ ಅಥವಾ ನಿಮ್ಮದು PE ಫಂಡಿಂಗ್, ಇವನ್ ಸಿಡ್ಬಿ ಆಲ್ಸೋ ದೇ ವಿಲ್ ಟೇಕ್ ಇದು. ಎಲ್ಲಿ ಆಗದಿದ್ದರೆ ಮತ್ತೆ ನಿಮ್ಮ ಹತ್ರ ಇದ್ದಿದ್ರೆ ಇವನ್ ಡೆಟ್ ಫಂಡಿಂಗ್ ಕ್ಯಾನ್ ಆಲ್ಸೋ ಬಿ ಡನ್ ಫ್ರಮ್ ಬ್ಯಾಂಕ್. ಬ್ಯಾಂಕಲ್ಲಿ ಕೂಡ ಅಪ್ ಟು 20 crores. ಈಗ MSMEಗೆ 10 ಕೋಟಿ ಅಲ್ಲ ವಿದೌಟ್ ಕೊಲಾಟ್ರಲ್. ಫಾರ್ ಸ್ಟಾರ್ಟ್ಅಪ್ಸ್ ಅಪ್ ಟು 20 crore ವಿದೌಟ್ ಕೊಲಾಟ್ರಲ್ ಬ್ಯಾಂಕ್ ಕ್ಯಾನ್ ಫಂಡ್ ಅಂಡರ್ ದಿಸ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಫಾರ್ ಸ್ಟಾರ್ಟ್ಅಪ್ಸ್. ಆಲ್ ರೈಟ್ ಸರ್. ಆ್ಯಂಡ್ ಒನ್ ಮೋರ್ ಕ್ವಶನ್, ಅಗ್ರಿ ಟೂರಿಸಮ್ ಬೇಸ್ಡ್ ಸ್ಟಾರ್ಟಪ್ಪಿಗೆ ಏನಾದ್ರು ಸಬ್ಸಿಡೀಸ್ ಅಥವಾ ಪ್ರಾವಿಷನ್ಸ್ ಏನಾರು ಇದೆಯಾ? ಟೂರಿಸಮ್ ಬೇಸ್ಡ್ ಉಂಟು, ಒಳ್ಳೆ ಒಳ್ಳೆ ಸ್ಕೀಮ್ಸ್ ಎಲ್ಲ ಉಂಟು ಟೂರಿಸಮಿಗೆ. ಈಗ ಕರ್ನಾಟಕ ಸ್ಟೇಟ್ ಟೂರಿಸಮ್ ಪಾಲಿಸಿ ಅಂತ ಮಾಡಿದ್ದಾರೆ 2019 to 2024 ಅಂತ. ಅದರಲ್ಲಿ ಅವ್ರದ್ದು ರೂಲ್ಸ್ ಪ್ರಕಾರ ಹೋದರೆ ಉಂಟು. ಅದನ್ನು ನೀವು ಫುಲ್ ಪಾಲಿಸಿ ಓದಿದ್ರೆ ಅದರಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಬರ್ತದೆ. ಈವನ್ ಬ್ಯಾಂಕಿಗೆ ಲೋನ್ ತಗೊಳ್ತಿರಲ್ಲ ಮ್ಯಾನುಫ್ಯಾಕ್ಚರಿಂಗಿಗೆ, ಹೆಚ್ಚಿನವ್ರಿಗೆ ಗೊತ್ತಿಲ್ಲ, ಬ್ಯಾಂಕಿನವ್ರು ಹೇಳುವುದೇ ಇಲ್ಲ. If you want to borrow loan for setting up of new manufacturing unit or expansion, ನಿಮ್ಮ ಅದರ್ ದ್ಯಾನ್ ಬ್ಯಾಂಗ್ಳೂರು ಅರ್ಬನ್ ಬೇರೆ ಎಲ್ಲ ಕಡೆಯಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಉಂಟು. ಇಲ್ಲದಿದ್ದರೆ 1% ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು. ಈಗ 5 ಕೋಟಿ ಲೋನ್ ಆದರೆ 5 ಲಕ್ಷ ಸ್ಟ್ಯಾಂಪ್ ಪೇಪರ್ ಬರ್ತದೆ. ಸ್ಟ್ಯಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಆದರೆ 5 ಕೋಟಿ 5 ಲಕ್ಷ ರೂಪಾಯಿ ನಿಮಗೆ ಎಕ್ಸಂಪ್ಷನ್, ಸ್ಟ್ಯಾಂಪ್ ಡ್ಯೂಟಿ ಎಕ್ಸಂಪ್ಷನ್. ಆಮೇಲೆ Karnataka state industrial policy and tourism policy is there. It is a state subject. As per that policy, you will get lot of benefits under that scheme. Plus, ಮೊನ್ನೆ Sunday,
ನಮ್ಮ ಬಿಸ್ನೆಸ್ ಟಾನಿಕ್. ಹ್ಯಾವ್ ಯು ಹರ್ಡ್ ಅಬೌಟ್ ನಮ್ಮ ಕುಡ್ಲ ಬಿಸ್ನೆಸ್ ಟಾನಿಕ್? ಐ ಆಮ್ ಕಂಡಕ್ಟಿಂಗ್ TV show called Business Tonic. Every Sunday I am giving tonic to business people. ಬಿಸ್ನೆಸ್ ಪೀಪಲ್ ಎಲ್ಲ ಸಂಡೇ ಒಳ್ಳೆ ಗಮ್ಮತ್ತು ಮಾಡ್ತಾರೆ. ಬಟ್ ನಾವು ಬಿಸ್ನೆಸ್ ಮ್ಯಾನಿಗೋಸ್ಕರ ಬಿಸ್ನೆಸ್ ಟಾನಿಕ್ ಕೊಡ್ತೇವೆ. ಟಿ ವಿಯಲ್ಲಿ 1.5 hour TV show. ಫಾರ್ ದ ಲಾಸ್ಟ್ 7 years ಐ ಹ್ಯಾವ್ ಬೀನ್ ಡೂಯಿಂಗ್ ದಿಸ್. 343 ಸಂಚಿಕೆ ಆಗಿದೆ ಇಷ್ಟವರೆಗೆ. ಮೊನ್ನೆ ಪ್ರೋಗ್ರಾಮ್ ಸೆಂಟ್ರಲ್ ಸೆಕ್ಟರ್ ಸಬ್ಸಿಡೀಸ್ ಫಾರ್ MSMEs. ನೀವು ನಮ್ಮದು ಒಂದು ಯೂಟ್ಯೂಬ್ ಇದರಲ್ಲಿ ಒಂದು ಸಬ್ಸ್ಕ್ರೈಬ್ ಅಂದರೆ ಫ್ರೀ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಗೆ ಎಲ್ಲ ಟಾಪಿಕ್ ನಿಮ್ಗೆ ಅದರಲ್ಲಿ ಸಿಗ್ತದೆ ಫ್ರೀ. ನೀವು ಟಿ ವಿಯಲ್ಲಿ ಕೂಡ ಲೈವ್. ಇನ್ನು ನಮ್ಮದು TV show ಕೂಡ ನಾಟ್ ಲೈಕ್ ಅದರ್ ಶೋ. ವಿ ಆರ್ ಕಂಡಕ್ಟಿಂಗ್ ಲೈವ್ ಶೋ. ಪೀಪಲ್ ಕ್ಯಾನ್ ಆಸ್ಕ್ ಲೈವ್ ಕ್ವಶನ್ಸ್, ವಿ ವಿಲ್ ಆನ್ಸರ್ ದ್ಯಾರ್ ಇಟ್ ಸೆಲ್ಫ್. ಅಷ್ಟು ಎಕ್ಸ್ಪರ್ಟ್ಸ್ ಬರ್ತಾರೆ TV show ಅಲ್ಲಿ. 343 ಸಂಚಿಕೆ ಫಾರ್ ದ ಲಾಸ್ಟ್ 7 years. ಈವನ್ ಒನ್ ಸಂಡೇ ಐ ಹ್ಯಾವ್ ನಾಟ್ ಟೇಕನ್ ರೆಸ್ಟ್. ಓಕೆ, ಸೊ ದಟ್ ಈಸ್ ಇನ್ ದ್ಯಾಟ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಫಾರ್ MSMEs ಅಂತ ಉಂಟು. ಈವನ್ ಟೂರಿಸಮಿಗೆ ಕರ್ನಾಟಕ ಸ್ಟೇಟ್ ಟೂರಿಸಮ್ ಪಾಲಿಸಿ 2019 to 24 ಅದರಲ್ಲಿ ಯಾವುದ್ಯಾವುದಕ್ಕೆಲ್ಲ ಎಗ್ರಿ ಟೂರಿಸಮಿಗೆ ಕೂಡ ಉಂಟು, ಹೋಟೆಲ್ ಟೂರಿಸಮಿಗೆ ಉಂಟು, ವೇ ಸೈಡ್ ಫೆಸಿಲಿಟೀಸ್ ಉಂಟು, ಕ್ರೂಸ್ ಟೂರಿಸಮಲ್ಲಿ ಉಂಟು. ತುಂಬ ಕೆಲವೆಲ್ಲ ಈಗ ಸ್ಪಾ ಮತ್ತು ರೆಸಾರ್ಟಲ್ಲೆಲ್ಲ ಇದು ಮಾಡೋದಾದರೆ ಅದಕ್ಕೆ ಕೂಡ ನಿಮಗೆ ಹೆಲ್ತ್ ಟೂರಿಸಮ್ ಅದಕ್ಕೆ ಸ್ಕೀಮ್ಸ್ ಉಂಟು. ಸೊ ವಿ ಹ್ಯಾವ್ ಟು ಗೋ ಥ್ರೂ ದ್ಯಾಟ್ ಸ್ಕೀಮ್. ವಾಟ್ ಎವರ್ ಇಟ್ ಸೂಟ್ಸ್ ಯು ವಿಲ್ ಡೂ. ಬಟ್ ಒಂದು ಹೇಳ್ತೇನೆ, ಸಬ್ಸಿಡಿ ಸಿಗ್ತದಂತ ಯಾರೂ ಏನು ಪ್ರಾಜೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಸಬ್ಸಿಡಿ ಶುಡ್ ಬಿ ಸ್ಟ್ಯಾಂಡ್ ಬೈ. ನಿಮ್ಮ ಪ್ರಾಜೆಕ್ಟಿಗೆ ಒಂದು ಎಕ್ಸ್ಟ್ರಾ ಊಟದಲ್ಲಿ ಪಾಯಸ ಇದ್ದಾಗೆ ಸಬ್ಸಿಡಿ ಅಂದರೆ. ಪಾಯಸ ಇಲ್ದಿದ್ರು ಊಟ ಮಾಡಲಿಕ್ಕೆ ಆಗ್ತದೆ ಹೊಟ್ಟೆ ತುಂಬ ಅಲ್ವಾ? ಇದು ಪಾಯಸ ಮತ್ತು ಒಂದು 2 ಸ್ವೀಟ್ ಎಕ್ಸ್ಟ್ರಾ ಅಷ್ಟೇ, ಅದು ಸಬ್ಸಿಡಿ. ಸರ್, ಮತ್ತು ರಿಸರ್ಚ್ ಓರಿಯೆಂಟೆಡ್ ಸ್ಟಡೀಸ್ ಯಾವ್ದಾದ್ರು ಕಂಡಕ್ಟ್ ಮಾಡಬೇಕಾದ್ರೆ ಕೆನ್ ಯು ಪಾಯಿಂಟ್ ಮೀ ಟುವರ್ಡ್ಸ್ ಅ ಡೈರೆಕ್ಷನ್? Because I'm trying to come up or trying to do more research and somehow find the loophole where we are able to create a new chain. Allah, that's called innovation. I told you should get incubated under startup incubation center. They will guide you in all the respects. All right, sounds good. Thank you, sir. ಇವತ್ತಿದು ನಾನು ನೀರು ಕುಡಿದೆ, ಅದು ಹರ್ಬಲ್ ವಾಟರ್. ಯಾರ್ದದು? ಸತ್ವ. ಭಾರಿ ಒಳ್ಳೇದಿತ್ತು. 1 ಗ್ಲಾಸ್ ನೀರು ಕುಡಿಲಿಕ್ಕೆ ಹೋದೆ, 3 ಗ್ಲಾಸ್ ನೀರು ಕುಡಿದೆ ನಾನು. ಭಾಳ ಖುಷಿ ಆಯಿತು. ಭಾರಿ ಒಳ್ಳೇದುಂಟದು ನೀರು. ಹಾಂ, ಸತ್ವ. ಇಲ್ಲಿ ಪುತ್ತೂರವ್ರದ್ದು ಅಲ್ಲಲ್ಲ, ಅವ್ರದ್ದು ನಂಬರ್ ಉಂಟು ನನ್ನ ಹತ್ರ. ಈಗ ನೆಕ್ಸ್ಟ್ ನಮ್ಮ ಆಫೀಸಿಗೆಲ್ಲ ಅದೇ ಆರ್ಡರ್ ಮಾಡ್ತೇವೆ ನಾವು, ಕ್ಯಾನ್. ಆಯಿತು, ನೆಕ್ಸ್ಟ್ ಕ್ವಶನ್ಸ್ ಇಲ್ಲ ನಮ್ಮ. ನಾವು ಒಂದು ಶ್ರೀಪೂರ್ಣ ಆಯುರ್ವೇದ ಹರ್ಬಲ್ಸ್ ಅಂತ ಹೇಳುವ ಶ್ರೀಪೂರ್ಣ ಆಯುರ್ವೇದ ಪ್ರೈವೇಟ್ ಕಂಪನಿ ಕಡೆಯಿಂದ ಒಂದು ಪಂಚಗವ್ಯ ಪ್ರೋಬಯೋಟಿಕ್ ದ್ರಾವಣ ಮಾಡಿದ್ದೇವೆ. ಇದು ಬೇಸಿಕಲಿ ಕೃಷಿಗೆ, ಎಲೆ ಚುಕ್ಕಿ ರೋಗ ಮತ್ತು ಗಾರ್ಡನಿಗೆ ಎಲ್ಲ ತುಂಬ ಒಳ್ಳೆಯದಾಗ್ತದೆ. ಪಟ್ಟಣದ ಪ್ರದೇಶದಲ್ಲಿ ಇದರ ಉಪಯೋಗ ಏನು ಅಂದರೆ STP ಅದರ ರಿಸೈಕಲ್ ವಾಟರನ್ನು ಇದು ಮಾಡಿ ಮತ್ತೆ ಕ್ಲೆನ್ಸಿಂಗ್ ಮಾಡಿ ಮತ್ತೆ ಯೂಸ್ ಮಾಡುವ ರೀತಿಯ ಮಾಡಲಿಕ್ಕೆ ಒಂದು ಅದ್ಭುತವಾದ ಪಂಚಗವ್ಯ ಪ್ರೋಬಯೋಟಿಕ್ ದ್ರಾವಣ. ಇದನ್ನು ನಾವು ಹೇಗೆ ಅಪ್ಗ್ರೇಡ್ ಮಾಡ್ಬೋದು ಅಂತ ಒಂದು. ಅದೇ ನೀವು ಇನ್ಕ್ಯುಬೇಷನ್ ಸೆಂಟರಿಗೆ ಹೋದರೆ, ಅದೇ ನಾವು ಇನ್ಕ್ಯುಬೇಷನ್ ಸೆಂಟರ್ ಹೇಳಿದ್ದೇವಲ್ಲ, ಅಟಲ್ ಇನ್ಕ್ಯುಬೇಷನ್, ನಮ್ಮದು 2ನೇ ಇದೀಗ ಖಾಲಿ ಇದು ಬೇಸಿಕ್ ಮಾಹಿತಿ. ಆಮೇಲೆ ನಾವು 2ನೇ ಪ್ರೋಗ್ರಾಮ್ 2 ದಿನದ ತರಬೇತಿ ಕೊಡ್ತೇವೆ. ಇವರು ಇವರು ನಿಮ್ಮದು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಎಜುಕೇಷನ್ ಪಡೀಲಲ್ಲಿ ಯಾಕಂತ ಹೇಳಿ ನಿಮಗೆ ಬರುವಾಗ ಸ್ವಲ್ಪ ಹತ್ತಿರ ಆಗಲಿ ಅಂತ, ಪುತ್ತೂರಿಂದ. ಓಕೆ, ಪಡೀಲಲ್ಲಿ ಅವ್ರದ್ದು ಕ್ಯಾಂಪಸ್ ಉಂಟು. ಫುಲ್ AC ಹಾಲ್, ಇಡೀ AC ಹಾಲ್ನಲ್ಲಿ ನಿಮಗೆ ಬೆಳಗಿಂದ ಸಾಯಂಕಾಲ 2 ದಿನ ತರಬೇತಿ ಕೊಡ್ತೇವೆ. ಏನಾದರೂ ಅಲ್ಲಿ ನಿಮ್ಮದು ಊಟ ಕಾಫಿ ತಿಂಡಿ ಏನಾದರೂ ಇದ್ದರೆ ಸಣ್ಣ ಅಮೌಂಟು, ಜಸ್ಟ್ ನಾಟ್ ಫಾರ್ ಮನಿ ಮೇಕಿಂಗ್, ಜಸ್ಟ್ ಫಾರ್ ಸ್ಪೆಂಡಿಂಗ್ ದೇ ಮೇ ಆಸ್ಕ್ ಸ್ಮಾಲ್ ಅಮೌಂಟ್. ಅದರ್ವೈಸ್ ಫ್ರೀ ಪ್ರೋಗ್ರಾಮ್ ಫಾರ್ 2 days. ಅದರಲ್ಲಿ ನಿಮಗೆ ನಾವು ಇನ್ನೂ ಒಂದು 10-12 ಜನ ಒಳ್ಳೆ ಎಕ್ಸ್ಪರ್ಟನ್ನು ಕರಿತೇವೆ. ನಾವು ಕರೆದು ಬೇರೆ ಬೇರೆ ಇದರಲ್ಲಿ ಯಾರು ಐಡಿಯಾಸ್ ಇದ್ದವರು ಅವ್ರನ್ನೇ ನಿಮಗೆ ಇದು ಮಾಡ್ತೇವೆ, ಮೆಂಟ್ರಿಂಗ್. ಮತ್ತು ನೀವು ಫೈನಲಿ
ಯಾರು ಸಕ್ಸಸ್ಫುಲ್ ಆಗಿರ್ತಾರೆ ಅವ್ರಿಗೆ 20 to 25 ಪೀಪಲ್ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಅವ್ರು ಆನ್ ಬೋರ್ಡ್ ಮಾಡ್ತಾರೆ. ಅದು ಮಂಗಳೂರಲ್ಲಿ ಕೂಡ ಉಂಟು, ನಿಟ್ಟೆಯಲ್ಲಿ ಕೂಡ ಉಂಟು. ಮಂಗಳೂರಲ್ಲಿ ಬೇಕಾದರೆ ಮಂಗಳೂರು ಬಿಜೆಯಲ್ಲಿ ಉಂಟು ಅವ್ರದ್ದು, ಅಲ್ಲಿ ಬೇಕಾದರೂ ಮಾಡಲಿಕ್ಕೆ ಆಗ್ತದೆ. ಧನ್ಯವಾದ, ಥ್ಯಾಂಕ್ಸ್. ನಿಮಗೆ ಆಲ್ರೆಡಿ ಪ್ರಾಡಕ್ಟ್ ನೀವು ಮಾರ್ಕೆಟ್ ಸ್ಟಾರ್ಟ್ ಮಾಡಿದರೆ, ಕಮರ್ಷಿಯಲ್ ಆದರೆ ನಿಮಗೆ ಫಂಡ್ ಬೇಕಾದರೆ ಬ್ಯಾಂಕಿಂದ ಮಾಡಿ. ಎಷ್ಟು ಟರ್ನ್ ಓವರ್ ಆಗ್ತಾ ಉಂಟೀಗ? ಮತ್ತು ವಿಮೆನ್ ಎಂಟ್ರಪ್ರನರಿಗೆಲ್ಲ ತುಂಬ ಸಪೋರ್ಟ್ ಉಂಟು. ಮತ್ತು ವಿಮೆನ್ ಎಂಟ್ರಪ್ರನರ್ ಅಂದರೆ ಅವರು 100% ವುಮೆನ್ ಆಗಬೇಕಂತಿಲ್ಲ, ಇವ್ರಿಗೆ ಬೇಜಾರಾಗ್ಬೋದು. ವಿಮೆನ್ ಎಂಟ್ರಪ್ರನರ್ ಅಂದರೆ 51% ವುಮೆನ್, 49% ಮೆನ್ ಆದರೆ ವಿಮೆನ್ ಎಂಟ್ರಪ್ರನರ್ ಆಗ್ತದೆ. ಪಾರ್ಟ್ನರ್ಶಿಪ್ ಮಾಡ್ಬೋದು, LLP ಮಾಡ್ಬೋದು, ಕಂಪೆನಿ ಮಾಡ್ಬೋದು. ಸೊ ದ ವರ್ಡ್ ವುಮನ್ ಕನ್ಸಿಸ್ಟ್ ಆಲ್ವೇಸ್ ಮ್ಯಾನ್ ಅಲ್ವಾ? ಸರ್, ನಾವು PMEGPಯಲ್ಲಿ 20 lakhs ಇದೊಂದು ಪ್ರಾಜೆಕ್ಟ್ ಮಾಡಿದ್ದೇವೆ. ಅದು ಅಗ್ರಿ ಬೇಸ್ಡ್. ಈಗ ನೆಕ್ಸ್ಟ್ ಅದು ಏನು ಮಾಡಿದ್ದೀರಿ? ಅದು ಕೌ ಎಲ್ಲ ಮಾಡಿ 10 cows ಮಾಡಿ ಡೈರಿ ಫಾರ್ಮಿಂಗ್. ಡೈರಿ ಫಾರ್ಮ್ ಅದಕ್ಕೆ PMEGPಯಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಪ್ರೋಸೆಸ್ಸಲ್ಲಿ ಉಂಟು, ಸ್ಯಾಂಕ್ಷನ್ ಆಗಿ ಬಂದಿದೆ, ಇನ್ನು ಕೊಡ್ತಾರಂತೆ. ನೆಕ್ಸ್ಟ್ ಅದು ಸಬ್ಸಿಡಿ ರಿಲೀಸ್ ಆಗುವಾಗ ಅದು ಏನು ಮಾಡ್ತಾರಂದರೆ PMEGPಯಲ್ಲಿ ನಿಮಗೆ ಯಾರ ಹೆಸರಲ್ಲಿ ಮಾಡಿದ್ದು? ಮಿಸಸ್ ಹೆಸರಲ್ಲಿ. ಮಿಸಸ್ ಹೆಸರಲ್ಲಿ 5% ಮಾರ್ಜಿನ್, 1 ಲಕ್ಷ, 20 ಲಕ್ಷ ಲೋನ್. ಅದು ಏನು ಮಾಡ್ತಾರಂದರೆ 20 ಲಕ್ಷದ ಮೇಲೆ ಹಳ್ಳಿಯ ಪುತ್ತೂರು ಟೌನಲ್ಲಿ ರೂರಲ್ 7 ಲಕ್ಷ ಸಬ್ಸಿಡಿ ಹಣ ಬರ್ತದೆ. ಆ 7 ಲಕ್ಷವನ್ನು ಬ್ಯಾಂಕಿನವರು FD ಆಗಿ ಇಡ್ತಾರೆ. ಅದು ಓಕೆ, ಅದೆಲ್ಲ ಒಂದು ನಿಮಿಷ, FD ಆಗಿ ಇಡ್ತಾರೆ, ಎಲ್ಲರಿಗೆ ಗಮನಕ್ಕೆ. FD ಆಗಿ ಇಡ್ತಾರೆ, 20 ಲಕ್ಷ ಫುಲ್ಲು ಲೋನ್ ಆಗಿ ತಗೊಳ್ತಾರೆ. 7 ಲಕ್ಷ FD ಮೇಲೆ ನಿಮಗೆ ಬಡ್ಡಿ ಕೊಡುವುದಿಲ್ಲ, 7 ಲಕ್ಷದ ಲೋನ್ ಮೇಲೆ ಕೂಡ ನಿಮಗೆ ಬಡ್ಡಿ ಹಾಕುವುದಿಲ್ಲ. ಆಫ್ಟರ್ 3 years ಆಫ್ ಸಕ್ಸಸ್ಫುಲ್ ಕಂಪ್ಲೀಷನ್ ಈ FD ಅಮೌಂಟನ್ನು ಲೋನಿಗೆ ಅಡ್ಜಸ್ಟ್ ಮಾಡ್ತಾರೆ, ಮತ್ತೆ ನೀವು ಕಂತು ಕಟ್ಟೋದು. 3 ವರ್ಷದ ನಂತರ ನೀವು ಪುನಃ ಎಕ್ಸ್ಪಾನ್ಷನ್ ಮಾಡೋದಾದರೆ, ಮ್ಯಾನುಫ್ಯಾಕ್ಚರಿಂಗ್ ಆದರೆ ಅಪ್ ಟು 1 crore ಪುನಃ ಲೋನ್ ಸಿಗ್ತದೆ, 15% ಸಬ್ಸಿಡಿ ಅದಕ್ಕೆ. ಹೌದು. ಸರ್ವಿಸ್ ಅಥವಾ ಟ್ರೇಡಿಂಗ್ ಆದರೆ ಅಪ್ ಟು 25 lakhs ಕೊಡ್ತಾರೆ, ಅದಕ್ಕೆ ಪುನಃ 15% ಸಬ್ಸಿಡಿ, ಮಾರ್ಜಿನ್ ಸೇಮ್. ಓಕೆ, ನಾವೀಗ ಫರ್ಮ್ ಇನ್ಸ್ಟಾಲ್ ಮಾಡ್ತೇವೆ, ಮಾಡ್ತೇವೆ, ಅದನ್ನು ರನ್ ಮಾಡ್ತೇವೆ. ಈ ಸಬ್ಸಿಡಿ ಅಡ್ಜಸ್ಟ್ ಮಾಡುವಾಗ ಏನಾದರೂ ವೆರಿಫಿಕೇಶನ್ ಮಾಡ್ತಾರೆ, ಅದಕ್ಕೆ ಏನಾದರೂ ಅಲ್ಲ, ಅದೆಲ್ಲ ನೋಡಿ. ಈಗ ಏನು ಗೊತ್ತುಂಟಾ, ನೀವು ಅಲ್ಲಿ ದನ ತಗೊಳ್ದೆ ಲೋನ್ ತಗೊಂಡ್ರೆ ಆಗೋದಿಲ್ಲ. ಅದೆಲ್ಲ ಮಾಡ್ತೇವೆ. ಅಲ್ಲ, ವೆರಿಫಿಕೇಶನ್ ಮಾಡಲಿ, ಏನು ಪ್ರಾಬ್ಲಮ್. ಫಸ್ಟ್ ವೆರಿಫಿಕೇಶನ್ ಮಾಡೋದು ನಿಮ್ಮ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಪ್ರಾಂಪ್ಟ್ ಇರಬೇಕು. ಅದೆಲ್ಲ ಪ್ರಾಂಪ್ಟ್ ಇರುತ್ತೆ. ಅದು ಪ್ರಾಂಪ್ಟ್ ಇದ್ರೆ ಜಾಸ್ತಿ ವೆರಿಫಿಕೇಶನ್ ಮಾಡೋದಿಲ್ಲ. ಬಟ್ ಅವರು ವೆರಿಫಿಕೇಶನ್ ಮಾಡಿದರೆ ಅದು ನಾವು ಪ್ರೊಟೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಸ್ ಲಾಂಗ್ ಆ್ಯಸ್ ಲೋನ್ ಈಸ್ ದೇರ್, ಫಸ್ಟ್ ಚಾರ್ಜ್ ಈಸ್ ಫಾರ್ ಬ್ಯಾಂಕರ್ಸ್, ಆಮೇಲೆ ನಮಗೆ. ಅಲ್ಲಲ್ಲ, ನಾನು ಕೇಳೋದು ಹಾಗೆಲ್ಲ, ಸಬ್ಸಿಡಿ ರಿಲೀಸ್ ಮಾಡಲಿಕ್ಕೆ ಏನಾದರೂ ಸಮಥಿಂಗ್ ಇರ್ತದೆ ಅಂತ ಒಂದು. ಇಲ್ಲ ಇಲ್ಲ ಇಲ್ಲ, ಬ್ಯಾಂಕ್ ಡೈರೆಕ್ಟ್ ಬ್ಯಾಂಕಿನವ್ರು ರಿಜಿಸ್ಟರ್. ನಾನು ಸಮಥಿಂಗ್ ವ್ಯಾಪಾರದ ವಿಷಯವಿಲ್ಲ ಹೇಳಿದೆ 37 ವರ್ಷ. ಅದೊಂದು ಕೇಳಿದ್ದೆ ಅಷ್ಟೇ. ಇಲ್ಲ ಇಲ್ಲ, ನೋ ಸಮಥಿಂಗ್. ಯಾರಾದರೂ ಹೇಳಿದರೆ ಕಂಪ್ಲೇಂಟ್ ಮಾಡಿ. CP ಗ್ರಾಮ್ಸ್ ಉಂಟು, ಪ್ರೈಮ್ ಮಿನಿಸ್ಟ್ರದ್ದು ಇದು ಉಂಟು, ಅದಕ್ಕೆ ನೀವು ಡೈರೆಕ್ಟ್ ಕಂಪ್ಲೇಂಟ್ ಹಾಕಿ, ಅವರಿಗೆ ಮನೆ ಕಳಿಸ್ತಾರೆ. ಸಬ್ಸಿಡಿ ಯಾರಾದರೂ ಲಂಚ ಕೇಳಿದರೆ ನೀವು ಕೂಡಲೇ ಇದರಲ್ಲಿ ಹಾಕಿಬಿಡಿ ಕಂಪ್ಲೇಂಟ್. ನೀವು ಸರಿ ಇರಬೇಕು. ಲಂಚ ಕೊಡೋರು ಯಾವಾಗಲೂ ಯಾರು ಗೊತ್ತುಂಟಾ, ಅವ್ರದ್ದೇನಾದರೂ ಕಟಿಪಿಟಿ ಇದ್ದರೆ ಮಾತ್ರ. ನಾವು ಸರಿ ಇಲ್ಲದೆ ಮತ್ತೆ ಲಂಚ ಕೊಡಲಿಕ್ಕೆ ಅದು ಪ್ರಾಬ್ಲಮ್. ಎಲ್ಲ ಒಮ್ಮೆ ಕ್ವಶನ್ಸ್ ಇದ್ದವರು ಏನು ಅಭಿಪ್ರಾಯ ಇದೆ ಒಮ್ಮೆ ಕೇಳಿ ಡೈರೆಕ್ಟಾಗಿ. ಮತ್ತು ಮುಂದೆಗೆ ನಿಮಗೇನಾದರೂ ಕಮ್ಯುನಿಕೇಟ್ ಮಾಡೋದು ಅರಿವು ಸೆಂಟ್ರ್ ಇದೆ, ನೀವು ಅರಿವು ಸೆಂಟ್ರ್ ಮೂಲಕ ಬಂದರೆ ನಾವು ಮುಂದಿನ ಹಂತಕ್ಕೆ ಅದಕ್ಕೆ ಅವರೊಟ್ಟಿಗೆ ಸಹಾಯಕ ಮತ್ತು ನಿಟ್ಟೆ ಒಟ್ಟಿಗೆ ಕನೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಗ್ರೂಪ್ ಆಗಿ. ನೀವು ಯಾವುದೇ ವಿಷಯದಲ್ಲಿ ಉದ್ಯಮ ಪ್ರಾರಂಭ ಮಾಡಲಿಕ್ಕಿದ್ರೆ ಅಥವಾ ನಿಮ್ಮದು ಅಪ್ಸ್ಕೇಲ್ ಮಾಡಲಿಕ್ಕಿದ್ರೆ, ಇಫ್ ಯುವರ್ ಪ್ರಾಜೆಕ್ಟ್ ಈಸ್ ವಯಬಲ್, ಇಫ್ ಯು ಆರ್ ಸಿನ್ಸಿಯರ್, 100% ಯುವರ್ ವರ್ಕ್ ವಿಲ್ ಬಿ ಡನ್. ಅಷ್ಟು ನಾನು ಗ್ಯಾರಂಟಿ ಕೊಡ್ಬೋದು. ಬಟ್ ನೀವು ಕರೆಕ್ಟ್ ಇರಬೇಕು. ಇಲ್ಲಿ ನನಗೆ ಭಾರಿ ಖುಷಿ ಆಯಿತು ಇವತ್ತು. ತುಂಬ ಇದು ಬಂದಿದೆ ಅವರವರ ಐಡಿಯಾ, ಇದು ನಾನು ಕೊಂಡೋಗ್ತೇನೆ. ಯಾರಿಗಾದರೂ ಏನಾದರೂ ಇದು ಇದ್ದರೆ ಅದಕ್ಕೆ ಅವರಿಗೆ ಸಂಪೂರ್ಣ ಮಾರ್ಕೆಟಿಂಗ್ ಬೇಕಾದ್ರೆ ಮಾರ್ಕೆಟಿಂಗ್ ಟೈಅಪ್ ಮಾಡುವ, ಲೋನಿದು ಅರೇಂಜ್ಮೆಂಟ್ ಬೇಕಾದ್ರೆ ಲೋನಿದು, ಸಬ್ಸಿಡಿ ಬೇಕಾದ್ರೆ ಸಬ್ಸಿಡಿದು, ಇನ್ಕ್ಯುಬೇಷನ್ ಬೇಕಾದ್ರೆ ಇನ್ಕ್ಯುಬೇಷನ್, ಎಲ್ಲ ವಿಷಯಕ್ಕೆ ನಾವು ಸಪೋರ್ಟ್ ಮಾಡ್ಬೋದು. ಆಯಿತಾ? ಎನಿ ಕ್ವಶನ್?
ಇನ್ನು 3 ನಿಮಿಷ ಟೈಮ್ ಉಂಟು, ಏನು ಕ್ವಶನ್ ಕೇಳೋದಾದ್ರೆ. ನಾನು PPT ಪ್ರಕಾರ ಯಾಕೆ ಹೋಗಲಿಲ್ಲ ಅಂದರೆ ಅದು ತುಂಬ ಉಂಟು ವಿಷಯ. ನೆಕ್ಸ್ಟ್ ನಾವು ಅಲ್ಲಿ PPT ಪ್ರಕಾರ ಹೋಗುವ. ನೀವು LED ಅಷ್ಟರೊಳಗೆ ಹಾಕ್ತಿರಲ್ಲ, ಇದೆಲ್ಲ ಬೇಡ, ಫುಲ್ LED ಬರಬೇಕು, ಸ್ಲೈಡ್ ಚೇಂಜರ್ ಎಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಸುಳ್ಯದಿಂದ ಬಂದಿದ್ದೇನೆ. ನಾನು ಒಂದು 10 ಇಯರ್ಸ್ ಬ್ಯಾಕ್, ಮಂಜುಳಾ ಅಂತ ನನ್ನ ಹೆಸರು, 10 ಇಯರ್ಸಿಂದ ನಾನು ಟೈಲರಿಂಗ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ತುಂಬ ಮಕ್ಕಳು ಟೈಲರಿಂಗ್ ಟ್ರೈನಿಂಗ್ ತೊಗೊಂಡು ಹೋಗ್ತಾ ಇದ್ದಾರೆ. ಬಟ್ ಅವರಿಗೊಂದು ಏನಾದರೂ ವರ್ಕ್ ಕೊಡಬೇಕು, ಮಹಿಳೆಯರಿಗೆ ಅವರೇ ಆದ ಕೆಲಸ ಮಾಡಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನನಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಹಿಂದೆ ಇರೋ ಕಾರಣ ಯಾರೂ ಕೆಲಸ ಕೊಡೋ ಮಟ್ಟದಲ್ಲಿ ನಾನಿಲ್ಲ. ಸೊ ಹಾಗೆ ಟ್ರೈನಿಂಗ್ ಮಾತ್ರ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಅದು ಇಲ್ಲಿಂದ ಏನಾದರೂ ನನಗೆ ಇದು ವ್ಯವಸ್ಥೆ ಮಾಡ್ಬೋದಾ ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಸರ್. ಅಲ್ಲ, ನೀವು ಒಂದು ಕೆಲಸ ಮಾಡಿ, ಸುಳ್ಯದಲ್ಲಿ ನಮ್ಮ ಅರಿವು ಮುಖಾಂತರ, ನಮ್ಮ ಸುದ್ದಿಯವರ ಮುಖಾಂತರ ಅಲ್ಲಿ ಒಂದು ಕಾರ್ಯಾಗಾರ ಮಾಡುವ. ಅಲ್ಲಿ ನಿಮ್ಮ ನಿಸರ್ಗ ಮಸಾಲ ಗೊತ್ತುಂಟ ಸುಳ್ಯ? ಗೊತ್ತು ಸರ್. ಅವ್ರ ಹತ್ರ ಕೇಳಿ, ಅವ್ರದ್ದು ನಾವೇ ಎಲ್ಲ ರೆಡಿ ಮಾಡಿ. ಓಕೆ ಸರ್. ಅವ್ರು ಹೇಗಿದ್ರು ಈಗ ಭಯಂಕರ ಬೃಹದಾಕಾರವಾಗಿ ಬೆಳೆದಿದ್ದಾರೆ. ಅವರು ಗಂಡ ಹೆಂಡತಿ ವೆರಿ ಹಾರ್ಡ್ ವರ್ಕಿಂಗ್, ವೆರಿ ಸಿನ್ಸಿಯರ್, ಹಾರ್ಡ್ ವರ್ಕಿಂಗ್, ಕ್ವಾಲಿಟಿ ಈಸ್ ಆಲ್ಸೋ ಗುಡ್. ಒಳ್ಳೆ ಲಕ್ಷಗಟ್ಟಲೆ GST ಇನ್ಕಮ್ ಟ್ಯಾಕ್ಸ್ ಕೂಡ ಕಟ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನೀವು ಯಾರು ಎಲ್ಲಿ ಮಾಡೋದಾದರೆ ವಿ ವಿಲ್ ಸಪೋರ್ಟ್. ಇನ್ನು 1.5 ನಿಮಿಷ ಉಂಟು, ಏನಾದರೂ ಕ್ವಶನ್ ಕೇಳಿದ್ರೆ. ನಮಸ್ತೆ. ಒಂದು ನಿಮಿಷ. ಹಾಂ, ನಮಸ್ಕಾರ. ನಾನು ಡಾಕ್ಟರ್ ಸುರೇಶ್ ಕುಮಾರ್ ಅಂತ, ಕಡಬದ ಹತ್ತಿರ ಹೊಸಮಠ. ಅಲ್ಲಿ ನಾನು ಸರ್ವಿಸ್ ಸೆಕ್ಟರ್ನಲ್ಲಿಯೂ ಕೆಲಸ ಮಾಡ್ತಾ ಇದ್ದೇನೆ. ಅಂದರೆ ನಾವು ಆಯುರ್ವೇದ ಟ್ರೀಟ್ಮೆಂಟ್ಸು, ಪಂಚಕರ್ಮ ಚಿಕಿತ್ಸೆ, ವೆಲ್ನೆಸ್ ಸೆಂಟರ್ನ ಹಾಗೆ ಅದು ನಡೆಸ್ತಾ ಇದ್ದೇವೆ. ಕೃಷಿಕ ಕೂಡ ಹೌದು. ಕೃಷಿ ಉತ್ಪನ್ನಗಳು ಬೇರೆ ಬೇರೆ 2, 3, 4 ಈ ಥರ ಅದಿದೆ. ಮತ್ತು ಕೆಲವೊಂದು ಇತ್ತೀಚೆಗೆ ಕೆಲವೊಂದು ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದೇವೆ. ಒಂದು ಆಯುರ್ವೇದ ಹೇರ್ ಆಯಿಲ್ ನಮ್ಮದು ತುಂಬ ಚೆನ್ನಾಗಿರುವಂಥದ್ದು ನಡೀತಾ ಇದೆ. ಮತ್ತು ಶುದ್ಧ ದೇಶಿ ಹಸುವಿನ ಪಂಚಗವ್ಯಗಳನ್ನು ಉಪಯೋಗಿಸ್ಕೊಂಡು ಈಗಾಗಲೇ ನನ್ನ ಮನೆಯವರು ಅದನ್ನು ಹೇಳಿದರು. ಸರ್, ನಮ್ಮ ಅಭಿಪ್ರಾಯ ಅದು ಸರ್ವಿಸ್ನಲ್ಲಿರಲಿ ಅಥವಾ ಸರ್ವಿಸ್ ಸೆಕ್ಟರ್ನಲ್ಲಿರಲಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿರಲಿ, ಮಾಡುವಂಥದ್ದು ಸುಲಭ ಇದೆ, ಮಾರ್ಕೆಟಿಂಗ್ ಬಹಳ ಕಷ್ಟ ಅಂತ ಅನ್ನುವಂಥದ್ದು ಬಹುಶಃ ಇದೆಲ್ಲರದ್ದು ಅನುಭವ ಇದೆ. ಸರ್ವಿಸ್ ಸೆಕ್ಟರ್ನಲ್ಲಿ ಕೂಡ ನಮಗೆ ನಮ್ಮ ಬ್ರ್ಯಾಂಡ್ ಕ್ರಿಯೇಟ್ ಮಾಡಲಿಕ್ಕೆ ಆಗ ಜ್ಞಾನೇಶ್ವರ್ ಸರ್ ಅವರು ಹೇಳಿದ ಹಾಗೆ ಆ ಥರ ಆ ಮಟ್ಟಿಗೆ ನಾವು ಫೇಲ್ ಆಗಿದ್ದೇವೆ ಸರ್. ನಮ್ಮಲ್ಲಿಗೆ ಫಾರಿನರ್ಸ್ ಬರ್ತಾರೆ. ತುಂಬ ಒಳ್ಳೆ ತೋಟದ ಪರಿಸರದಲ್ಲಿ ಒಂದು ನದಿ ಬದಿಯಲ್ಲಿ ನಮ್ಮದು ವೆಲ್ನೆಸ್ ಸೆಂಟರ್ ಇದೆ. 100ಕ್ಕೆ 100 ನಮ್ಮಲ್ಲಿ ಬಂದು ಹೋದವರಿಗೆ ಅವರಿಗೆ ತುಂಬ ತೃಪ್ತಿ ಇದೆ. ಅದೇ ರೀತಿ ರಿವ್ಯೂ ಬರೀತಾರೆ. ಮತ್ತೆ ಅದನ್ನು ಹೇಗೆ ಬೇರೆಯವರಿಗೆ ತೆರೆಕೊಳ್ಬೇಕು ಅಂತ ನಮಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಅದನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ತಮ್ಮ ಸಲಹೆಯನ್ನು ನಾನು ಕೇಳ್ತಾ ಇರೋದು. ನಾವು ಯಾರಾದರೂ ಡಿಸ್ಟ್ರಿಬ್ಯೂಟರ್ಸಿಗೆ ಕೊಟ್ಟು ನಾವೇ ಸೀದಾ ಹೋಗಿ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದನ್ನು ಆ ಥರ ಒಳ್ಳೆಯದಾ ಅಥವಾ ಅಲ್ಲ? ನೀವು ಕೇಳಿದ ಪ್ರಶ್ನೆ ಅರ್ಥ ಆಯ್ತು ನನಗೆ. ನನಗೊಂದು ಆನ್ಸರ್ ಹೇಳಲಿಕ್ಕೆ ಬಿಡಿ. ಈಗ ಏನಂತ ಹೇಳಿದರೆ, ಎಲ್ಲರದ್ದು ಪ್ರಾಬ್ಲಮ್ ಮಾರ್ಕೆಟಿಂಗ್. ಫಸ್ಟಿಗೆ ಎಲ್ಲ ಪ್ರೊಡಕ್ಷನ್ ರೆಡಿ ಮಾಡಿ, ಶಾಲೆ ತುಂಬ 10 ಎಕರೆದು ಜಾಗ ಮಾಡಿ ಕ್ಯಾಂಪಸ್ ಕಟ್ತಾರೆ, ಮತ್ತು ಸ್ಟೂಡೆಂಟ್ ಹುಡುಕಿದ್ರೆ ಹೇಗೆ ಹಾಗೆ ಆಗ್ತದೆ. ಇದರಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದರೆ, ನಮ್ಮದು ಪ್ರಾಬ್ಲಮ್ ಏನಂದರೆ, ನಾವು ಇನ್ವೆಸ್ಟ್ಮೆಂಟ್ ಎಲ್ಲದಕ್ಕೂ ಮಾಡ್ತೇವೆ, ಮಾರ್ಕೆಟಿಂಗಿಗೆ ನಾವು ಮಾಡೋದಿಲ್ಲ. ಎಷ್ಟು ಇನ್ವೆಸ್ಟ್ ನೀವು ಮಾಡಿದ್ದೀರಿ? ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂತೇ ಇರ್ತಾರೆ, ನಿಮ್ಗೆ ಬೇಕಾದ್ರೆ ನಾನು ಕೊಡ್ತೇನೆ, ಮಂಗಳೂರಲ್ಲಿದ್ದಾರೆ. ನೀವು ಅವರ ಹತ್ರ ಸಜೆಷನ್ ತಗೊಳ್ಳಿ. ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ಗೆ ನೀವು ತುಂಬ ಏನು ಖರ್ಚು ಮಾಡಬೇಕಂತಿಲ್ಲ. ಮತ್ತು ಈಗ ಸುದ್ದಿ ಬಿಡುಗಡೆದು ಪೇಪರಲ್ಲಿ ಸುದ್ದಿಯವರಿಗೊಂದು ನಂದೊಂದು ಸಜೆಷನ್, MSMEಗಳು ಅವರ ಪ್ರಾಡಕ್ಟ್ ಮಾರ್ಕೆಟ್ ಮಾಡಲಿಕ್ಕೆ ನಿಮ್ಮ ಪೇಪರ್ನಲ್ಲಿ ಒಂದು ಪಬ್ಲಿಸಿಟಿ ಕೊಡೋದಾದರೆ, ಪುತ್ತೂರು ಬೆಳ್ತಂಗಡಿ ಸುಳ್ಯ 3ಕ್ಕೂ ಒಂದು ಪ್ಯಾಕೇಜ್ ಮಾಡಿ ಒಂದು 50% ಕನ್ಸೆಷನ್ ಕೊಡ್ತೀರಾ? ಕೊಟ್ಟರೆ ಆವಾಗ ಒಂದು MSMEಗಳಿಗೂ ಕೊಳ್ಳೆ ಆಗ್ತದೆ, ನಿಮಗೂ ಆವಾಗ ಇದಾಗ್ತದೆ. ಅಥವಾ ಡಿಜಿಟಲ್ ಮತ್ತು ಪ್ರಿಂಟ್ ಮೀಡಿಯಾ ಎರಡು ಒಟ್ಟಿಗೆ ಕಾಂಬೋ ಆಫರ್, ಬೈ 1 get 1 ಫ್ರೀ ಅಂತ. ಈಗ ದನ ತಗೊಂಡ್ರೆ ಕರು ಫ್ರೀ, ಹಾಗೆ. ಸೊ ಆ ರೀತಿ ಒಂದು ಮಾಡಿದರೆ
ಸ್ವಲ್ಪ ಸುದ್ದಿಯೂ ಆಗ್ತದೆ. ಮತ್ತು ಈಗ ಬೆಂಗಳೂರಲ್ಲಿ ಕೂಡ ಅವರು ಆಫೀಸ್ ಮಾಡ್ತಾ ಇದ್ದಾರೆ, ಮತ್ತು ಆನ್ಲೈನಲ್ಲಿ ಅವ್ರದ್ದು ತುಂಬ ಫಾಲೋವರ್ಸ್ ಇರ್ತಾರೆ. ಅವರ ಹತ್ರ ನೀವು ಸ್ವಲ್ಪ ಸಜೆಷನ್ ತಗೊಳ್ಳಿ, ಮತ್ತು ನೀವು ಬೇರೆ ಡಿಜಿಟಲ್ ಮಾರ್ಕೆಟಿಂಗ್ ಕನ್ಸಲ್ಟೆಂಟನ್ನು ಇದು ಮಾಡಿ, ಅದಕ್ಕೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಉಂಟು, SEO, ಅದರನ್ನೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡಿಸಿ ಜನರು ನಿಮ್ಮ ಹತ್ರ ಬರುವಾಗೆ ನೀವು ಮಾಡಲಿಕ್ಕೆ ಸಾಧ್ಯ ಉಂಟು. ಜನರ ಪ್ರಾಬ್ಲಮ್ ಏನಂದ್ರೆ ನಾವು ಮಾರ್ಕೆಟಿಂಗ್ ಹಣ ಖರ್ಚು ಮಾಡ್ತಾ ಇಲ್ಲ. ಪ್ರಾಡಕ್ಟ್ ಸರ್ವಿಸ್ ಎರಡಕ್ಕೂ ಬೇಕು. ಮತ್ತು ನೀವು ಎಷ್ಟು ಅಡ್ವರ್ಟೈಸ್ಮೆಂಟ್ ಮಾಡಿದರೂ ನಿಮ್ಮ ಕ್ವಾಲಿಟಿ ಒಳ್ಳೇದಿಲ್ಲದಿದ್ದರೆ ಮತ್ತೆ ಹೋಯ್ತು. ಬೇರೆ ಏನಾದರೂ ಅವರೊಂದು ಕ್ವಶನ್ ಕೇಳ್ತಾ ಇದ್ರು ಅವ್ರದ್ದು. ಹೈವೇ ಸೈಡಲ್ಲಿ ಒಂದು ಸ್ಥಳ ಉಂಟು ಸರ್, ಒಂದು 20 ಸೆನ್ಸ್. ಹೈವೇ ಸೈಡಲ್ಲಿ, ನ್ಯಾಷನಲ್ ಹೈವೇ ಸೈಡಲ್ಲಿ. ಹೌದು. ಏನಾದರೂ ಅಲ್ಲಿ ಮಾಡಬಹುದು, ಎಂಥದ್ದು ಮಾಡೋದು, ನರ್ಸರಿ ಮತ್ತೆ ಹೋಟೆಲ್ ಮಾಡುವಂತ ಒಂದು ಪ್ಲಾನ್ ಇಟ್ಕೊಂಡಿದ್ದೇನೆ. ಎಲ್ಲಿ ಪ್ರಾಯ ಜಾಸ್ತಿ ಆಗಲಿಲ್ಲ ನನಗೆ. ಅಲ್ಲ ಎಲ್ಲಿ ಹೇಳಿ? ಹೈವೇ ಅಂದರೆ ಎಲ್ಲಿ? ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹೈವೇ. ನೆಲ್ಯಾಡಿ ಹತ್ತಿರ. ನೆಲ್ಯಾಡಿ. ಹಾಂ, ಈಗ ಮಾಡಿಬಹುದು ಧೈರ್ಯದಲ್ಲಿ. ಯಾಕಂದರೆ ಎಲ್ಲ ಬ್ಯಾಂಗ್ಳೂರು ರೋಡ್ ಸರಿ ಆಗ್ತಾ ಉಂಟು, ಇಲ್ಲದಿದ್ರೆ ಕೆಲವರು ಪರಿಚಯ. ಹೌದು ಹೌದು. ಅಲ್ಲ, ಅದು ನೀವು ಫಸ್ಟಿಗೆ ದೊಡ್ಡ ಲಾಡ್ಜ್ ಮಾಡೋದು ಬೇಡ. ವೇ ಸೈಡ್ ಫೆಸಿಲಿಟಿ ಅಂತ ಒಂದು ಸ್ಕೀಮ್ ಉಂಟು ಕರ್ನಾಟಕ ಟೂರಿಸಂ ಪಾಲಿಸಿಯಲ್ಲಿ. ನೀವು ಆ ವೇ ಸೈಡ್ ಫೆಸಿಲಿಟಿಗೆ ಏನು ಮಾಡ್ಬೋದು ಅದನ್ನು ಮಾಡಿ. ಸರಿ, ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ. ಆಲ್ವೇಸ್. ನಾನು 30 years ಬ್ಯಾಕ್ ನಿಮ್ಮೊಟ್ಟಿಗೆ ಒಂದು 4 ಗಂಟೆ ಟ್ರಾವೆಲ್ ಮಾಡಿದ್ದೇನೆ, ನಿಮಗೆ ನೆನಪು? ಅವರು ನಿಮ್ಮ ಸುಬ್ರಹ್ಮಣ್ಯ ಹೋಟೆಲ್ ಸುಬ್ರಹ್ಮಣ್ಯ ವಿಲಾಸ್ ಅಂತಿತ್ತು, ಗೊತ್ತಾ ನಿಮಗೆ? ನೆಲ್ಯಾಡಿ. ಅವರಿಗೆ ನಾವೇ ಎಲ್ಲ ಪ್ರಾಜೆಕ್ಟ್ ಮಾಡಿ 30 years ಬ್ಯಾಕ್ ನಿಮ್ಮನ್ನು ಒಟ್ಟಿಗೆ ಒಂದು 4 ಗಂಟೆ ಟ್ರಾವೆಲ್ ಮಾಡಿದ್ದೇನೆ. ಒಂದು ಕಾರಣಕ್ಕೆ ಹೇಳ್ತೇನೆ, ಕಾರಲ್ಲಿ ಹೋಗುವಾಗ ಹರಿಕತೆ. ಜನ ಚೇಂಜ್ ಆಗಿದೆ ಇಲ್ಲಲ್ಲ? ಇಲ್ಲ, ಹಾಗೆ ಇದ್ದೀರಿ. ಆಯ್ತು, ಹರಿಕತೆ ಮಾಡಿದ್ದೀರಿ ಅಂತ. ಆಯ್ತು ಓಕೆ, ಆಯ್ತು ಓಕೆ ವೇ ಸೈಡ್ ಫೆಸಿಲಿಟಿ ಅಂತ. ಆಯ್ತು, ಬೇರೆ ಆಯ್ತಲ್ಲ? ಒಂದು ಹೇಳ್ತೇನೆ, ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಉಂಟು, ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾ ದಶಸಹಸ್ರೇಷು ಯಶಸ್ವಿ ಉದ್ಯಮಿ ಭವತಿ ವಾ ನ ವಾ. ಇದರ ಅರ್ಥ ಏನಂದರೆ, ಅರ್ಥಾತ್ ಶತೇಷು ಜಾಯತೆ ಶೂರಃ. ಈಗ ಇಲ್ಲಿ 100 ಜನ ಇದ್ದರೆ ಎಲ್ಲರಿಗೆ ಕ್ವಶನ್ ಕೇಳಬೇಕಂತ ಮನಸ್ಸುಂಟು. ಫಸ್ಟ್ ಅವ ಕೇಳಿ, ಫಸ್ಟ್ ಇವರು ಕೇಳಿ, ಮತ್ತೆ ನೋಡುವ ಅಂತೇಳಿ. ಆದರೆ 100ರಲ್ಲಿ ಒಬ್ಬರು ಮಾತ್ರ ಧೈರ್ಯ ತಗೊಳ್ತಾರೆ. ಶತೇಷು ಜಾಯತೆ ಶೂರ, 1 in 100 ಈಸ್ ಎ ಬ್ರೇವ್ ಪರ್ಸನ್. ಸಹಸ್ರೇಷು ಚ ಪಂಡಿತಃ, 1 in 1000 ಈಸ್ ಎ ವೈಸ್ ಪರ್ಸನ್. ವೈಸ್ ಮ್ಯಾನ್ ಹೇಳುವುದಿಲ್ಲ, ಯಾಕೆಂದರೆ ಹೆಂಗಸರಿಗೆ ಸಿಟ್ಟು ಬರ್ತದೆ, ಆಯಿತಾ? 1 in 1000 ಈಸ್ ಎ ವೈಸ್ ಪರ್ಸನ್. ವಕ್ತಾ ದಶಸಹಸ್ರೇಷು, 1 in 10,000 ಈಸ್ ಎ ಪ್ರೊಲಿಫಿಕ್ ಸ್ಪೀಕರ್. ವೆರಾಸ್ ಯಶಸ್ವಿ ಉದ್ಯಮಿ ಭವತಿ ವಾ ನ ವಾ. ಯಶಸ್ವಿ ಉದ್ಯಮಿಗಳು ಬಹಳ ವಿರಳ ಅಂತೇಳಿ. ಆ ವಿರಳ ಇದ್ದದನ್ನು ಹೇರಳ ಮಾಡಲಿಕ್ಕೆ ನಿಮ್ಮ ಈ ಕಾರ್ಯಕ್ರಮ ಎಲ್ಲ ನಾವು ಮಾಡಿದ್ದೇವೆ. ಅದಕ್ಕೆ ನಮ್ಮ ಡಾಕ್ಟರ್ ಶಿವಾನಂದ್ ಅವರಿಗೆ ಹಾಗೂ ಅವರ ಮುದ್ದಿನ ಮಗಳು ಸಿಂಚನ ಅರಿವು ಕೇಂದ್ರದ ಮುಖಾಂತರ ಈ ಅರಿವನ್ನು ಮೂಡಿಸ್ತಾ ಇದ್ದಾರೆ. ನಿಜವಾಗಿ ಇದು ಶ್ಲಾಘನೀಯ ಕೆಲಸ. ತುಂಬ ಪತ್ರಿಕೆಯವರು ಪತ್ರಿಕೆ ಪ್ರಿಂಟ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ತಗೊಳ್ತಾರೆ, ಹಣ ಮಾಡ್ತಾರೆ, ಆಯಿತು ಅಲ್ಲಿಗೆ. ಬಟ್ ಇವರು ಸಾಮಾಜಿಕ ನ್ಯಾಯಕ್ಕಾಗಿ ಜನರಿಗೆ ಒಂದು ನಮ್ಮ ಯಾವುದೆಲ್ಲ ಸ್ಕೀಮ್ಸ್ ಉಂಟು, ಯಾವ ರೀತಿ ಅವರಿಗೆ ತಲುಪಬೇಕು, ಅದಕ್ಕೆ ಈ ಒಂದು ಕಾರ್ಯಕ್ರಮ ಮಾಡೋ ಆಲೋಚನೆ ನಾವು ಅವರು ಒಟ್ಟಿಗೆ ಮಾಡಿದ್ದೇವೆ. ಅದಕ್ಕೆ ನಮ್ಮ ನಿಟ್ಟೆಯವರು ಅದಕ್ಕೆ ಸಹಭಾಗಿಗಳಾಗಿದ್ದಾರೆ. ಅದಕ್ಕೆ ಯಾವುದೇ ಒಂದು ಕೆಲಸ ಸಕ್ಸಸ್ ಆಗಬೇಕಾದ್ರೆ 4 ಜನ ಸಹಭಾಗಿಗಳಂತೆ. ಯಾರು? ಕರ್ತ ಕಾರಯಿತ ಚೈವ ಪ್ರೇರಕಶ್ಚ ಅನುಮೋದಕಃ ಸುಕ್ರತೆ ದುಷ್ಕೃತೆ ಚೈವ ಚತ್ವಾರಃ ಸಮಭಾಗಿನ ಅಂತೇಳಿ. ಅಂದರೆ ದುಷ್ಕೃತ್ಯ ಅಥವಾ ಸುಕೃತ್ಯ ಯಾವುದು ಸಕ್ಸಸ್ ಆಗಬೇಕಾದ್ರೆ 4 ಜನ ಸಮಭಾಗಿಗಳಂತೆ. ಯಾವುದು? ಒಂದು ದುಷ್ಕೃತ್ಯಕ್ಕೆ ಹೋಗ ದ್ರೌಪದಿ ವಸ್ತ್ರಾಪರಣ ಕೇಳಿದ್ದೀರಾ? ನೋಡಿದ್ದೀರಾ? ಟಿವಿಯಲ್ಲಿ ನೋಡಿದ್ದೀರಲ್ಲ ಮಹಾಭಾರತ. ದ್ರೌಪದಿ ವಸ್ತ್ರಾಪರಣ ಆಯಿತು. ಅದು ಒಳ್ಳೆ ಕೆಲಸವ ಕೆಟ್ಟ ಕೆಲಸ? ಕೆಟ್ಟ ಕೆಲಸ. ಅದಕ್ಕೂ ಕೂಡ 4 ಜನ ಸಮಭಾಗಿಗಳು. ಯಾರು? ಕರ್ತ ಸೀರೆ ಎಳೆದದ್ದು ಯಾರು? ದುಶ್ವಾಸನ. ಕಾರಯಿತ ಚೈವ ಎಳಿಲಿಕ್ಕೆ ಯಾರು ಹೇಳಿದ್ದು?
ದುರ್ಯೋಧನ. ಪ್ರೇರಕಶ್ಚ, ಪ್ರೇರಣೆ ಯಾರು? ಶಕುನಿ, ಕರ್ಣ ಎಲ್ಲ ಪ್ರೇರಣೆ ಅವರಿಗೆ, ಮಾಡಿ ಹೀಗೆ ಮಾಡಿ ಅಂತ. ಯಾಕಂದರೆ ಕರ್ಣ ಅಲ್ಲಿ ಅವರ ಮನೆಗೆ ಹೋದಾಗ ದ್ರೌಪದಿ ನಗಾಡಿದ, ಹೇ 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 ಅಂತೇಳಿ, ಹಾಗೆ ಒಂದು ರಿವೆಂಜ್ ತಗೊಳ್ಳುವ ಅಂತೇಳಿ ಅಲ್ವಾ. ಹೆಂಗಸ್ರ ಹತ್ರ ಯಾವಾಗಲೂ ಒಂದು ಜಾಗ್ರತೆ, ರಿವೆಂಜ್ ತಗೊಳ್ಳಿಕ್ಕೆ ಹೋಗಬೇಡಿ, ಗಂಡಸರಿರಲಿ ಹೆಂಗಸರಿರಲಿ, ಆಯಿತಾ. ಪ್ರೇರಕಶ್ಚ ಅನುಮೋದಕ. ಅನುಮೋದಕ ಅಂದರೆ ಅಲ್ಲಿ ಕೂತ ಎಲ್ಲರೂ ಯಾರೆಲ್ಲ? ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ ಮತ್ತು ಧೃತರಾಷ್ಟ್ರ ಕಣ್ಣಿಲ್ಲದಿದ್ದರು ಆನಂದ ಮಾಡ್ತಾ ಇದ್ರು ಅವರು. ಇವರೆಲ್ಲ ಇದ್ದರು ಅಲ್ವಾ. ಲಾಸ್ಟಿಗೆ ಎಲ್ಲರಿಗೂ ಅದರ ಫಲ ಸಿಕ್ಕಿತಲ್ಲ. ಅದೇ ರೀತಿ ಸುಕೃತ್ಯ, ಕರ್ತ, ಈ ಕಾರ್ಯಕ್ರಮ ಮಾಡುವುದು ಯಾರು? ಅರಿವು ಕೇಂದ್ರದವರು. ಮಾಡುವುದು ಯಾರು? ರಿಸೋರ್ಸ್ ಪರ್ಸನ್. ಎಲ್ಲ ಎಕ್ಸ್ಪರ್ಟ್ ಇಲ್ಲದಿದ್ದರೆ ಅದ್ರ ಬಗ್ಗೆ ಹೇಳಲಿಕ್ಕೆ ಜ್ಞಾನದಲ್ಲಿ ಇಲ್ಲದಿದ್ದರೆ ಅದು ಮಾಡಲಿಕ್ಕೆ ಕರ್ತ, ಮಾಡುವವರು. ಕಾರಯಿತ ಚೈವ, ಅರಿವು ಕೇಂದ್ರ ಮಾಡಿಸುವುದು. ಪ್ರೇರಕಶ್ಚ, ಸುದ್ದಿ ಬಿಡುಗಡೆ ಇರ್ಬೋದು, ಬೇರೆ ಎಲ್ಲ ಪ್ರೇರೇಪಣೆ ಬೇಕು, ಸ್ವಲ್ಪ ಅವರಿಗೆ ಕಾಸು ಕೂಡ ಬೇಕಾಗ್ತದೆ ಖರ್ಚಿಗೆ, ಯಾರಾದರೂ ಸ್ಪಾನ್ಸರ್ ಇದ್ದರೆ ಪ್ರೇರಣೆ. ಮತ್ತು ಎಲ್ಲ ಮಾಡಿ ನಿಮ್ಮ ಸಭೆಗೆ ಜನ ಇಲ್ಲದಿದ್ದರೆ ಮಾತಾಡೋದು ಕುರ್ಚಿ ಹತ್ರವ. ಅನುಮೋದಕ ಅಂದರೆ ಪಾರ್ಟಿಸಿಪೆಂಟ್ಸ್. ಸುಕೃತೆ ದುಷ್ಕೃತೆ ಚೈವ ಚತ್ವಾರ ಸಮಭಾಗಿನ. ಈ ಒಂದು ದಿನ, ಇಂದಿನ ದಿನ ಸುದಿನ ಅಂತ ನಾವು ಹೇಳ್ತೇವೆ. ಎಲ್ಲ ಇದು ಆಡಿಟೋರಿಯಂ ಫುಲ್ ಆಗಿದೆ. 100 ಅಂತ ಹೇಳಿದ್ದು 100ಕ್ಕಿಂತ ಹೆಚ್ಚು ಜನ ಪಾರ್ಟಿಸಿಪೆಂಟ್ 3 ಗಂಟೆಗಿಂತ ಮುಂಚೆ ಬಂದು 6 ಗಂಟೆ ಆದರೂ ಇನ್ನೂ ಭಾರಿ ಹುಮ್ಮಸ್ಸಿನಲ್ಲಿದ್ದಾರೆ. ಅದಕ್ಕೆ ಸತ್ವ ನೀರು ಕೂಡ ಕಾರಣ ಇರ್ಬೋದು. ಸೊ ನೀವೆಲ್ಲ ಈ ಕಾರ್ಯಕ್ರಮದಕ್ಕೆ ಒಂದು ಏನು ಹೇಳ್ತಾರೆ, ಸುಕೃತೆ, ಒಳ್ಳೆಯ ಕಾರ್ಯಕ್ರಮಕ್ಕೆ ಎಲ್ಲ 4 ಸಹಭಾಗಿಗಳಾಗಿದ್ದಾರೆ. ಈ ಕಾರ್ಯಕ್ರಮ ಇನ್ನು 2ನೇ ಸ್ತರದಲ್ಲಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಎಜುಕೇಷನ್ ಡಾಕ್ಟರ್ ಜ್ಞಾನೇಶ್ವರ ಪೈ ಅವರ ಕ್ಯಾಂಪಸ್ನಲ್ಲಿ ಹವಾನಿಯಂತ್ರಿತ ಹಾಲ್ನಲ್ಲಿ LED ಸ್ಕ್ರೀನ್ನಲ್ಲಿ ಎಲ್ಲ ಪಾಶ್ ಆಗಿ ಪಡೀಲ್ನಲ್ಲಿ ನಾವು ಮಾಡಲಿದ್ದೇವೆ 2 ದಿನದ ಕಾರ್ಯಾಗಾರ. ಆಮೇಲೆ ಅದರಲ್ಲಿ ಇಲ್ಲಿ ಬಂದವರಾಯಿತು, ಅದರ ನಂತರ ಇನ್ನೂ ಯಾರು ಇಂಟ್ರೆಸ್ಟೆಡ್ ಇದ್ದವರು ಕೂಡ ಅದರಲ್ಲಿ ಜಾಯ್ನ್ ಆಗ್ಬೋದು. ಬಟ್ ಅದಕ್ಕೆ ನಾವು ಸಣ್ಣ ಒಂದು ತರಬೇತಿ, ಯಾಕಂದರೆ ಸೀರಿಯಸ್ ಇದ್ದವರು ಬರಬೇಕು. ಎಲ್ಲರೂ ಬಂದರೆ ಯಕ್ಷಗಾನ ಬಯಲಾಟಕ್ಕೆ ಬಂದಾಗೆ ದೇವಿ ಮಹಾತ್ಮ ಉಂಡು ಬರೋಡು ಅಂಚು ಬರ್ಪೆ ಅಂದೆ ಊಟ ಮಾಡ್ತಾರೆ, ಮತ್ತು ಅಲ್ಲಿ ಒಂದು ಕುಂಕುಮ ಹಚ್ಚುತ್ತಾರೆ, ಸೀದಾ ಹೋಗಿ ಆಯಿತು. ಇವ್ರದ್ದು ಕೂಡ ಪ್ರಾಬ್ಲಮ್ ಉಂಟು. ಎಲ್ಲ ಪ್ರಸಂಗದಲ್ಲಿ ದೇವಿ ಮಹಾತ್ಮೆ, ಚಂಡಮುಂಡರು ಮತ್ತಿದೆ. 2 ಪ್ರಸಂಗ ಮಾಡಿದರೆ ಸ್ವಲ್ಪ ಆದರೂ ಇನ್ನೊಂದು ಏನಾದರೂ ಸ್ಪೆಷಲ್ ಉಂಟಂತ ನೋಡ್ಲಿಕ್ಕೆ ಬರ್ಬೋದು. ಸೊ ಇದು ಯಕ್ಷಗಾನ ಬಯಲಾಟ ಅಲ್ಲ, ಇಸ್ ಅ ಸೀರಿಯಸ್ ಮ್ಯಾಟರ್. ಯು ಶುಡ್ ಬಿಕಮ್ ಜಾಬ್ ಪ್ರೊವೈಡರ್, ನಾಟ್ ಜಾಬ್ ಸೀಕರ್, ವಿಚ್ ಈಸ್ ದ ಡ್ರೀಮ್ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಇಷ್ಟು ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ನೆರವೇರಿಸಿದ್ದೀರಿ, ಎಲ್ಲರಿಗೂ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯವಾದಗಳು CA SS ನಾಯಕ್ ಅವರಿಗೆ. ಒಂದು ಉತ್ತಮವಾದ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಉದ್ಯಮವನ್ನು ಆರಂಭಿಸುವವರಿಗೆ, ಈಗಾಗಲೇ ಉದ್ಯಮವನ್ನು ನಡೆಸುತ್ತಿರುವವರಿಗೆ ಒಂದು ಮಾಹಿತಿಯನ್ನು ಪೂರಕವಾಗಿ ನೀಡಿದ್ದೀರಿ. ಮುಂದೆಯೂ ನಮ್ಮ ಅರಿವು ಕೇಂದ್ರದ ಮುಖಾಂತರ ಇಂಥ ಕಾರ್ಯಕ್ರಮವನ್ನು ನೆರವೇರಿಸಿದಾಗ ತಮ್ಮ ಸಹಕಾರ ಇರಲಿ ಅಂತೇಳಿ ವಿನಂತಿಸುತ್ತಾ, ವೇದಿಕೆಗೆ ಈಗ ನಮ್ಮ ಸುದ್ದಿ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕರಾಗಿರುವಂಥ ಡಾಕ್ಟರ್ UP ಶಿವಾನಂದ ಅವರು ಆಗಮಿಸಬೇಕು. ಅದೇ ರೀತಿ ಇವತ್ತಿನ ಉಪನ್ಯಾಸವನ್ನು ನೀಡಿದಂಥ ಡಾಕ್ಟರ್ ಜ್ಞಾನೇಶ್ ಪೈ ಮಾರೂರು ಇವರು ಕೂಡ ಬರಬೇಕು. ಅದೇ ರೀತಿ ನಮ್ಮ ರೋಟರಿ ಕ್ಲಬ್ ಮಂಗಳೂರು ಅಧ್ಯಕ್ಷರಾಗಿರುವಂಥ ಭಾಸ್ಕರ್ ರೈ ಕಟ್ಟ ಇವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ರಮೇಶ್ ಚಂದ್ರ ಪ್ರಭು, ರಿಟೈರ್ಡ್ DGM ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇವರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಅರಿವು ಸಂಸ್ಥೆಯ ಆಶೀಶ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ, ಈಗ ಇವತ್ತಿನೊಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಪೂರಕ ಮಾಹಿತಿ ಮಾರ್ಗದರ್ಶನ ನೀಡಿದಂಥ ಡಾಕ್ಟರ್ ಜ್ಞಾನೇಶ್ವರ ಪೈ ಮಾರೂರು ಇವರಿಗೆ ಕೃತಜ್ಞತೆಯನ್ನು, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿಗೆ ಮತ್ತೆ ನಮ್ಮೆಲ್ಲರನ್ನು ಪ್ರೀತಿಪೂರ್ವಕ ಧನ್ಯವಾದ ಸಲ್ಲಿಸಲಿಕ್ಕಿದ್ದಾರೆ ನಮ್ಮ ಸುದ್ದಿ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ UP ಶಿವಾನಂದ. ಇವತ್ತಿನ ಕಾರ್ಯಕ್ರಮ ಅತ್ಯಂತ ಒಳ್ಳೆಯದಾಗಿದೆ. ನೇರ ಪ್ರಸಾರ ಸುದ್ದಿ ಯೂಟ್ಯೂಬ್ನಲ್ಲಿದೆ, ಪುನಃ ನೋಡುವುದು, ನೀವು ಅದನ್ನು ಪುನಃ ಚರ್ಚೆ ಮಾಡುವುದು.
ಒಂದು ವಿಚಾರ, ನೀವತ್ತು ಏನು ಬರೆದು ಕೊಟ್ಟಿದ್ದೀರಾ ಅದೆಲ್ಲ ಕಾಪಿ ಅವ್ರ ಹತ್ರ ಕೊಟ್ಟಿದ್ದೇನೆ. ನಿಮ್ಮ ಮನಸ್ಸಲ್ಲಿ ಏನಿತ್ತ ಆ ಕಾಪಿ ನಮ್ಮಲ್ಲಿ ಇಟ್ಕೊಳ್ತೇವೆ, ಒಂದು ಕಾಪಿ ಅವರಿಗೆ ಕೊಡ್ತಾ ಇದ್ದೇವೆ. ಅದಕ್ಕೆ ನಿಮಗೆ ಉತ್ತರ ಬೇಕಾದಕ್ಕೆ ನಾನು ನೆಕ್ಸ್ಟ್ ಮೀಟಿಂಗ್ ಮುಂಚೆ ನಿಮಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೀವು ಒಂದು ಕನಸು ಮಾಡುವ ದೃಷ್ಟಿಕೋನದಲ್ಲಿ ನಿಮ್ಮ ಹೆಜ್ಜೆಗೆ ಒಂದು ಸಂಪೂರ್ಣ ಬೆಂಬಲ ಕೊಡುವುದು ಹೇಗೆ? ಈಗ SS ನಾಯಕರ ಮಾತನ್ನು ಕೇಳಿದಿರಿ, ನಮ್ಮ ಇವರ ಬ್ರ್ಯಾಂಡಿನ ಬಗ್ಗೆ ಜ್ಞಾನೇಶ್ವರ ಪೈ ಮಾಡು ನೋಡಿ, ಭಾಳ ಸೂಕ್ಷ್ಮ ವಿಷಯಗಳು ಸಕ್ಸಸ್ ಹಿಂದೆ ಇರ್ತದೆ. ಈಗ ಬಗ್ಗೆ ಹೇಳಬೇಕಂತಿಲ್ಲ, ಈ ಸಕ್ಸಸ್ ಹಿಂದೆ ನಮ್ಮ ಅರಿವಿನ ತಂಡ ಇದೆ. ಅರಿವಿನ ತಂಡದಲ್ಲಿ ನಮ್ಮ SS ನಾಯಕರು ಇದ್ದಾರೆ. ಅದರಿಂದ SR ಅದನ್ನು ಮುಂದೆ ಏನೇನು ಮಾಹಿತಿ ಬೇಕು ಅಂತಿದ್ದರೆ, ಪುತ್ತೂರಲ್ಲಿ ಅರಿವು ತಂಡ ಇದೆ, ಬ್ಯಾಂಗ್ಳೂರಲ್ಲಿ ಕಚೇರಿ ಇದೆ, ಮಂಗಳೂರಲ್ಲಿದೆ, ಮಂಗಳೂರು ನಮ್ಮ ಕಚೇರಿ ಇದೆ, ಸುಳ್ಳೆ ಬೆಳ್ತಂಗಡಿಗಳಿದೆ. ಎಲ್ಲಿ ಕೂಡ ನಿಮ್ಮ ಸಮಸ್ಯೆಯನ್ನು ತರ್ಬೋದು. ನಾವು ಅದನ್ನು ರಿಸೋರ್ಸ್ ಪರ್ಸನ್ ಯಾರಿದ್ದಾರ ಅವ್ರಿಗೆ ತಲುಪಿಸಿ ಅದರ ಮೂಲಕ ನಿಮಗೆ ಮುಡಿಸ್ಲಿಕ್ಕೆ ಪ್ರಯತ್ನ. ಎಲ್ಲಿಯೂ ಕೂಡ ಈ ಭ್ರಷ್ಟಾಚಾರದ ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇಲ್ಲ. ನಿಮ್ಮ ನೆಲೆಯಲ್ಲಿ ನಿಮಗೆ ಶಕ್ತಿಯನ್ನು ಆಗಾಗಲೇ ಹೇಳಿದ್ದಾರೆ. ನಿಮ್ಮ ನೆಲೆಯಲ್ಲಿ, ನಿಮ್ಮ ಪ್ರಾಮಾಣಿಕೆಯಲ್ಲಿ, ನಿಮ್ಮ ಸಕ್ಸಸ್ಸಿಗೆ ನಿಮ್ಮ ಬೆನ್ನು ತಟ್ಟುವಂಥ ಕೆಲಸ ಅರಿವು ಕೇಂದ್ರದ ಮಾಡಲಿಕ್ಕಿದೆ. ಜ್ಞಾನದ ಅರಿವು, ಅಭಿವೃದ್ಧಿ ಹರಿವು ಅಂತ ಹೇಳುವ ಘೋಷಣೆಯನ್ನು ಕೂಗ್ತಾ ನೀವೆಲ್ಲರೂ ಕೂಡ ಇದರಿಂದ ಪ್ರಯೋಜನ ಪಡಿಬೇಕು. ನಿರಂತರವಾಗಿ ಇನ್ನೊಂದು 28-29 ಅವರು ಕಾರ್ಯಾಗಾರ ಇದೆ ಅಂತ ಹೇಳ್ತಾರೆ. ಅದರಲ್ಲಿ 2 ದಿವಸ ಕಾರ್ಯಾಗಾರ ನೀವು ಭಾಗವಹಿಸಲಿಕ್ಕಿದ್ರೆ ಅದರ ಬಗ್ಗೆ ಅವರ ವಿವರ ಹೇಳಿ ನಮಗೆ. ಅದನ್ನು ಪಬ್ಲಿಷ್ ಮಾಡ್ತೇವೆ, ಪತ್ರಿಕೆಯಲ್ಲಿ ನ್ಯೂಸ್ ಕೂಡ ಬರ್ತದೆ. ನಿಮಗೇನಾದ್ರು ಮಾಹಿತಿ ಹೆಚ್ಚು ಬೇಕು ಅಂತಿದ್ದರೆ ಸುದ್ದಿ ಮಾಹಿತಿಗೆಂದು ಅರಿವು ಕೇಂದ್ರಕ್ಕೆ ಬನ್ನಿ. ಅರಿವು ಕೇಂದ್ರದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟು ನಿಮಗೆ ಬೇಕಾದ ವ್ಯವಸ್ಥೆಯನ್ನು ನಾವು ಏರ್ಪಡಿಸುವಲ್ಲಿ ನಾವು ಖಂಡಿತ ಪಾಲ್ಗೊಳ್ತೇವೆ. ಇದು ಈ ಕಾರ್ಯಕ್ರಮ ಪ್ರಾರಂಭ ಆದ್ದು, ಇದು ಪ್ರಥಮ ಕಾರ್ಯಕ್ರಮ. ಇನ್ನು ಮುಂದೆ ಕಾರ್ಯಕ್ರಮ ನೀವು ಮಾಡ್ತಾ ಬೆಳಿಬೇಕು. 1 ವರ್ಷದೊಳಗೆ ನೀವು ಉದ್ಯಮದಾರರಾಗಿ ಯಶಸ್ವಿ ಮಾರ್ಕೆಟಿಂಗ್ ಆಗಬೇಕು. ಪುನಃ ಈ ಅರಿವು ಕೇಂದ್ರ ಕಾರ್ಯಾಗಾರವನ್ನು ಇನ್ನು ಪುನಃ ಮಾಡಲಿಕ್ಕಿದ್ದೇವೆ. ಇದು ನಿರಂತರ ಕಾರ್ಯಕ್ರಮ ಆಗ್ತಾ ಇರ್ತದೆ. ಈ ಬೆಳವಣಿಗೆ ಹುಟ್ಟು ಮತ್ತು ಸ್ಥಿರಾಗಿ ನಮ್ಮೊಟ್ಟಿಗೆ ಅರಿವಿನ ಕಾರ್ಯಾಗಾರದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ಎಲ್ಲರಿಗೆ ವಂದನೆಗಳು ಅರ್ಪಿಸಿದ್ದೇನೆ. ವಿಶೇಷವಾಗಿ ನಮಗೆ ಈ ಕಾರ್ಯಕ್ರಮಕ್ಕೆ ಮಾಹಿತಿ ಮತ್ತು ಸಂಪೂರ್ಣ ಸಹಕಾರ ನೀಡಿದ SS ನಾಯಕರಿಗೆ ನನ್ನ ವಿಶೇಷ ಅಭಿನಂದನೆಗಳು. ಡಾಕ್ಟರ್ ಜ್ಞಾನೇಶ್ವರ ಮಾರೋರು ಭಾಳ ಚೆನ್ನಾಗಿ ಇವತ್ತಿನ ಒಂದು ಬ್ರ್ಯಾಂಡನ್ನು ನಮ್ಮ ತಲೆಗೆ ತುಂಬಿಸಿದ್ದಾರೆ. ಬ್ರ್ಯಾಂಡ್ನ ವ್ಯಾಲ್ಯೂ ಅಂದರೆ ಅದು ಬ್ರ್ಯಾಂಡ್ ವ್ಯಾಲ್ಯೂ ಇಲ್ಲ, ಅದು ನಮ್ಮ ವ್ಯಾಲ್ಯೂ ಅಂತ ಲೆಕ್ಕ. ನಾವು ಏನು ಅನಿಸ್ತೇವೆ ಅಂದರೆ ಬ್ರ್ಯಾಂಡ್ ಅಂದರೆ ಯಾರು, ಅದು ನಮ್ಮ ವ್ಯಾಲ್ಯೂ. ಇವತ್ತು ನಾವು ಪತ್ರಿಕೆ ಸುದ್ದಿ ಮಾಡ್ತಾ ಇದ್ದೇವೆ. ಪತ್ರಿಕೆ ಅವ್ರು ಹೇಳಿದ ಪತ್ರಿಕೆ ಓದಬೇಕಿದ್ರೆ ಅದು ನಮ್ಮದು, ಆ ಪತ್ರಿಕೆ ನಮ್ಮದು ಅಂತ ಅನಿಸಿದಾಗ, ಅದು ನಮ್ಮ ಜನಗಳಿಗೆ ಅನಿಸಿದಾಗ ಅದು ನಮ್ಮ ವ್ಯಾಲ್ಯೂ. ಅದರ ಪ್ರತಿಯೊಬ್ಬರ ಬ್ರ್ಯಾಂಡ್ ವ್ಯಾಲ್ಯೂ ಅವರದ್ದು ಅಂತ ಹೇಳ್ತಾ ಮುಂದೆ ನೀವು ಒಂದು ಬ್ರ್ಯಾಂಡ್ ಆಗಲಿ ಅಂತ ಹೇಳಲಿಕ್ಕೆ ನಿಮಗೆ ಕೂಡ ಯಶಸ್ಸು ಮಾಡ್ತೇನೆ. ಜ್ಞಾನೇಶ್ವರ ಅವರ ಒಳ್ಳೆಯ ಮಾರ್ಗದರ್ಶನ ನಿಮಗೆ ಖಂಡಿತ ಇದೆ. ಅದಕ್ಕೆ ಅವರೊಟ್ಟಿಗೆ ನಾವು ಕೂಡ ಸೇರಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ಇವತ್ತು ಆಗಾಗಲೇ ಮಾತಾಡಿ ನಮ್ಮ ಆಚಾರ್ಯ ಹೋಗಿದ್ದಾರೆ, ಅವ್ರ ನಿಟ್ಟೆಯಲ್ಲಿದ್ದಾರೆ, ಭಾಳ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅವರೊಟ್ಟಿಗೆ ಕೂಡ ಈ ಹಂತದಿಂದ 1 ಹಂತ 2ನೇ ಹಂತ ನಂತರ ಅವರಲ್ಲಿಗೆ ಹೋಗೋ ವ್ಯವಸ್ಥೆಗಳಿದ್ದರೆ ಅದಕ್ಕೂ ಕೂಡ ಪೂರ್ಣ ಸಹಕಾರವನ್ನು ನಾವು ಕೊಡಲಿಕ್ಕಿದ್ದೇವೆ. ಅಂದರೆ ಸಂಪೂರ್ಣ ಉದ್ಯಮಿಯಾಗಿ ಆಗಲಿಕ್ಕೆ ಬೇಕಾದ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಕೂಡ ಅರಿವು ಕೇಂದ್ರ ಮಾಡಲಿಕ್ಕಿದೆ. ಅಲ್ಲಿ ಅರಿವು ಕೇಂದ್ರದಲ್ಲಿದ್ದ ಕೆಲವು ಪ್ರಾಡಕ್ಟ್ಗಳು ನಮ್ಮಲ್ಲಿ ಇಟ್ಟವರು ಮಾರ್ಕೆಟಿಂಗ್ ಮಾಡ್ತಾ ಇರೋದು. ನಾವು ಸುಳ್ಯ, ಪುತ್ತೂರು, ಮಂಗಳೂರು, ಬ್ಯಾಂಗ್ಳೂರಲ್ಲಿ ಯಾವುದೇ ಇಂಥ ಪ್ರಾಡಕ್ಟ್ ಸರ್ವಿಸ್ನವರಿಗೆ ಮಾಹಿತಿ ಅರಿವು ಕೇಂದ್ರವನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಅರಿವು ಕೇಂದ್ರ ನಿಮ್ಮ ಮಾರ್ಕೆಟಿಂಗ್ ಕೊನೆಯ ಹಂತದ ಕೂಡ ಎಕ್ಸ್ಪೋರ್ಟ್ ಮಾಹಿತಿ ಕೂಡ ಬೇಕಾದ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ಮೂಲಕ ಸಂಪೂರ್ಣ ಯಶಸ್ಸಿಗೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳ್ತಾ, ಭಾಸ್ಕರಿ ನಮ್ಮೊಟ್ಟಿಗೆ ನಮ್ಮ ಮಂಗಳೂರಿನ ಡಿಸ್ಟ್ರಿಕ್ಟ್ ರಿಪೋರ್ಟರು, ಅವರು ಲಾಟ್ರಿ ಪ್ರೆಸಿಡೆಂಟ್ ಕೂಡ ಹೌದು, ಅವರು ಇಲ್ಲಿ ಅಲ್ಲಿಂದ ಕರ್ಕೊಂಡ್ಬಂದಿದ್ದಾರೆ. ಅವರಿಗೆ ಕೂಡ ನನ್ನ ವಿಶೇಷ ಅಭಿನಂದನೆಗಳು. ಹಾಗೆ ನಮ್ಮ ಆಶೀಶ್ ಇದ್ದಾರೆ, ಅವರು ಈ ತಂಡದಲ್ಲಿ ತುಂಬ ಹಿಂದ್ಗಡೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು. ರಮೇಶ್ ಚಂದ್ರ DGM ಅವರು ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವ್ರು ಕಳ್ಸತ್ತಿ ಕೂಡ ಸಿಕ್ಕಿದ್ರು, ಯಾವಾಗಲೂ ನಗುಮುಖದಲ್ಲಿದ್ದಾರೆ. ಅವ್ರು ನೋಡಿ ಯಾವಾಗ ನಗ್ತಾ ಇರ್ತಾರೆ. ಬ್ಯಾಂಕಲ್ಲಿ ಕೂಡ ಅದೇ ಒಳ್ಳೆ ಸೇವೆ ಕೊಟ್ಟಿದ್ದಾರೆ ಅಂತ ಅನಿಸ್ಕೊಂಡು ನಿಮ್ಮ ಸಲಹೆ ಖಂಡಿತವಾಗಿ ನಮಗೆ ಬೇಕಾಗ್ಬೋದು ಅಂತ ಹೇಳ್ತಾ, ಹೌದಾ? ಹಾಗೆ ಬಂದ ಎಲ್ಲ ವಿದ್ಯಾರ್ಥಿಗಳಿಗೆ ಆಯಿತು ಮಾಡ್ತಾರೆ. ಪ್ರತಿ ಆದಿತ್ಯವಾರ ಸುದ್ದಿಮನೆ ಅಂತ ಅಂಕಣ ಪ್ರಾರಂಭ ಮಾಡಿದೆ. ಈಗ ಇಲ್ಲಿ ವಿಶೇಷವಾಗಿ ಇಲ್ಲಿಯ ಈ ಸಂಸ್ಥೆಯನ್ನು ವಶಿಸಿಕೊಟ್ಟ ಈ ಸಂಸ್ಥೆಯ ಆಡಳಿತ ಮಂಡಳಿಗೆ ಪ್ರಾಂಶುಪಾಲರು ಹಿಂದೆ ಕೂತಿದ್ದಾರೆ. ಪ್ರಾಂಶುಪಾಲರಿಗೆ ಮತ್ತು ಎಲ್ಲ ಶಿಕ್ಷಕರ ತಂಡಕ್ಕೆ ವಿಶೇಷವಾಗಿ ಅವರಿಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಹಳ ಆಸಕ್ತಿಯಿಂದ ಕೂತು ಚಪ್ಪಾಳೆ ತಟ್ಟುತ್ತಾ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ ನಿಮ್ಮೆಲ್ಲರಿಗೂ ಕೂಡ ನಾನು ವಿಶೇಷ ಅಭಿನಂದನೆಗಳು. IT
ಮಹಾಲಿಂಗೇಶ್ವರ ITIನ ವಿದ್ಯಾರ್ಥಿಗಳಿಗೆ ವಿಶೇಷ ಅಭಿನಂದನೆಗಳು ಮತ್ತು ಕೈ ಮುಗಿದು ನಿಮಗೆ ಯಶಸ್ವಿಯಾಗಲಿ ಧಾರಿಸ್ತೇನೆ. ಇದನ್ನೆಲ್ಲವೂ ನೀವು ನೇರ ಪ್ರಸಾರ ಮಾಡಿ, ನೀವು ನೇರ ಪ್ರಸಾರ ಇರ್ತೀರಿ. ಒಮ್ಮೆ ಅವರ ಫೋಟೋ ಎಲ್ಲ ಬರಬೇಕಾಯ್ತಾ? ಕ್ಯಾಮರಾ ತಿರುಗಿಸಿ, ಅವ್ರು ಬನ್ನಿ. ಅವರಿಗೆ ನಮ್ಮ ವಿಶೇಷ ಆಸಕ್ತಿ ಕೊಡಿ, ಬನ್ನಿ. ಬನ್ನಿ. ನಮ್ಮ ಯಶಸ್ಸಿಗೆ ಸಂಪೂರ್ಣ ಕಾರ್ಯಕರ್ತರಾಗಿರುವ ಪ್ರಾಂಶುಪಾಲರಿಗೆ ನಮ್ಮ ಎಲ್ಲರ ಪರವಾಗಿ, ನಮ್ಮ ಇಡೀ ಸುದ್ದಿ ಅರಿವಿನ ಬಳಗ ಮತ್ತು ಯುವತಿ ವಿಶ್ವೋತ್ಸವನ ಬಳಗವಾಗಿ ಅವರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಿ ನಿರಂತರವಾಗಿ ನಿಮ್ಮೊಟ್ಟಿಗೆ ನಾವು ಇರ್ತೇವೆ ಹೇಳ್ತಾ ವಂದನೆಗಳ ಅರ್ಪಿಸ್ತೇನೆ. ವಂದನೆಗಳು. ಅದೇ ರೀತಿ ನಮ್ಮ ಅರಿವು ಸಂಸ್ಥೆ ಇನ್ನು ಮುಂದಕ್ಕೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಥರ arivu.in ಸ್ಟೋರ್ ಅಂತ ಹೇಳುವ ಒಂದು ಆ್ಯಪಲ್ಲಿ ನಿಮಗೆ ನಮ್ಮಲ್ಲಿರುವಂಥ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿ ಸಿಗ್ತದೆ. ಅಲ್ಲೇ ನೀವು ಆನ್ಲೈನ್ ಪರ್ಚೇಸಿಂಗ್ ಮಾಡುವಂಥ ಅವಕಾಶ ಕೂಡ ನಮ್ಮ arivu.in ಸ್ಟೋರಲ್ಲಿ ಇದೆ ಅಂತ ಹೇಳ್ತಾ, ಇವತ್ತಿನೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದಂಥ ಎಲ್ಲ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕಾರ ನೀಡುವಂಥ ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವಾಗಿ ಪೂರ್ಣ ವಿರಾಮ ನೀಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿ ನೀಡಿರುವಂಥ SSC ನಾಯಕ್ ಅವರಿಗೆ ನಮ್ಮ ಸುದ್ದಿ ಅರಿವು ಸಂಸ್ಥೆಯಿಂದ ಒಂದು ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಜಾನೇಶ್ವರ ಪೈ ಮಾರೋರು ಇವರಿಗೂ ಕೂಡ ಒಂದು ಕಿರು ಕಾಣಿಕೆ ಮೂಲಕ ಗೌರವಿಸ್ತಾ ಇದ್ದೇವೆ.